Hallelujah, 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 hallelujah. ಇರಬವರೇ ಕೆಲವರಾದಾಗ ಸಗ್ಗರ ಸ್ತುತಿ ಕರಿಯ ಎಲ್ಲರೂ ಒಂದು ಸ್ತುತಿ ಮಾಡೋಣ. ಕರಗಳನ್ನು ಮೇಲಕ್ಕೆತ್ತಿ ಭಾಷಾವರಗಳಿಂದ ಸ್ತುತಿಸೋಣ. ಎಲ್ಲ ಬಂಧನಗಳು ಮುರಿಯಲ್ಪಡಲಿ, ಎಲ್ಲ ಕಟ್ಟುಗಳು ಬಿಚ್ಚಲ್ಪಡಲಿ. ದೇವರನ್ನು ಸ್ತುತಿಸಲು, ದೇವರನ್ನು ಆರಾಧಿಸಲು ಬೇಕಾದ ಕೃಪೆ ವರದಾನಗಳು ನಮಗೆ ಸರ್ವೇಶ್ವರ ಶಕ್ತರಾದ ದೇವರ ಏಕೈಕ ಪುತ್ರರು ಯೇಸು ದಯಪಾಲಿಸಲೆಂದು ಪವಿತ್ರಾತ್ಮನ ಶಕ್ತಿ ನಮ್ಮ ಮೇಲೆ ಸುರಿಯಲೆಂದು ಪ್ರಾರ್ಥಿಸೋಣ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ, ಯೇಸುವೇ ಆರಾಧನೆ, ಯೇಸುವೇ ಮಹಿಮೆ. Hallelujah, 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 hallelujah. ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ, ಯೇಸುವೇ ಆರಾಧನೆ, ಯೇಸುವೇ ಮಹಿಮೆ. hallelujah, hallelujah, hallelujah. ಇರಬವರೇ ಕೆಲವರಾದಾಗ ಸುಂದರ ಬರೆ ಕರಬಲ. Jesus, thank you Lord, thank you Lord. ಯೇಸು ಒಳ್ಳೆವ, ಯೇಸು ವಲ್ಲಭ ಎಂದೆಂದು ಬದಲಾಗರು, ಅವರೆಂದೆಂದು ಬದಲಾಗರು. 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 ಕುರುಡರ ಕಣ್ಗಳ ತೆರೆದವ, ಅವರು ಒಳ್ಳೆವ ಒಳ್ಳೆವರೇ. ಕಿವುಡರ ಕಿವಿಗಳ ತೆರೆದವ, ಅವರು ಒಳ್ಳೆವ ಒಳ್ಳೆವರೇ. ಕುರುಡರ ಕಣ್ಗಳ ತೆರೆದವ, ಅವರು ಒಳ್ಳೆವ ಒಳ್ಳೆವರೇ. ಕಿವುಡರ ಕಿವಿಗಳ ತೆರೆದವ, ಅವರು ಒಳ್ಳೆವ ಒಳ್ಳೆವರೇ. ಅವರು ಒಳ್ಳೆವ ಸರ್ವವಲ್ಲಭ, ಅವರಿರುವಾಗಿ ಇರುವಾತರು. ಅವರು ಒಳ್ಳೆವ ಸರ್ವವಲ್ಲಭ, ಅವರಿರುವಾಗಿ ಇರುವಾತರು. ಯೇಸು ಒಳ್ಳೆವ, ಯೇಸು ವಲ್ಲಭ ಎಂದೆಂದು ಬದಲಾಗರು, ಅವರೆಂದೆಂದು ಬದಲಾಗರು. ಯೇಸು ಒಳ್ಳೆವ, ಯೇಸು ವಲ್ಲಭ ಎಂದೆಂದು ಬದಲಾಗರು, ಅವರೆಂದೆಂದು ಬದಲಾಗರು. ಸಂತೋಷ ಸಂತೋಷ ಸಂತೋಷವೇ, ಪರಲೋಕ ಸಂತೋಷವೇ. ಸಂತೋಷ ಸಂತೋಷ ಸಂತೋಷವೇ, ಅವರ ಸನ್ನಿಧಿಯಲ್ಲಿ ಸಂತೋಷವೇ. ಸಂತೋಷ ಸಂತೋಷ ಸಂತೋಷವೇ, ಪರಲೋಕ ಸಂತೋಷವೇ. ಸಂತೋಷ ಸಂತೋಷ ಸಂತೋಷವೇ, ಅವರ ಸನ್ನಿಧಿಯಲ್ಲಿ ಸಂತೋಷವೇ. ಕರ್ತರು ಯುದ್ಧದಲ್ಲಿ ಜೊತೆ ಇರುವಾಗ ಭಯವೇ ನಮಗಿಲ್ಲ. ಕೈಗಳ ಮೇಲೆತ್ತಿ ಆರಾಧಿಸುವ ಎಂದು ಜಯವನ್ನು ಒದಗಿಸುವ. ಕರ್ತರು ಯುದ್ಧದಲ್ಲಿ ಜೊತೆ ಇರುವಾಗ ಭಯವೇ ನಮಗಿಲ್ಲ. ಕೈಗಳ ಮೇಲೆತ್ತಿ ಆರಾಧಿಸುವ, ಜಯವನ್ನು ಒದಗಿಸುವ. ಕರ್ತರು ಯುದ್ಧದಲ್ಲಿ ಜೊತೆ ಇರುವಾಗ ಭಯವೇ ನಮಗಿಲ್ಲ.
ಕೈಗಳ ಮೇಲೆತ್ತಿ ಆರಾಧಿಸುವ ಎಂದು ಜಯವನ್ನು ಒದಗಿಸುವ ಕರ್ತರು ಯುದ್ಧದಲ್ಲಿ ಜೊತೆ ಇರುವಾಗ ಭಯವೇ ನಮಗಿಲ್ಲ. ಕೈಗಳ ಮೇಲೆತ್ತಿ ಆರಾಧಿಸುವೆಂದು ಜಯವನ್ನು ಒದಗಿಸುವ ಯೇಸು ಒಳ್ಳೆವ ಯೇಸು ವಲ್ಲಭ ಎಂದೆಂದು ಬದಲಾಗರು ಅವರೆಂದೆಂದು ಬದಲಾಗರು. ಯೇಸು ಒಳ್ಳೆವ ಯೇಸು ವಲ್ಲಭ ಎಂದೆಂದು ಬದಲಾಗರು ಅವರೆಂದೆಂದು ಬದಲಾಗರು. ಹಲ್ಲೆಲೂಯಾ 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 ಯೇಸುವೇ ಹಲ್ಲೆಲೂಯಾ your power flow Lord Jesus. ಹಲ್ಲೆಲೂಯಾ ಹಲ್ಲೆಲೂಯಾ Yo baba baba hirala baba ಹಲ್ಲೆಲೂಯಾ hallelujah ಹಲ್ಲೆಲೂಯಾ ಹಲ್ಲೆಲೂಯಾ hallelujah 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 ಆರಾಧನೆ 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 ಯೇಸುವೇ ಆರಾಧನೆ 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 ಯೇಸುವೇ ಆರಾಧನೆ 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 ಯೇಸುವೇ ಆರಾಧನೆ 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 ಯೇಸುವೇ. ನೂರಾರು ಕಷ್ಟಗಳು ನಮ್ಮೆದುರು ಬಂದರು ಸೋಲುವುದೇ ಬೇಡ. Yes, Lord. ಭೂಲೋಕ ಜಯಿಸಿದವ ನಮ್ಮೊಂದಿಗೆ ಇರುವಾಗ ಜಯ ಜಯ ನಮಗೆ. ನೂರಾರು ಕಷ್ಟಗಳು ನಮ್ಮೆದುರು ಬಂದರು ಸೋಲುವುದೇ ಬೇಡ. ಭೂಲೋಕ ಜಯಿಸಿದವ ನಮ್ಮೊಂದಿಗೆ ಇರುವಾಗ ಜಯ 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 ನಮಗೆ ಎಂದು ಜಯ 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 ನಮಗೆ ಎಂದು ಜಯ 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 ನಮಗೆ ಎಂದು ಜಯ 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 ನಮಗೆ. ದುಃಖದಲ್ಲಿ ಸಾಂತ್ವನ ತರುವವ ಅವರು ಒಳ್ಳೆಯವರೇ ನಮ್ಮ ಭಾರವ ಹೊತ್ತು ನೀಗುವ ಅವರು ಒಳ್ಳೆಯವರೇ. ದುಃಖದಲ್ಲಿ ಸಾಂತ್ವನ ತರುವವ ಒಳ್ಳೆಯವರೇ ನಮ್ಮ ಭಾರವ ಹೊತ್ತು ನೀಗುವ ಒಳ್ಳೆಯವರೇ. ಅವರು ಒಳ್ಳೆಯವ ಸರ್ವವಲ್ಲಭ ಅವರಿರುವಾಗ ಇರುವಾತರು ಅವರು ಒಳ್ಳೆವ ಸರ್ವವಲ್ಲಭ ಆತ ಇರುವಾಗಿ ಇರುವಾತನು. ಅವರು ಒಳ್ಳೆಯವ ಸರ್ವವಲ್ಲಭ ಅವರಿರುವಾಗಿ ಇರುವಾತರು ಅವರು ಒಳ್ಳೆವ ಸರ್ವವಲ್ಲಭ ಆತ ಇರುವಾಗಿ ಇರುವಾತನು. ಯೇಸು ಒಳ್ಳೆವ ಯೇಸು ವಲ್ಲಭ ಎಂದೆಂದು ಬದಲಾಗರು ಅವರೆಂದೆಂದು ಬದಲಾಗರು. ಯೇಸು ಒಳ್ಳೆವ ಯೇಸು ವಲ್ಲಭ ಎಂದೆಂದು ಬದಲಾಗರು ಅವರೆಂದೆಂದು ಬದಲಾಗರು ಅವರೆಂದೆಂದು ಬದಲಾಗರು ಅವರೆಂದೆಂದು ಬದಲಾಗರು. ಯೇಸು ಎಂದೆಂದು ಬದಲಾಗರು ಯೇಸು ಎಂದೆಂದು ಬದಲಾಗರು. ಹಲ್ಲೆಲೂಯಾ 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 ಈರಬವರೆ ಕಲವರದಗ ಶಂದರ ಬರೆ ಕರವಲರ ಕಲಜಿದು ಶಂದರ ಬರೆ ಕರವಲರ ಕಲಜಿದು. ಪ್ರೈಸ್ ದಿ ಲಾರ್ಡ್. ಒಂದು ಗಟ್ಟಿ ಚಪ್ಪಾಳೆ ಯೇಸುವಿಗಾಗ ಪ್ರಿಯರೇ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಇಷ್ಟೊಂದು ಗೀತೆ, ಒಳ್ಳೆ ಗೀತೆ. ಯೇಸು ಯಾವತ್ತೂ ಬದಲಾಗೋದಿಲ್ಲ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ನಾವು ಮಾತ್ರ ತುಂಬ ಬದಲಾಗಿದ್ದೇವೆ. ಇವತ್ತು ಸ್ತುತಿ ಮಾಡಲಿ ತುಂಬ ಹಿಂಜರಿದ್ದೇವೆ. ಏನು ಇದು ಮಳೆ ಬಾರದೆ ಅಂತ ಪರಿಸ್ಥಿತಿ ಬಂದಿದೆ ನಿಮಗೆ ಗೊತ್ತಿಲ್ಲ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಚೆನ್ನಾಗಿ ಸ್ತುತಿಸುವಂಥ ಒಳ್ಳೆಯ ಗೀತೆ.
ದೇವರು ಹೇಳ್ತಾರೆ ಅವರ ಮಗ ಅಂದರೆ ಯೇಸು ಅವರೇ ಆಲ್ಫಾ, ಅವರೇ ಒಮೇಗ, ಅವರೇ ಆರಂಭ, ಅವರೇ ಅಂತ್ಯ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಅಂದರೆ ಆರಂಭದಿಂದ ಅಂತ್ಯದವರೆಗೆ ದೇವರು ಯಾವತ್ತೂ ಬದಲಾಗುವುದಿಲ್ಲ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಯಾವತ್ತೂ ಬದಲಾಗುವುದಿಲ್ಲ. ಅವರ ಮಹಿಮೆ ಯಾವತ್ತೂ ಕಡಿಮೆ ಆಗುವುದಿಲ್ಲ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ದಿನ ದಿನ ಎಷ್ಟು ಈ ಲೋಕದಲ್ಲಿ ಪಾಪ ಜಾಸ್ತಿ ಆಗ್ತಾ ಹೋಗ್ತದೆ, ಅಷ್ಟು ದೇವರ ಕೃಪೆ ಕರುಣೆ ಜಾಸ್ತಿ ಆಗುತ್ತಾ ಹೋಗುತ್ತೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ದೇವರು ಅದನ್ನು ಬ್ಯಾಲೆನ್ಸ್ ಮಾಡ್ತಾರೆ. ಪ್ರೈಸ್ ದಿ ಲಾರ್ಡ್. ಈಗ ನನಗೊಂದು ವಾಕ್ಯ ಸಿಕ್ಕಿತ್ತು. ಆ ಸಿರಾಕನ ಗ್ರಂಥದಲ್ಲಿ 18ನೇ ಅಧ್ಯಾಯದಲ್ಲಿ ಹೀಗೆ ಹೇಳಲ್ಪಟ್ಟಿದೆ. ಸಿರಾಕನ ಗ್ರಂಥ 18ನೇ ಅಧ್ಯಾಯ, ಅಲ್ಲಿ ಮನುಷ್ಯ ಏನಂತ ದೇವರು ಹೇಳ್ತಾ ಇದ್ದಾರೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಹಲ್ಲೆಲೂಯಾ. ಮನುಷ್ಯನು ಎಷ್ಟು ಮಾತ್ರದವ, ಅವನಿಂದ ಏನು ಪ್ರಯೋಜನ, ಅವನಿಗೆ ಯಾವುದು ಹಿತ ಯಾವುದು ಅಹಿತ. ಮನುಷ್ಯನ ಆಯುಷ್ಕಾಲ ಹೆಚ್ಚೆಂದರೆ 100 ವರ್ಷ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ನಾವು ಈ ಲೋಕದಾದರೆ ಹೆಚ್ಚು ಬದುಕಿದ್ರೆ ಏನಾಗುತ್ತೆ? 100 ವರ್ಷ ಅಷ್ಟೇ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಈಗ ಏನು ಪ್ರಾಯ ಇಲ್ಲ. 19 ವರ್ಷ, 18 ವರ್ಷ, 20 ವರ್ಷ, 23 ವರ್ಷ ಬೇಗ ಸಾಯ್ತಾ ಇದ್ದಾರೆ. ಪ್ರೈಸ್ ದಿ ಲಾರ್ಡ್. ನೋಡ್ತೀರಿ, ದಿನ ದಿನ ನೀವು ಟಿ ವಿಯಲ್ಲಿ ನೋಡ್ತೀರಿ, ನ್ಯೂಸಲ್ಲಿ ನೋಡ್ತೀರಿ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಆ ವರ್ಷಗಳು ಕೆಲವೇ ನಿತ್ಯ ಕಾಲದ ಮುಂದೆ ಸಮುದ್ರದ ನೀರ ಹನಿಯಂತೆ, ಉಸುಬಿನ ಕಣದಂತೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಆ 100 ವರ್ಷ ಏನು ನೀರಿನ ಮೇಲಿನ ಗುಳ್ಳೆಯಂತೆ ಹಾಗೂ ಅಣಬೆಯಂತೆ, ಅಣಬೆಯ ಕಣದಂತೆ. ಪ್ರೈಸ್ ದಿ ಲಾರ್ಡ್. ಅಣಬೆ ನೋಡಿ, ಇವತ್ತು ಅದು ಬೀಜ ಹಾಕಿದರೆ ಒಂದು 3 ದಿವಸದಲ್ಲಿ ಅಣಬೆ ತೆಗೆದಾಗುತ್ತೆ. ಪ್ರೈಸ್ ದಿ ಲಾರ್ಡ್. ಅದರ ಬಾಳು ಅಷ್ಟೇ. ಪ್ರೈಸ್ ದಿ ಲಾರ್ಡ್. ಮನುಷ್ಯನ ಬಾಳು ಹಾಗೆ ಅಂತ ದೇವರು ಹೇಳ್ತಾರೆ ನೋಡಿ. ಈ ಕಾರಣ ದೇವರು ದೀರ್ಘ ಶಾಂತರು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಹಲ್ಲೆಲೂಯಾ. ನರರ ಬಗ್ಗೆ ದೀರ್ಘ ಶಾಂತರು. ನರರ ಬಗ್ಗೆ ಅಂದರೆ ತಮ್ಮ ಕೃಪೆಯನ್ನು ಸುರಿಸಿದರು ಅವರ ಮೇಲೆ. ಪ್ರೈಸ್ ದಿ ಲಾರ್ಡ್. ಈ ನರಮಾನವ ಹುಲು ಮನುಷ್ಯರಂತೆ ಅಂತ ಇವತ್ತಿದ್ದವರು ನಾಳೆ ನಾಶ ಹೋಗ್ತದೆ, ಅದಕ್ಕೆ ದೇವರು ಅವರ ಮೇಲೆ ಕೃಪೆಯನ್ನು ಸುರಿಸಿದರು ಅಂತ ಹೇಳ್ತಾರೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ. ಹಲ್ಲೆಲೂಯಾ. ಮನುಷ್ಯನ ಅಂತ್ಯವು ಕೆಟ್ಟದ್ದೇ ಎಂಬುದನ್ನು ಮನಗಂಡರು. ಪ್ರೈಸ್ ದಿ ಲಾರ್ಡ್. ಮನುಷ್ಯನ ಅಂತ್ಯ ಕೆಟ್ಟದಾಗಿ ಆಗುತ್ತದೆ ಅಂತ ದೇವರು ಮನಗಂಡರು. ಆದುದರಿಂದ ತಮ್ಮ ಕ್ಷಮಾದಾನವನ್ನು ಹೆಚ್ಚಿಸಿದರು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. 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 ದೇವರು ದೀರ್ಘ ಶಾಂತರು. ಮನುಷ್ಯ ನಾಶವಾಗ್ತಾನಂತ ದೇವರು ನೋಡಿದರು, ಪಾಪ ಮಾಡ್ತಾನಂತ ದೇವರು ನೋಡಿದರು, ಅದಕ್ಕಾಗಿ ತನ್ನ ಕೃಪೆಯನ್ನು ಹೆಚ್ಚಿಸಿದರು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಹಲ್ಲೆಲೂಯಾ. ಕ್ಷಮೆಯನ್ನು ಹೆಚ್ಚಿಸಿದರು. ಮನುಷ್ಯನ ದಯಾರಸ ನೆರೆಯವರಿಗೆ ಮಾತ್ರ ನಾವು ಜಾಸ್ತಿಯಾಗಿ ನಾವು ಯಾರಿಗೆ ಹೆಲ್ಪ್ ಮಾಡ್ತೇವೆ, ನೆರೆಕರೆಯವರಿಗೆ, ನಮ್ಮ ಕುಟುಂಬ ಅಲ್ಲಿಗೆ ಮಾತ್ರ. ಪ್ರೈಸ್ ದಿ ಲಾರ್ಡ್. ನಮಗೆ ಒಂದು ಹೆಲ್ಪ್ ಮಾಡಲಿಕ್ಕೆ ಒಂದು ಲಿಮಿಟೇಷನ್ ಇದೆ. ಎಲ್ಲ ಲೋಕಕ್ಕೆ ಹೆಲ್ಪ್ ಮಾಡಲಿಕ್ಕೆ ನಮಗೆ ಆಗೋದಿಲ್ಲ. ಪ್ರೈಸ್ ದಿ ಲಾರ್ಡ್. ಕುಟುಂಬಸ್ಥರಿಗೆ ಎಲ್ಲರಿಗೆ ಹೆಲ್ಪ್ ಮಾಡಲಿಕ್ಕೆ ಆಗೋದಿಲ್ಲ. ಅದಕ್ಕೆ ದೇವರು ಹೇಳ್ತಾರೆ, ನಾನು ಇಡೀ ಲೋಕಕ್ಕೆ ಸಹಾಯವನ್ನು ಮಾಡುವವನು. ಪ್ರೈಸ್ ದಿ ಲಾರ್ಡ್. ಅದು ನಮಗೆ ಸಾಧ್ಯವಿಲ್ಲ. ದೇವರಿಗೆ ಇಡೀ ಲೋಕವನ್ನು ಸಹಾಯ ಮಾಡ್ತಾರೆ ಅಂತ ದೇವರ ವಾಕ್ಯ ಹೇಳ್ತದೆ. ಹೀಗೆ ಹೇಳ್ತದೆ ನೋಡಿ, ಮುಂದೆ ದೇವರ ವಾಕ್ಯ ಹೇಳ್ತದೆ, ದೇವರ ದಯೆಯು ಸಕಲ ಮನುಷ್ಯರ ಮೇಲೆ ಇರುವುದು, ಕುರುಬನು ಕುರಿ ಹಿಂಡನ್ನು ಸಲಹುವಂತೆ ಆತನು ನಮ್ಮನ್ನು ಸಲಹುತ್ತಾನೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಹಲ್ಲೆಲೂಯಾ. ಮತ್ತೇನು ಮಾಡ್ತಾನೆ? ತಪ್ಪು ಮಾಡುವಾಗ ಗದರಿಸ್ತಾನೆ, ಎಚ್ಚರಿಸ್ತಾನೆ, ಬುದ್ಧಿ ಹೇಳ್ತಾನೆ, ಸನ್ಮಾರ್ಗಕ್ಕೆ ತಿರುಗಿಸ್ತಾನೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಮೊದಲು ಗದರಿಸ್ತಾನೆ, ಎರಡನೇ ಎಚ್ಚರಿಸ್ತಾನೆ, ಮೂರನೇದಾಗಿ ಬುದ್ಧಿ ಹೇಳ್ತಾನೆ, ನಾಲ್ಕನೇದಾಗಿ ನಮ್ಮ ಸನ್ಮಾರ್ಗಕ್ಕೆ ಕರೆತರುತ್ತಾನೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಆತ ದಯೆ ತೋರಿಸುವನು. ತನ್ನ ಎಚ್ಚರಿಕೆಯ ಮಾತನ್ನು ಗಮನಿಸುವವರಿಗೆ, ಯಾರು ದೇವರ ವಾಕ್ಯ ಎಚ್ಚರಿಕೆಯ ಮಾತುಗಳನ್ನು ಗಮನ ಕೊಡ್ತಾರೋ, ಕಿವಿ ಕೊಡ್ತಾರೋ, ಅವರಿಗೆ ಮಾತ್ರ ದೇವರು ಇದನ್ನು ದಯಪಾಲಿಸ್ತಾರೆ. ಆಸಕ್ತಿಯಿಂದ ಆತನ ವಿಧಿ ನಿಯಮಗಳನ್ನು ಅರಸುವವರಿಗೆ ದೇವರು ಇದನ್ನು ದಯಪಾಲಿಸ್ತಾರೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಇವತ್ತು ಏನಾದರೂ ನಾವು ದೇವರಿಂದ ಬೇಕಂತ ಇಲ್ಲಿ ಬಂದಿದ್ದೇವೆ, ಹೌದಲ್ವಾ? ದೇವ ತಾನು ಕಾಯ್ತೀರಿ ಅಮ್ಕ ಜಾಯ್ ಹರಿಯಕ್ಲಾಕ ಜಾಯ್ಗಿನಾಕ ನಾನ್ಸಲ ರಮ್ಮೆ ಹಂಗಾಯ್ತು ಅವನಿಗೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಅದಕ್ಕಾಗಿ ಒಂದು ಗಳಿಗೆ ಕರಗಳನ್ನು ನಿಮ್ಮ ಹೃದಯ ಮೇಲೆ ಇಟ್ಟುಕೊಳ್ಳಿ, ಕಣ್ಣುಗಳನ್ನು ಮುಚ್ಚಿಕೊಳ್ಳಿ. ನಿಮ್ಮ ಅಗತ್ಯಗಳನ್ನು ಎಲ್ಲ ದೇವರಿಗೆ ಹೇಳಿಬಿಡಿ, ನಿಮ್ಮ ಕೋರಿಕೆಗಳನ್ನು ಹೇಳಿಬಿಡಿ. ಇವತ್ತು ನೀವು ಈ ಧ್ಯಾನಕೂಟ ಬಿಟ್ಟು ಹೋಗುವಾಗ ಈ ಆಶೀರ್ವಾದ ನಿಮಗೆ ಸಿಕ್ಕಿ ಆಗಬೇಕು.
ವಿದಿನ್ 6 hours, 6 ಗಂಟೆ ಒಳಗೆ ನೀವು ಬೇಡಿದ್ದು ನಿಮಗೆ ದಯಪಾಲಿಸಬೇಕು. ಇವತ್ತು ದೇವರು ಖಂಡಿತವಾಗಿ ಮಾಡ್ತಾರೆ. ಅಂಥ ಒಂದು ಶಕ್ತಿಯಿಂದ ಪ್ರಾರ್ಥಿಸಿರಿ, ಅಂತರಾಳದಿಂದ ಪ್ರಾರ್ಥಿಸಿರಿ. ಮನುಷ್ಯರಿಗೆ ಇದು ಸಾಧ್ಯವಿಲ್ಲ, ಆದರೆ ದೇವರಿಗೆ ಎಲ್ಲವೂ ಸಾಧ್ಯ. ಅದಕ್ಕಾಗಿ ನಿಮ್ಮ ಕೋರಿಕೆಗಳನ್ನು, ಬೇಡಿಕೆಗಳನ್ನು ಸಮರ್ಪಣೆ ಮಾಡುತ್ತಾ ಒಂದು ದೇವರನ್ನು ಸ್ತುತಿಸೋಣ. ನಿಮ್ಮ ಕೋರಿಕೆ, ಬೇಡಿಕೆಗಳು ದೇವರಿಗೆ ಸಮರ್ಪಣೆ ಮಾಡುತ್ತಾ ಕರಗಳನ್ನು ಮೇಲಕ್ಕೆತ್ತಿ ಭಾಷಾ ವರಗಳಿಂದ ಒಂದುಗಳಿಗೆ ಸ್ತುತಿಸೋಣ. ಹಲ್ಲೆಲೂಯಾ 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 ಹಲ್ಲೆಲೂಯಾ. ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ, ಯೇಸುವೇ ಆರಾಧನೆ, ಯೇಸುವೇ ಮಹಿಮೆ. ಹಲ್ಲೆಲೂಯಾ 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 ಹಲ್ಲೆಲೂಯಾ. ನನ್ನ ಎತ್ತಿ ಎತ್ತಿ ನಿಲ್ಲಿಸಿದೆ ಸರ್ವಶಕ್ತ ನೀನೇ, ನನ್ನ ಧೂಳಿನಿಂದ ಎತ್ತಿದೆ ಸಮಾಧಾನ ಕರ್ತ ನೀನೇ. ನನ್ನ ಎತ್ತಿ ಎತ್ತಿ ನಿಲ್ಲಿಸಿದೆ ಸರ್ವಶಕ್ತ ನೀನೇ, ನನ್ನ ಧೂಳಿನಿಂದ ಎತ್ತಿದೆ ಸಮಾಧಾನ ಕರ್ತ ನೀನೇ. ಹಲ್ಲೆಲೂಯಾ 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 ಹಲ್ಲೆಲೂಯಾ. ಚಪ್ಪಳೆ ತಟ್ಟುತ್ತಾ, ಕಾಲೆಜ್ಜೆ ಹಾಕುತ್ತಾ, ಕುಣಿಯುತ್ತಾ, ನಲಿಯುತ್ತಾ ಆ ದೇವರನ್ನು ಸ್ಮರಿಸೋಣ ಪ್ರಿಯರೇ. ಶಿಲುಬೆಯ ಆ ಯಜ್ಞದಿ ನನಗಾಗಿಯೇ ಪ್ರಾಣ ನೀಡಿದೆ, ಶಿಲುಬೆಯ ಆ ಯಜ್ಞದಿ ನನಗಾಗಿಯೇ ಪ್ರಾಣ ನೀಡಿದೆ, ಶಿಲುಬೆಯ ಆ ಯಜ್ಞದಿ ನನಗಾಗಿಯೇ ಪ್ರಾಣ ನೀಡಿದೆ, ಶಿಲುಬೆಯ ಆ ಯಜ್ಞದಿ ನನಗಾಗಿಯೇ ಪ್ರಾಣ ನೀಡಿದೆ. ಮರಣದ ಬಾಗಿಲಿಂದ ಯೇಸು ನನ್ನನ್ನು ತಪ್ಪಿಸಿದ, ಮರಣದ ಬಾಗಿಲಿಂದ ಎನ್ನನ್ನು ತಪ್ಪಿಸಿದ. ಓ ಮರಣದ ಬಾಗಿಲಿಂದ ಯೇಸು ನನ್ನನ್ನು ತಪ್ಪಿಸಿದ, ಓ ಮರಣದ ಬಾಗಿಲಿಂದ ನನ್ನನ್ನು ತಪ್ಪಿಸಿದ. ನನ್ನ ಎತ್ತಿ ಎತ್ತಿ ನಿಲ್ಲಿಸಿದೆ ಸರ್ವಶಕ್ತ ನೀನೇ, ನನ್ನ ಧೂಳಿನಿಂದ ಎತ್ತಿದೆ ಸಮಾಧಾನ ಕರ್ತ ನೀನೇ. ನನ್ನ ಎತ್ತಿ ಎತ್ತಿ ನಿಲ್ಲಿಸಿದೆ ಸರ್ವಶಕ್ತ ನೀನೇ, ನನ್ನ ಧೂಳಿನಿಂದ ಎತ್ತಿದೆ ಸಮಾಧಾನ ಕರ್ತ ನೀನೇ. ಹಲ್ಲೆಲೂಯಾ 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 ಹಲ್ಲೆಲೂಯಾ. ಶಿಲುಬೆಯ ಆ ಯಜ್ಞದಿ ನನಗಾಗಿಯೇ ಪ್ರಾಣ ನೀಡಿದೆ, ಶಿಲುಬೆಯ ಆ ಯಜ್ಞದಿ ನನಗಾಗಿಯೇ ಪ್ರಾಣ ನೀಡಿದೆ. ಮರಣದ ಬಾಗಿಲಿಂದ ಯೇಸು ನನ್ನನ್ನು ತಪ್ಪಿಸಿದ, ಓ ಮರಣದ ಬಾಗಿಲಿಂದ ನನ್ನನ್ನು ತಪ್ಪಿಸಿದ. ನನ್ನ ಎತ್ತಿ ಎತ್ತಿ ನಿಲ್ಲಿಸಿದೆ ಸರ್ವಶಕ್ತ ನೀನೇ, ನನ್ನ ಧೂಳಿನಿಂದ ಎತ್ತಿದೆ ಸಮಾಧಾನ ಕರ್ತ ನೀನೇ. ನನ್ನ ಎತ್ತಿ ಎತ್ತಿ ನಿಲ್ಲಿಸಿದೆ ಸರ್ವಶಕ್ತ ನೀನೇ, ನನ್ನ ಧೂಳಿನಿಂದ ಎತ್ತಿದೆ ಸಮಾಧಾನ ಕರ್ತ ನೀನೇ. ಹಲ್ಲೆಲೂಯಾ 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 ಹಲ್ಲೆಲೂಯಾ
ಹಲ್ಲೆಲೂಯಾ ಹಲ್ಲೆಲೂಯಾ ಹಲ್ಲೆಲೂಯಾ ಹಲ್ಲೆಲೂಯಾ. Thank you, Jesus. ಕ್ರಿಸ್ತನ ಮರಣದಿಂದಲೇ ನನ್ನ ಎಲ್ಲ ಶಾಪ ನೀಗಿತು. 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 ಅಬ್ರಹಮ ಆಶೀರ್ವಾದ ಶಿಲುಬೆಯಿಂದಲೇ ದೊರಕಿತು. ಅಬ್ರಹಮನ ಆಶೀರ್ವಾದ ಶಿಲುಬೆಯಿಂದಲೇ ದೊರಕಿತು. ಅಬ್ರಹಮ ಆಶೀರ್ವಾದ ಶಿಲುಬೆಯಿಂದಲೇ ದೊರಕಿತು. ಅಬ್ರಹಮನ ಆಶೀರ್ವಾದ ಶಿಲುಬೆಯಿಂದಲೇ ದೊರೆಯಿತು. ನನ್ನ ಎತ್ತಿ ಎತ್ತಿ ನಿಲ್ಲಿಸಿದೆ ಸರ್ವ ಶಕ್ತ ನೀನೇ. ನನ್ನ ಧೂಳಿನಿಂದ ಎತ್ತಿದೆ ಸಮಾಧಾನ ಕರ್ತ ನೀನೇ. ನನ್ನ ಎತ್ತಿ ಎತ್ತಿ ನಿಲ್ಲಿಸಿದೆ ಸರ್ವ ಶಕ್ತ ನೀನೇ. ನನ್ನ ಧೂಳಿನಿಂದ ಎತ್ತಿದೆ ಸಮಾಧಾನ ಕರ್ತ ನೀನೇ. ಹಲ್ಲೆಲೂಯಾ 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 ಹಲ್ಲೆಲೂಯಾ. ಶಿಲುಬೆಯ ಆ ಯಜ್ಞದಿ ನನಗಾಗಿ ಪ್ರಾಣ ನೀಡಿದೆ. ಶಿಲುಬೆಯ ಆ ಯಜ್ಞದಿ ನನಗಾಗಿಯೇ ಪ್ರಾಣ ನೀಡಿದೆ. ಮರಣದ ಬಾಗಿಲಿಂದ ಯೇಸು ನನ್ನನ್ನು ತಪ್ಪಿಸಿದ. 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 ನನ್ನ ಎತ್ತಿ ಎತ್ತಿ ನಿಲ್ಲಿಸಿದೆ ಸರ್ವ ಶಕ್ತ ನೀನೇ. ನನ್ನ ಧೂಳಿನಿಂದ ಎತ್ತಿದೆ ಸಮಾಧಾನ ಕರ್ತ ನೀನೇ. ನನ್ನ ಎತ್ತಿ ಎತ್ತಿ ನಿಲ್ಲಿಸಿದೆ ಸರ್ವ ಶಕ್ತ ನೀನೇ. ನನ್ನ ಧೂಳಿನಿಂದ ಎತ್ತಿದೆ ಸಮಾಧಾನ ಕರ್ತ ನೀನೇ. ಹಲ್ಲೆಲೂಯಾ 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 ಹಲ್ಲೆಲೂಯಾ. ಎಲ್ಲ ಬಂಧನಗಳು ಮುರಿಯಲ್ಪಡಲಿ ಅಪ್ಪ ತಂದೆ. ಈ ಕ್ಷಣದಲ್ಲಿ ಇಲ್ಲಿ ನೆರೆದಿದ್ದ ಪ್ರತಿಯೊಬ್ಬರ ಮೇಲೆ ನಿಮ್ಮ ಪರಿಶುದ್ಧ ರಕ್ತವು ಇಳಿಯಲ್ಪಡಲಿ. ಪ್ರತಿಯೊಬ್ಬರನ್ನು ಶುದ್ಧೀಕರಿಸಿರಪ್ಪ ತಂದೆ. ಎಲ್ಲ ರೋಗಗಳು ಈ ನಿಮ್ಮ ಮಕ್ಕಳನ್ನು ಬಿಟ್ಟು ತೊಲಗಲಿ. ಕಷ್ಟ ಕಾರ್ಪಣ್ಯಗಳು ದುಃಖ ದುಗುಡಗಳು ಇವರನ್ನು ಬಿಟ್ಟು ತೊಲಗಲಿ. ಸಾಲದ ಬಾಧೆಗಳು ಸೋಲಿನ ಬಾಧೆಗಳು ಎಲ್ಲವೂ ಬಿಟ್ಟು ತೊಲಗಲಿ ಅಪ್ಪ ತಂದೆ. ನಿಮ್ಮ ನಾಮದಲ್ಲಿ ಪ್ರಾರ್ಥಿಸ್ತಾ ಇದ್ದೇವೆ. ಶಕ್ತಿಯಾಗಿ ಇಳಿದು ಬನ್ನಿರಿ ಅಪ್ಪ ತಂದೆ. ನಿಮ್ಮ ಸ್ತುತಿಸುವಾಗ ನಿಮ್ಮನ್ನು ಆರಾಧಿಸುವಾಗ ನಿಮ್ಮ ದೈವ ಶಕ್ತಿಯು ಇಳಿದು ಬರಲೆಂದು ಪ್ರಾರ್ಥಿಸ್ತಾ ಇದ್ದೇವೆ. ವರ ಬಾಬಾ 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 ಹೀರೋ ಬಾಬಾ ರೆಕ್ಕಲ ಜೀವದಿಂದೆದ್ದ ಯೇಸುವೆ ನಾ ಹಾಡುವೆ ನಿನಗಾಗಿಯೇ. ಜೀವದಿಂದೆದ್ದ ಯೇಸುವೆ ನಾ ಹಾಡುವೆ ನಿನಗಾಗಿಯೇ.
ಜೀವದಿಂದ ಯೇಸುವೆ ನಾ ಹಾಡುವೆ ನಿನಗಾಗಿಯೇ. ಜೀವದಿಂದ ಯೇಸುವೆ ನಾ ಹಾಡುವೆ ನಿನಗಾಗಿಯೇ. ನೀನೊಬ್ಬನೇ ದೇವರು, ನೀನೊಬ್ಬನೇ ರಕ್ಷಕನು, ನೀನೊಬ್ಬನೇ ದೇವರು, ನೀನೊಬ್ಬನೇ ರಕ್ಷಕನು. ನೀನೊಬ್ಬನೇ ದೇವರು, ನೀನೊಬ್ಬನೇ ರಕ್ಷಕನು. ನೀನೊಬ್ಬನೇ ದೇವರು, ನೀನೊಬ್ಬನೇ ರಕ್ಷಕನು. ನನ್ನ ಎತ್ತಿ ಎತ್ತಿ ನಿಲ್ಲಿಸಿದೆ ಸರ್ವಶಕ್ತ ನೀನೇ. ನನ್ನ ಧೂಳಿನಿಂದ ಎತ್ತಿದೆ ಸಮಾಧಾನ ಕರ್ತ ನೀನೇ. ನನ್ನ ಎತ್ತಿ ಎತ್ತಿ ನಿಲ್ಲಿಸಿದೆ ಸರ್ವಶಕ್ತ ನೀನೇ. ನನ್ನ ಧೂಳಿನಿಂದ ಎತ್ತಿದೆ ಸಮಾಧಾನ ಕರ್ತ ನೀನೇ. ಹಲ್ಲೆಲೂಯಾ 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 ಹಲ್ಲೆಲೂಯಾ. ಶಿಲುಬೆಯ ಆ ಯಜ್ಞದಿ ನನಗಾಗಿ ಪ್ರಾಣ ನೀಡಿದೆ. ಶಿಲುಬೆಯ ಆ ಯಜ್ಞದಿ ನನಗಾಗಿಯೇ ಪ್ರಾಣ ನೀಡಿದೆ. ಶಿಲುಬೆಯ ಆ ಯಜ್ಞದಿ ನನಗಾಗಿ ಪ್ರಾಣ ನೀಡಿದೆ. ಶಿಲುಬೆಯ ಆ ಯಜ್ಞದಿ ನನಗಾಗಿಯೇ ಪ್ರಾಣ ನೀಡಿದೆ. ಮರಣದ ಬಾಗಿಲಿಂದ ಯೇಸು ನನ್ನನ್ನು ತಪ್ಪಿಸಿದ. 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 ನನ್ನ ಎತ್ತಿ ಎತ್ತಿ ನಿಲ್ಲಿಸಿದೆ ಸರ್ವಶಕ್ತ ನೀನೇ. ನನ್ನ ಧೂಳಿನಿಂದ ಎತ್ತಿದೆ ಸಮಾಧಾನ ಕರ್ತ ನೀನೇ. ನನ್ನ ಎತ್ತಿ ಎತ್ತಿ ನಿಲ್ಲಿಸಿದೆ ಸರ್ವಶಕ್ತ ನೀನೇ. ನನ್ನ ಧೂಳಿನಿಂದ ಎತ್ತಿದೆ ಸಮಾಧಾನ ಕರ್ತ ನೀನೇ. ಹಲ್ಲೆಲೂಯಾ 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 ಹಲ್ಲೆಲೂಯಾ. ಯೇಸುವೇ 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 ಯೇಸುವೇ. ಊರೇ ಊರಾ ಹಲ್ಲೆಲೂಯಾ 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 ಊರೇ ಸೋಲಿಲ್ಲ ನನಗೆ ಸೋಲಿಲ್ಲ, ಯುದ್ಧವು ಕರ್ತನದೇ. ಭಯವೂ ಇಲ್ಲ ನನಗೆ ಭಯವೂ ಇಲ್ಲ, ಯುದ್ಧವು ಕರ್ತನದೇ. ಹೌದು, ಸೋಲಿಲ್ಲ ನನಗೆ ಸೋಲಿಲ್ಲ, ಯುದ್ಧವು ಕರ್ತನದೇ. ಭಯವೂ ಇಲ್ಲ ನನಗೆ ಭಯವೂ ಇಲ್ಲ, ಯುದ್ಧವು ಕರ್ತನದೇ. ಸೋಲಿಲ್ಲ
ಸೋಲಿಲ್ಲ ನಮಗೆ ಸೋಲಿಲ್ಲ, ಯುದ್ಧವು ಕರ್ತನದೇ. ಭಯವಿಲ್ಲ ನಮಗೆ ಭಯವಿಲ್ಲ, ಯುದ್ಧವು ಕರ್ತನದೇ. ಓ ಸೋಲಿಲ್ಲ ನಮಗೆ ಸೋಲಿಲ್ಲ, ಯುದ್ಧವು ಕರ್ತನದೇ. ಭಯವಿಲ್ಲ ನನಗೆ ಭಯವಿಲ್ಲ, ಯುದ್ಧವು ಕರ್ತನದೇ. ಓ ಸೋಲಿಲ್ಲ ನಮಗೆ ಸೋಲಿಲ್ಲ, ಯುದ್ಧವು ಕರ್ತನದೇ. ಭಯವಿಲ್ಲ ನಮಗೆ ಭಯವಿಲ್ಲ, ಯುದ್ಧವು ಕರ್ತನದೇ. ಓ ಸೋಲಿಲ್ಲ ನಮಗೆ ಸೋಲಿಲ್ಲ, ಯುದ್ಧವು ಕರ್ತನದೇ. ಭಯವಿಲ್ಲ ನಮಗೆ ಭಯವಿಲ್ಲ, ಯುದ್ಧವು ಕರ್ತನದೇ. ಯುದ್ಧವು ಕರ್ತನದೇ, ಯುದ್ಧವು ಕರ್ತನದೇ, ಯುದ್ಧವು ಕರ್ತನದೇ. Hallelujah, 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 hallelujah. Irabavare kalavare shandarvare karavalare healing. Thank you Lord, thank you Lord, thank you Lord, thank you Lord. Praise the Lord, glorify mighty God, hallelujah. Worship Lord Jesus, hallelujah. Ore kaba baba shandarvare karavalare kala Jesus. Thank you Lord, thank you Lord, thank you Lord, thank you Lord. Praise the Lord, glory, 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 glory. Hallelujah, 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 hallelujah. ಸೋಲಿಲ್ಲ ನನಗೆ ಸೋಲಿಲ್ಲ, ಯುದ್ಧವು ಕರ್ತನದೇ. ಭಯವೂ ಇಲ್ಲ ನನಗೆ ಭಯವೂ ಇಲ್ಲ, ಯುದ್ಧವು ಕರ್ತನದೇ. ಸೋಲಿಲ್ಲ ನನಗೆ ಸೋಲಿಲ್ಲ, ಯುದ್ಧವು ಕರ್ತನದೇ. ಎಲ್ಲರೂ ಹಾಡೋಣ. ಭಯವಿಲ್ಲ ನನಗೆ ಭಯವಿಲ್ಲ, ಯುದ್ಧವು ಕರ್ತನದೇ. ಇನ್ನೊಮ್ಮೆ. ಸೋಲಿಲ್ಲ ನನಗೆ ಸೋಲಿಲ್ಲ, ಯುದ್ಧವು ಕರ್ತನದೇ. ಭಯವಿಲ್ಲ ನನಗೆ ಭಯವಿಲ್ಲ, ಯುದ್ಧವು ಕರ್ತನದೇ. ಯುದ್ಧವು ಕರ್ತನದೇ. ಯುದ್ಧವು ಕರ್ತನದೇ. Praise the Lord. Hallelujah. Hallelujah. ತುಂಬ ಸಮಯದಿಂದ ಕಾಲು ನೋವಿನಿಂದ ಬಳಲುತ್ತಿದ್ದ ಇಬ್ಬರಿಗೆ ದೇವರು ಗುಣಪಡಿಸ್ತಾ ಇದ್ದಾರೆ. ಕಾಲುಗಳ ನೋವುಗಳು ತುಂಬ, ನೀವು ಆರೋಗ್ಯವಾಗಿದ್ದೀರಾ, ಆದರೆ ಬೆಳಿಗ್ಗೆ ನಡೆಯುವಾಗ ಕಾಲುಗಳು ನೋವು ಬರುವುದು, ನಡೆಯಲಿಕ್ಕೆ ನಿಮಗೆ ಆಗದೇ ಇರುವುದು, ತುಂಬ ಆಯಾಸ ಆಗ್ತದೆ, ನಡೆಯುವಾಗ ಕಾಲುಗಳು ಭಾರ ಆಗ್ತದೆ. ಇಂಥ ಒಂದು ಪರಿಸ್ಥಿತಿ, ಕಾಲುಗಳು ನೋವಿನಿಂದ ಇದೊಂದು ಯಾವುದಂದರೆ ನಾರ್ಮಲ್ ಸಿಕ್ನೆಸ್ ಅಲ್ಲ ಇದು. ಇದು ನೀವು ವೈದ್ಯರ ಹತ್ರ ಹೋದಾಗ ಇದಕ್ಕೆ ಮೆಡಿಸಿನ್ ಇಲ್ಲ, ಇದಕ್ಕೆ ಯಾವ ಟೆಸ್ಟ್ ನಿಮಗೆ ಸಿಗುವುದಿಲ್ಲ. ಇದು ಒಂದು ದುಷ್ಟ ಶಕ್ತಿಗಳ ಪ್ರಭಾವದಿಂದ ಈ ಕಾಲುಗಳು ನೋವು ಬರುವುದು. ಇಂಥ ನೋವಿದ್ದವರಿಗೆ ಇಬ್ಬರು ಇದ್ದಾರೆ ಇಲ್ಲಿ, ಇಬ್ಬರಿಗೂ ಕೂಡ ಯೇಸು ಗುಣಪಡಿಸ್ತಾ ಇದ್ದಾರೆ. ಈ ಕ್ಷಣದಲ್ಲಿ ಯೇಸು ಅವರಿಗೆ ಗುಣಪಡಿಸ್ತಾ ಇದ್ದಾರೆ. ಗಟ್ಟಿ ಚಪ್ಪಳೆಯಿಂದ ಯೇಸುವೆ, ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಹೀರಬಬರೆ ಕಲವರ ಜೀಸಸ್, ಜೀಸಸ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್. ಪ್ರೈಸ್ ದಿ ಲಾರ್ಡ್, ಗ್ಲೋರಿಫೈ. ಯಾರಾದ ಇದ್ದರೆ ಈ ಕಾಲು ಎರಡು ಭಾರ ಆಗೋದು, ಸೋಲುಂಗ್ ಜೈನ ಏಕ್ದಮ್ ಜಡೈಜಲ್ಲಿ ಬರೀ ಪೂರಾ ಸಂಚಿ ಅಸಲೆ ದೊಡ್ಡ ಜನ ಇಬ್ಬರು. ಓ ಖಂಡಿತ ನಿಮ್ಮನ್ನು ಎಲ್ಲರನ್ನು ಯೇಸು ಗುಣಪಡಿಸ್ತಾರೆ, ಇವತ್ತು ಬಿಡುಗಡೆಗೊಳಿಸ್ತಾರೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಇದು ನಿಮಗೆ ನಾರ್ಮಲ್ ಸಿಕ್ನೆಸ್ ಅಲ್ಲ, ಇದು ಯಾವುದೊಂದು ದುಷ್ಟ ಶಕ್ತಿಯ ಪ್ರಭಾವಗಳು ನಿಮ್ಮ ಮೇಲೆ ಬಿದ್ದು ಅದು ಕಾಲಿನ ಒಂದು ಆಯಾಸ ಬರುವುದು, ನಡಿಲಿಕ್ಕೆ ಆಗೋದಿಲ್ಲ, ಆಯಾಸ ಬರುವುದು. ಪ್ರೈಸ್ ದಿ ಲಾರ್ಡ್. ಇದು ಒಂದು ದುಷ್ಟ ಶಕ್ತಿಯ ಪ್ರಭಾವ. ಇದನ್ನು ಬಿಡುಗಡೆಗೊಳಿಸಿದ್ದಾರೆ, ನಿಮ್ಮನ್ನು ಈ ಶಕ್ತಿಯಿಂದ ಬಿಡುಗಡೆಗೊಳಿಸ್ತಾರೆ. ಇನ್ನು ಮುಂದೆ ಕಾಲು ನೋವು ಯಾವತ್ತೂ ಬರೋದಿಲ್ಲ, ನಿಮಗೆ ನಡೆಯಲಿಕ್ಕೆ ಉಲ್ಲಾಸ ಆಗ್ತದೆ, ಎಷ್ಟು ನಡೆಯಲಿಕ್ಕೆ ಆಗ್ತದೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಇನ್ನೊಬ್ಬರಿಗೆ ಈ ಬಲಕೈ ನೋವು, ಏನು ಕೈ, ಒಂದು ಕೈ ಸರಿ ಇದೆ, ಇನ್ನೊಂದು ಕೈ ಸ್ವಲ್ಪ ದಪ್ಪ ಇದ್ದಂಗೆ ಇದೆ, ಇಲ್ಲದ್ರೆ ಇದು ಸರಿ ಒಂದು ಕೈ ಮೇಲಕ್ಕೆ ಎತ್ತಿಕ್ಕಾಗೋದಿಲ್ಲ. ಇಂಥ ಒಂದು ಪರಿಸ್ಥಿತಿಯಲ್ಲಿ ಹೆಂಗಸು, ಒಬ್ಬರು ಹೆಂಗಸಿಗೆ, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಒಂದು ಕೈ ದಪ್ಪ ಇದೆ. ಓಕೆ, ಯೇಸು ಗುಣಪಡಿಸ್ತಾ ಇದ್ದಾರೆ. ಈ ದೇವರು ಕೇಳ್ತಾ ಇದ್ದಾರೆ, ನಿಮ್ಮನ್ನೆಲ್ಲ ಬಿಡುಗಡೆಗೊಳಿಸ್ತಾರೆ. ಒಂದು ಸೈಡಿನಿಂದ ನಿಮಗೆ ನೋವು ಬರ್ತದೆ ಈಚೆಯಿಂದ,
ಹೌದು, ಎಲ್ಲ ನೋವು ಈ ಕ್ಷಣದಲ್ಲಿ ಗುಣಪಡಿದೆ. ಎಲ್ಲರೂ ಇವ್ರಿಗಾಗಿ ಪ್ರಾರ್ಥಿಸೋಣ. ಹಲ್ಲೆಲೂಯಾ 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 ಹಲ್ಲೆಲೂಯಾ. ಹೀರಬರೆ ಕಲಬರೆದಾಗ ಶಂದರಬರೆ ಕರಬಲರೆ ಕಲ ಜೀಸಸ್ 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 ಜೀಸಸ್. ಥ್ಯಾಂಕ್ ಯು ಲಾರ್ಡ್ ಜೀಸಸ್. ಪ್ರೈಸ್ ಲಾರ್ಡ್, ಗ್ಲೋರಿಫೈ ಅಂಡ್ ಮೈಟಿ ಗಾಡ್. ವರ್ಷಿಪ್ ಲಾರ್ಡ್ ಜೀಸಸ್. ಹಲ್ಲೆಲೂಯಾ ಹಲ್ಲೆಲೂಯಾ. ಹೀರಬರೆ ಕಲಬರೆದಾಗ ಶಂದರಬರೆ ಕರಬಲರೆ ಕಲ ಜೀಸಸ್ ಜೀಸಸ್. ಹಲ್ಲೆಲೂಯಾ 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 ಹಲ್ಲೆಲೂಯಾ. ಹೀರಬರೆ ಕಲಬರೆದಾಗ ಶಂದರಬರೆ ಕರಬಲರೆ ಕಲ ಜೀಸಸ್. ನಿಮ್ಮ ಕೈಗಳನ್ನು ಮೇಲಕ್ಕೆತ್ತಿ ಸಹೋದರಿ, ಮೇಲಕ್ಕೆತ್ತಿ, ಆ ಕೈಯನ್ನು ಮೇಲಕ್ಕೆತ್ತಿ, ಇನ್ನು 1 2 3 ಸಲ ಮೇಲಕ್ಕೆತ್ತಿ ಏಸು ಅಂತ ಹೇಳಿ, ಏಸು ಅಂತ ಹೇಳಿ ಶಕ್ತಿಯಿಂದ 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 ಎಲ್ಲರೂ ನಿಮಗಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ನೋಡಿ, ಬಿಡುಗಡೆ ಸಿಗ್ತಾ ಇದೆ. ಅವರ ಕೈ ಸಂಪೂರ್ಣವಾಗಿ ಮೇಲೆ ಹೋಗ್ತಾ ಇದೆ, ಸಂಪೂರ್ಣವಾಗಿ. ನೋಡಿ, ಯಾವುದೊಂದು ನೋವಿಲ್ಲದೆ ಏಸು ಗುಣಪಡಿಸ್ತಾ ಇದ್ದಾರೆ. ಹಲ್ಲೆಲೂಯಾ 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 ಹಲ್ಲೆಲೂಯಾ. ಹೀರಬರೆ ಕಲಬರೆದಾಗ ಚಂದರಬರೆ ಕರಬಲರ ಕಲ ಜೀಸಸ್. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್. ಅದ್ಭುತ ಕಾರ್ಯಗಳನ್ನು, ಸೂಚಕ ಕಾರ್ಯಗಳನ್ನು ಮಾಡುವಂಥ ದೇವರು ನಮ್ಮ ಮಧ್ಯದಲ್ಲಿದ್ದಾರೆ. ಪ್ರೈಸ್ ಲಾರ್ಡ್. ಹಲ್ಲೆಲೂಯಾ ಹಲ್ಲೆಲೂಯಾ ಹಲ್ಲೆಲೂಯಾ. ಇನ್ನೊಬ್ಬರಿಗೆ ಇದು ಚರ್ಮದ ರೋಗ ಇದೆ, ಸ್ಕಿನ್ ಪ್ರಾಬ್ಲಮ್, ಡ್ರೈನೆಸ್ ಆಗಿದೆ, ಸ್ಕಿನ್ ಡ್ರೈನೆಸ್ ಆಗೋದು. ಹಾಗೆ ಸ್ವಲ್ಪ ತುರಿಕೆ ಇರ್ತದೆ, ಯಾವಾಗಲೂ ಒಮ್ಮೊಮ್ಮೆ ಅದು ತುರಿಕೆ ಬರ್ತದೆ. ಸ್ಕಿನ್ ಪ್ರಾಬ್ಲಮ್ ಯಾರಿಗಾದರೂ ಇದೆಯಾ? ಚರ್ಮದ ರೋಗದಿಂದ ಬಳಲುತ್ತಿದ್ದವರಿಗೆ ನಿಮಗೆ ಯೇಸು ಗುಣಪಡಿಸ್ತಾ ಇದ್ದಾರೆ ಈ ಕ್ಷಣದಲ್ಲಿ. ಒಂದು ಗಳಿಗೆ ಇವರಿಗಾಗಿ ಪ್ರಾರ್ಥಿಸೋಣ, ಕರಗಳನ್ನು ಮೇಲಕ್ಕೆತ್ತೋಣ. ಹಲ್ಲೆಲೂಯಾ 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 ಹಲ್ಲೆಲೂಯಾ. ಎಲ್ಲ ಚರ್ಮದ ರೋಗಗಳು ಯೇಸುವೆ ನಿಮ್ಮ ನಾಮದಲ್ಲಿ ಗುಣ ಹೊಂದಲಿ ಅಪ್ಪ ತಂದೆ, ಬಿಡುಗಡೆಗೊಳ್ಳಲಿ ಎಂದು ಪ್ರಾರ್ಥಿಸ್ತಾ ಇದ್ದೇವೆ. ಹಲ್ಲೆಲೂಯಾ 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 ಹಲ್ಲೆಲೂಯಾ. ಹೀರಬರೆ ಕಲಬರೆದಾಗ ಶಂದರಬರೆ ಕರಬಲರ ಕಲ ಜೀಸಸ್ ಜೀಸಸ್ ಜೀಸಸ್. ಹಲ್ಲೆಲೂಯಾ 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 ಹಲ್ಲೆಲೂಯಾ. ಹೀರಬರೆ ಕಲಬರೆದಾಗ ಶಂದರಬರೆ ಕರಬಲರ ಕಲ ಜೀಸಸ್ ಜೀಸಸ್. ಒಂದು ಗಳಿಗೆ ನಿಮ್ಮನ್ನೇ ನೀವು ಸಮರ್ಪಣೆ ಮಾಡಿ. ಇನ್ನು ಯಾವುದಾದ್ರೂ ರೋಗಗಳು ನಿಮಗೆ ಅಡೆತಡೆ, ಪ್ರತಿಯೊಬ್ಬಾಗಿ ಒಂದು ತಾಯಿ ತನ್ನ ಮಗಳಿಗಾಗಿ ಮಗನಿಗಾಗಿ ಪ್ರಾರ್ಥಿಸ್ತಾ ಇದ್ದಾರೆ. ಏನೋ ಸಮಸ್ಯೆ ಇದೆ, ಆ ಮಕ್ಕಳಿಗೆ ಮದುವೆ ಆಗಲಿಲ್ಲ ಅಂತ ಒಂದು ತಾಯಿ ತನ್ನ ಮಗಳಿಗಾಗಿ ಮಗನಿಗಾಗಿ ಪ್ರಾರ್ಥಿಸ್ತಾ ಇದ್ದಾರೆ. ಆ ಪ್ರಾರ್ಥನೆಯನ್ನು ದೇವರು ಇವತ್ತು ಆಲಿಸ್ತಾರೆ. ದೇವರು ಅವರಿಗೆ ಒಂದು ಒಳ್ಳೆಯ ವರದಾನವಾಗಿ ಆ ಮದುವೆ ಜೀವನವನ್ನು ದೇವರು ದಯಪಾಲಿಸ್ತಾ ಇದ್ದಾರೆ. ಮ್ಯಾರೇಜ್ ಲೈಫ್, ಗಾಡ್ ಇಸ್ ಬ್ಲೆಸ್ಸಿಂಗ್ ಯು ಇನ್ ದ ನೇಮ್ ಆಫ್ ಜೀಸಸ್ ಕ್ರೈಸ್ಟ್. ಓರೆ ಕಬಾಬ ಬಾಬಾ ಹೀರಲ ಕಬಾಬ ಶಂದರಬರ ಕರಬಲ ರಖಲ ಜೀಸಸ್ ಜೀಸಸ್ ಜೀಸಸ್. ಹಾಲೆಲೂಯಾ ಹಾಲೆಲೂಯಾ. ಯೂಟ್ಯೂಬ್ ವ್ಯೂವರ್ಸ್ರಲ್ಲಿ ಒಬ್ಬರು ತಾಯಿ ತನ್ನ ಮಗನಿಗೆ ಕೆಲಸಕ್ಕಾಗಿ ಪ್ರಾರ್ಥಿಸ್ತಾ ಇದ್ದಾರೆ. ಮಗನಿಗೆ ಒಂದು ವೀಸಕ್ಕಾಗಿಯೋ ಕೆಲಸಕ್ಕಾಗಿಯೋ ಪ್ರಾರ್ಥಿಸ್ತಾ ಇದ್ದಾರೆ. ಇವರು ಯೂಟ್ಯೂಬಲ್ಲಿ ಈಗ ನೋಡ್ತಾ ಇದ್ದಾರೆ. ಇವರ ಪ್ರಾರ್ಥನೆ ದೇವರು ಆಲಿಸ್ತಾ ಇದ್ದಾರೆ. ಈ ಸೆಪ್ಟೆಂಬರ್ ತಿಂಗಳ ಒಳಗಡೆ ಅವರ ಮಗನಿಗೆ ಒಂದು ಒಳ್ಳೆಯ ಕೆಲಸವನ್ನು ದೇವರು ದಯಪಾಲಿಸ್ತಾ ಇದ್ದಾರೆ. ಈ ಕ್ಷಣದಲ್ಲಿ ದಯಪಾಲಿಸ್ತಾ ಇದ್ದಾರೆ, ಆಶೀರ್ವದಿಸ್ತಾ ಇದ್ದಾರೆ. ಓರ ಕಬಾಬ ಬಾಬಾ ಹೀರಲ ಕಬಾಬ ಶಂದರಬರ ಕರಬಲ ರೊಖಲು ಜೀಸ. ಹಾಲೆಲೂಯಾ 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 ಹಾಲೆಲೂಯಾ. ಹೀರಬರೆ ಕಲಬರದಾಗ ಶಂದರಬರೆ ಕರಬಲ ರೊಖಲ ಜೀಸ ಜೀಸ. ಮೈಟಿ ಗಾಡ್. ಒಂದು ಗಳಿಗೆ 2 ಕರಗಳ ಹೃದಯ ಮೇಲೆ ಇಟ್ಟುಕೊಳ್ಳೋಣ, ಕಣ್ಣುಗಳನ್ನು ಮುಚ್ಚಿಕೊಳ್ಳೋಣ. ನಿಮ್ಮ ಸಮರ್ಪಣೆ ಮಾಡಿ. ನಿಮ್ಮ ದೇಹದಲ್ಲಿ ಯಾವುದಾದ್ರೂ ರೋಗಗಳಿದ್ದರೆ ಇವತ್ತು ಗುಣಪಡಿಸಲು ಪ್ರಾರ್ಥಿಸಿರಿ. ನಿಮ್ಮ ಕುಟುಂಬಗಳಲ್ಲಿ ಸಮಸ್ಯೆಗಳಿದ್ದರೆ ಸಮರ್ಪಣೆ ಮಾಡಿ. ನಿಮ್ಮ ಮದುವೆ ಜೀವನವನ್ನು ಸಮರ್ಪಣೆ ಮಾಡಿ, ಮಕ್ಕಳ ಜೀವನವನ್ನು ಸಮರ್ಪಣೆ ಮಾಡಿ, ತಂದೆ ತಾಯಿಯರನ್ನು ಸಮರ್ಪಣೆ ಮಾಡಿ, ಅಣ್ಣ ತಮ್ಮಂದಿರನ್ನು ಅಕ್ಕ ತಂಗಿಯರನ್ನು ಸಮರ್ಪಣೆ ಮಾಡಿ. ಎಲ್ಲವೂ ದೇವರ ಇಚ್ಛದಂತೆ ನಡೆಯಲಿ. ನಿಮಗೆ ನೀವು ಮಾಡುವಂಥ ಎಲ್ಲ ಕೆಲಸ ಕಾರ್ಯಗಳು ದೇವರಿಗೆ ಸಮರ್ಪಣೆ ಮಾಡಿ. ದೈವ ಶಕ್ತಿ, ದೇವರ ಕೃಪೆ, ದೇವರ ಕರುಣೆ ನಮ್ಮ ಮೇಲೆ ಇಳಿದು ಬರಲಿಕ್ಕಾಗಿ ನಾವು ಈ ಕ್ಷಣದಲ್ಲಿ ಪ್ರಾರ್ಥಿಸೋಣ ಪ್ರಿಯರೇ. ಎಲ್ಲವೂ ದೇವರು ನಮ್ಮನ್ನು ದಯಪಾಲಿಸುವಂಥ ದೇವರು, ಎಲ್ಲವೂ ಈಡೇರಿಸುವಂಥ ದೇವರು. ಯಾವುದೊಂದು ಪ್ರಾರ್ಥನೆಯು ಖಂಡಿತವಾಗಿ ನಾವು ಮಾಡಿದಂಥ ಪ್ರಾರ್ಥನೆ ಯಾವುದು ಫಲ ಕೊಡದೆ ಹೋಗುವುದಿಲ್ಲ. ಖಂಡಿತವಾಗಿ ನಮ್ಮ ಜೀವನದಲ್ಲಿ ಫಲ ಕೊಡುವಂಥ ದೇವರು ನಮ್ಮ ಮಧ್ಯದಲ್ಲಿದ್ದಾರೆ. ಅವರ ವಾಕ್ಯದ ಪ್ರಕಾರ ನಮ್ಮೆಲ್ಲರನ್ನು ಸಮೃದ್ಧಿಗೆ ನಡೆಸಲಿ, ಸಮೃದ್ಧಿಗೆ ಜೀವನ ನಮಗೆಲ್ಲರಿಗೂ ನೀಡಲಿ. ಹಾಗೂ ನಮ್ಮ ಕುಟುಂಬಗಳು ಆಶೀರ್ವದಿಸಲ್ಪಡಲಿ, ನಮ್ಮ ಮಕ್ಕಳು ಆಶೀರ್ವದಿಸಲ್ಪಡಲಿ. ನಾವು ಎಲ್ಲಿ ಹೋದರೂ ನಾವು ಆಶೀರ್ವದಿಸಲ್ಪಡಲಿ. ಹೊರಗೆ ಹೋಗುವಾಗ ಒಳಗೆ ಬರುವಾಗ ಆಶೀರ್ವಾದವನ್ನು ಪಡೆಯುವಂಥ ಮಕ್ಕಳಾಗಲಿ, ನಮ್ಮನ್ನು ಪರಿವರ್ತನೆ ಮಾಡಲಿ ಎಂದು ದೇವರ ಹತ್ರ ಪ್ರಾರ್ಥಿಸೋಣ. ಕರಗಳನ್ನು ತೆರೆದಿಟ್ಟುಕೊಂಡು ಈ ಗೀತೆಯೊಂದಿಗೆ ನಾವು ಅಭಿಷೇಕಕ್ಕಾಗಿ ವಿಶೇಷವಾಗಿ ಪ್ರಾರ್ಥಿಸೋಣ ಪ್ರಿಯರೇ. ನಿನ್ನ ಸನ್ನಿಧಿಗೆ ಓಡಿನ ಬರುವೆ. Yes Lord Jesus. ನಿನ್ನ ನಾಮವ ಮೇಲೆತ್ತುವೆ. ನಿನ್ನ ಸನ್ನಿಧಿಗೆ ಓಡಿನ ಬರುವೆ. ನಿನ್ನ ನಾಮವ ಮೇಲೆತ್ತುವೆ. ನೀ ಮಾಡಿರುವ
ಅದ್ಭುತವನೆನಿಸಿ ನಿನ್ನ ನಾಮವ ಸ್ತುತಿಸುವೆ. ನೀ ಮಾಡಿರುವ ಅದ್ಭುತವನೆನಿಸಿ ನಿನ್ನ ನಾಮವ ಸ್ತುತಿಸುವೆ. ಆರಾಧನೆ 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 ಯೇಸುವೇ. ಆರಾಧನೆ 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 ಯೇಸುವೇ. ಆರಾಧನೆ 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 ಯೇಸುವೇ. ಆರಾಧನೆ 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 ಯೇಸುವೇ. ನಿನ್ನ ಸನ್ನಿಧಿಗೆ ಓಡಿ ನಾ ಬರುವೆ. ನಿನ್ನ ನಾಮವ ಮೇಲೆತ್ತುವೆ. ನಿನ್ನ ಸನ್ನಿಧಿಗೆ ಓಡಿ ನಾ ಬರುವೆ. ನಿಮ್ಮ ನಾಮವ ಮೇಲೆತ್ತುವೆ. ನೀ ಮಾಡಿರುವ ಅದ್ಭುತವನೆನಿಸಿ ನಿನ್ನ ನಾಮವ ಸ್ತುತಿಸುವೆ. ನೀ ಮಾಡಿರುವ ಅದ್ಭುತವನೆನಿಸಿ ನಿನ್ನ ನಾಮವ ಸ್ತುತಿಸುವೆ. ಆರಾಧನೆ 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 ಯೇಸುವೇ. ಆರಾಧನೆ 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 ಯೇಸುವೇ. ಎಲ್ಲ ನಮ್ಮ ಕಷ್ಟಗಳನ್ನು ಯೇಸುವಿನ ಕಷ್ಟಗಳಿಗೆ ಸಮರ್ಪಿಸೋಣ. ಎಲ್ಲ ನಮ್ಮ ನೋವುಗಳನ್ನು ಯೇಸುವಿನ ಗಾಯಗಳಿಗೆ ಸಮರ್ಪಿಸೋಣ. ಎಲ್ಲ ನಮ್ಮ ಕುಟುಂಬ ಜೀವನವನ್ನು ಯೇಸುವಿನ ಕೃಪೆಗೆ ಸಮರ್ಪಣೆ ಮಾಡೋಣ. ದೇವರ ಕರುಣೆಯನ್ನು ಬೇಡಿಕೊಳ್ಳೋಣ. ಪ್ರಿಯರೇ, ನಮ್ಮ ಜೀವನದಲ್ಲಿ ನಡೆಯುವಂತಹ ಪ್ರತಿಯೊಂದು ಅನಾಹುತಗಳು ನಮ್ಮಿಂದ ದೂರವಾಗಲಿ. ಕಷ್ಟಗಳು ನಮ್ಮನ್ನು ಬಿಟ್ಟು ತೊಲಗಲಿ. ರೋಗಗಳು ನಮ್ಮನ್ನು ಬಿಟ್ಟು ತೊಲಗಲಿ. ಮನಸ್ಸಿನ ವೇದನೆಗಳು, ಹೃದಯದ ಭಾರಗಳು ನಮ್ಮನ್ನು ಬಿಟ್ಟು ತೊಲಗಲಿ. ನಮಗೆ ಮುಂದೆ ಬರುವಂಥ ಎಲ್ಲ ಸೋಲುಗಳು ಯೇಸುವಿನ ನಾಮದಲ್ಲಿ ಎಲ್ಲ ಮುರಿದು ಬೀಳಲಿ. ಅಪ್ಪ ತಂದೆ, ನಿಮ್ಮ ನಾಮದಲ್ಲಿ ನಾವು ಪ್ರಾರ್ಥಿಸುವಾಗ ಸಕಲವೂ ನಮಗೆ ಹಿತಕರವಾಗಿ ಪರಿಣಮಿಸಲೆಂದು ನಾವು ಪ್ರಾರ್ಥಿಸ್ತಾ ಇದ್ದೇವೆ ಯೇಸುವೆ. Hallelujah, Lord Jesus. Thank you, Lord Jesus. We lift up your name, O Lord. ದೀನನು ಧೂಳಿನಿಂದ, ದರಿದ್ರನ ತಿಪ್ಪೆಯಿಂದ ಮೇಲೆತ್ತಿದೆ ಮೇಲೆತ್ತಿದೆ. ದೀನನು ಧೂಳಿನಿಂದ, ದರಿದ್ರನ ತಿಪ್ಪೆಯಿಂದ ಮೇಲೆತ್ತಿದೆ ಮೇಲೆತ್ತಿದೆ. ಈ ಪ್ರೀತಿಗಾಗಿ ಆರಾಧಿಸುವೆ. ಈ ಮಮತೆಗಾಗಿ ಸ್ತುತಿಸುವೆ. ಈ ಪ್ರೀತಿಗಾಗಿ ಆರಾಧಿಸುವೆ. ಈ ಮಮತೆಗಾಗಿ ಸ್ತುತಿಸುವೆ. ಆರಾಧನೆ 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 ಯೇಸುವೇ. ಆರಾಧನೆ 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 ಯೇಸುವೇ. ನಿನ್ನ ಸನ್ನಿಧಿಗೆ ಓಡಿ ನಾ ಬರುವೆ. ನಿನ್ನ ನಾಮವ ಮೇಲೆತ್ತುವೆ. ನಿನ್ನ ಸನ್ನಿಧಿ
ಸನ್ನಿಧಿಗೆ ಓಡಿನ ಬರುವೆ, ನಿಮ್ಮ ನಾಮವ ಮೇಲೆತ್ತುವೆ. ನೀ ಮಾಡಿರುವ ಅದ್ಭುತವನೆನೆಸಿ ನಿನ್ನ ನಾಮವ ಸ್ತುತಿಸುವೆ. ನೀ ಮಾಡಿರುವ ಅದ್ಭುತವನೆನೆಸಿ ನಿಮ್ಮ ನಾಮವ ಸ್ತುತಿಸುವೆ. ಆರಾಧನೆ 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 ಯೇಸುವೇ, ಆರಾಧನೆ 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 ಯೇಸುವೇ. ಹಲ್ಲೆಲೂಯಾ 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 ಹಲ್ಲೆಲೂಯಾ. ಆರಾಧನೆ 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 ಯೇಸುವೇ, ಆರಾಧನೆ 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 ಯೇಸುವೇ. ಹಲ್ಲೆಲೂಯಾ ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ನಮಗೆ ಶಾಂತವಾಗಿ ಕುಳಿತುಕೊಳ್ಳೋಣ. ಒಂದು ನಿಮಿಷ ನಮ್ಮ ಕಣ್ಣುಗಳನ್ನು ಮುಚ್ಚಿ ದೇವರ ಸನ್ನಿಧಿಗೆ ನಮ್ಮ ಆತ್ಮಗಳನ್ನು ಸಮರ್ಪಿಸಿ ನಮ್ಮನ್ನು ನಾವೇ ಶಾಂತಗೊಳಿಸೋಣ. ನಮ್ಮನ್ನೆಲ್ಲರನ್ನೂ ಇಲ್ಲಿ ಒಂದು ಸೇರಿಸಿರುವ ದೇವರಿಗೆ ಕೃತಜ್ಞತೆಯನ್ನು, ವಂದನೆಯನ್ನು ನಮ್ಮ ಮನದಾಳದಲ್ಲಿ ಸಮರ್ಪಿಸೋಣ. ಕಣ್ಣುಗಳನ್ನು ಮುಚ್ಚಿ ಅಂತರಾಳದಲ್ಲಿ ನಮ್ಮ ಪ್ರಾರ್ಥನೆಗಳನ್ನು ದೇವರ ಸನ್ನಿಧಿಗೆ ಸಮರ್ಪಿಸೋಣ. ನಾವು ಇಂದು ದೇವರ ಈ ಪವಿತ್ರ ಗೂಡಾರದಲ್ಲಿ ಬಂದು ಸೇರಿರುವಾಗ ಪ್ರಾರ್ಥನೆಗೆ ಅನೇಕ ವಿಷಯಗಳಿವೆ. ನಮಗೆ ದೇವರಲ್ಲಿ ಸಮರ್ಪಿಸಿ ಪ್ರಾರ್ಥಿಸಿ ಉತ್ತರ ಕಂಡುಕೊಳ್ಳಬೇಕಾದಂತಹ ಅನೇಕ ಬೇಡಿಕೆಗಳಿವೆ. ದೇವರ ಸನ್ನಿಧಿಗೆ ಬಂದು ಈ ಪ್ರಾರ್ಥನಾ ನಿಮಿಷಗಳಲ್ಲಿ ಪಾಲ್ಗೊಂಡು ದೇವರಿಗೆ ಸ್ತುತಿ ಸ್ತೋತ್ರಗಳನ್ನು ಸಮರ್ಪಿಸಿ, ಆರಾಧನೆಗಳನ್ನು ಸಮರ್ಪಿಸಿ, ದೇವರ ವಚನವನ್ನು ಕೇಳಿ ಬಲಿಪೂಜೆಯಲ್ಲಿ ಪಾಲ್ಗೊಂಡು ನಾವು ಹಿಂದಿರುಗುವಾಗ ದೇವರ ಅನುಗ್ರಹವು ನಮ್ಮ ಜೊತೆಗಿರಬೇಕಾಗಿದೆ. ಪವಿತ್ರಾತ್ಮರಲ್ಲಿ ಪ್ರಾರ್ಥಿಸೋಣ. ಓ ಪವಿತ್ರಾತ್ಮರೇ, ಈ ದಿನವನ್ನು ಫಲದಾಯಕವನ್ನಾಗಿ ಮಾಡಲು, ಆತ್ಮೀಯ ತಿಳುವಳಿಕೆಗಳನ್ನು ಪಡೆಯಲು, ವಚನದ ಅರ್ಥಗಳನ್ನು ಗ್ರಹಿಸಿಕೊಂಡು ನನ್ನ ಜೀವನಕ್ಕೆ ಬೇಕಾದಂತಹ ತಿಳುವಳಿಕೆಗಳನ್ನು ಪಡೆದು ಇನ್ನೂ ಸ್ವಲ್ಪ ಒಳ್ಳೆಯ ಮಾನವನಾಗಿ ನನ್ನ ಜೀವನದ ಕೊರತೆಗಳನ್ನು ನೀಗಿಸಿ ಒಳ್ಳೆಯ ಮನುಷ್ಯನಾಗಿ ಮಾರ್ಪಡಲು, ಜೀವನವನ್ನು ನಡೆಸಲು ನನಗೆ ಕೃಪೆ ತೋರಿ ಎಂದು ಪ್ರಾರ್ಥಿಸೋಣ. ದೇವರ ವಚನವನ್ನು ಆಲಿಸುವಾಗ ಮನದಾಳದಲ್ಲಿ ಅದನ್ನು ಗ್ರಹಿಸಿ ಅರ್ಥ ಮಾಡಿಕೊಂಡು ದೇವರು ವೈಯಕ್ತಿಕವಾಗಿ ನಮ್ಮಲ್ಲಿ ಹೇಳಲು ಇಷ್ಟಪಡುವಂತಹ ವಿಷಯಗಳನ್ನು ಕಿವಿಯಲ್ಲಿ ಸ್ವೀಕರಿಸಿ ಹೃದಯದಲ್ಲಿ ಸಂಗ್ರಹಿಸಲು ನಮಗೆ ಕೃಪೆ ಬೇಕಾಗಿದೆ. ಈಗಾಗಲೇ ನಮ್ಮನ್ನು ನಾವೇ ಸಿದ್ಧಪಡಿಸಿದ್ದೇವೆ. ಪ್ರಾರ್ಥನೆಯ ಮುಖಾಂತರ ಸಿದ್ಧಪಡಿಸಿದ ಜಾಗದಲ್ಲಿ ದೇವರ ವಚನವು ಬೀಳುವಾಗ
ಅಲ್ಲಿ ಫಲ ಉಂಟಾಗುತ್ತದೆ. ದೇವರೇ, ಸಿದ್ಧಪಡಿಸಿದ ನನ್ನ ಹೃದಯ ನೆಲದಲ್ಲಿ ನಿನ್ನ ವಚನದ ಬಿತ್ತುಗಳು ಬೀಳುವಾಗ ಅದನ್ನು ಸ್ವೀಕರಿಸಲು, ಅದು ಬೆಳೆಯಲು ಬೇಕಾದಂತಹ ಸೌಲಭ್ಯಗಳನ್ನು ಒದಗಿಸಿಕೊಡಲು ನನಗೆ ಶಕ್ತಿಯನ್ನು ನೀಡಿರಿ ಎಂದು ಬೇಡಿಕೊಳ್ಳೋಣ. ಇಲ್ಲದಿದ್ದರೆ ವಚನವು ನಮ್ಮಲ್ಲಿ ಫಲದಾಯಕವಾಗುವುದಿಲ್ಲ. ಆದುದರಿಂದ ಆತ್ಮೀಯರೇ, ಮನದಾಳದಲ್ಲಿ ಪ್ರಾರ್ಥಿಸೋಣ. ಈ ದಿನವನ್ನು ಫಲದಾಯಕವನ್ನಾಗಿ ಮಾಡಲು ದೇವರೇ ಕೃಪೆ ತೋರಿರಿ, ಶಕ್ತಿ ನೀಡಿರಿ, ಅನುಗ್ರಹ ಕೊಡಿರಿ ಎಂದು ಬೇಡಿಕೊಳ್ಳೋಣ. ವಚನವು, ದೇವರ ವಾಕ್ಯವು ನಮ್ಮಲ್ಲಿ ಫಲದಾಯಕವಾಗಬೇಕಾಗಿದೆ. ಪ್ರಾರ್ಥಿಸೋಣ. ಮನದಾಳದಲ್ಲಿ ಪವಿತ್ರಾತ್ಮರ ಕೃಪೆಯನ್ನು ಬೇಡಿಕೊಳ್ಳೋಣ. ಸಂತ ಮರಿಯಮ್ಮನವರ, ಸಂತ ಜೋಸಫರ, ಸಕಲ ಸಂತರ ಮಾಧ್ಯಸ್ಥಿಕೆಯನ್ನು ಬೇಡಿಕೊಂಡು, ದೇವರೇ, ಸಕಲ ಸಂತರ ಮಾಧ್ಯಸ್ಥಿಕೆಯ ಮೂಲಕ, ಸಂತ ಮರಿಯನ್ನವರ ಮಾಧ್ಯಸ್ಥಿಕೆಯ ಮೂಲಕ, ಸಂತ ಜೋಸಫರ ಮಾಧ್ಯಸ್ಥಿಕೆಯ ಮೂಲಕ ನಮ್ಮ ಪ್ರಾರ್ಥನೆಗಳನ್ನು ಗ್ರಹಿಸಿ ಆಲಿಸಿ ನಮ್ಮನ್ನು ಶಕ್ತಪಡಿಸಿ ವಚನವನ್ನು ಸ್ವೀಕರಿಸಲು ಇನ್ನೂ ಸ್ವಲ್ಪ ಒಳ್ಳೆಯ ಮನುಷ್ಯರಾಗಿ ಮಾರ್ಪಟ್ಟು ನಿನ್ನ ಕನಸಿನಂತೆ ನಮ್ಮ ಜೀವನವನ್ನು ಮುನ್ನಡೆಸಲು ಬೇಕಾದ ಅನುಗ್ರಹಗಳನ್ನು ಕೊಡಿರಿ ಎಂದು ಬೇಡಿಕೊಳ್ಳೋಣ. ಪವಿತ್ರಾತ್ಮರು ನಮ್ಮಲ್ಲಿ ನೆಲೆಸಲಿ. ಪವಿತ್ರಾತ್ಮರ ಶಕ್ತಿಯು ನಮ್ಮಲ್ಲಿ ತುಂಬಲಿ. ಬರುವ 1 ತಾಸು ಕಾಲ ದೇವರ ವಚನವನ್ನು ಹೃದಯಾಳದಲ್ಲಿ ಸ್ವೀಕರಿಸಲು, ಹೃದಯಾಳದಲ್ಲಿ ಕೇಳಲು, ಗ್ರಹಿಸಲು, ಅರ್ಥ ಮಾಡಿಕೊಳ್ಳಲು, ಜೀವನದ ಭಾಗವನ್ನಾಗಿ ಮಾಡಿಕೊಳ್ಳಲು ಕೃಪೆ ನೀಡಿರಿ ಎಂದು ಬೇಡಿಕೊಳ್ಳುತ್ತಾ, ದೇವರ ಸನ್ನಿಧಿಯಲ್ಲಿ ನಮಗೆ ಲಭಿಸಿರುವಂತಹ ಈ ದಿನದ ಕುರಿತು ದೇವರಿಗೆ ವಂದನೆಗಳನ್ನು ಸಲ್ಲಿಸಿ ಪ್ರಾರ್ಥಿಸೋಣ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಆತ್ಮೀಯ ಸಹೋದರ ಸಹೋದರಿಯರೇ, ದೇವರ ವಚನವನ್ನು ಕೇಳಲು ಅವರು ನಮ್ಮನ್ನು ತನ್ನ ಈ ಪವಿತ್ರ ಗೂಡಾರದಲ್ಲಿ ಒಂದು ಸೇರಿಸಿರುವಾಗ ನಮಗೆ ಲಭಿಸಿರುವಂತಹ ಈ ದಿನದ ಕುರಿತು ನಮಗೆ ದೇವರಿಗೆ ವಂದನೆಯನ್ನು ಸಲ್ಲಿಸೋಣ. ವಚನವನ್ನು ಕೇಳಲು ಆಲಿಸಲು ನಾವಿಲ್ಲಿ ಬಂದು ಸೇರಿರುವಾಗ ವಚನದ ಮುಖಾಂತರ ದೇವರು ನಮ್ಮಲ್ಲಿ ಹೇಳುವ ವಿಷಯಗಳನ್ನು ಮನದಾಳದಲ್ಲಿ ಅರ್ಥ ಮಾಡಿಕೊಳ್ಳಲು ಬೇಕಾದಂತಹ ಕೃಪೆಗೋಸ್ಕರ ನಾವು ಪ್ರಾರ್ಥಿಸಿದ್ದೇವೆ. ಆತ್ಮಿಕವಾದ ಶಕ್ತಿಗೋಸ್ಕರ, ಶಕ್ತಿ ಪಡೆಯುವುದಕ್ಕಾಗಿ ನಾವೆಲ್ಲರೂ ಪ್ರಾರ್ಥನಾ ನಿರತರಾಗಿದ್ದೇವೆ. ಈಗಾಗಲೇ ಪ್ರೈಸ್ ಅಂಡ್ ವರ್ಷಿಪಿನ ಮುಖಾಂತರವೂ ಪ್ರಾರ್ಥನೆಗಳ ಮುಖಾಂತರವೂ ನಾವು ನಮ್ಮನ್ನೇ ಸಿದ್ಧಪಡಿಸುತ್ತಾ ಇದ್ದೆವು. ಆತ್ಮೀಕವಾದ ಸಿದ್ಧತೆಯು, ಶಾರೀರಿಕವಾದ ಸಿದ್ಧತೆಯು ನಮಗೆ ಬೇಕಾಗಿದೆ. ಕೆಲವೊಮ್ಮೆ ನಮ್ಮ ಮನಸ್ಸು ದುರ್ಬಲಗೊಳ್ಳುವ ಸಾಧ್ಯತೆಗಳಿವೆ. ದೇವರ ವಚನವನ್ನು ಸ್ವೀಕರಿಸಲು ನಾವು ಸಿದ್ಧರಾಗಿದ್ದೇವೆ ಎಂಬ ಚಿಂತೆ ನಮ್ಮ ಮನದೊಳಗೆ ಇರುವಾಗಲೇ ಕೆಲವೊಮ್ಮೆ ಕೇಳುವ ವಿಷಯಗಳನ್ನು ಅರ್ಥ ಮಾಡಿಕೊಳ್ಳಲು ನಮ್ಮ ಮನಸ್ಸು ಸಿದ್ಧವಾಗಿರುವುದಿಲ್ಲ. ಸಿದ್ಧರಾಗಿದ್ದೇವೆ ಎಂಬ ಒಂದು ಚಿಂತೆ ನಮ್ಮ ಮನದಲ್ಲಿರಬಹುದು. ಆದರೆ ದೇವರ ಕೃಪೆ ಇಲ್ಲದೆ ಏನನ್ನೂ ಗ್ರಹಿಸಲು, ಅರ್ಥ ಮಾಡಿಕೊಳ್ಳಲು ನಮಗೆ ಸಾಧ್ಯವಾಗುವುದಿಲ್ಲ. ಆದುದರಿಂದ ಪವಿತ್ರಾತ್ಮರ ಶಕ್ತಿಯನ್ನು ಸ್ವೀಕರಿಸಿ ದೇವರ ವಚನವನ್ನು ಸ್ವೀಕರಿಸಲು, ಅರ್ಥ ಮಾಡಿಕೊಳ್ಳಲು ನಮ್ಮನ್ನು ನಾವೇ ಸಿದ್ಧಪಡಿಸಿಕೊಂಡು ದೇವರ ಶಕ್ತಿಗೆ ಪೂರ್ಣವಾಗಿ ವಿಧೇಯವಾಗಿದ್ದುಕೊಂಡು ದೇವರೇ ಶಕ್ತಿಯನ್ನು ನೀಡಿರಿ ಎಂಬ ಪ್ರಾರ್ಥನೆ ನಮ್ಮ ಮನದಲ್ಲಿ ಇರಲಿ. ಅದೇ ರೀತಿ ಶಾರೀರಿಕವಾದ ಸಿದ್ಧತೆಗಳನ್ನು ನಾವು ನಡೆಸಿದ್ದೇವೆ. ಇಲ್ಲಿ ಬಂದು ಸೇರಿದ್ದೇವೆ, ಕುಳಿತಿದ್ದೇವೆ, ಕಿವಿ ಕೊಟ್ಟು ಕೇಳುತ್ತಿದ್ದೇವೆ. ಆದರೆ ಮಾನವರಾದ ನಾವು ಶರೀರದ ಬಳಕೆಗಳಿಗೆ ಒಳಪಟ್ಟು ಕೆಲವೊಮ್ಮೆ ನಿದ್ರಾನಿರಾಗುವ ಸಾಧ್ಯತೆಗಳಿವೆ. ಸುಸ್ತಿಗೆ ಒಳಪಟ್ಟು ನಿದ್ರೆ ಹೊಂದುವ ಸಾಧ್ಯತೆಗಳಿವೆ. ಚಿಂತೆಗಳು ಬೇರೆ ಕಡೆ ಹೋಗುವ ಸಾಧ್ಯತೆಗಳಿವೆ.
ಆದುದರಿಂದ ಪ್ರಿಯ ಆತ್ಮೀಯ ಸಹೋದರ ಸಹೋದರಿಯರೇ, ಆತ್ಮೀಯವಾಗಿಯೂ ಶಾರೀರಿಕವಾಗಿಯೂ ದೈಹಿಕವಾಗಿಯೂ ಶಕ್ತಿಯನ್ನು ಸ್ವೀಕರಿಸಿಕೊಂಡು ಈ ದೇವರ ಸನ್ನಿಧಿಯಲ್ಲಿ ನಾವು ಆಗಿರುವ ಈ ಸಮಯವು ಫಲದಾಯಕವಾಗಿ ಉಪಯೋಗಿಸಲು ಬೇಕಾದಂತಹ ಅನುಗ್ರಹಗಳನ್ನು ಕೊಡಿರಿ ಎಂದು ಬೇಡಿಕೊಳ್ಳೋಣ, ಪ್ರಾರ್ಥಿಸೋಣ. ಆ ಒಂದು ಚಿಂತೆಯೊಂದಿಗೆ ನಾವು ಬಲಹೀನರು ಎಂಬ ಒಂದು ಚಿಂತೆಯನ್ನು, ಒಂದು ಬೋಧ್ಯವನ್ನು ಮನದಾಳದಲ್ಲಿ ಇಟ್ಟುಕೊಂಡು ಬಲಪಡಿಸು ದೇವರೇ ಎಂಬ ಪ್ರಾರ್ಥನೆಯೊಂದಿಗೆ ದೇವರ ಸನ್ನಿಧಿಯಲ್ಲಿ ಇರೋಣ. ನಾವು ಬಲಹೀನರು ಎಂಬ ಚಿಂತೆಯೊಂದಿಗೆ, ಬಲಹೀನತೆಗೆ ಒಳಗಾಗುವ ಸಾಧ್ಯತೆಗಳಿವೆ ಎಂಬ ಬೋಧ್ಯದೊಂದಿಗೆ ಪ್ರಾರ್ಥನೆಗಳನ್ನು ದೇವರ ಸನ್ನಿಧಿಗೆ ಎತ್ತಿ ದೇವರಲ್ಲಿ ಪ್ರಾರ್ಥಿಸು. ದೇವರೇ, ಆತ್ಮೀಕವಾದ, ಶಾರೀರಿಕವಾದ, ದೈಹಿಕವಾದ ಶಕ್ತಿಯನ್ನು, ಕೃಪೆಗಳನ್ನು ನೀಡಿರಿ ಎಂಬ ಪ್ರಾರ್ಥನೆಯೊಂದಿಗೆ ದೇವರ ಸನ್ನಿಧಿಯಲ್ಲಿ ಈ ಸಮಯವನ್ನು ಒಳ್ಳೆಯ ರೀತಿಯಲ್ಲಿ ಬಳಸಿಕೊಳ್ಳಲು ಬೇಕಾದಂತಹ ಕೃಪೆಗೋಸ್ಕರ ನಮಗೆ ಪ್ರಾರ್ಥಿಸೋಣ. ಪ್ರೀತಿಯ ಸಹೋದರ ಸಹೋದರಿಯರೇ, ನಾವೆಲ್ಲರೂ ದೇವರ ವಚನವನ್ನು ಆಲಿಸುವ ವ್ಯಕ್ತಿಗಳು. ಧ್ಯಾನಕೂಟದಲ್ಲಿ ಭಾಗವಹಿಸಿ ದೇವರ ವಚನವನ್ನು ಆಲಿಸುತ್ತೇವೆ. ಬಲಿಪೂಜೆಯ ಮಧ್ಯೆ ದೇವರ ವಚನವನ್ನು ಆಲಿಸುತ್ತೇವೆ. ನವಮಾಧ್ಯಮಗಳ ಮೂಲಕ ದೇವರ ವಚನವನ್ನು ಆಲಿಸುತ್ತೇವೆ. ನಾವೇ ಓದಿ ನಮ್ಮ ವೈಯಕ್ತಿಕವಾದ ಪ್ರಾರ್ಥನೆಯ ಸಂದರ್ಭಗಳಲ್ಲೂ, ಕುಟುಂಬ ಪ್ರಾರ್ಥನೆಯ ಸಂದರ್ಭಗಳಲ್ಲೆಲ್ಲ ದೇವರ ವಚನವನ್ನು ಓದಿ ಅದರ ಅರ್ಥವನ್ನು ಗ್ರಹಿಸಿ ದೇವರು ನಮ್ಮಲ್ಲಿ ಹೇಳಲು ಇಷ್ಟಪಡುವಂತಹ ವಿಷಯಗಳ ಬಗ್ಗೆ ತಿಳುವಳಿಕೆ ಪಡೆದುಕೊಳ್ಳಲು ಪ್ರಯತ್ನ ಪಡುವ ವ್ಯಕ್ತಿಗಳು ನಾವೆಲ್ಲರೂ. ವಚನವನ್ನು ಆಲಿಸುವ ವ್ಯಕ್ತಿಗಳು, ವಚನವನ್ನು ಕೇಳುವ ವ್ಯಕ್ತಿಗಳು, ವಚನವನ್ನು ಧ್ಯಾನಿಸುವ ವ್ಯಕ್ತಿಗಳು ನಾವೆಲ್ಲರೂ. ವಚನವನ್ನು ಆಲಿಸುವ ವ್ಯಕ್ತಿಗಳು, ವಚನವನ್ನು ಕೇಳುವ ವ್ಯಕ್ತಿಗಳು, ವಚನವನ್ನು ಧ್ಯಾನಿಸುವ ವ್ಯಕ್ತಿಗಳು ನಾವೆಲ್ಲರೂ. ಯಾಕೆ ನಾವು ವಚನವನ್ನು ಕೇಳುತ್ತಿದ್ದೇವೆ? ವಚನದಿಂದ ನಮ್ಮ ಜೀವನದಲ್ಲಿ ಆಗುವಂತಹ ಬದಲಾವಣೆಗಳು ಏನು? ವಚನದ ಮೂಲಕ, ದೇವರ ವಾಕ್ಯದ ಮೂಲಕ, ದೇವರ ಮಾತುಗಳ ಮೂಲಕ ಈಗಾಗಲೇ ಎಷ್ಟು ಅನುಭವಗಳು, ಎಷ್ಟು ಅನುಗ್ರಹಗಳು ನಮ್ಮ ಜೀವನದಲ್ಲಿ ನಾವು ಪಡೆದಿದ್ದೇವೆ ಎಂಬುದರ ಬಗ್ಗೆ ಎಲ್ಲ ಈ ದಿನ ನಮಗೆ ಚಿಂತೆ ಮಾಡೋಣ, ವಚನವನ್ನು ಆಧಾರವಾಗಿಟ್ಟುಕೊಂಡು. ಆತ್ಮೀಯ ಸಹೋದರ ಸಹೋದರಿಯರೇ, ವಚನವನ್ನು ಸ್ವೀಕರಿಸಲು ನಾವು ಒಂದು ಸೇರುವಾಗ, ವಚನವನ್ನು ಓದುವಾಗ, ದೇವರ ವಾಕ್ಯವನ್ನು ಧ್ಯಾನಕ್ಕೆ ವಿಷಯವನ್ನಾಗಿ ಮಾಡುವಾಗ ಎರಡು ರೀತಿಯ ಅನುಗ್ರಹಗಳು ನಮ್ಮ ಜೀವನದಲ್ಲಿ ಬಂದು ಸೇರುತ್ತವೆ. ಒಂದು, ದೈಹಿಕವಾದ, ಶಾರೀರಿಕವಾದ ಸೌಖ್ಯವನ್ನು ಪಡೆಯಲು ನಮಗೆ ಸಾಧ್ಯವಾಗುತ್ತದೆ. ಎರಡನೆಯದು, ಆತ್ಮೀಕವಾದ ಸೌಖ್ಯವನ್ನು, ತಿಳುವಳಿಕೆಗಳನ್ನು ಪಡೆಯಲು ನಮಗೆ ಸಾಧ್ಯವಾಗುತ್ತದೆ. ಎರಡು ಪರಿಣಾಮ ವಚನ, ದೇವರ ವಾಕ್ಯ ನಮ್ಮ ಜೀವನಕ್ಕೆ ನೀಡುತ್ತದೆ. ಎರಡು ಪರಿಣಾಮ ವಚನ ನಮ್ಮ ಜೀವನದಲ್ಲಿ ಬೀರುತ್ತದೆ. ಒಂದನೆಯದು, ದೈಹಿಕವಾದ, ಭೌತಿಕವಾದ ಒಂದು ಬದಲಾವಣೆ ನಮ್ಮ ಜೀವನದಲ್ಲಿ ಕೆಲವೊಮ್ಮೆ ಸಾಧ್ಯವಾಗುತ್ತದೆ. ಮತ್ತೊಂದು, ಆತ್ಮಿಕವಾದ ಬದಲಾವಣೆ ನಮ್ಮ ಜೀವನದಲ್ಲಿ ಸಾಧ್ಯವಾಗುತ್ತದೆ. ಭೌತಿಕವಾದ ಬದಲಾವಣೆ ಎಂದರೆ ಈಗಾಗಲೇ ನಮಗೆಲ್ಲರೂ ತಿಳಿದಿರುವ ಹಾಗೆ ದೇವರ ಮಾತನ್ನು ಗ್ರಹಿಸಿ, ದೇವರ ವಚನವನ್ನು ಆಲಿಸಿ, ಧ್ಯಾನಕೂಟದಲ್ಲಿ ಪಾಲ್ಗೊಳ್ಳುವಾಗ, ದೇವರ ವಚನ ಶುಶ್ರೂಷೆಯಲ್ಲಿ ಪಾಲ್ಗೊಳ್ಳುವಾಗ ನಮ್ಮ ಜೀವನದ ಕೆಲವು ತೊಂದರೆಗಳಿಂದ ಹೊರಬರಲು ನಮಗೆ ಸಾಧ್ಯವಾಗುತ್ತದೆ. ಇದೆಲ್ಲವನ್ನು ನಾವು ನೋಡುವ ವಿಷಯ, ಈಗಾಗಲೇ ನಮಗೆಲ್ಲರಿಗೂ ತಿಳಿದಿರುವಂತಹ ವಿಷಯ. ದೇವರ ವಚನವನ್ನು ಆಲಿಸಿ ದೇವರ ವಚನದ ನಾಮದಲ್ಲಿ ಸೌಖ್ಯವನ್ನು ಪಡೆಯುವ ಅನೇಕ ವ್ಯಕ್ತಿಗಳನ್ನು ನಾವು ನಮ್ಮ ಸುತ್ತಮುತ್ತ ನೋಡಬಹುದು. ಇಲ್ಲೇ ಧ್ಯಾನಕೂಟಗಳಲ್ಲಿ ಭಾಗವಹಿಸಿ ದೇವರ ವಚನದ ಶಕ್ತಿಯಿಂದ ಅನುಗ್ರಹಗಳನ್ನು ಕಲಿಸಿ ತಮ್ಮ ಜೀವನದ ದೈಹಿಕವಾದ ತೊಂದರೆಗಳಿಗೆ, ಆರ್ಥಿಕವಾದ ಸಮಸ್ಯೆಗಳಿಗೆ ಎಲ್ಲ ಪರಿಹಾರವನ್ನು ಕಂಡುಕೊಂಡ, ಅನುಗ್ರಹವನ್ನು ಗಳಿಸಿದ ಅನೇಕ ವ್ಯಕ್ತಿಗಳ ಸಾಕ್ಷ್ಯವನ್ನು ನಾವು ಅನುದಿನ ಕೇಳುತ್ತಲೇ ಇದ್ದೇವೆ. ಅದೇ ರೀತಿ ಲೋಕದಲ್ಲಿ ಹಲವಾರೆಡೆ ದೇವರ ವಚನವನ್ನು ಆಲಿಸುವುದರ ಮುಖಾಂತರ ದೈಹಿಕವಾದ, ಶಾರೀರಿಕವಾದ ಅನುಗ್ರಹಗಳನ್ನು ಪಡೆದ, ಕೊರತೆಗಳನ್ನು ನೀಗಿಸಿದ, ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಹಿಡಿದ, ಅದೇ ರೀತಿ ರೋಗಗಳಿಂದ ಹೊರಬಂದ ಅನೇಕ ವ್ಯಕ್ತಿಗಳ ಸಾಕ್ಷಿಗಳನ್ನು, ಜೀವನದ ಅನುಭವಗಳನ್ನು ನಾವೆಲ್ಲರೂ ಈಗಾಗಲೇ ಕಂಡುಕೊಂಡಿದ್ದೇವೆ, ನೋಡಿದ್ದೇವೆ, ಅನುಭವಿಸಿದ್ದೇವೆ. ಇಲ್ಲಿ ಕುಳಿತಿರುವ ನಾವೆಲ್ಲರೂ ಅಂತಹ ರೀತಿಯಲ್ಲಿರುವ ಅನುಗ್ರಹಗಳಿಗೆ ಒಳಪಟ್ಟವರು ಆಗಿರಬಹುದು. ಇನ್ನೊಬ್ಬರ ಜೀವನದಲ್ಲಿ ನಡೆದಿರುವಂತಹ ಅನುಗ್ರಹಗಳಿಗೆ ದೃಕ್ಸಾಕ್ಷಿಗಳಾದ ವ್ಯಕ್ತಿಗಳು ಆಗಿರಬಹುದು. ದೇವರ ವಚನವು ನಮ್ಮ ಜೀವನದಲ್ಲಿ ಭೌತಿಕವಾದ,
ಬದಲಾವಣೆಗಳಿಗೆ ಕಾರಣವಾಗುತ್ತಾ ಇದೆ ಇಂದು ಈ ಲೋಕದಲ್ಲಿ. ನಾನು ಹೇಳಿದ ಹಾಗೆ ಅದಕ್ಕೆ ಒಳಪಟ್ಟ ವ್ಯಕ್ತಿಗಳಾಗಿರಬಹುದು ಇಲ್ಲಿ ಕುಳಿತಿರುವಂತಹ ನೀವೆಲ್ಲರೂ, ನಾನು ಕೂಡ ಅಂತಹ ವ್ಯಕ್ತಿಯಾಗಿರಬಹುದು. ದೇವರ ವಚನವು ಡೈರೆಕ್ಟಾಗಿ ನಮ್ಮ ಜೀವನದಲ್ಲಿ ಪರಿಣಾಮ ಬೀರಿದ ಹಲವಾರು ಅನುಭವಗಳು, ಚಿಂತೆಗಳು ನಮ್ಮ ಜೀವನದಲ್ಲಿ ಈಗಾಗಲೇ ಉಂಟಾಗಿರಬಹುದು. ದೇವರ ವಚನವು ಭೌತಿಕವಾದ ಅನುಗ್ರಹಗಳಿಗೆ ಕಾರಣವಾದಂತಹ ನಿಮಿಷಗಳು. ಇಲ್ಲಿ ಧ್ಯಾನಕೂಟ ನಡೆಯುವ ಸಂದರ್ಭದಲ್ಲಾಗಿರಬಹುದು, ಆರಾಧನೆಯಲ್ಲಿ ದೇವರ ಸ್ತುತಿ ಸ್ತೋತ್ರವನ್ನು ಸಮರ್ಪಿಸುವ ನಿಮಿಷಗಳಲ್ಲಾಗಿರಬಹುದು, ದೇವರ ಅನುಗ್ರಹಗಳು ಭೌತಿಕವಾಗಿ ಮಾನವ ಜೀವನಗಳ ಮೇಲೆ ದೇವರದ ವಚನ ಮುಖಾಂತರ, ಕ್ರಿಸ್ತರ ವಚನದ ಮುಖಾಂತರ, ಶುಭ ಸಂದೇಶರ ಮುಖಾಂತರ ಲಭಿಸುವುದನ್ನು ಪಡೆದುಕೊಳ್ಳುವುದನ್ನು ನಾವು ನೋಡಿದ್ದೇವೆ ಈಗಾಗಲೇ. ಎರಡನೇದಾಗಿ ಆತ್ಮೀಕವಾದ ಬದಲಾವಣೆಗಳಿಗೆ ಒಳಪಡುವ ವ್ಯಕ್ತಿಗಳನ್ನು ನಾವು ನೋಡಬಹುದು ದೇವರ ವಚನದ ಮುಖಾಂತರ. ಆತ್ಮೀಕವಾದ ತಿಳುವಳಿಕೆಗಳಿಗೆ, ಆತ್ಮಿಕವಾದ ಅನುಭವಗಳಿಗೆ, ಬೋಧದೆಡೆಗೆ ತಮ್ಮ ಜೀವನವನ್ನು ಕೊಂಡೊಯ್ದ ಅನೇಕ ವ್ಯಕ್ತಿಗಳನ್ನು ನಾವು ನೋಡಬಹುದು. ಕಳೆದ ತಿಂಗಳಿನಲ್ಲಿ ಸಂತ ಅಲ್ಫೋನ್ಸ ಅವರ ಹಬ್ಬವನ್ನು ನಾವು ಆಚರಿಸಿದೆವು. ದೇವರ ವಚನವು ಆತ್ಮಿಕವಾದ ಪರಿಣಾಮವನ್ನು ಉಂಟು ಮಾಡಿದ ಒಂದು ವ್ಯಕ್ತಿಯವರು. ಗೋಧಿಯ ಕಾಳು ನೆಲದಲ್ಲಿ ಬಿದ್ದು ಅಳಿದು ಫಲ ಉಂಟಾಗದಿದ್ದರೆ ಅದರಿಂದ ಯಾವುದೇ ಪ್ರಯೋಜನ ಉಂಟಾಗುವುದಿಲ್ಲ ಎಂಬ ಒಂದು ವಚನವನ್ನು, ದೇವರ ವಾಕ್ಯವನ್ನು ಕೇಳಿದಾಗ ಅದು ಅವರ ಜೀವನದಲ್ಲಿ ಆತ್ಮೀಕವಾದ ಪರಿಣಾಮಕ್ಕೆ ನಾಂದಿಯಾಯಿತು, ಕಾರಣವಾಯಿತು. ಗೋಧಿಯ ಕಾಳು ನೆಲದಲ್ಲಿ ಬಿದ್ದು ಅಳಿದು ಅದು ಒಂದು ಸಸಿಯಾಗಿ ಬೆಳೆದು ಅದರಿಂದ ಫಲವು ಹೊರಬರಲಿಲ್ಲ ಎಂದರೆ ಆ ಗೋಧಿಯ ಕಾಳಿಗೆ ಯಾವುದೇ ಮೂಲ್ಯವಿಲ್ಲ, ಅದಕ್ಕೆ ಯಾವುದೇ ಅರ್ಥವಿಲ್ಲ ಎಂಬ ಒಂದು ವಚನವನ್ನು ಕೇಳಿದಾಗ, ದೇವರ ವಚನವನ್ನು ಕೇಳಿದಾಗ ಅದು ಅವರ ಜೀವನದಲ್ಲಿ ಒಂದು ಆತ್ಮಿಕವಾದ ಪರಿಣಾಮವನ್ನು ಬೀರಿತು, ಒಂದು ಆತ್ಮಿಕವಾದ ಬದಲಾವಣೆಗೆ ಅವರ ಜೀವನವು ಒಳಗಾಯಿತು. ತದನುಸಾರ ಮುನ್ನಡೆದಾಗ ಆತ್ಮಿಕವಾದ ಬೆಳವಣಿಗೆಯನ್ನು ಹೊಂದಿದ ಅವರು, ಆತ್ಮಿಕವಾದ ಶಕ್ತಿಯನ್ನು ಪಡೆದವರು ಒಂದು ಸಂತರಾಗಿ ಮಾರ್ಪಟ್ಟರು. ಸಹೋದರ ಸಹೋದರಿಯರೇ, ಆತ್ಮೀಯ ಪರಿಣಾಮವು ಯಾವ ರೀತಿ, ದೇವರ ವಚನದ ಆತ್ಮೀಯ ಪರಿಣಾಮವು ಯಾವ ರೀತಿ ಅಲ್ಫೋನ್ಸ ಎಂಬ ವ್ಯಕ್ತಿಯನ್ನು ಸಂತ ಅಲ್ಫೋನ್ಸರನ್ನಾಗಿ ಮಾರ್ಪಡಿಸಿತು ಎಂದು ನಮಗೆ ತಿಳಿಯುತ್ತದೆ. ಅದೇ ರೀತಿ ನಾವು ನೋಡಿದರೆ ಹಲವಾರು ಸಂತರುಗಳ ಜೀವನದಲ್ಲಿ ದೇವರ ವಚನವು ಫಲದಾಯಕವಾದ ಅನುಭವಗಳನ್ನು ನಮಗೆ ಗೊತ್ತು. ನಿನ್ನ ಆತ್ಮವು ನಷ್ಟ ಹೊಂದಿದರೆ ಈ ಲೋಕವನ್ನೆಲ್ಲ ಪಡೆದರೂ ಏನು ಪ್ರಯೋಜನ ಎಂಬ ವಚನವು ಸಂತ ಫ್ರಾನ್ಸಿಸ್ ಸೇವಿಯರ ಜೀವನದಲ್ಲಿ ಆತ್ಮಿಕವಾದ ಪರಿಣಾಮವನ್ನು ಉಂಟು ಮಾಡಿತು. ಈ ಲೋಕವನ್ನೆಲ್ಲವೂ ಪಡೆದರು, ಎಲ್ಲವನ್ನೂ ನೀವು ಸ್ವಂತಪಡಿಸಿದರು, ಎಲ್ಲ ಸಂಪತ್ತನ್ನು ನಿನ್ನ ಕೈಯಲ್ಲಿ ಬಂದು ಸೇರಿದರು, ನಿನ್ನ ಆತ್ಮವು ನಷ್ಟವಾದರೆ ಏನು ಪರಿಣಾಮ ಬೀರಿತು ಎಂಬ ಒಂದು ಚಿಂತೆಯು ಸಂತ ಫ್ರಾನ್ಸಿಸ್ ಸೇವಿಯರನ್ನು ಜೀವನದಲ್ಲಿ ಆತ್ಮೀಯವಾದ ಬದಲಾವಣೆಗೆ ಕಾರಣವಾದ ಒಂದು ವಚನವಾಯಿತು ಎಂದು ಅವರೇ ಹೇಳಿಕೊಳ್ಳುತ್ತಿದ್ದಾರೆ. ಹೌದು ಆತ್ಮೀಯ ಸಹೋದರ ಸಹೋದರಿಯರೇ, ಭೌತಿಕವಾದ ಮತ್ತು ಆತ್ಮಿಕವಾದ ಅನೇಕ ಬದಲಾವಣೆಗಳು ವಚನವು, ದೇವರ ವಚನವು ನಮ್ಮಲ್ಲಿ ಬೀರುತ್ತಾ ಇದೆ. ದೇವರ ವಚನ ನಮ್ಮಲ್ಲಿ ಕಾರಣವಾಗ್ತಾ ಇದೆ. ಶುಭ ಸಂದೇಶದ ಮುಖಾಂತರ ನಾವು ಪ್ರಯಾಣವನ್ನು ಬೆಳೆಸುವಾಗ ನೋಡಬಹುದು, ಕ್ರಿಸ್ತರ ವಚನವನ್ನು ಕ್ರಿಸ್ತರು ಮಾತನಾಡುವಾಗ, ಕ್ರಿಸ್ತನು ಹೇಳುವಾಗ ಅವರ ಮಾತಿನ ಮುಖಾಂತರ, ಅವರ ಶಬ್ದದ ಮುಖಾಂತರ ಅನೇಕ ಕುಂಟರು, ಕುರುಡರು, ಪಿಶಾಚು ಬಾಧಿತರು, ಅನೇಕ ರೋಗ ಪೀಡೆಗಳಿಗೆ ಒಳಗಾದ ವ್ಯಕ್ತಿಗಳು ಸೌಖ್ಯವನ್ನು ಉಂಟು ಮಾಡುವುದನ್ನು, ಸೌಖ್ಯವನ್ನು ಪಡೆಯುವುದನ್ನು ನಾವು ನೋಡಿದ್ದೇವೆ. ನಾನು ಹೇಳಲು ಇಷ್ಟಪಡುವುದು ಇದೇ ಒಂದು ವಿಷಯ. ಆತ್ಮೀಯ ಸಹೋದರ ಸಹೋದರಿಯರೇ, ದೇವರ ವಚನವು ನಮ್ಮಲ್ಲಿ ಆತ್ಮಿಕವಾಗಿ, ಆಂತರಿಕವಾಗಿ ಪರಿಣಾಮಕಾರಿಯಾಗಿದೆ. ಅದೇ ರೀತಿಯಲ್ಲಿ ದೇವರ ವಚನವು ನಮ್ಮ ಜೀವನದಲ್ಲಿ ಭೌತಿಕವಾಗಿ ಪರಿಣಾಮಕಾರಿಯಾಗಿದೆ, ಶಾರೀರಿಕವಾಗಿ ಭೌತಿಕವಾಗಿ ಪರಿಣಾಮಕಾರಿಯಾಗಿದೆ. ಈ ಎರಡೂ ರೀತಿಯಲ್ಲಿ ವಚನವು ನಮ್ಮ ಜೀವನದಲ್ಲಿ ಪರಿಣಾಮಕಾರಿಯಾಗುತ್ತದೆ, ಪ್ರಭಾವವನ್ನು ಬೀರುತ್ತದೆ ಎಂಬ ತಿಳುವಳಿಕೆ ಮೊದಲು ನಮಗಿರಬೇಕು. ಆತ್ಮೀಯವಾದ ಪರಿಣಾಮವನ್ನು ಬೀರುತ್ತದೆ, ಅದೇ ರೀತಿ ಭೌತಿಕವಾದ ಪರಿಣಾಮವನ್ನು ಬೀರುತ್ತದೆ. ಈ ಎರಡೂ ರೀತಿಯ ಪರಿಣಾಮಗಳು ನಮ್ಮ ಜೀವನದಲ್ಲಿ ಆಗಬೇಕಿದೆ. ಆತ್ಮೀಯವಾದ ಬೆಳವಣಿಗೆ ನಮಗೆ ಸಾಧ್ಯವಾಗಬೇಕೆಂದರೆ ದೇವರ ವಚನವನ್ನು ಆಲಿಸಿ, ಧ್ಯಾನಕೂಟದಲ್ಲಿ ಭಾಗವಹಿಸಿ, ದೇವರ ವಚನವನ್ನು ಕೇಳಿ ಹಾಗೆ ಹೋಗುವಾಗಲ್ಲ, ಅದರ ಬದಲಾಗಿ ಏನೇನೋ ಆತ್ಮೀಯವಾದ ಬದಲಾವಣೆಗಳು ನಮ್ಮ ಜೀವನದಲ್ಲಿ ಉಂಟಾಗಬೇಕಿದೆ. ಎರಡನೇ ವಿಷಯ, ಭೌತಿಕವಾದ ಬದಲಾವಣೆಗಳು ಉಂಟಾಗುತ್ತವೆಯೋ ಇಲ್ಲವೋ ಎಂಬುದು. ಮೊದಲನೆಯದಾಗಿ
ಆತ್ಮೀಯವಾದ ಒಂದು ಬೆಳವಣಿಗೆಯು, ಆತ್ಮಿಕವಾದ ಒಂದು ಚಲನವು ನಮ್ಮ ಜೀವನದಲ್ಲಿ ದೇವರ ವಚನವು ಉಂಟು ಮಾಡಬೇಕಾಗಿದೆ. ಇಲ್ಲಿ ಬಂದು ದೇವರ ವಚನವನ್ನು ಕೇಳುವಾಗಲೂ ಈ ದೇವರ ಈ ಪವಿತ್ರ ಗೂಡಾರದಲ್ಲಿ ಬಂದು ಪ್ರಾರ್ಥನೆಯನ್ನು ದೇವರ ಸನ್ನಿಧಿಗೆ ಸಮರ್ಪಿಸುವಾಗಲೂ, ಆರಾಧನೆಯಲ್ಲಿ ಪಾಲ್ಗೊಳ್ಳುವಾಗಲೂ, ದೇವರಿಗೆ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸುವಾಗಲೂ, ಬಲಿಪೂಜೆಯಲ್ಲಿ ಭಾಗವಹಿಸುವಾಗಲೂ ಈ ಒಂದು ಚಿಂತೆ ಪ್ರಿಯ ಸಹೋದರ ಸಹೋದರಿಯರೇ ಮನದಾಳದಲ್ಲಿ ತುಂಬಿಕೊಂಡಿರಿ. ನನ್ನಲ್ಲಿ ದೇವರ ಮಾತುಗಳು, ದೇವರ ವಾಕ್ಯಗಳು ಪರಿಣಾಮಕಾರಿಯಾಗಬೇಕಾಗಿದೆ. ಒಂದು ಉತ್ತಮ ಕ್ರಿಸ್ತು ಶಿಷ್ಯನಾಗಿ ನನ್ನ ಜೀವನವನ್ನು, ನಮ್ಮ ಜೀವನವನ್ನು ಮುನ್ನಡೆಸಲು ನಮಗೆ ಸಾಧ್ಯವಾಗಬೇಕೆಂದರೆ ಹಾಗೆ ಬಂದು ಕುಳಿತು ದೇವರ ವಾಕ್ಯಗಳನ್ನು ಕೇಳಿ ಹಾಗೆ ಏನೋ ಪಡೆದಿಲ್ಲ ಎಂಬ ಚಿಂತೆಯಲ್ಲಿ ಮರಳಿ ಹೋಗುವುದಲ್ಲ. ಅದಕ್ಕಿಂತ ಬದಲಾಗಿ ಈ ವಚನವು ನನ್ನಲ್ಲಿ ಪರಿಣಾಮಕಾರಿಯಾಗಲು ನಾನು ನನ್ನನ್ನೇ ಸಿದ್ಧಗೊಳಿಸಿ ಇಲ್ಲಿಗೆ ಬಂದು, ಓ ದೇವರೇ, ನಿನ್ನ ವಚನದ ಪರಿಣಾಮವು ನನ್ನ ಜೀವನದಲ್ಲಿ, ನನ್ನ ವ್ಯಕ್ತಿ ಜೀವನದಲ್ಲಿ, ಭೌತಿಕ ಜೀವನದಲ್ಲಿ, ಆತ್ಮೀಯ ಜೀವನದಲ್ಲಿ ಪರಿಣಾಮ ಬೀರಲಿ ಎಂಬ ಒಂದು ಚಿಂತೆಯೊಂದಿಗೆ, ಪ್ರಾರ್ಥನೆಯೊಂದಿಗೆ ಇಲ್ಲಿ ಬಂದು ಸೇರಿ ದೇವರ ವಚನವನ್ನು ನಾವು ಸ್ವೀಕರಿಸಬೇಕಾಗಿದೆ. ಈ ನಿಮಿಷದಲ್ಲಿ, ಈ ಹೊತ್ತಿನಲ್ಲಿ, ಈ ತಾಸಿನಲ್ಲಿ, ಈ ದಿನದಲ್ಲಿ, ಈ ಗಂಟೆಯಲ್ಲಿ ದೇವರ ವಚನವನ್ನು ಸ್ವೀಕರಿಸುವಾಗ, ಕೇಳುವಾಗ ಪ್ರೀತಿಯ ಸಹೋದರ ಸಹೋದರಿಯರೇ, ಈ ವಚನವು ನನ್ನ ಜೀವನದಲ್ಲಿ ಪರಿಣಾಮ ಬೀಳಬೇಕಾಗಿದೆ, ಪರಿಣಾಮಕ್ಕೆ ನನ್ನ ಜೀವ ಒಳಗಬೇಕಾಗಿದೆ, ಬದಲಾವಣೆ ನನ್ನ ಜೀವನದಲ್ಲಿ ಆಗಬೇಕಾಗಿದೆ ಎಂಬ ಒಂದು ಚಿಂತೆಯು, ಒಂದು ಆಗ್ರಹವು ನಮ್ಮ ಜೀವನದಲ್ಲಿ ಇರಬೇಕು. ಈ ಒಂದು ಪ್ರಾರ್ಥನೆಯೊಂದಿಗೆ ಇಲ್ಲಿಗೆ ಬರಲು ನಮಗೆ ಸಾಧ್ಯವಾಗಬೇಕಾಗಿದೆ. ಬದಲಾವಣೆ ಭೌತಿಕವಾಗಿ, ಆತ್ಮಿಕವಾಗಿ ನನಗೆ ಲಭಿಸಬೇಕಾಗಿದೆ ಎಂಬ ಒಂದು ಚಿಂತೆ, ಒಂದು ತಿಳುವಳಿಕೆ ಪ್ರೀತಿಯ ಸಹೋದರ ಸಹೋದರಿಯರೇ ಇರಲಿ ನಮ್ಮ ಜೀವನದಲ್ಲಿ. ಆಲಿಸುವರ, ಅದೇ ರೀತಿ ಪಾಲಿಸುವವರ ಜೀವನದಲ್ಲಿ ಈ ಬದಲಾವಣೆ ಬರುತ್ತದೆ. ಬದಲಾವಣೆಯ ಬಗ್ಗೆ ಮಾತನಾಡ್ತಾ ಇದ್ದೀವಿ ನಾವು. ಎರಡು ರೀತಿಯ ಬದಲಾವಣೆಗಳು, ಆತ್ಮಿಕವಾದ ಬದಲಾವಣೆಗಳು, ಭೌತಿಕವಾದ ಬದಲಾವಣೆಗಳು. ಯಾರ ಜೀವನದಲ್ಲಿ ಬದಲಾವಣೆ ಬರುತ್ತೆ? ಆಲಿಸುವರ ಜೀವನದಲ್ಲಿ ಬದಲಾವಣೆ ಬರುತ್ತೆ, ಪಾಲಿಸುವರ ಜೀವನದಲ್ಲಿ ಬದಲಾವಣೆ ಬರುತ್ತೆ. ಎರಡು ಗಣಗಳು, ಒಂದು ಆಲಿಸುವ ವ್ಯಕ್ತಿಗಳು, ಮತ್ತೊಂದು ಪಾಲಿಸುವ ವ್ಯಕ್ತಿಗಳು. ಇದರಲ್ಲಿ ಯಾವ ಗಣಕ್ಕೆ ಸೇರಿದವರು ನಾವು? ಆಲಿಸಿದರೂ ಪರಿಣಾಮ ಬೀರುತ್ತೆ, ಪಾಲಿಸಿದರೂ ಪರಿಣಾಮ ಬೀರುತ್ತೆ. ಆದರೆ ಇದೆರಡು ಎರಡು ವಿಷಯಗಳಲ್ಲ, ಒಂದೇ ವಿಷಯ. ಆಲಿಸಿದವನು ಪಾಲಿಸಬೇಕಾದವನು, ಪಾಲಿಸುವವನು ಆಲಿಸಿಯೇ ಅದರೆಡೆಗೆ ಬರುವನು. ಆಲಿಸಿ ಹಾಗೆ ಹೋಗುವುದಲ್ಲ, ಆಲಿಸಿ ಅದನ್ನು ಪಾಲಿಸಿ ಜೀವನದ ಭಾಗವನ್ನಾಗಿ ಮಾಡುವಾಗ, ಜೀವನದ ಭಾಗವನ್ನಾಗಿ ಸ್ವೀಕರಿಸುವಾಗ, ಜೀವನಕ್ಕೆ ಅಳವಡಿಸಿಕೊಳ್ಳುವಾಗ ಅವನು ಪಾಲಿಸುವನು. ಆಲಿಸದೆ ಯಾರಿಗೂ ಪಾಲಿಸಲು ಸಾಧ್ಯವಾಗುವುದಿಲ್ಲ. ಆತ್ಮೀಯ ಸಹೋದರ ಸಹೋದರಿಯರೇ, ವಚನವನ್ನು ಆಲಿಸಿ ಹಾಗೆ ಮರಳಿ ಹೋಗುವುದಲ್ಲ, ಅದನ್ನು ಪಾಲಿಸುವನು ಎಂಬ ದೃಢ ನಂಬಿಕೆಯೊಂದಿಗೆ ನಾವು ಮರಳಿ ಹೋಗುವಾಗ ಅದು ನಮ್ಮ ಜೀವನದಲ್ಲಿ ಪ್ರಭಾವ ಬೀರುತ್ತದೆ ಎಂಬುದು ಸುನಿಶ್ಚಿತವಾದ ಒಂದು ಕಾರ್ಯ. ಆದ್ದರಿಂದ ನಮಗೆ ಆಲಿಸೋಣ, ಅದೇ ರೀತಿಯಲ್ಲಿ ವಚನವನ್ನು ಪಾಲಿಸುವ ವ್ಯಕ್ತಿಗಳು ಆಗೋಣ. ಈ ಒಂದು ಚಿಂತೆಯೊಂದಿಗೆ ಇಂದಿನ ವಚನವನ್ನು ನಮಗೆ ಸ್ವೀಕರಿಸೋಣ. ಆಲಿಸಿ ಹಾಗೆ ಹೋಗುವ ವ್ಯಕ್ತಿಯಲ್ಲ, ಆಲಿಸಿ ಅದನ್ನು ಪಾಲಿಸುವಾಗ ನನ್ನ ಜೀವನಕ್ಕೆ ವಚನವು ಅನುಗ್ರಹಕ್ಕೆ ಕಾರಣವಾಗುತ್ತೆ. ಯಾವ ರೀತಿಯ ಅನುಗ್ರಹ ಕಾರಣವಾಗುತ್ತೆ? ಆತ್ಮೀಕವಾದ ಅನುಗ್ರಹಕ್ಕೂ ಕಾರಣವಾಗುತ್ತೆ, ಭೌತಿಕವಾದ ಅನುಗ್ರಹಕ್ಕೂ ಕಾರಣವಾಗುತ್ತದೆ. ಕೆಲವೊಮ್ಮೆ ದೇವರ ವಚನವನ್ನು ಕೇಳಲು, ಆಲಿಸಲು ಧ್ಯಾನಕೂಟಕ್ಕೆ ಬರುವಾಗಲೆಲ್ಲ ನಮ್ಮ ಮನದಾಳದಲ್ಲಿ ಈಡೇರಬೇಕಾದಂತಹ ಕೆಲವು ವಿಷಯಗಳಿವೆ. ನಾನು ಹೇಳಿ ಬರುವುದು ಅದೇ ವಿಷಯಗಳ ಬಗ್ಗೆ. ನಮ್ಮಲ್ಲಿ ಕ್ರಮೀಕರಣಗೊಳ್ಳಬೇಕಾದಂತಹ, ಬದಲಾವಣೆ ಆಗಬೇಕಾದಂತಹ ಅನೇಕ ವಿಷಯಗಳು ನಮ್ಮ ಜೀವನದಲ್ಲಿದೆ. ಪರಿಹಾರ ಕಂಡುಕೊಳ್ಳಬೇಕಾದಂತಹ ವಿಷಯಗಳು. ಕೆಲವೊಮ್ಮೆ ನಾವು ಪ್ರಾರ್ಥನೆಗೆ ಬರುವುದೇ ಅದೇ ಒಂದು ಚಿಂತೆಯೊಂದಿಗೆ. ಬದಲಾವಣೆ ಹೊಂದಬೇಕು. ಏನೊಂದು ಬದಲಾವಣೆ? ಆತ್ಮೀಕವಾದ ಬದಲಾವಣೆಗಿಂತ ಮಿಗಿಲಾಗಿ ಭೌತಿಕವಾದ ಕೆಲವು ಕಾರ್ಯಗಳಲ್ಲಿ, ಕೆಲವು ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಬೇಕು ಎಂಬ ಚಿಂತೆಯೊಂದಿಗೆ ನಾವೆಲ್ಲರೂ ಬರುವರು. ಅದ್ಭುತ ನನ್ನ ಜೀವನದಲ್ಲಿ ನಡೆಯಬೇಕಾಗಿದೆ, ಅದ್ಭುತ ಕಾರ್ಯಗಳು ನನ್ನ ಜೀವನದಲ್ಲಿ ನಡೆಯಬೇಕಾಗಿದೆ. ಹೀಗೆ ಅದ್ಭುತ ಕಾರ್ಯಗಳು ನನ್ನ ಜೀವನದಲ್ಲಿ ನಡೆಯಬೇಕು ಎಂಬ ಒಂದು ಚಿಂತೆಯಲ್ಲಿ ಬಂದು ಇಲ್ಲಿ ಕುಳಿತರೆ ಅದ್ಭುತ ನಮ್ಮ ಜೀವನದಲ್ಲಿ ನಡೆಯುವುದಿಲ್ಲ.
ಮತ್ತು ಯಾವಾಗ ಅದ್ಭುತ ನನ್ನ ಜೀವನದಲ್ಲಿ ನಡೆಯುತ್ತದೆ? ದೇವರ ವಚನವನ್ನು ಸ್ವೀಕರಿಸಿ, ದೇವರ ವಚನವನ್ನು ಆಲಿಸಿ, ಅದನ್ನು ಪಾಲಿಸುವೆ, ಅದರ ಅನುಸಾರ ನನ್ನ ಜೀವನವನ್ನು ಮುನ್ನಡೆಸುವೆ, ಒಂದು ದೃಢ ನಿಶ್ಚಯದಿಂದ, ಇಂತಹ ಒಂದು ದೃಢ ನಿಶ್ಚಯದಿಂದ ತೀರ್ಮಾನವನ್ನು ಕೈಗೊಂಡು ದೇವರ ವಚನವನ್ನು ಸ್ವೀಕರಿಸುವಾಗ, ಆಲಿಸಿ ಪಾಲಿಸುವೆ ಎಂಬ ಒಂದು ಧೈರ್ಯದೊಂದಿಗೆ, ಚಿಂತೆಯೊಂದಿಗೆ ದೇವರ ಸನ್ನಿಧಿಯಲ್ಲಿ ಬಂದು ಕುಳಿತು ಆತ್ಮೀಯ ಸಹೋದರ ಸಹೋದರಿಯರೇ ಇರುವಾಗ ನಮ್ಮ ಜೀವನಕ್ಕೂ ಅದ್ಭುತಗಳಿಗೆ ಸಾಧ್ಯತೆಗಳಿವೆ. ನಮ್ಮ ಜೀವನಗಳಲ್ಲೂ ಬದಲಾವಣೆಗಳಾಗುತ್ತದೆ. ಎಂತಹ ಬದಲಾವಣೆಗಳು? ಈಗಾಗಲೇ ಹೇಳಿದ ಹಾಗೆ ಆತ್ಮಿಕವಾದ, ಭೌತಿಕವಾದ ಬದಲಾವಣೆಗಳಿಗೆ ಸಾಧ್ಯವಾಗುತ್ತದೆ ಎಂದು ನಾವು ಅರ್ಥ ಮಾಡಿಕೊಳ್ಳಬೇಕು. ಆದುದರಿಂದ ಆಲಿಸಿ ಪಾಲಿಸುವ ವ್ಯಕ್ತಿಗಳಾಗಿ ನಾವು ಮಾರ್ಪಡಬೇಕಾಗಿದೆ. ಕೆಲವೊಮ್ಮೆ ಆಲಿಸಿದೆವು, ಹಾಗೆಯೇ ಹೋದೆವು, ಆಲಿಸಿದೆವು, ಮರೆತು ಹೋದೆವು, ಆಲಿಸಿದೆವು, ಪಾಲಿಸಲಾಗಲಿಲ್ಲ ನಮ್ಮ ಜೀವನದಲ್ಲಿ. ಆದುದರಿಂದ ಈ ಚಿಂತೆ ನಿಮ್ಮ ಮನದಾಳದಲ್ಲಿ ಯಾವಾಗಲೂ ಇರಲಿ. ಆಲಿಸಿದ ವಚನವು ಹಾಗೆಯೇ ನನ್ನ ಜೀವನದಲ್ಲಿ ಹೋಗಬಾರದು. ಆಲಿಸಿದ ವಚನವನ್ನು ಪಾಲಿಸುವುದರ ತನಕ ಆ ವಚನವನ್ನು ಸ್ವೀಕರಿಸಿ ಮುನ್ನಡೆಯಲು ನನಗೆ ಸಾಧ್ಯವಾಗಬೇಕು. ಆಗ ನನ್ನ ಜೀವನದಲ್ಲಿ ಬದಲಾವಣೆಗಳು ಬರುತ್ತದೆ ಎಂದು. ಭೌತಿಕವಾದ ಬದಲಾವಣೆಗಳಿಗಿಂತ ಮುಂಚೆ ನಮ್ಮ ಜೀವನದಲ್ಲಿ ಆಗಬೇಕಾದಂತಹ ಆತ್ಮಿಕವಾದ ಬದಲಾವಣೆ ಇದೆ. ಈ ಒಂದು ಆತ್ಮಿಕವಾದ ಬದಲಾವಣೆಯನ್ನು ಮಾಡುವೆನು, ಆತ್ಮಿಕವಾದ ಬದಲಾವಣೆಗಳು ನಾನು ಒಳಪಡುವೆನು, ಯಾವುದೇ ಬೇರೆ ಪ್ರಭಾವಗಳಿಲ್ಲದೆ ಆತ್ಮಿಕವಾದ ರಕ್ಷಣೆಯನ್ನು ಹೊಂದಲು ನಾನು ಇಚ್ಛೆ ಪಡುವನು, ತೀರ್ಮಾನವನ್ನು ಕೈಗೊಂಡು ದೇವರ ಸನ್ನಿಧಿಯಲ್ಲಿ ಬರುವಾಗ ಪ್ರೀತಿಯ ಸಹೋದರ ಸಹೋದರಿಯರೇ, ಭೌತಿಕವಾದ ಬದಲಾವಣೆಯು ನಮ್ಮ ಜೀವನದಲ್ಲಿ ಬರುತ್ತದೆ. ಆದ್ದರಿಂದ ಅದ್ಭುತಗಳನ್ನು ನಮ್ಮ ಜೀವನದಲ್ಲಿ ಸ್ವೀಕರಿಸಲು ನಮಗೆ ಸಾಧ್ಯವಾಗಬೇಕು ಅಂದರೆ ಅದಕ್ಕಿಂತ ಮುಂಚೆ ಆತ್ಮೀಕವಾದ ಬದಲಾವಣೆಗಳಿಗೆ ನಾವು ಒಳಗಾಗಬೇಕಾಗಿದೆ ಎಂಬ ಒಂದು ಚಿಂತೆಯನ್ನು ನಮ್ಮ ಮನದಾಳಲ್ಲಿ ನಮಗೆ ತುಂಬಿಕೊಳ್ಳೋಣ. ಅದಲ್ಲದೆ ಬಂದು ದೇವರೇ ಅದ್ಭುತಗಳನ್ನು ನನ್ನ ಜೀವನದಲ್ಲಿ ನೀಡಿ ಆಗ ನಾನು ಮಾರ್ಪಡುವೆನು, ಆಗ ನಾನು ವಿಶ್ವಾಸಕ್ಕೆ ಬರುವನು, ಆಗ ಆತ್ಮೀಯವಾದ ಬದಲಾವಣೆಗಳು ನನ್ನ ಜೀವನದ ಭಾಗವನ್ನಾಗಿ ಮಾಡುವೆನು ಎಂದು ಹೇಳುವುದಲ್ಲ ಪ್ರಧಾನ. ಅದಕ್ಕಿಂತ ಮಿಗಿಲಾಗಿ ದೇವರ ಸನ್ನಿಧಿಗೆ ಬಂದು ಪ್ರಾರ್ಥಿಸಿ, ದೇವರೇ ಆತ್ಮೀಕವಾದ ಬದಲಾವಣೆಗಳನ್ನು, ಬೆಳವಣಿಗೆಗಳನ್ನು ನನಗೆ ನೀಡಿರಿ, ತದನುಸಾರ ಭೌತಿಕವಾದ ಬೆಳವಣಿಗೆಯನ್ನು ನೀವು ನೀಡುವಿರಿ ಎಂಬ ಒಂದು ವಿಶ್ವಾಸದೊಂದಿಗೆ, ದೇವರು ನೀಡುವರು ಎಂಬ ವಿಶ್ವಾಸದೊಂದಿಗೆ ದೇವರ ಸನ್ನಿಧಿಗೆ ಬರಲು ನಮಗೆ ಸಾಧ್ಯವಾಗಬೇಕು. ಈ ನಿಟ್ಟಿನಲ್ಲಿ ನಮ್ಮ ಚಿಂತೆಯು ಮುನ್ನಡೆಸುವಾಗ ವಚನವು ಕೆಲವು ವಿಷಯಗಳನ್ನು ನಮಗೆ ಹೇಳುತ್ತಾ ಇದೆ. ಯಾವ ರೀತಿ ಆಲಿಸುವವರು ಪಾಲಿಸುವವರು ಆಗಬೇಕು ಎಂಬುದನ್ನು ಬಹಳ ಸವಿಶೇಷವಾಗಿ, ಬಹಳ ಕ್ರಮೀಕೃತವಾಗಿ ವಚನವು ನಮಗೆ ಹೇಳುತ್ತಾ ಇದೆ. ಪ್ರೇಷಿತ ಕಾರ್ಯಕಲಾಪಗಳು ಅಧ್ಯಾಯ 2 ವಚನಗಳು 43ರಿಂದ. ಬೈಬಲ್ ತಂದವರಿಗೆ ಅದನ್ನು ತೆಗೆಯಬಹುದು. ಪ್ರೇಷಿತರ ಕಾರ್ಯಕಲಾಪಗಳು ಅಧ್ಯಾಯ 2 ವಚನಗಳು 43ರಿಂದ. ಈ ವಚನ ಭಾಗವನ್ನು ಆಧಾರವಾಗಿಟ್ಟುಕೊಂಡು ಯಾವ ರೀತಿ ದೇವರ ವಚನವನ್ನು ಆಲಿಸಬೇಕು, ಪಾಲಿಸಬೇಕು, ತದನುಸಾರ ಯಾವ ರೀತಿಯ ಬದಲಾವಣೆಗಳಿಗೆ ನಮ್ಮ ಜೀವನವು ಒಳಪಡಬೇಕು, ಯಾವ ರೀತಿಯ ಬದಲಾವಣೆಯನ್ನು ನಮ್ಮ ಜೀವನದಲ್ಲಿ ತಂದುಕೊಳ್ಳಬೇಕು, ದೇವರ ಅನುಗ್ರಹಗಳು, ಅದ್ಭುತ ಕಾರ್ಯಗಳು ನಮ್ಮ ಜೀವನದಲ್ಲಿ ಫಲದಾಯಕವಾಗಬೇಕೆಂದರೆ, ನಮ್ಮ ಜೀವನದ ಭಾಗವಾಗಿ ಮಾರ್ಪಡಬೇಕು ಎಂದರೆ ಯಾವ ರೀತಿಯಲ್ಲಿ ದೇವರ ವಚನವನ್ನು ಆಲಿಸಿ ಪಾಲಿಸಿ ನಮ್ಮ ವೈಯಕ್ತಿಕ ಜೀವನವನ್ನು, ಕುಟುಂಬ ಜೀವನವನ್ನು, ಸಮೂಹ ಜೀವನವನ್ನು ಮುನ್ನಡೆಸಬೇಕು ಎಂದು ಆತ್ಮೀಯರೇ ತಿಳಿದುಕೊಳ್ಳಲು ನಮಗೆ ಶ್ರಮ ಪಡೋಣ. ವಚನವನ್ನು ನಾನೊಮ್ಮೆ ಓದುವೆ, ನೀವು ಅದನ್ನು ಕೇಳಿ. ಬೈಬಲ್ ಇದ್ದವರನ್ನೆಲ್ಲ ಅದನ್ನು ತೆಗೆದುಕೊಳ್ಳಬಹುದು. ಪ್ರೇಷಿತರ ಕಾರ್ಯಕಲಾಪಗಳು ಅಧ್ಯಾಯ 2 ವಾಕ್ಯಗಳು 43ರಿಂದ. ಭಕ್ತರ ಸಭಾಜೀವನದ ಬಗ್ಗೆ ಈ ವಚನ ನಮಗೆ ಹೇಳಿಕೊಡುತ್ತಾ ಇರುವುದು. 43ರಿಂದ 47 ತನಕ ಇರುವ ವಾಕ್ಯಗಳು ಈ ರೀತಿ ಇದೆ. ಪ್ರೇಷಿತರ ಮುಖಾಂತರ ಅನೇಕ ಅದ್ಭುತ ಕಾರ್ಯಗಳು, ಸೂಚಕ ಕಾರ್ಯಗಳು ನಡೆಯುತ್ತಿದ್ದವು. ಇವನ್ನು ಕಂಡು ಜನರು ಭಯಭ್ರಾಂತರಾಗುತ್ತಿದ್ದರು. ಭಕ್ತ ವಿಶ್ವಾಸಿಗಳೆಲ್ಲರೂ ಅನ್ಯೋನ್ಯವಾಗಿ ಬಾಳುತ್ತಿದ್ದರು. ತಮ್ಮಲ್ಲಿದ್ದವನ್ನು ಹುದುವಾಗಿ ಹಂಚಿಕೊಳ್ಳುತ್ತಿದ್ದರು. ತಮ್ಮ ತಮ್ಮ ಆಸ್ತಿಪಾಸ್ತಿಯನ್ನು ಮಾರಿ ಬಂದ ಹಣವನ್ನು ಅವರವರ ಅವಶ್ಯಕತೆಗೆ ತಕ್ಕಂತೆ ಎಲ್ಲರಿಗೂ ಹಂಚುತ್ತಿದ್ದರು. ದಿನಂಪ್ರತಿ ಅವರು ಒಮ್ಮನಸ್ಸಿನಿಂದ ದೇವಾಲಯದಲ್ಲಿ ಸಭೆ ಸೇರುತ್ತಿದ್ದರು. ತಮ್ಮ ಮನೆಗಳಲ್ಲಿ ರೊಟ್ಟಿ ಮುರಿಯುವ ಸಹಭೋಜನವನ್ನು ಏರ್ಪಡಿಸಿ ಸಂತೋಷದಿಂದಲೂ ಸಹೃದಯದಿಂದಲೂ ಭಾಗವಹಿಸುತ್ತಿದ್ದರು. ದೇವರನ್ನು ಸ್ತುತಿಸುತ್ತಾ ಸಕಲರಿಗೆ ಅಚ್ಚುಮೆಚ್ಚಾಗಿ ಬಾಳುತ್ತಿದ್ದರು.
ಜೀವೋದ್ಧಾರವನ್ನು ಹೊಂದುತ್ತಿದ್ದವರನ್ನೆಲ್ಲ ಪ್ರಭು ಈ ಸಭೆಗೆ ದಿನ ದಿನ ಸೇರಿಸಿಕೊಳ್ಳುತ್ತಿದ್ದರು. ಇದು ನಾವಿಂದು ಧ್ಯಾನಕ್ಕೆ, ನಮ್ಮ ಚಿಂತೆಗೆ ವಿಷಯ ಮಾಡುವಂತಹ ವಚನದ ಭಾಗ. ಭಕ್ತರ ಸಭಾ ಜೀವನ. ಕ್ರಿಸ್ತರ ವಚನವನ್ನು ಆಲಿಸಿದ ವ್ಯಕ್ತಿಗಳ, ಕ್ರಿಸ್ತು ಶಿಷ್ಯರ ವಚನವನ್ನು, ಮಾತುಗಳನ್ನು, ನುಡಿಗಳನ್ನು ಆಲಿಸಿದವರ ಜೀವನ ಯಾವ ರೀತಿಯಲ್ಲಿ ಮುನ್ನಡೆಯುತ್ತಿದೆ ಎಂಬುದರ ಬಗ್ಗೆ ವಚನ ನಮಗೆ ಹೇಳುತ್ತಾ ಇದೆ. ಸಭಾ ಜೀವನ, ಭಕ್ತರು ಯಾವ ರೀತಿಯಲ್ಲಿ ನಡೆಸುತ್ತಿದ್ದರು, ಯಾವ ರೀತಿಯಲ್ಲಿ ತಮ್ಮ ಕ್ರೈಸ್ತವ ಮೂಲ್ಯಗಳನ್ನು ಒಳಗೂಡಿದ ಜೀವನವನ್ನು, ಕ್ರಿಸ್ತೀಯ ಮೂಲ್ಯಗಳನ್ನು ತುಂಬಿಸಿದ ಜೀವನವನ್ನು, ಕ್ರಿಸ್ತೀಯ ಮೂಲ್ಯಗಳಿಗೆ ಅನುಸಾರವಾಗಿ ಯಾವ ರೀತಿಯಲ್ಲಿ ತಮ್ಮ ಜೀವನವನ್ನು ಮುನ್ನಡೆಸುತ್ತಿದ್ದರು ಎಂದು ಹೇಳುತ್ತಾ ಇದೆ. ಆದಿಮ ಸಭೆಯಲ್ಲಿದ್ದ, ಮೊದಲ ಸಭೆಯಲ್ಲಿದ್ದ ಕ್ರಿಸ್ತರ ಶಿಷ್ಯರು, ಅವರ ಮಾತುಗಳನ್ನು ಕೇಳಿದ ಜನಸಮೂಹವು ಯಾವ ರೀತಿಯಲ್ಲಿ ತಮ್ಮ ಜೀವನವನ್ನು ಮುನ್ನಡೆಸುತ್ತಾ, ಸಭಾ ಜೀವನವನ್ನು ಮುನ್ನಡೆಸುತ್ತಾ ಅನುಗ್ರಹಗಳಿಗೆ ತಮ್ಮ ಜೀವನವನ್ನು ಒಳಗೂಡಿಸಿದರು ಎಂದು ವಚನ ಹೇಳ್ತಾ ಇದೆ. ಪ್ರೀತಿಯ ಸಹೋದರ ಸಹೋದರಿಯರೇ, ನಮ್ಮ ಜೀವನವು ಈ ರೀತಿಯಲ್ಲಿ, ಈ ನಾವು ಕೇಳಿದ ವಚನದ ರೀತಿಯಲ್ಲಿ ಮುನ್ನಡೆಸುವಾಗ ಬದಲಾವಣೆಗಳು ಆಗುತ್ತದೆ ಎಂಬುದು ಖಂಡಿತವಾಗಿಯೂ ನಂಬಬೇಕಾದ ವಿಷಯ. ಯಾಕಂದರೆ ಬದಲಾವಣೆ ಹೊಂದಬೇಕಾದ ಅನೇಕ ಕಾರ್ಯಗಳು ನಮ್ಮ ಜೀವನದಲ್ಲಿ ಇಂದಿದೆ. ಬದಲಾವಣೆಗೆ ಹೊಂದಬೇಕಾದ, ಜೀವನಕ್ಕೆ ಅನುಗ್ರಹ ಬೇಕಾದ, ಪರಿಹಾರ ಕಂಡುಕೊಳ್ಳಬೇಕಾದಂತಹ ಅನೇಕ ವಿಷಯಗಳು, ಅನೇಕ ಕಾರ್ಯಗಳು ನಮ್ಮ ಜೀವನದಲ್ಲಿದೆ. ಆದುದರಿಂದ ಯಾವ ರೀತಿಯಲ್ಲಿ ಒಂದು ಭಕ್ತ ಸಭಾ ಜೀವನದಲ್ಲಿ ಸೇರ್ಪಟ್ಟು ಸಭೆಯಲ್ಲಿ ತನ್ನ ಜೀವನವನ್ನು ನಡೆಸುವಾಗ, ಕುಟುಂಬದಲ್ಲಿ ನನ್ನ ಜೀವನವನ್ನು ನಡೆಸುವಾಗ, ಸಮಾಜದಲ್ಲಿ ತನ್ನ ಜೀವನವನ್ನು ಮುನ್ನಡೆಸುವಾಗ ಯಾವ ರೀತಿಯಲ್ಲಿ ಪರಿಣಾಮಕಾರಿಯಾಗಿ ವಚನವನ್ನು ಸ್ವೀಕರಿಸಿ, ದೇವರ ಮಾತುಗಳನ್ನು ಸ್ವೀಕರಿಸಿ, ದೇವರ ವಚನಕ್ಕೆ ಒಳಗೂಡಿಕೊಂಡು ತನ್ನ ಜೀವನವನ್ನು ಮುನ್ನಡೆಸಬೇಕು ಎಂದು ಬಹಳ ವಸ್ತುನಿಷ್ಠವಾಗಿ ವಚನವು ನಮಗೆ ಹೇಳಿಕೊಡುತ್ತಿದೆ. ಈ ನಿಟ್ಟಿನಲ್ಲಿ ಈ ವಚನವನ್ನು ಓದಿ ನಮ್ಮ ಜೀವನದ ಭಾಗವನ್ನಾಗಿ ಮಾರ್ಪಡಿಸುವಾಗ ಆತ್ಮೀಯ ಸಹೋದರ ಸಹೋದರಿಯರೇ, ಆತ್ಮೀಕವಾದ, ಭೌತಿಕವಾದ ಬದಲಾವಣೆಗಳು ನಮ್ಮ ಜೀವನದಲ್ಲಿ ಬರುತ್ತದೆ ಎಂದು ನಾವು ಅರ್ಥ ಮಾಡಿಕೊಳ್ಳಬೇಕಾದಂತಹ ಮೊದಲ ವಿಷಯ. ಆದುದರಿಂದ ಈ ವಚನವನ್ನು ನಮಗೆ ಒಂದೊಂದು ವಚನವನ್ನು, ಒಂದೊಂದು ವಾಕ್ಯವನ್ನು ಬಿಡಿಸಿ ಚಿಂತೆಗೆ ವಿಷಯ ಮಾಡಿಕೊಂಡು, ಇದರ ಮುಖಾಂತರ ದೇವರು ನಮಗೆ ಹೇಳಿಕೊಡುವ ವಿಷಯಗಳು ಏನು ಅಂತ ಅರ್ಥ ಮಾಡಿಕೊಂಡು, ತದನುಸಾರ ನಮ್ಮ ಜೀವನಕ್ಕೆ ಬೇಕಾದಂತಹ, ಈಡೇರಬೇಕಾದಂತಹ ವಿಷಯಗಳನ್ನು ದೇವರ ಸನ್ನಿಧಿಯಲ್ಲಿ ಸಮರ್ಪಿಸಿ ಪ್ರಾರ್ಥನೆಗೆ ವಿಷಯ ಮಾಡಿ ಅನುಗ್ರಹಗಳಿಗೆ ಪಾತ್ರವಾಗೋಣ. ಮೊದಲನಾಗಿ, ಪ್ರೇಷಿತರ ಮುಖಾಂತರ ಅನೇಕ ಅದ್ಭುತ ಕಾರ್ಯಗಳು, ಸೂಚನಾ ಕಾರ್ಯಗಳು ನಡೆಯುತ್ತಿದ್ದವು. ಪ್ರೇಷಿತರ ಮುಖಾಂತರ ಅನೇಕ ಅದ್ಭುತ ಕಾರ್ಯಗಳು, ಸೂಚನಾ ಕಾರ್ಯಗಳು ನಡೆಯುತ್ತಿದ್ದವು. ಪ್ರೇಷಿತರ ಮುಖಾಂತರ, ಇದು ನಾವು ಚಿಂತೆಗೆ ವಿಷಯ ಮಾಡಬೇಕಾದಂತಹ ವಿಷಯ. ಪ್ರೇಷಿತರ ಮುಖಾಂತರ ನಡೆಯುತ್ತಿದ್ದವು. ಯಾರು ಪ್ರೇಷಿತರು? ನಾವೆಲ್ಲರೂ ಪ್ರೇಷಿತರ? ಹೌದು ಅಲ್ಲವೋ? ನಾವೆಲ್ಲರೂ ಪ್ರೇಷಿತರು ನಾವೆಲ್ಲರೂ. ಪ್ರೇಷಿತರ ಜೀವನದಲ್ಲಿ ಎರಡು ಕಾರ್ಯಗಳು ನಡೆಯಬೇಕಾಗಿದೆ. ಒಂದು, ವಚನವನ್ನು ಸ್ವೀಕರಿಸಬೇಕಾಗಿದೆ, ಮತ್ತೊಂದು ವಚನವನ್ನು ಕೊಡಬೇಕಾಗಿದೆ. ಎರಡು ವಿಷಯಗಳು ನಮ್ಮ ಜೀವನದಲ್ಲಿ ಇರಬೇಕಾದದ್ದು. ಪ್ರೇಷಿತರು ನಾವೆಲ್ಲರೂ, ಕ್ರಿಸ್ತುವಿನಲ್ಲಿ ನಂಬುವ ನಾವೆಲ್ಲರೂ, ಕ್ರಿಸ್ತು ಶಿಷ್ಯರಾದ ನಾವೆಲ್ಲರೂ ಕ್ರಿಸ್ತನ ಪ್ರೇಷಿತರಾಗಿದ್ದೇವೆ. ಈ ಕ್ರಿಸ್ತನ ಪ್ರೇಷಿತರಾದ ನಮ್ಮ ಜೀವನದಲ್ಲಿ ಇರಬೇಕಾದಂತಹ ಮೊದಲ ವಿಷಯ, ಕ್ರಿಸ್ತರ ವಚನವನ್ನು ಸ್ವೀಕರಿಸುವುದು, ಆ ವಚನವನ್ನು ಬೇರೆಯವರಿಗೆ ಕೊಡುವುದು. ಎರಡೂ ಚಟುವಟಿಕೆಗಳು ನಮ್ಮ ಜೀವನದಲ್ಲಿ ನಡೆಯಬೇಕಾದ ವಿಷಯ. ಕ್ರಿಸ್ತರ ವಚನವನ್ನು ಸ್ವೀಕರಿಸಲು ನಮಗೆ ಸಾಧ್ಯವಾಗಬೇಕು, ಪಡೆಯಲು ನಮಗೆ ಸಾಧ್ಯವಾಗಬೇಕು, ಅದನ್ನು ಹಂಚಿಕೊಡಲು, ಇನ್ನೊಬ್ಬರಿಗೆ ನೀಡಲು ನಮಗೆ ಸಾಧ್ಯವಾಗಬೇಕು. ಈ ನಿಟ್ಟಿನಲ್ಲಿ ಚಿಂತೆ ಮಾಡಿದರೆ ಕ್ರಿಸ್ತರ ಶಿಷ್ಯರಾದ ನಾವೆಲ್ಲರೂ, ಕ್ರಿಸ್ತರ ಪ್ರೇಷಿತರಾದ ನಾವೆಲ್ಲರೂ ವಚನವನ್ನು ಸ್ವೀಕರಿಸುತ್ತಿದ್ದೇವೆ. ಹೌದು, ವಚನವನ್ನು ನಾವು ಸ್ವೀಕರಿಸುತ್ತಿದ್ದೇವೆ. ಈಗಾಗಲೇ ಹೇಳಿದ ಹಾಗೆ ಬಹಳಷ್ಟು ಮಾರ್ಗಗಳಲ್ಲಿ ದೇವರ ವಚನವನ್ನು ಅನುದಿನ ಸ್ವೀಕರಿಸುವ ವ್ಯಕ್ತಿಗಳು ನಾವೆಲ್ಲರೂ. ಆದರೆ ಈ ಸ್ವೀಕರಿಸಿದ ವಚನವನ್ನು ಎಷ್ಟರ ಮಟ್ಟಿಗೆ ನಮ್ಮ ಜೀವನದಲ್ಲಿ ಪರಿಣಾಮಕಾರಿಯಾಗಿ ಮಾಡಿ, ಎಷ್ಟರ ಮಟ್ಟಿಗೆ ಹಂಚಿಕೊಡಲು ನಮಗೆ ಸಾಧ್ಯವಾಗುತ್ತದೆ? ಎಲ್ಲಿ ಹಂಚಿಕೊಡುವುದು? ನಾವಿರುವ ಜಾಗದಲ್ಲಿ ಎಷ್ಟರ ಮಟ್ಟಿಗೆ ದೇವರ ವಚನವನ್ನು ಹಂಚಿಕೊಡಲು ನಮಗೆ ಸಾಧ್ಯವಾಗುತ್ತದೆ? ಹಾಲೆಲೂಯ, ಹಾಲೆಲೂಯ. ಜೋರಾಗಿ ಹೇಳೋಣ, ಹಾಲೆಲೂಯ, ಪ್ರೈಸ್ ಲಾರ್ಡ್, ಪ್ರೈಸ್ ಲಾರ್ಡ್, ಹಾಲೆಲೂಯ,
ಆತ್ಮೀಯ ಸಹೋದರ ಸಹೋದರಿಯರೇ, ವಚನವನ್ನು ಸ್ವೀಕರಿಸುವ ಕ್ರಿಸ್ತ ಶಿಷ್ಯರಾದ ನಾವೆಲ್ಲರೂ ಸಭಾ ಜೀವನದಲ್ಲಿ ಒಳಗೂಡಿಕೊಂಡು ಜೀವಿಸಬೇಕಾದರೆ ವಚನವನ್ನು ಸ್ವೀಕರಿಸಿದ ಮಾತ್ರ ಸಾಲದು, ವಚನವನ್ನು ಹಂಚಿಕೊಡಲು ಕೂಡ ನಮಗೆ ಸಾಧ್ಯವಾಗಬೇಕು. ವಚನವನ್ನು ಸ್ವೀಕರಿಸಿದ ಮಾತ್ರ ಸಾಲದು, ಮೊದಲನೇದಾಗಿ ವಚನವನ್ನು ಇನ್ನೊಬ್ಬರಿಗೆ, ನೆರೆಯವನಿಗೆ, ಹೊರೆಯವನಿಗೆ, ಜೊತೆಗಿರುವವನಿಗೆ, ನಮ್ಮ ಮನೆಯಲ್ಲಿರುವವನಿಗೆ, ಕುಟುಂಬದಲ್ಲಿರುವವನಿಗೆ, ಸಮಾಜದಲ್ಲಿರುವವರಿಗೆಲ್ಲ ಹಂಚಿಕೊಡಲು ನಮಗೆ ಸಾಧ್ಯವಾಗಬೇಕು. ಇದು ಪ್ರೇಷಿತನ ಜೀವನದಲ್ಲಿರಬೇಕಾದಂತಹ ಮೊದಲ ವಿಷಯ. ಪ್ರೇಷಿತನು ವಚನವನ್ನು ಸ್ವೀಕರಿಸಿ ತದನುಸಾರ ತನ್ನ ಜೀವನದಲ್ಲಿ ವಚನಕ್ಕೆ ಒಳಗೂಡಿದ ಬದಲಾವಣೆಗಳನ್ನು ತಂದು ವಚನವನ್ನು ಸ್ವೀಕರಿಸಿ ಅದನ್ನು ಕೊಡುವನು ಆಗಬೇಕು. ಇದು ಸಭಾ ಜೀವನದಲ್ಲಿರುವ ಮೊದಲ ವಿಷಯ. ವಚನವನ್ನು ಸ್ವೀಕರಿಸುವ ವ್ಯಕ್ತಿ ಮಾತ್ರವಲ್ಲ, ನನ್ನ ಜೀವನದಲ್ಲಿ ಬದಲಾವಣೆಗಳಿಗೆ ಬೇಕಾದಂತಹ ಕಾರ್ಯಗಳನ್ನು ಸ್ವೀಕರಿಸುವನು ಮಾತ್ರವಲ್ಲ, ಅದನ್ನು ಸ್ವೀಕರಿಸಿ ಹಂಚಿಕೊಡುವನಾಗಬೇಕು. ನಾವು ಚಿಂತೆ ಮಾಡಿ ನೋಡೋಣ, ವಚನವನ್ನು ಹಂಚಲು ನಮಗೆ ಸಾಧ್ಯವಾಗುತ್ತಿದೆ? ಸ್ವೀಕರಿಸಿದ ವಚನವು, ಎಷ್ಟೋ ವರ್ಷಗಳಿಂದ ದೇವರ ವಚನವನ್ನು ಸ್ವೀಕರಿಸುವ ವ್ಯಕ್ತಿಗಳು ನಾವೆಲ್ಲರೂ. ಎಷ್ಟೋ ವರ್ಷಗಳಿಂದ ಧ್ಯಾನಕೂಟಗಳಲ್ಲಿ ಪಾಲ್ಗೊಳ್ಳುವ ವ್ಯಕ್ತಿಗಳು ನಾವೆಲ್ಲರೂ. ಎಷ್ಟೋ ವರ್ಷಗಳಿಂದ ದೇವರ ಅನುಭವಗಳನ್ನು ಸ್ವೀಕರಿಸಲು ಪ್ರಾರ್ಥಿಸುತ್ತಿರುವ ವ್ಯಕ್ತಿಗಳು ನಾವೆಲ್ಲರೂ. ಎಷ್ಟೋ ವರ್ಷಗಳಿಂದ ಬಲಿ ಪೂಜೆಯಲ್ಲಿ ಭಾಗಿಸುವ ವ್ಯಕ್ತಿಗಳು ನಾವೆಲ್ಲರೂ. ಇಷ್ಟು ವರ್ಷಗಳಿಂದ ದೇವರ ಅನುಗ್ರಹಗಳನ್ನು, ದೇವರ ವಚನವನ್ನು ಸ್ವೀಕರಿಸಿದ ಅನುಗ್ರಹಗಳನ್ನು ಸ್ವೀಕರಿಸಿದ ನನಗೆ ಎಷ್ಟರ ಮಟ್ಟಿಗೆ ನಾನು ಸ್ವೀಕರಿಸಿದ ವಚನವನ್ನು ನನ್ನ ನೆರೆಯವರಿಗೆ ಹಂಚಲು ಸಾಧ್ಯವಾಗಿದೆ? ಎಷ್ಟರ ಮಟ್ಟಿಗೆ ನನ್ನಲ್ಲಿ ಪ್ರಭಾವ ಬೀರಿದ ವಚನವನ್ನು ನನ್ನ ಮನೆಯವರಿಗೆ, ನನ್ನ ಕುಟುಂಬದವರಿಗೆ, ನನ್ನ ನೆರೆಯವರಿಗೆ ಹಂಚಿಕೊಂಡು ಬದುಕಲು ನನಗೆ ಸಾಧ್ಯವಾಗಿದೆ? ಒಂದು ಪ್ರೇಷಿತನಾಗಿ ಬದುಕಲು ನನಗೆ ಸಾಧ್ಯವಾಗುತ್ತದೆಯೇ? ಆದಿಮ ಸಭೆಯಲ್ಲಿದ್ದ ಕ್ರೈಸ್ತ ವಿಶ್ವಾಸಿಗಳು ಪ್ರೇಷಿತರಾಗಿದ್ದರು. ಪ್ರೇಷಿತರ ಮುಖಾಂತರ ವಿಶ್ವಾಸಕ್ಕೆ, ಸಭಾ ಜೀವನಕ್ಕೆ ಇನ್ನಷ್ಟು ಮಂದಿ ಸೇರಿಸಿಕೊಂಡರು. ಅವರ ಜೀವನದ ಮೌಲ್ಯಗಳನ್ನು, ಉದಾಹರಣೆಗಳನ್ನು, ಜೀವದ ಶೈಲಿಗಳನ್ನೆಲ್ಲ ಕಂಡು ಅನೇಕ ವ್ಯಕ್ತಿಗಳು ತಮ್ಮ ಮೌಲ್ಯಗಳನ್ನು ತ್ಯಜಿಸಿ, ತಪ್ಪಾದ ಮೌಲ್ಯಗಳನ್ನು, ಚಟುವಟಿಕೆಗಳನ್ನು ತ್ಯಜಿಸಿ ದೇವರ ಸನ್ನಿಧಿಗೆ ಅನುಗ್ರಹಗಳನ್ನು ಸ್ವೀಕರಿಸಲು ಪ್ರೇಷಿತರ ಮುಖಾಂತರ ಬಂದರು ಎಂದು ವಚನವು ನಮಗೆ ಹೇಳಿಕೊಳ್ಳುತ್ತಾ ಇದೆ. ಪ್ರೇಷಿತ ಮುಖಾಂತರ ಏನೆಲ್ಲ ನಡೆಯಿತು? ಅದ್ಭುತ ಕಾರ್ಯಗಳು ನಡೆಯಿತು. ಪ್ರೇಷಿತರಾದ ನಮ್ಮ ಮುಖಾಂತರ ಎಲ್ಲರೂ ಅದ್ಭುತ ಕಾರ್ಯಗಳು ನಡೆದಿವೆ. ಇನ್ನು ನನ್ನ ಜೀವನದಲ್ಲಿ ಅದ್ಭುತಗಳು ಆಗಲಿ ಎಂದು ಪ್ರಾರ್ಥಿಸುತ್ತಿದ್ದೇವೆ ನಾವು ಎಷ್ಟೋ ವರ್ಷಗಳಿಂದ. ಯಾಕೆ ನಮ್ಮ ಜೀವನದಲ್ಲಿ, ನಮ್ಮ ಜೀವನದ ಮುಖಾಂತರ ಅದ್ಭುತಗಳು ನಡೆಯುತ್ತಿಲ್ಲ? ಪ್ರೇಷಿತ ಮುಖಾಂತರ ಅದ್ಭುತ ಕಾರ್ಯಗಳು ಎರಡನೇದಾಗಿ ಏನು ನಡೆಯಿತು? ವಚನ ಹೇಳ್ತಾ ಇದೆ, ದೇವರ ವಾಕ್ಯ ಹೇಳ್ತಾ ಇದೆ, 43ನೇ ವಾಕ್ಯ, ಸೂಚನಾ ಕಾರ್ಯಗಳು ನಡೆಯಿತು. ಅದ್ಭುತ ಕಾರ್ಯಗಳು ನಡೆಯಿತು. ಎರಡನೇದಾಗಿ ಏನು ನಡೆಯಿತು? ಸೂಚನಾ ಕಾರ್ಯಗಳು ನಡೆಯಿತು. ಆತ್ಮೀಯ ಸಹೋದರ ಸಹೋದರಿಯರೇ, ನನ್ನ ನಿಮ್ಮ ಎಲ್ಲರ ಜೀವನ ಈ ಲೋಕದಲ್ಲಿ, ನಮ್ಮ ಸಮೂಹದಲ್ಲಿ ಒಂದು ಸೂಚನೆ ಆಗಬೇಕು. ಎಂತಹ ಸೂಚನೆ? ದೇವರು ಸತ್ಯವಾಗಿ ನೆಲೆಸಿದ್ದಾನೆ. ಆ ದೇವರ ಸನ್ನಿಧಿಗೆ ಬರುವಾಗ ನನ್ನ ಜೀವನದಲ್ಲಾದಂತಹ ಅನುಗ್ರಹಗಳು, ಬದಲಾವಣೆಗಳು ನಿನ್ನ ಜೀವನದಲ್ಲೂ ಆಗುತ್ತದೆ. ನನ್ನ ಜೀವನದಲ್ಲಿ ಅದ್ಭುತಕ್ಕೆ ನಾಂದಿಯಾದ, ನನ್ನ ಜೀವನದಲ್ಲಿ ಪರಿಣಾಮಕಾರಿಯಾದ ಈ ಕ್ರಿಸ್ತಿಯ ವಿಶ್ವಾಸವು, ಈ ಕ್ರಿಸ್ತರ ವಚನವು ನಿನ್ನ ಜೀವನದಲ್ಲೂ ಪ್ರಭಾವ ಬೀರುತ್ತದೆ. ನಿನ್ನ ಸಮಸ್ಯೆಗೂ ಪರಿಹಾರ ಕಂಡುಕೊಳ್ಳಲಾಗುತ್ತದೆ. ನಿನ್ನ ಜೀವನದ ತೊಂದರೆಗಳಿಗೂ ಪರಿಹಾರವು ಈ ವಚನದ ಮುಖಾಂತರ, ದೇವರ ಕ್ರಿಸ್ತರ ಅನುಗ್ರಹಗಳ ಮುಖಾಂತರ ಸ್ವೀಕರಿಸಲು ಸಾಧ್ಯವಾಗುತ್ತದೆ ಎಂಬ ಒಂದು ಸೂಚನೆಯನ್ನು ನನ್ನ ಜೀವನದ ಮುಖಾಂತರ, ನಮ್ಮ ಜೀವನದ ಮುಖಾಂತರ, ನಿಮ್ಮ ಜೀವನದ ಮುಖಾಂತರ ಕೊಡಲು ನಮಗೆ ಸಾಧ್ಯವಾಗುತ್ತಿದೆಯೇ? ನಾವು ಮೊದಲು ಚಿಂತೆ ವಿಷಯ ಮಾಡಬೇಕಾದಂತಹ ವಿಷಯ, ಆದಿಮ ಸಭೆಯಲ್ಲಿ ಕ್ರಿಸ್ತ ಶಿಷ್ಯರ, ಪ್ರೇಷಿತರ ಜೀವನವು ಅದ್ಭುತ ಕಾರ್ಯಗಳ ಮುಖಾಂತರವೂ, ಅದೇ ರೀತಿಯಲ್ಲಿ ಸೂಚನಾ ಕಾರ್ಯಗಳ ಮುಖಾಂತರವೂ ಇನ್ನು ಹಲವರ ಜೀವನಕ್ಕೆ ಬೆಳಕಾಗಿ ಮಾರ್ಪಟ್ಟಿತು. ನಾವಿನ್ನೂ ನಮ್ಮ ಜೀವನವನ್ನು ಬೆಳಗಿಸಿರಿ ಎಂಬ ಪ್ರಾರ್ಥನೆಯೊಂದಿಗೆ ಬರುತ್ತಾ ಇದ್ದೇವೆ. ನೆರೆಯವನ, ಜೊತೆಗಿರುವನ, ಕುಟುಂಬದಲ್ಲಿರುವನ,
ಸಮೂಹದಲ್ಲಿ ಇರುವವರ ಜೀವನಕ್ಕೆ ಬೆಳಕಾಗಿ ಮಾರ್ಪಡಲು ನಮಗೆ ಸಾಧ್ಯವಾಗದಾಗ ಏನಾಗುತ್ತದೆ? ನಾವು ಮೊದಲು ಹೇಳಿದ ಹಾಗೆ ಆತ್ಮಿಕವಾದ, ಭೌತಿಕವಾದ ಬದಲಾವಣೆಗಳು ನಮ್ಮ ಎಲ್ಲರ ಜೀವನದಲ್ಲೂ ಉಂಟಾಗುತ್ತದೆ ಎಂದು ನಾವು ತಿಳಿದುಕೊಳ್ಳಬೇಕಾದಂತಹ ವಿಷಯ. ದೇವರ ವಚನವನ್ನು ಸ್ವೀಕರಿಸಿ ಅದು ನಮ್ಮಲ್ಲಿ ಪ್ರಭಾವವನ್ನು ಬೀರಿ ತದನುಸಾರ ನಮ್ಮ ಜೀವನವನ್ನು ನಾವು ನಡೆಸುವಾಗ, ಅದು ನೆರೆಯವನಿಗೆ ಬೆಳಕಾಗಿ ಮಾರ್ಪಡುವಾಗ ಏನಾಗುತ್ತದೆ? ಮೊದಲು ಅನುಗ್ರಹವನ್ನು ಗಳಿಸುವ ವ್ಯಕ್ತಿ ನಾನೇ ಆಗಿರುತ್ತೇನೆ. ನಾನು ನನ್ನ ನೆರೆಯವನಿಗೆ ಬೆಳಕಾಗಿ ಜೀವಿಸುವಾಗ, ನಾನು ನನ್ನ ಮನೆಯಲ್ಲಿ ನನ್ನ ಗಂಡನಿಗೆ, ನನ್ನ ಹೆಂಡತಿಗೆ, ನನ್ನ ಮಕ್ಕಳಿಗೆ, ನನ್ನ ಕುಟುಂಬದಲ್ಲಿರುವವರಿಗೆ, ನನ್ನ ನೆರೆಯವರಿಗೆ, ನನ್ನ ಜೊತೆಯಲ್ಲಿರುವವರಿಗೆ, ನನ್ನ ಜೊತೆ ಕೆಲಸ ಮಾಡುವವರಿಗೆ, ನನ್ನ ಜೊತೆಯಲ್ಲಿ ಎಲ್ಲ ವಿಷಯಗಳಿಗೂ ಸೇರಿಕೊಂಡಿರುವವರ ಮಧ್ಯೆ ಒಂದು ಬೆಳಕಾಗಿ, ಒಂದು ಪ್ರೇಷಿತನಾಗಿ, ಅದ್ಭುತ ಕಾರ್ಯಗಳ ಮುಖಾಂತರ, ಸೂಚನಾ ಕಾರ್ಯಗಳ ಮುಖಾಂತರ ಒಂದು ಬೆಳಕಾಗಿ ನಿಂತಿರುವಾಗ, ಆತ್ಮೀಯ ಸಹೋದರ ಸಹೋದರಿಯೇ, ನಾವು ಅನುಗ್ರಹ ಗಳಿಸುತ್ತೇವೆ ನಮ್ಮ ಜೀವನದಲ್ಲಿ. ಆದುದರಿಂದ ಅನುಗ್ರಹಗಳು ನನಗೆ ಕೊಡಿರಿ, ನನ್ನ ಜೀವನದಲ್ಲಿ ಬದಲಾವಣೆಗಳು ಕಾರಣವಾಗಲಿ ಎಂದು ಪ್ರಾರ್ಥಿಸುತ್ತಾ ದೇವರ ಸನ್ನಿಧಿಗೆ ಬರುವುದಕ್ಕಿಂತ ಮುಂಚೆ ನಮ್ಮ ಜೀವನದ ಮುಖಾಂತರ ನಮ್ಮ ನೆರೆಯವರಿಗೆ, ನಮ್ಮ ಜೊತೆಗಿರುವವರಿಗೆ, ನಮ್ಮ ಸನ್ನಿಧಿಯಲ್ಲಿ ಬಂದು ಸೇರುವವರಿಗೆಲ್ಲ ಬೆಳಕಾಗಿ ಮಾರ್ಪಟ್ಟು ಅವರ ಜೀವನವನ್ನು ಪ್ರಕಾಶಪೂರಿತವಾಗಿ ಮಾಡುವಾಗ, ದೇವರ ಇಚ್ಛೆಯಂತೆ, ಕ್ರಿಸ್ತರ ಇಚ್ಛೆಯಂತೆ ನಮ್ಮ ಜೀವನವನ್ನು ಮುನ್ನಡೆಸಿ ನೆರೆಯವರಿಗೆ ಬೆಳಕಾಗಿ ಮಾರ್ಪಡುವಾಗ ನಮ್ಮ ಜೀವವು ಅನುಗ್ರಹಗೊಳ್ಳುತ್ತದೆ ಎಂದು ವಚನವು ನಮಗೆ ಹೇಳುತ್ತಾ ಇದೆ. ಆದುದರಿಂದ ಪ್ರೇಷಿತರು ಮೊದಲು ಮಾಡಬೇಕಾದಂತಹ ವಿಷಯ ಏನು? ನಾವು ಸೂಚನಾ ಕಾರ್ಯಗಳ ಮುಖಾಂತರ, ಅದ್ಭುತ ಕಾರ್ಯಗಳ ಮುಖಾಂತರ ನೆರೆಯವರಿಗೆ ಬೆಳಕಾಗಿ ಮಾರ್ಪಡಬೇಕಾಗಿದೆ. ಅದ್ಭುತ ಕಾರ್ಯಗಳು ನಮ್ಮ ಜೀವನದ ಮುಖಾಂತರ ನಡೆಯಬೇಕಾಗಿದೆ. ಸೂಚನಾ ಕಾರ್ಯಗಳು ನಮ್ಮ ಜೀವನದ ಮುಖಾಂತರ ನಡೆಯಬೇಕಾಗಿದೆ. ನಮ್ಮ ಜೀವನವು ನೆರೆಯವರಿಗೆ ಒಂದು ಬೆಳಕಾಗಬೇಕು. ನಮ್ಮ ಜೀವನವು ನೆರೆಯವರಿಗೆ ಒಂದು ಸೂಚನೆಯಾಗಬೇಕು. ಇದು ಮೊದಲನೆಯದಾಗಿ ವಚನವು, ದೇವರ ವಾಕ್ಯವು ನಮಗೆ ಹೇಳಿಕೊಡುವಂತಹ ವಿಷಯ. ನಾವು ನಮ್ಮ ಜೀವನವನ್ನು ಒಂದು ಬೆಳಕಾಗಿ, ಸೂಚನೆಯಾಗಿ ನೆರೆಯವರಿಗೆ ತೋರಿಸುವಾಗ ನಾವು ಅನುಗ್ರಹಿಸಲ್ಪಡುತ್ತೇವೆ, ನನ್ನ ಜೊತೆಗಿರುವವರು ಅನುಗ್ರಹಿಸಲ್ಪಡುತ್ತೇವೆ ಎಂದು ವಚನವು ನಮಗೆ ಹೇಳುತ್ತಾ ಇದೆ. ನಂತರ ಏನಾಯಿತು? ಈ ಸೂಚನೆಗಳನ್ನು, ಈ ಅದ್ಭುತ ಕಾರ್ಯಗಳನ್ನು, ಶಿಷ್ಯರ ಜೀವನದಲ್ಲಿ, ಪ್ರೇಷಿತರ ಜೀವನದಲ್ಲಿ ನಡೆಯುತ್ತಿರುವಂತಹ ಸೂಚನಾ ಕಾರ್ಯಗಳನ್ನು, ಅದ್ಭುತ ಕಾರ್ಯಗಳನ್ನು ಕಂಡ ಜನರಲ್ಲಿ ಏನಾಯಿತು? ಅವರಲ್ಲಿ ಭೀತಿ ಉಂಟಾಯಿತು. ಅವರು ಭಯಭ್ರಾಂತರಾದರು ಎಂದು ವಚನವು ಹೇಳ್ತಾ ಇದೆ. ಅವರು ಭಯಭ್ರಾಂತರು ಅಂದರೆ ಅವರಲ್ಲಿ ಭೀತಿ ಉಂಟಾಯಿತು. ಸಹಜವಲ್ಲದ ಏನನ್ನೋ ಕಂಡು ಅವರಿಗೆ ಭಯ ಉಂಟಾಯಿತು. ಯಾಕೆ ಈ ರೀತಿಯಲ್ಲಿ ಆಗ್ತಾ ಇದೆ? ಸಹಜವಲ್ಲದ, ಅಷ್ಟೊಂದು ಭೀತಿಜನಕವಾದ ಕಾರ್ಯ ಅಂತಲ್ಲ ವಚನ ಹೇಳ್ತಾ ಇರೋದು. ಸಹಜವಲ್ಲದ ಕೆಲವು ಕಾರ್ಯಗಳು, ಸಾಧಾರಣವಾಗಿ ನಡೆಯಲು ಸಾಧ್ಯತೆ ಇಲ್ಲದ ಕೆಲವು ಕಾರ್ಯಗಳನ್ನು ಕಂಡು ಅವರಲ್ಲಿ ಏನೋ ಒಂದು ಚಿಂತೆ ಮೂಡಿ ಬಂತು. ಒಂದು ಬದಲಾವಣೆ, ಒಂದು ಭಯ, ಒಂದು ಭೀತಿ. ಅವರ ಜೊತೆ, ಪ್ರೇಷಿತರ ಜೊತೆಗೆ ಬದುಕಿದ್ದವರು, ಆ ಸಮೂಹದಲ್ಲಿ ಜೀವಿಸಿದವರ ಮನದಾಳದಲ್ಲಿ ಒಂದು ಸಂಶಯ ಮೂಡಿ ಬಂದಿತ್ತು. ಏನು ಯಾಕೆ ಹೀಗಾಗ್ತಾ ಇದೆ? ಏನು ಇವರ ಜೀವನದಲ್ಲಿರುವ ಈ ಬದಲಾವಣೆಗೆ ಕಾರ್ಯ? ಯಾಕೆ ಇವರ ಮೂಲಕ ಈ ಅದ್ಭುತ ಕಾರ್ಯಗಳು ನಡೆಯುತ್ತಾ ಇದೆ? ಆತ್ಮೀಯ ಸಹೋದರ ಸಹೋದರಿಯರೇ, ನಮ್ಮ ಜೀವನವನ್ನು ನೋಡುವ ನಮ್ಮ ನೆರೆಯವನು ನಮ್ಮ ಜೀವನವನ್ನು ಗುರುತಿಸುವುದರ ಮುಖಾಂತರ ಕ್ರಿಸ್ತನನ್ನು ಗುರುತಿಸಬೇಕಾಗಿದೆ. ಇವರ ಜೀವನದಲ್ಲಿ ಆಗುವಂತಹ ಈ ಬದಲಾವಣೆಗಳಿಗೆ ಕಾರಣ, ಇವರ ಬೆಳವಣಿಗೆಗೆ ಕಾರಣ, ಇವರ ಜೀವನ ಇಷ್ಟು ಶಿಸ್ತಾಗಿ, ಇಷ್ಟು ಸುಸಜ್ಜವಾಗಿ, ಇಷ್ಟು ಒಳ್ಳೆಯ ರೀತಿಯಲ್ಲಿ ಭೌತಿಕವಾಗಿ, ಆತ್ಮಿಕವಾಗಿ ಬೆಳವಣಿಗೆ ಹೊಂದಲು ಕಾರಣವೇನು ಎಂದು ಉತ್ತರ ಹುಡುಕುವ ಮಟ್ಟಿಗೆ ಅವರು ನಮ್ಮ ಜೀವನ, ನಮ್ಮ ನೆರೆಯವರು ನಮ್ಮ ಜೀವನವನ್ನು, ನಮ್ಮ ಸುತ್ತಮುತ್ತ ಇರುವ ನಮ್ಮ ಜೀವನವನ್ನು ನೋಡಿ ಆ ರೀತಿಯೊಂದು ಚಿಂತೆ ನಮ್ಮ ಸುತ್ತಮುತ್ತ ಇರುವವರ ಜೀವನದಲ್ಲಿ, ನಮ್ಮ ಒಳ್ಳೆಯ ಗುಣಗಳನ್ನು, ನಮ್ಮ ಜೀವನದಲ್ಲಿ ಆಗುತ್ತಿರುವಂತಹ ಒಳ್ಳೆಯ ಕಾರ್ಯಗಳನ್ನು, ವಿಷಯಗಳನ್ನು, ನಮ್ಮ ಒಳ್ಳೆಯ ನಡವಳಿಕೆಗಳನ್ನೆಲ್ಲ ಅರಿತ ನಮ್ಮ ಸುತ್ತಮುತ್ತ ಇರುವ ಜನರು ಕ್ರಿಸ್ತನನ್ನು ನಮ್ಮ ಜೀವನದಲ್ಲಿ ಗುರುತಿಸುವುದರ ರೀತಿಯಲ್ಲಿ ನಮ್ಮ ಜೀವನವನ್ನು ಮುನ್ನಡೆಸಲು, ಆತ್ಮೀಯ ಸಹೋದರ ಸಹೋದರಿಯರೇ, ನಮ್ಮ ಜೀವನವನ್ನು ನಡೆಸಲು ನಮಗೆ ಸಾಧ್ಯವಾಗಬೇಕು. ಪ್ರೇಷಿತರ ಜೀವನದ ಸೂಚನಾ ಕಾರ್ಯಗಳನ್ನು, ಅದ್ಭುತ ಕಾರ್ಯಗಳನ್ನು ಕಂಡ ನೆರೆಯವರು, ಹೊರೆಯವರು ಭೀತಿಯಿಂದ ಯಾಕೆ ಈ ಬದಲಾವಣೆ,
ಏನು ಇವರ ಜೀವನದ ಈ ಜೀವನದ ಗುಣಗಳು ಯಾಕೆ ಇವರ ಜೀವನದಲ್ಲಿ ಇಷ್ಟರ ಮಟ್ಟಿಗೆ ಒಳ್ಳೆಯ ಕಾರ್ಯಗಳಾಗ್ತಾ ಇದೆ, ಯಾಕೆ ಇಷ್ಟರ ಒಳ್ಳೆಯ ಚೈತನ್ಯದಿಂದ ಇವರು ತಮ್ಮ ಸಮೂಹ ಜೀವನವನ್ನು ಕುಟುಂಬ ಜೀವನವನ್ನು ನಡೆಸುತ್ತಿದ್ದಾರೆ ಎಂಬ ಒಂದು ಚಿಂತೆ ಅವರಲ್ಲಿ ಮೂಡಿ ಬರಬೇಕು ಎಂದು ಸಭಾ ಜೀವನದ ಬಗ್ಗೆ, ಕ್ರಿಸ್ತು ಶಿಷ್ಯರ ಸಭಾ ಜೀವನದ ಬಗ್ಗೆ ವಚನವು ನಮಗೆ ಹೇಳಿಕೊಡುತ್ತಾ ಇದೆ. ಭಕ್ತ ವಿಶ್ವಾಸಿಗಳಲ್ಲಿ ಅನ್ಯೋನ್ಯತೆಯೊಂದಿಗೆ ಅವರು ಬದುಕಿದರು. ಭಕ್ತ ವಿಶ್ವಾಸಿಗಳ ಮಧ್ಯೆ ಅಥವಾ ಸಮೂಹದ ಮಧ್ಯೆ ಅನ್ಯೋನ್ಯತೆಯೊಂದಿಗೆ ಅವರು ಬದುಕಿದರು ಎಂದು ವಚನವು ಮುಂದೆ ಹೇಳುತ್ತಾ ಇದೆ. ಅನ್ಯೋನ್ಯತೆಯೊಂದಿಗೆ ಅನ್ಯೋನ್ಯವಾಗಿ ಅವರು ಬಾಳುತ್ತಿದ್ದರು. ಭಕ್ತ ವಿಶ್ವಾಸಿಗಳೆಲ್ಲರೂ ಅನ್ಯೋನ್ಯವಾಗಿ ಬಾಳುತ್ತಿದ್ದರು. ತಮ್ಮಲ್ಲಿದ್ದುವನ್ನೆಲ್ಲ ಹೊದುವಾಗಿ ಹಂಚಿಕೊಳ್ಳುತ್ತಿದ್ದರು. ಸಭಾ ಜೀವನದಲ್ಲಿ ಮುಂದುವರಿಯುವ ಪ್ರೇಷಿತರ ಜೀವನದ ಶೈಲಿಯ ಬಗ್ಗೆ ಹೇಳುತ್ತಿದ್ದರು. ಅನ್ಯೋನ್ಯತೆಯಿಂದ ಬಾಳುತ್ತಿದ್ದರು. ಎಲ್ಲಿ ಎಲ್ಲಿ ಅನ್ಯೋನ್ಯತೆಯಿಂದ ಅವರು ಬಾಳುತ್ತಿದ್ದರು, ಅನ್ಯೋನ್ಯತೆಯಿಂದ ತಮ್ಮ ವ್ಯಕ್ತಿ ಜೀವನವನ್ನು ನಡೆಸುತ್ತಿದ್ದರು, ಕುಟುಂಬ ಜೀವನವನ್ನು ನಡೆಸುತ್ತಿದ್ದರು, ಸಮೂಹ ಜೀವನವನ್ನು ಅವರು ನಡೆಸುತ್ತಿದ್ದರು. ಈ ಒಂದು ಬದಲಾವಣೆ ಅವರ ಜೀವನದಲ್ಲಿ ಇದ್ದುದನ್ನು ಸುತ್ತಮುತ್ತ ಇರುವ ಮನುಷ್ಯರೆಲ್ಲರೂ ಗುರುತಿಸಿದರು. ಕ್ರಿಸ್ತು ಶಿಷ್ಯರು ಪ್ರೇಷಿತರ ಜೀವನದಲ್ಲಿದ್ದ ಈ ಬದಲಾವಣೆಗಳನ್ನು ಗುರಿತು ಮಾಡಿಕೊಳ್ಳುವ ರೀತಿಯಲ್ಲಿ ತಮ್ಮ ಜೀವನವನ್ನು ನಡೆಸಲು ಅವರಿಗೆ ಸಾಧ್ಯವಾಯಿತು. ಸಹೋದರ ಸಹೋದರಿಯರೇ, ನಮ್ಮ ಸುತ್ತಮುತ್ತ ಇರುವ ಜನರು ನಮ್ಮ ಜೀವನವನ್ನು ಯಾವ ರೀತಿಯಲ್ಲಿ ಗುರುತಿಸುತ್ತಿದ್ದಾರೆ ಎಂದು ನೀವು ನಿಮ್ಮಲ್ಲಿ ಕೇಳಿ ಉತ್ತರವನ್ನು ಕಂಡುಹಿಡಿಯಬೇಕಾದಂತಹ ವಿಷಯ. ನಿನ್ನ ಜೀವನವನ್ನು ನೋಡಿ, ನಿನ್ನ ಚಟುವಟಿಕೆಗಳನ್ನು ನೋಡಿ, ನಿನ್ನ ಸಭಾ ಜೀವನವನ್ನು ನೋಡಿ, ನಿನ್ನ ಭೌತಿಕವಾದ ಬೆಳವಣಿಗೆಯನ್ನು ನೋಡಿ, ನಿನ್ನ ಸಾಮಾಜಿಕ ಸಂಬಂಧಗಳನ್ನು ನೋಡಿ, ನಿನ್ನ ನಡವಳಿಕೆಗಳನ್ನು ನೋಡಿ ಯಾವ ರೀತಿ ಜನರು ನಿನ್ನನ್ನು ಗುರುತಿಸುತ್ತಿದ್ದಾರೆ. ಅನ್ಯೋನ್ಯತೆಯೊಂದಿಗೆ ಬಾಳುವ ಒಂದು ಮಾನವನ್ನಾಗಿ ನಿನ್ನನ್ನು ಗುರುತಿಸುತ್ತಿದ್ದಾರೆಯೋ? ಇದು ನಾವು ನಮ್ಮಲ್ಲಿ ಕೇಳಿ ಉತ್ತರವನ್ನು ಕಂಡುಹಿಡಿಯಬೇಕಾದಂತಹ ವಿಷಯ. ಒಂದು ನಿಮಿಷ ಆತ್ಮ ವಿಚಿಂತನೆಯನ್ನು ಮಾಡೋಣ. ನಮಗೆ ಯಾವ ರೀತಿಯಲ್ಲಿ ನಾನು ನನ್ನ ಜೀವನದ ಮುಖಾಂತರ, ನನ್ನ ಚಟುವಟಿಕೆಗಳ ಮುಖಾಂತರ, ನನ್ನ ಮಾದರಿಯ ಮುಖಾಂತರ ಈ ಸಮೂಹದಲ್ಲಿ ಪಡುತ್ತಿದ್ದೇನೆ. ಅದೇ ರೀತಿಯಲ್ಲಿ ಕ್ರಿಸ್ತನ ಗುರುತಾಗಿ ಜೀವಿಸಲು ನನಗೆ ಸಾಧ್ಯವಾಗುತ್ತಿದೆ. ಇದಕ್ಕೆ ಉತ್ತರವನ್ನು ನಮ್ಮ ಜೀವನದಲ್ಲಿ ನಾವೇ ಕಂಡುಹಿಡಿಯಬೇಕಾಗಿದೆ. ಕ್ರಿಸ್ತರ ಗುರುತಾಗಿ ಜೀವಿಸಲು, ಕ್ರಿಸ್ತರನ್ನು ಲೋಕಕ್ಕೆ ತೋರಿಸಿಕೊಡುವ ವ್ಯಕ್ತಿಯಾಗಿ, ಸಮಾಜಕ್ಕೆ ತೋರಿಸಿಕೊಡುವ ವ್ಯಕ್ತಿಯಾಗಿ, ಕುಟುಂಬದಲ್ಲಿ ತೋರಿಸಿಕೊಡುವಂಥ ವ್ಯಕ್ತಿಯಾಗಿ ಜೀವಿಸಲು ನನಗೆ ಸಾಧ್ಯವಾಗುತ್ತಿದೆ ಎಂದು ನಾವು ಆತ್ಮಶೋಧನೆಗೆ ವಿಷಯ ಮಾಡಬೇಕಾಗಿದೆ. ಇದು ಸಭಾ ಜೀವನಕ್ಕೆ ಒಳಗೊಂಡು ಮೊದಲ ಕ್ರೈಸ್ತ ಜೀವನದಲ್ಲಿ, ಕ್ರಿಸ್ತು ಶಿಷ್ಯರ ಜೀವನದಲ್ಲಿ ಆದಂತಹ ಬದಲಾವಣೆಗಳು. ಈ ಬದಲಾವಣೆಗಳನ್ನು ಕಂಡುಕೊಂಡ ಜನಗಳೆಲ್ಲರೂ ಅವರ ಜೀವನದ ಸೂಚನಾ ಕಾರ್ಯಗಳನ್ನು, ಅದ್ಭುತ ಕಾರ್ಯಗಳನ್ನು, ಅವರ ನಡವಳಿಕೆಗಳನ್ನು ಎಲ್ಲ ಕಂಡ ವ್ಯಕ್ತಿಗಳು ಈ ರೀತಿಯಲ್ಲಿ ಅದ್ಭುತದೊಂದಿಗೆ ಅವರನ್ನು ವೀಕ್ಷಿಸಿದರು. ತದನುಸಾರ ಅವರ ಜೀವನದಲ್ಲಿ ಏನೇನೋ ಕ್ರಿಸ್ತರ ಗುರುತುಗಳನ್ನು ಕಂಡುಕೊಂಡು ತಮ್ಮ ಜೀವನವನ್ನು ಇನ್ನಷ್ಟು ಒಳ್ಳೆಯ ರೀತಿಯಲ್ಲಿ ನಡೆಸಲು ಅವರಿಗೆ ಅದೊಂದು ಕಾರಣವಾಯಿತು ಎಂದು ನಾವು ಅರ್ಥ ಮಾಡಿಕೊಳ್ಳಬೇಕಾಗಿದೆ. ನಮ್ಮ ಜೀವನವನ್ನು, ನಮ್ಮ ಚಟುವಟಿಕೆಗಳನ್ನು ಕಾಣುವ ಮಾನವರು ಇನ್ನಷ್ಟು ಒಳ್ಳೆಯ ರೀತಿಯಲ್ಲಿ ತಮ್ಮ ಜೀವನವನ್ನು ನಡೆಸಲು ಚಿಂತೆ ಮಾಡುವ ರೀತಿಯಲ್ಲಿ ಜೀವನವನ್ನು ನಡೆಸಲು ನಮಗೆ ಸಾಧ್ಯವಾಗುತ್ತದೆ. ನಮ್ಮ ಚಟುವಟಿಕೆಗಳನ್ನು, ನಮ್ಮ ಜೀವನದ ಉದಾಹರಣೆಗಳನ್ನು, ನಮ್ಮ ವೈಯಕ್ತಿಕ ಜೀವನದ ರೀತಿಗಳನ್ನು, ನಡವಳಿಕೆಗಳನ್ನು ಕಾಣುವ ನಮ್ಮ ಸುತ್ತಮುತ್ತ ಇರುವ ಜನರು ಅವರ ಜೀವನದಲ್ಲಿ ನಮ್ಮ ನಡವಳಿಕೆಗಳನ್ನು ಅಳವಡಿಸಿಕೊಳ್ಳುವ ರೀತಿಯಲ್ಲಿ, ತದನುಸಾರ ಕ್ರಿಸ್ತರ ಜೀವನದ ಮೂಲ್ಯಗಳನ್ನು, ಶುಭ ಸಂದೇಶದ ಮೂಲ್ಯಗಳನ್ನು ತಮ್ಮ ಜೀವನದ ಭಾಗವನ್ನಾಗಿ ಮಾಡಿಕೊಳ್ಳುವ ರೀತಿಯಲ್ಲಿ, ಉದಾಹರಣೆ ರೀತಿಯಲ್ಲಿ ನಮ್ಮ ಜೀವನವನ್ನು ಜೀವಿಸಲು ನಮಗೆ ಸಾಧ್ಯವಾಗುತ್ತದೆ. ಈ ನಿಟ್ಟಿನಲ್ಲಿ ನಾವು ಚಿಂತೆ ಮಾಡಬೇಕಾಗಿದೆ. ದೇವರ ವಚನವನ್ನು ಆಲಿಸುವಾಗ ಈ ಒಂದು ರೀತಿಯಲ್ಲಿ ನಮ್ಮ ಜೀವನವನ್ನು ಸಮೂಹದಲ್ಲಿ ಒಂದು ಗುರುತಾಗಿ ಮಾರ್ಪಡಿಸಲು ನಮಗೆ ಸಾಧ್ಯವಾಗುತ್ತಿದೆಯೇ ಇಲ್ಲವೋ ಎಂದು ಆತ್ಮೀಯ ಸಹೋದರ ಸಹೋದರಿಯರೇ ನಮಗೆ ಚಿಂತೆ ಮಾಡಬೇಕಾಗಿದೆ. ಮುಂದುವರಿಯುವಾಗ ವಚನವು ಈ ರೀತಿ ಹೇಳುತ್ತದೆ, ತಮ್ಮಲ್ಲಿದ್ದುವನ್ನೆಲ್ಲವನ್ನು ಅವರು ಹಂಚಿಕೊಂಡು ಬದುಕುತ್ತಿದ್ದರು. ತಮ್ಮಲ್ಲಿ ಇದ್ದವನ್ನೆಲ್ಲವನ್ನು ಅವರು ಹಂಚಿಕೊಂಡು ಬದುಕುತ್ತಿದ್ದರು. ಹಂಚುವುದು ಎಂಬ ಒಂದು ಚಟುವಟಿಕೆ. ಏನನ್ನು ನಾವು ಹಂಚಬೇಕು? ನಮ್ಮಲ್ಲಿ ಇದ್ದವನ್ನು ನಾವು ಹಂಚಬೇಕು. ನಮ್ಮಲ್ಲಿ ಇಲ್ಲದಿರುವುದನ್ನು ಯಾವುದನ್ನು ಹಂಚಲು ನಮಗೆ ಸಾಧ್ಯವಾಗುವುದಿಲ್ಲ.
ಹಂಚಲು ನನಗೆ ಸಾಧ್ಯವಾಗಬೇಕಂದರೆ ಮೊದಲು ಅದು ನನ್ನಲ್ಲಿ ಇರಬೇಕು. ಒಂದು ಭೌತಿಕ ವಸ್ತುವಾಗಿರಲಿ, ಆತ್ಮೀಯವಾದ ತಿಳುವಳಿಕೆಯಾಗಿರಲಿ, ಹಂಚಲು ನನಗೆ ಸಾಧ್ಯವಾಗಬೇಕು ಅಂದರೆ ಮೊದಲು ಅದು ನನ್ನಲ್ಲಿ ಇರಬೇಕು ಎಂಬುದು ನಾವು ಅರ್ಥ ಮಾಡಿಕೊಳ್ಳಬೇಕಾದಂತಹ ವಿಷಯ. ಏನು ಆದಿಮ ಕ್ರೈಸ್ತವರು ಏನನ್ನು ಹಂಚಿಕೊಂಡರು? ಅವರು ಹಂಚಿಕೊಂಡದ್ದು ತಮ್ಮ ನಂಬಿಕೆಯಾಗಿದೆ. ಮೊದಲು ಒಂದು ದೇವರ ಅನುಭವವನ್ನು ಹಂಚಿಕೊಳ್ಳಲು ಅವರಿಗೆ ಸಾಧ್ಯವಾಯಿತು. ತಮ್ಮಲ್ಲಿದ್ದ ದೇವರ ಅನುಭವವನ್ನು ಹಂಚಿಕೊಂಡು ಅವರು ಜೀವನವನ್ನು ಮುನ್ನಡೆಸಿದರು. ನಾವು ಅವರ ಜೀವನವನ್ನು ನೋಡುವಾಗ ನಮಗೆ ಗೊತ್ತಾಗುತ್ತೆ. ಈ ವಚನವನ್ನು ಮುಂದುವರಿಸುವಾಗ, ಪರಿಷದ ಕಾರ್ಯಕಲಾಪದ ಪುಸ್ತಕಗಳನ್ನು ನಾವು ಪೂರ್ತಿ ಓದುವಾಗ ನಮಗೆ ಅರ್ಥವಾಗುವ ಒಂದು ವಿಷಯ ಇದೆ. ಅವರು ದೇವರ ಅನುಭವವನ್ನು ಹಂಚಿಕೊಂಡರು, ಹೌದು. ಅದೇ ರೀತಿಯಲ್ಲಿ ಭೌತಿಕವಾದ ತಮ್ಮಲ್ಲಿದ್ದವನ್ನೆಲ್ಲವನ್ನು ಹಂಚಿಕೊಂಡರು. ಯಾರಲ್ಲಿ ಕಮ್ಮಿ ಇದೆ, ಯಾರಲ್ಲಿ ಕೊರತೆ ಇದೆ, ಅದು ಆರ್ಥಿಕ ಸಮಸ್ಯೆಗಳಿಗೆ ಒಳಪಟ್ಟ ವ್ಯಕ್ತಿ ಆಗಿರಬಹುದು, ಯಾವುದೇ ರೀತಿಯಲ್ಲಿ ಕೊರತೆಗಳಿಗೆ ಒಳಗಾಗಿರೋ ವ್ಯಕ್ತಿ ಆಗಿರಬಹುದು, ಅವರ ಕೊರತೆಗಳನ್ನು ಕಂಡು ಹಿಡಿದು ಆ ಕೊರತೆಗಳು ನೀಗಿಸಲು ತಮ್ಮಲ್ಲಿದ್ದ ಹಣವನ್ನು, ಸಂಪತ್ತನ್ನು ಎಲ್ಲವನ್ನು ಹಂಚಿಕೊಳ್ಳಲು ಅವರು ಸಿದ್ಧರಾಗಿದ್ದರು. ಯಾಕೆ ಈ ಹಂಚಿಕೆಯ ಮನೋಭಾವ ಅವರಲ್ಲಿ ರೂಢಮೂಲವಾಯಿತು? ಅದಕ್ಕೆ ಒಂದೇ ಕಾರಣ, ದೈವ ಅನುಭವ ಇದ್ದ ವ್ಯಕ್ತಿಗಳಾಗಿದ್ದರು ಅವರು. ದೈವ ಅನುಭವ ಇದ್ದ ವ್ಯಕ್ತಿಗಳಾದರೆ ಈ ದೈವ ಅನುಭವದೊಂದಿಗೆ ತಮ್ಮಲ್ಲಿದ್ದುವನ್ನೆಲ್ಲ ಹಂಚಿಕೊಂಡು ಬದುಕಲು ಅವರಿಗೆ ಸಾಧ್ಯವಾಯಿತು ಎಂದು ಆತ್ಮೀಯ ಸಹೋದರ ಸಹೋದರಿಯರೇ, ಹಂಚಿಕೊಳ್ಳುವಷ್ಟು, ಎಲ್ಲವನ್ನು ಹಂಚಿಕೊಡುವಷ್ಟು ಆತ್ಮೀಯವಾದ ಅವಬೋಧವನ್ನು, ತಿಳುವಳಿಕೆಗಳನ್ನು, ಅನುಭವಗಳನ್ನು ನಾವು ಗಳಿಸಿದ್ದೇವೆ. ಇದು ನಾವು ಚಿಂತೆ ಮಾಡಿ ನೋಡಬೇಕಾಗಿದೆ. ಎಲ್ಲವನ್ನು ಹಂಚಿಕೊಡುವಷ್ಟು ಒಂದು ತಿಳುವಳಿಕೆಯನ್ನು, ಒಂದು ಅನುಭವದೆಡೆಗೆ ನಮ್ಮ ಜೀವನವನ್ನು ಮುನ್ನಡೆಸಲು ನಮಗೆ ಸಾಧ್ಯವಾಗಿದೆ ಎಂದು ನಾವು ಚಿಂತೆ ಮಾಡಬೇಕಾದಂತಹ ವಿಷಯ. ವಚನವು ಮುಂದುವರಿಯುವಾಗ ಈ ರೀತಿಯಲ್ಲಿ ಹೇಳುತ್ತಾ ಇದೆ, ಅವರು ಒಮ್ಮನಸ್ಸಿನಿಂದ ದೇವಾಲಯದಲ್ಲಿ ಸಭೆ ಸೇರುತ್ತಿದ್ದರು. ಒಮ್ಮನಸ್ಸಿನಿಂದ ದೇವಾಲಯದಲ್ಲಿ ಸಭೆ ಸೇರುತ್ತಿದ್ದರು. 46ನೇ ವಾಕ್ಯ, ಒಮ್ಮನಸ್ಸಿನಿಂದ ದೇವಾಲಯದಲ್ಲಿ ಸಭೆ ಸೇರುತ್ತಿದ್ದರು. ಯಾಕೆ ಸಭೆ ಸೇರುತ್ತಿದ್ದರು? ಸಭೆ ಸೇರುವುದು ಏಕೆ? ಪ್ರಾರ್ಥನೆ ಮಾಡಲು. ಒಮ್ಮನಸ್ಸಿನಿಂದ ಪ್ರಾರ್ಥನೆ ಮಾಡುತ್ತಿದ್ದರು. ನಮ್ಮ ಜೀವನದಲ್ಲಿ ಆಗಬೇಕಾದಂತಹ ಬದಲಾವಣೆಗಳು ಇದು. ಒಮ್ಮನಸ್ಸಿನಿಂದ ಪ್ರಾರ್ಥಿಸೋ ಒಂದು ರೀತಿ ನಮ್ಮ ಜೀವನದಲ್ಲಿ ಇರಬೇಕು. ನಂತರ ವಚನವು ಈ ರೀತಿಯಲ್ಲಿ ಹೇಳುತ್ತಾ ಇದೆ, ಒಮ್ಮನಸ್ಸಿನಿಂದ ಸಭೆ ಸೇರುತ್ತಿದ್ದರು, ತಮ್ಮ ತಮ್ಮ ಮನೆಗಳಲ್ಲಿ ರೊಟ್ಟಿ ಮುರಿಯುವ ಸಹಭೋಜನವನ್ನು ಏರ್ಪಡಿಸಿ ಸಂತೋಷದಿಂದಲೂ ಸಹೃದಯದಿಂದಲೂ ಭಾಗವಹಿಸುತ್ತಿದ್ದರು. ತಮ್ಮ ತಮ್ಮ ಮನೆಗಳಲ್ಲಿ ರೊಟ್ಟಿ ಮುರಿಯುವ ಸಹಭೋಜನವನ್ನು ಏರ್ಪಡಿಸಿ ಸಂತೋಷದಿಂದಲೂ ಸಹೃದಯದಿಂದಲೂ ಭಾಗವಹಿಸುತ್ತಿದ್ದರು. ಇದೊಂದು ಪ್ರಧಾನವಾದಂತಹ ವಿಷಯ. ತಮ್ಮ ತಮ್ಮ ಮನೆಗಳಲ್ಲಿ ರೊಟ್ಟಿ ಮುರಿಯುವ ಸಹಭೋಜನವನ್ನು ಏರ್ಪಡಿಸಿದರು. ಏನಿದು ಈ ಸಹಭೋಜನ? ಈ ರೊಟ್ಟಿ ಮುರಿಯುವ ಸಹಭೋಜನ ಏನು? ನಮಗೆ ತಿಳಿದಿರುವ ಹಾಗೆ ರೊಟ್ಟಿ ಮುರಿಯುವ ಸಹಭೋಜನ ಎಂದರೆ ಬಲಿಪೂಜೆಯ ಆದಿಮ ರೂಪ. ಅದು ಬಲಿಪೂಜೆಯ ಆದಿಮ ರೂಪ, ಹೋಳಿಮಾಸಿನ ಆದಿಮ ರೂಪ ಇದೆ ಎಂಬುದೇ ರೊಟ್ಟಿ ಮುರಿಯುವ. ಕ್ರಿಸ್ತನು ರೊಟ್ಟಿ ಮುರಿಯುವ ಮುಖಾಂತರ ಬಲಿಪೂಜೆಯನ್ನು ಸ್ಥಾಪಿಸಿದನು ಎಂದು ನಮಗೆ ತಿಳಿದಿರುವ ವಿಷಯ. ಕ್ರಿಸ್ತ ಶಿಷ್ಯರು ತಮ್ಮ ಮನೆಗಳಲ್ಲಿ ಒಂದು ಸೇರಿ ರೊಟ್ಟಿ ಮುರಿಯುವ ಸಹಭೋಜನದೊಂದಿಗೆ ಪ್ರಾರ್ಥಿಸುತ್ತಿದ್ದರು ಎಂದರೆ ಇದರಿಂದ ನಾವು ಅರ್ಥ ಮಾಡಿಕೊಳ್ಳಬೇಕಾದಂತಹ ಬಹುಮುಖ್ಯವಾದ ಒಂದು ಕಾರ್ಯ ಇದೆ. ಸಂಸ್ಕಾರಗಳಲ್ಲಿರುವ ಪಾಲ್ಗೊಳ್ಳುವಿಕೆಯಾಗಿದೆ. ಅದು ಸಂಸ್ಕಾರಗಳಲ್ಲಿರುವ ಪಾಲ್ಗೊಳ್ಳುವಿಕೆ, ಬಲಿಪೂಜೆಯಲ್ಲಿರುವ ಪಾಲ್ಗೊಳ್ಳುವಿಕೆ, ಪ್ರಾರ್ಥನೆಯಲ್ಲಿರುವ ಒಂದು ಪಾಲ್ಗೊಳ್ಳುವಿಕೆ. ಇದು ಬಹಳ ಮುಖ್ಯವಾದಂತಹ ಒಂದು ವಿಷಯ. ನಾವು ಭಕ್ತರ ಸಭಾ ಜೀವನದ ಬಗ್ಗೆ ಚಿಂತೆ ಮಾಡ್ತಾ ಇದ್ದೇವೆ. ಯಾವ ರೀತಿಯಲ್ಲಿ ಭಕ್ತರು ಸಭಾ ಜೀವನವನ್ನು ಆದಿಮ ಸಭೆಯಲ್ಲಿ ಮುನ್ನಡೆಸುತ್ತಿದ್ದರು ಅದರ ಬಗ್ಗೆ ನಾವು ಚಿಂತೆ ಪ್ರೇಷಿತರಾಗಿದ್ದರು. ಅವರು ಅದ್ಭುತ ಕಾರ್ಯಗಳ ಮುಖಾಂತರವೂ ಸೂಚನಾ ಕಾರ್ಯಗಳ ಮುಖಾಂತರವೂ ಅನೇಕರನ್ನು ತಮ್ಮ ಜೀವನ ಶೈಲಿಗೆ ಆಹ್ವಾನಿಸುತ್ತಿದ್ದರು, ಮಾದರಿಯಾಗುತ್ತಿದ್ದರು, ಉದಾಹರಣೆಗಳನ್ನು ನೀಡುತ್ತಿದ್ದರು. ಅವನ ಜೀವನದಲ್ಲಿದ್ದ ಬಹುತೇಕ ದೊಡ್ಡ ವಿಷಯಗಳನ್ನು ಕಂಡು ಎಲ್ಲರೂ ಅದ್ಭುತ ಪಡುತ್ತಿದ್ದರು. ಭೀತಿಯಿಂದ ಅವರು ನೋಡುತ್ತಿದ್ದರು, ಯಾಕೆ ಇವರ ಜೀವನದಲ್ಲಿ ಇಷ್ಟು ಗುಣಗಳು, ಯಾಕೆ ಇವರು ಇಷ್ಟು ಒಳ್ಳೆಯ ರೀತಿಯಲ್ಲಿ ತಮ್ಮ ಜೀವನವನ್ನು ನಡೆಸುತ್ತಿದ್ದಾರೆ ಎಂಬ ಚಿಂತೆ ಅವರ ಮನದಲ್ಲಿತ್ತು. ಯಾಕೆ? ಅದಕ್ಕೆ ಉತ್ತರ ಇಲ್ಲಿ ಲಭಿಸುತ್ತಾ ಇದೆ. ರೊಟ್ಟಿ ಮುರಿಯುವ ಸಹಭೋಜನವನ್ನು ಪ್ರೀತಿಯಿಂದ, ಒಮ್ಮನದಿಂದ ಅವರು ತಮ್ಮ ಮನೆಗಳಲ್ಲಿ ನಡೆಸುತ್ತಾ ಇದ್ದರು. ಈಗ ನಾವೆಲ್ಲಿ
ದೇವಾಲಯಗಳಲ್ಲಿ ಸಂಸ್ಕಾರಗಳಲ್ಲಿ ಪಾಲ್ಗೊಳ್ಳುವ ವ್ಯಕ್ತಿಗಳು, ನಾವೆಲ್ಲರೂ ಸಂಸ್ಕಾರಗಳನ್ನು ಸ್ವೀಕರಿಸುವ ವ್ಯಕ್ತಿಯರು. ಎಷ್ಟರ ಮಟ್ಟಿಗೆ ಈ ಸಂಸ್ಕಾರದಲ್ಲಿ ಭಾಗವಹಿಸಿಕೊಂಡು, ಬಲಿಪೂಜೆಯಲ್ಲಿ ಭಾಗವಹಿಸಿಕೊಂಡು ಒಮ್ಮನದಿಂದ ಪ್ರಾರ್ಥಿಸುತ್ತೇವೋ ಅಷ್ಟರ ಮಟ್ಟಿಗೆ ದೇವರ ಅನುಗ್ರಹಗಳನ್ನು, ಕೃಪೆಗಳನ್ನು ಸ್ವೀಕರಿಸಲು ನಮಗೆ ಸಾಧ್ಯವಾಗುತ್ತದೆ ಎಂಬ ಒಂದು ಚಿಂತೆಯನ್ನು ವಚನವು ಆತ್ಮೀಯ ಸಹೋದರ ಸಹೋದರಿಯರಿಗೆ ನಮಗೆ ನೀಡುತ್ತಾ ಇದೆ. ಅದರಿಂದ ದೇವರ ವಚನವನ್ನು ಸ್ವೀಕರಿಸಲು ಒಮ್ಮನದಿಂದ ಬದುವರ ಜೊತೆಗೆ ದೇವರ ಬಲಿಪೂಜೆಯಲ್ಲಿ ಭಾಗವಹಿಸಿ, ಸಂಸ್ಕಾರಗಳಲ್ಲಿ ಭಾಗವಹಿಸಿ, ಅದರಿಂದಿರುವ ಶಕ್ತಿಯನ್ನು ಸ್ವೀಕರಿಸಿ ನಮ್ಮ ಜೀವನವನ್ನು ಒಳ್ಳೆಯ ರೀತಿಯಲ್ಲಿ ಮುನ್ನಡೆಸುವುದರ ಮೂಲಕ ನಮ್ಮ ಜೀವನವು ಸಮೂಹಕ್ಕೆ ಒಂದು ಸೂಚನಾ ಕಾರ್ಯವಾಗಿ ಬದಲಾವಣೆಗೊಳಿಸಬೇಕಾಗಿದೆ ಎಂದು ವಚನವು ಆತ್ಮೀಯ ಸಹೋದರ ಸಹೋದರಿಯರೇ ಹೇಳ್ತಾ ಇದೆ. ನಮ್ಮಲ್ಲಿ ದೇವರನ್ನು ಸ್ತುತಿಸುತ್ತಿದ್ದರು, ಸಕಲರಿಗೂ ಅವರು ಮಾದರಿಯಾಗಿದ್ದರು. ಇದರು ನಂತರ ಬರುವಂತಹ ಪದಗಳು. ಸಕಲರಿಗೂ ಅವರು ಮಾದರಿಯಾಗಿದ್ದರು, ಎಲ್ಲರಿಗೂ ಮಾದರಿಯಾದಂತಹ ಒಂದು ಜೀವನ ಅವರ ಜೀವನದಲ್ಲಿ. ಸ್ತುತಿಗಳಿದ್ದವು, ಪ್ರಾರ್ಥನೆಗಳಿದ್ದವು, ಸ್ಫೂರ್ತಿ ಕೊಡುವ ತಮ್ಮ ನೆರೆಯವರ ಜೊತೆಗಿರುವರ ಜೀವನದಲ್ಲೆಲ್ಲ ಸ್ಫೂರ್ತಿ ಹಂಚುವಂತಹ ಒಂದು ಜೀವನವನ್ನು ನಡೆಸಲು ಅವರಿಗೆ ಸಾಧ್ಯವಾಯಿತು ಎಂದು ವಚನವು ಹೇಳುತ್ತಾ ಇದೆ. ಹೀಗೆ ಮುಂದೆ ಬಂದು 47ರ ವಚನವನ್ನು ತಲುಪುವಾಗ ವಚನವು ಹೀಗೆ ಕೊನೆಗೊಳ್ಳುತ್ತಾ ಇದೆ. ದೇವರನ್ನು ಸ್ತುತಿಸುತ್ತಾ ಸಕಲರಿಗೆ ಅಚ್ಚುಮೆಚ್ಚಾಗಿ ಬಾಳುತ್ತಿದ್ದರು. ಅವರು ಜೀವೋದ್ಧಾರವನ್ನು ಹೊಂದುತ್ತಿದ್ದವರನ್ನೆಲ್ಲ ಪ್ರಭು ಈ ಸಭೆಗೆ ದಿನ ಸೇರಿಸಿಕೊಳ್ಳುತ್ತಿದ್ದರು. ಜೀವೋದ್ಧಾರವನ್ನು ಹೊಂದುತ್ತಿದ್ದವರನ್ನೆಲ್ಲ ಪ್ರಭು ಈ ಸಭೆಗೆ ದಿನ ಸೇರಿಸಿಕೊಳ್ಳುತ್ತಿದ್ದರು. ಆತ್ಮೀಯ ಸಹೋದರ ಸಹೋದರಿಯರೇ, ನಾವೆಲ್ಲರೂ ಇಲ್ಲಿ ಬಂದು ಸೇರಿರುವ ಲಕ್ಷ್ಯ ಏನೆಂದರೆ ಒಂದೇ ಲಕ್ಷ್ಯ, ಜೀವೋದ್ಧಾರವನ್ನು ಹೊಂದಬೇಕು ಎಂಬುದೇ ನಮ್ಮೆಲ್ಲರ ಲಕ್ಷ್ಯ. ಜೀವೋದ್ಧಾರವನ್ನು ಹೊಂದುವುದು ಅಂದರೆ ಮೊದಲು ಹೇಳಿದ ಹಾಗೆ ಏನು, ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುವುದು, ದೈಹಿಕವಾದ, ಭೌತಿಕವಾದ, ಆತ್ಮಿಕವಾದ ಸಮಸ್ಯೆಗಳಿಗೆ ನಮ್ಮ ಜೀವನದಲ್ಲಿ ನಮಗೆ ಕ್ರಮೀಕರಿಸಲು ಸಾಧ್ಯವಾದಂತಹ ಎಲ್ಲ ತೊಂದರೆಗಳಿಗೂ ಪರಿಹಾರವನ್ನು ಕಂಡುಕೊಂಡು ಒಳ್ಳೆಯ ರೀತಿಯಲ್ಲಿ ನಮ್ಮ ಕ್ರಿಸ್ತಿಯ ಜೀವನವನ್ನು ಮುನ್ನಡೆಸುವುದೇ ಜೀವೋದ್ಧಾರವನ್ನು ಹೊಂದುವುದು ಎನ್ನುವುದು. ವಚನ ಈಗ ನಮ್ಮಲ್ಲಿ ಹೇಳುತ್ತಿದೆ, ಜೀವೋದ್ಧಾರವನ್ನು ಹೊಂದುತ್ತಿದ್ದವರನ್ನೆಲ್ಲ ಪ್ರಭು ದಿನ ತನ್ನ ಸಭೆಗೆ ಸೇರಿಸುತ್ತಿದ್ದರು. ಆತ್ಮೀಯ ಸಹೋದರ ಸಹೋದರಿಯರೇ, ನಾನು ಇಷ್ಟು ಹೊತ್ತು ಹೇಳಿದ್ದೆ ಜೀವೋದ್ಧಾರವನ್ನು ಹೊಂದಲು ಇರುವ ಮಾರ್ಗ. ಜೀವೋದ್ಧಾರವನ್ನು ಹೊಂದಲಿರುವ ನಮ್ಮ ಮುಂದೆ ಇರುವ ಒಂದೇ ಒಂದು ಮಾರ್ಗ, ಒಳ್ಳೆಯ ರೀತಿಯಲ್ಲಿ ನಮ್ಮ ಸಭಾ ಜೀವನವನ್ನು ಮುನ್ನಡೆಸುವುದು ಎಂಬುದಾಗಿದೆ. ಆತ್ಮೀಯ ಸಹೋದರ ಸಹೋದರಿಯರೇ, ನಮ್ಮ ಪ್ರಾರ್ಥನೆಗಳೊಂದಿಗೆ, ಯಾಚನೆಗಳೊಂದಿಗೆ, ಕೇಳಿಕೆಗಳೊಂದಿಗೆ ದೇವರ ಸನ್ನಿಧಿಯಲ್ಲಿ ಬಂದು ನಮ್ಮ ಪ್ರಾರ್ಥನೆಯನ್ನು ದೇವರ ಸನ್ನಿಧಿಯಲ್ಲಿ ಪ್ರಾರ್ಥಿಸುವುದಕ್ಕಿಂತ ಮುಂಚೆ ಒಳ್ಳೆಯ ರೀತಿಯಲ್ಲಿ ನಮ್ಮ ವ್ಯಕ್ತಿ ಜೀವನವನ್ನು, ಸಭಾ ಜೀವನವನ್ನು ನಡೆಸಲು ನಮಗೆ ಸಾಧ್ಯವಾಗುತ್ತದೆ ಎಂದು ನಾವು ಚಿಂತೆಗೆ ವಿಷಯ ಮಾಡಬೇಕಾಗಿದೆ. ಹೀಗೆ ಒಳ್ಳೆಯ ರೀತಿಯಲ್ಲಿ ನಮ್ಮ ಸಭಾ ಜೀವನವನ್ನು ಮುನ್ನಡೆಸದೆ ದೇವರ ಮುಂದೆ ಬಂದು ಪ್ರಾರ್ಥಿಸುವಾಗ ಆ ದೇವರ ಅನುಗ್ರಹವನ್ನು ಪಡೆಯಲು ನಮಗೆ ಸಾಧ್ಯವಾಗುತ್ತದೆಯೇ? ಇಲ್ಲ ಎಂದು ನಾವೇ ಉತ್ತರ ಹೇಳಬೇಕು. ಒಳ್ಳೆಯ ರೀತಿಯಲ್ಲಿ ನಮ್ಮ ಸಭಾ ಜೀವನವನ್ನು ಮುನ್ನಡೆಸದೇ ಇರುವಾಗ ನಮ್ಮ ಪ್ರಾರ್ಥನೆಗಳನ್ನು ದೇವರ ಸನ್ನಿಧಿಗೆ ತಂದಿಟ್ಟು ಪ್ರಾರ್ಥಿಸುವಾಗ ಅನುಗ್ರಹಗಳನ್ನು ಪಡೆಯುವಷ್ಟು ಗುಣಗಳು ನಮ್ಮಲ್ಲಿಲ್ಲ ಎಂದು ನಾವು ಅರ್ಥ ಮಾಡಿಕೊಳ್ಳಬೇಕು. ಆದುದರಿಂದ ಈಗ ಹೇಳಿದ ವಿಷಯಗಳು, ಪ್ರೇಷಿತರಾಗಬೇಕು, ಸ್ಫೂರ್ತಿ ತುಂಬುವಂತಹ ಒಂದು ಜೀವನವನ್ನು ನಡೆಸಬೇಕು. ನಮ್ಮ ಜೀವನದ ಸೂಚನಾ ಕಾರ್ಯಗಳ ಮುಖಾಂತರ ನೆರೆಯವರು, ಹೊರೆಯವರು ಎಲ್ಲ ದೇವರನ್ನು ನೋಡುವಂತಹ, ಕ್ರಿಸ್ತನನ್ನು ನಮ್ಮಲ್ಲಿ ಸಮೂಹದಲ್ಲಿ ಗುರುತಿಸುವಂತಹ ಒಂದು ಜೀವನವನ್ನು ನಡೆಸಲು ನಮಗೆ ಸಾಧ್ಯವಾಗಬೇಕು. ನಮ್ಮ ಜೀವನವು ಒಂದು ಕ್ರಿಸ್ತನನ್ನು ಈ ಲೋಕದಲ್ಲಿ, ದೇವರನ್ನು ಈ ಲೋಕದಲ್ಲಿ ಗುರುತುಪಡಿಸುವಂತಹ ಒಂದು ಜೀವನವನ್ನಾಗಿ ಮಾರ್ಪಡಿಸಲು ನಮಗೆ ಸಾಧ್ಯವಾಗಬೇಕು. ಬಲಿಪೂಜೆಯಲ್ಲಿ ಭಾಗವಹಿಸಬೇಕು, ಪ್ರಾರ್ಥನಾ ಕಾರ್ಯಗಳಲ್ಲಿ ಭಾಗವಹಿಸಬೇಕು, ಸ್ತುತಿ ಕೀರ್ತನೆಗಳನ್ನು ಸಲ್ಲಿಸುವರಾಗಬೇಕು, ವಚನವನ್ನು ಕೇಳುವರು, ಹೇಳುವರು, ನುಡಿಯುವರು, ಜೀವಿಸುವರು ಆಗಬೇಕು. ಆಗ ನಮ್ಮ ಜೀವನವು ಜೀವೋದ್ಧಾರವಾಗುತ್ತದೆ. ನಮ್ಮ ಜೀವನದ ಮುಖಾಂತರ ಅನೇಕರ ಜೀವನಗಳು ಜೀವೋದ್ಧಾರದತ್ತ ನಡೆಯುತ್ತದೆ ಎಂದು ಆತ್ಮೀಯ ಸಹೋದರ ಸಹೋದರಿಯರೇ ವಚನವು ಈ ದಿನ ನಮಗೆ ಹೇಳುತ್ತಿದೆ. ಆದುದರಿಂದ ವಚನವನ್ನು ಕೇಳುವವರು, ಆಲಿಸುವವರು ಆಗಿ ನಮಗೆ ಮಾರ್ಪಡೋಣ. ವಚನವನ್ನು ಕೇಳಿ, ಹೇಳಿ, ಅದನ್ನು ಆಲಿಸಿ, ಜೀವಿಸಿ, ನೆರೆಯವರಿಗೆಲ್ಲ ಹಂಚುವುದ ಒಂದು ಜೀವ
ಕ್ರಮೀಕರಣವನ್ನು ಮಾಡಿಕೊಂಡು ಕ್ರಿಸ್ತರ ವಚನಕ್ಕೆ ಜೀವವನ್ನು ಕೊಟ್ಟ ವ್ಯಕ್ತಿಗಳಾಗಿ ಬದುಕಲು ಆತ್ಮೀಯ ಸಹೋದರ ಸಹೋದರಿಯರೇ ನಮಗೆ ಸಾಧ್ಯವಾಗಬೇಕು. ಪ್ರೀತಿ ಆತ್ಮೀಯರೇ, ಇವು ನಾವು ಕೇಳುವಂತಹ ವಚನ. ನಾನು ಇಷ್ಟೊತ್ತು ಹೇಳಿದೆ, ಈ ವಚನಗಳನ್ನೆಲ್ಲ, ಈ ವಿಷಯಗಳನ್ನೆಲ್ಲ ಹೇಳಿದೆ. ಈ ರೀತಿಯಲ್ಲಿ ಬದುಕಲು ನಮಗೆ ಸಾಧ್ಯವಾಗುತ್ತಿದೆಯೇ? ನನಗೆ ಗೊತ್ತು, ನಾನು ಹೇಳಿದ ಈ ವಿಷಯಗಳೆಲ್ಲ ಮೊದಲ ಬಾರಿಗೆ ಕೇಳುವ ವ್ಯಕ್ತಿಗಳಲ್ಲ ನಾವು. ಇದರ ಮುಂಚೆ ಎಷ್ಟೋ ಬಾರಿ ಇಂತಹ ವಚನಗಳನ್ನು, ಇಂತಹ ಕಾರ್ಯಗಳನ್ನು ಎಷ್ಟೋ ಜನರು ನಮ್ಮಲ್ಲಿ ಹೇಳಿದ್ದಾರೆ. ಎಷ್ಟೋ ಒಳ್ಳೆಯ ಮಾದರಿಗಳು ನಮ್ಮ ಮುಂದೆ ನಮಗೆ ನೀಡಲ್ಪಟ್ಟಿದೆ. ಎಷ್ಟೋ ಒಳ್ಳೆಯ ಪುಸ್ತಕಗಳು, ಸಂತರ ಜೀವನಗಳು, ಎಷ್ಟೋ ಒಳ್ಳೆಯ ನಡವಳಿಕೆಗಳ ಮುಖಾಂತರ, ಎಷ್ಟೋ ಮಾದರಿಗಳು ನಮ್ಮ ಜೀವನದ ಮುಖಾಂತರ, ಬಹುತೇಕ ವ್ಯಕ್ತಿಗಳ ಮುಖಾಂತರ ನೀಡಲ್ಪಟ್ಟಿದೆ. ಆದರೆ ಈಗಲೂ ನಾವು ವಚನವನ್ನು ಸ್ವೀಕರಿಸುತ್ತಲೇ ಇದ್ದೇವೆ, ಕೇಳುತ್ತಲೇ ಇದ್ದೇವೆ. ನೆರೆಯವರ ಮುಂದೆ, ಬೇರೆಯವರ ಮುಂದೆ ಒಂದು ಬೆಳಕಾಗಿ ಜೀವಿಸಲು ನಮಗೆ ಸಾಧ್ಯವಾಗುತ್ತಿಲ್ಲ. ನೆರೆಯವನ ಜೀವೋದ್ಧಾರಕ್ಕೆ ಒಂದು ಮಾರ್ಗವಾಗಲು ನಮಗೆ ಸಾಧ್ಯವಾಗುತ್ತಿಲ್ಲ. ಇನ್ನು ನಮ್ಮ ಜೀವೋದ್ಧಾರದ ಬಗ್ಗೆ ನಾವು ಚಿಂತೆ ಮಾಡ್ತಾ ಇದ್ದೇವೆ. ನಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ನಾವು ಹುಡುಕುತ್ತಾ ಇದ್ದೇವೆ. ಈ ನಿಟ್ಟಿನಲ್ಲಿ ಚಿಂತೆ ಮಾಡುವಾಗ ವಚನವು ನಮ್ಮಲ್ಲಿ ಹೇಳುವ ಒಂದು ವಿಷಯ ಇದೆ. ಸಂತ ಮತ್ತಾಯನ ಬರೆದ ಶುಭ ಸಂದೇಶದ 13ನೇ ಅಧ್ಯಾಯದ 12ನೇ ವಾಕ್ಯ. ಸಂತ ಮತ್ತಾಯನ ಬರೆದ ಶುಭ ಸಂದೇಶದ 13ನೇ ಅಧ್ಯಾಯದ 12ನೇ ವಾಕ್ಯ ಒಂದು ವಿಷಯ ನಮ್ಮಲ್ಲಿ ಹೇಳುತ್ತಾ ಇದೆ. ವಚನ ಹೀಗಿದೆ: ಉಳ್ಳವನಿಗೆ ಇನ್ನೂ ಹೆಚ್ಚಾಗಿ ಕೊಡಲಾಗುತ್ತದೆ, ಅವನು ಸಮೃದ್ಧನಾಗುತ್ತಾನೆ, ಇಲ್ಲದವನಿಂದ ಇರುವ ಕಿಂಚಿತ್ತನ್ನು ಕಸಿದುಕೊಳ್ಳಲಾಗುತ್ತದೆ. ಸಂತ ಮತ್ತಾಯನ ಬರೆದ ಶುಭ ಸಂದೇಶ 13ನೇ ಅಧ್ಯಾಯ 12ನೇ ವಾಕ್ಯ. ಉಳ್ಳವನಿಗೆ ಇನ್ನೂ ಹೆಚ್ಚಾಗಿ ಕೊಡಲಾಗುತ್ತದೆ, ಅವನು ಸಮೃದ್ಧನಾಗುತ್ತಾನೆ, ಇಲ್ಲದವನಿಂದ ಇರುವ ಕಿಂಚಿತ್ತನ್ನು ಕಸಿದುಕೊಳ್ಳಲಾಗುತ್ತದೆ. ಸಹೋದರ ಸಹೋದರಿಯರೇ, ನಾವು ಪ್ರೇಷಿತ ಕಾರ್ಯಕಲಾಪದ ಪುಸ್ತಕಗಳು 2ನೇ ಅಧ್ಯಾಯದ 43ರಿಂದಿರುವ ವಾಕ್ಯಗಳ ಧ್ಯಾನಿಸಿ ವಿಚಿಂತನೆಗೆ ಒಳಪಡಿಸಿ ಯಾವ ರೀತಿಯಲ್ಲಿ ಒಂದು ಕ್ರಿಸ್ತು ಶಿಷ್ಯನು ತನ್ನ ಸಭಾ ಜೀವನವನ್ನು ಮುನ್ನಡೆಸಿ ಜೀವೋದ್ಧಾರವನ್ನು ಗಳಿಸಬೇಕು, ಜೀವೋದ್ಧಾರವನ್ನು ಗಳಿಸಲು ಯಾವ ರೀತಿಯಲ್ಲಿ ತನ್ನ ಜೀವನವನ್ನು ಮುನ್ನಡೆಸಬೇಕು ಎಂಬುದರ ಬಗ್ಗೆ ಚಿಂತೆ ಮಾಡುತ್ತಾ ಇದ್ದೆವು. ಈ ರೀತಿಯಲ್ಲಿ ಜೀವನವನ್ನು ಮುನ್ನಡೆಸದೇ ಇದ್ದರೆ ನಮ್ಮ ಜೀವನದಲ್ಲಿ ಆಗುವಂತಹ ಒಂದು ಕೆಡುಕಿನ ಬಗ್ಗೆ ಸಂತ ಮತ್ತಾಯನು ತನ್ನ ಶುಭ ಸಂದೇಶದ 13ನೇ ಅಧ್ಯಾಯದ 12ನೇ ವಾಕ್ಯದಲ್ಲಿ ಹೇಳುತ್ತಾ ಇದೆ. ಉಳ್ಳವನಿಗೆ ಇನ್ನೂ ಹೆಚ್ಚಾಗಿ ಕೊಡಲಾಗುತ್ತದೆ, ಅವನು ಸಮೃದ್ಧನಾಗುತ್ತಾನೆ, ಇಲ್ಲದವನಿಂದ ಇರುವುದನ್ನು ಕಸಿದುಕೊಳ್ಳಲಾಗುತ್ತದೆ. ಇದು ನ್ಯಾಯವೋ ಅಲ್ಲವೋ? ಉಳ್ಳದವನಿಗೆ ಇನ್ನೂ ಯಾಕೆ ನಾವು ಕೊಡಬೇಕು? ಇಲ್ಲದವನಿಗೆ ಕೊಡಬೇಕು ತಾನೆ. ಇಲ್ಲದವನಿಂದ ಅವನಲ್ಲಿ ಇರುವುದನ್ನು ಯಾಕೆ ಕಸಿದುಕೊಳ್ಳಬೇಕು? ಇದು ನ್ಯಾಯದ ವಿಷಯವೇ ಅಲ್ಲ. ಆದರೆ ಈ ಮತ್ತಾಯನ ಬರೆದ ಈ ಶುಭ ಸಂದೇಶದ ಈ ವಚನವನ್ನು ನಾವು ಚಿಂತೆಗೆ ವಿಷಯ ಮಾಡುವಾಗ, ಈಗ ನಾವು ಕೇಳಿದ ಈ ವಚನದ ನಿಟ್ಟಿನಲ್ಲಿ ಪ್ರೇಷದ ಕಾರ್ಯಕಲಾಪದ ಪುಸ್ತಕ 2ನೇ ಅಧ್ಯಾಯದ 43ರಿಂದ 47ರವರೆಗೆ ಇರುವ ವಚನವನ್ನು ಅಡಿಪಾಯವಾಗಿಟ್ಟುಕೊಂಡು ಈ ಒಂದು ವಚನವನ್ನು ಚಿಂತೆಗೆ ವಿಷಯ ಮಾಡಿದರೆ, ಆತ್ಮೀಯ ಸಹೋದರ ಸಹೋದರಿಯರೇ, ದೇವರ ಕೃಪೆಯು ಈಗಾಗಲೇ ನಮಗೆಲ್ಲವೂ ನೀಡಲ್ಪಟ್ಟಿದೆ. ದೇವರ ಕೃಪೆಯನ್ನು ಸ್ವೀಕರಿಸಿದ ವ್ಯಕ್ತಿಗಳು ನಾವೆಲ್ಲರೂ. ದೇವರ ಕೃಪೆಗೆ ಅನುಸಾರ ಜೀವನವನ್ನು ಮುನ್ನಡೆಸಲು ಬೇಕಾದಂತಹ ಎಲ್ಲ ಸೌಲಭ್ಯಗಳನ್ನು ಪಡೆದಿರುವ ವ್ಯಕ್ತಿಗಳು ನಾವೆಲ್ಲರೂ. ಆದುದರಿಂದ ಈ ಕೃಪೆಗೆ ಅನುಸಾರ ನಮ್ಮ ಜೀವನವನ್ನು ಮುನ್ನಡೆಸಲು ನಮಗೆ ಸಾಧ್ಯವಾಗದಿಲ್ಲ ಎಂದರೆ ಇರುವುದನ್ನು ನಮ್ಮಿಂದ ಕಸಿದುಕೊಳ್ಳಲು ಇರುವ ಸಾಧ್ಯತೆಗಳಿವೆ. ಇರುವವನಿಗೆ ಇನ್ನೂ ಹೆಚ್ಚು ಕೊಡಲಾಗುತ್ತದೆ ಎಂದರೆ ದೇವರ ವಚನದ ಅನುಸಾರ, ದೇವರು ನೀಡಿದ ಅನುಗ್ರಹಗಳ ಅನುಸಾರ, ಉದಾಹರಣೆಗಳ ಅನುಸಾರ, ಸೌಲಭ್ಯಗಳ ಅನುಸಾರ ತನ್ನ ಜೀವನವನ್ನು ಮುನ್ನಡೆಸುವ ವ್ಯಕ್ತಿಗಳಿಗೆ ಇನ್ನೂ ಹೇರಳವಾಗಿ ಅನುಗ್ರಹಗಳು ಸ್ವೀಕರಿಸಲು ಸಾಧ್ಯವಾಗುತ್ತದೆ. ಆದರೆ ದೇವರು ನೀಡಿದ ಸವಲತ್ತುಗಳನ್ನು, ಸೌಲಭ್ಯಗಳನ್ನು ಸ್ವೀಕರಿಸಿಕೊಂಡು ಒಳ್ಳೆಯ ರೀತಿಯಲ್ಲಿ ನಮ್ಮ ಕ್ರಿಸ್ತಿಯ ಜೀವನವನ್ನು, ಆತ್ಮೀಯ ಜೀವನವನ್ನು ಮುನ್ನಡೆಸಲು ನಮಗೆ ಸಾಧ್ಯವಾಗಲಿಲ್ಲ ಇದ್ದರೆ ಇದ್ದದನ್ನು ನಮ್ಮ ಜೀವನದಿಂದ ದೂರ ಹೋಗುವ ಸಾಧ್ಯತೆಗಳು ಇವೆ ಎಂದು ನಾವು ಅರ್ಥ ಮಾಡಿಕೊಳ್ಳಬೇಕು. ದೇವರ ಅನುಭವವನ್ನು ಗಳಿಸಲು, ದೇವರ ಅನುಗ್ರಹಗಳನ್ನು ಗಳಿಸಲು ನಾವು
ಜೀವೋದ್ಧಾರವನ್ನು ಪಡೆಯಲು ಆತ್ಮೀಯ ಸಹೋದರ ಸಹೋದರಿಯರೇ ಹೇರಳವಾಗಿ ಇಷ್ಟಪಟ್ಟು ಅದಕ್ಕಾಗಿ ದುಡಿದು ಅದಕ್ಕಾಗಿ ಮನ ಪರಿವರ್ತನೆಯನ್ನು ಹೊಂದಿ ದೇವರ ವಚನವನ್ನು ಜೀವನದ ಭಾಗವನ್ನಾಗಿ ಮಾಡಿ ಅದನ್ನು ಆಲಿಸಿ ಅದನ್ನು ಪಾಲಿಸಿ ಒಂದು ಬೆಳಕಾಗಿ ಜೀವಿಸಿ ನೆರೆಯವರಿಗೆ ಒಂದು ಸೂಚನಾ ಕಾರ್ಯವಾಗಿ ನಮ್ಮ ಜೀವನವನ್ನು ಅಲ್ಪದ ಕಾರ್ಯಗಳ ಮುಖಾಂತರ ಎಲ್ಲವರನ್ನು ದೇವರೆಡೆಗೆ ಕರೆತರುವ ಒಂದು ಜೀವನದ ಮಾದರಿಯಾಗಿ ನಮ್ಮ ಜೀವನವನ್ನು ಮುನ್ನಡೆಸದಿದ್ದರೆ ಇರುವುದು ಎಲ್ಲವನ್ನು ನಮ್ಮ ಜೀವನದಿಂದ ದೇವರು ಕೊಂಡು ಹೋಗುವ ಕಾರ್ಯ ಕೆಲವೊಮ್ಮೆ ನಮ್ಮ ಜೀವನದಲ್ಲಿ ನಡೆಯಲು ಸಾಧ್ಯತೆಗಳಿವೆ. ಇರುವವನಿಗೆ ಇನ್ನೂ ಹೆಚ್ಚಾಗಿ ಕೃಪಾವರಗಳು ದೊರಕುತ್ತವೆ. ಇಲ್ಲದವನಿಂದ ಇರುವ ಕೃಪಾವರಗಳು ಕಸಿದುಕೊಳ್ಳಲಾಗುತ್ತದೆ. ಪ್ರೀತಿಯ ಸಹೋದರ ಸಹೋದರಿಯರೇ, ದೇವರ ಕೃಪೆಯು ನನ್ನಲ್ಲೂ ಇದೆ, ನಮ್ಮಲ್ಲೂ ಎಲ್ಲರಲ್ಲೂ ಇದೆ, ನಿಮ್ಮಲ್ಲೂ ಇದೆ, ನಮ್ಮೆಲ್ಲರಲ್ಲೂ ಇದೆ. ದೇವರ ಕೃಪೆ ಇದೆ. ದೇವರು ತಮ್ಮ ಕೃಪೆಗಳನ್ನು ಅನುಗ್ರಹಗಳನ್ನು ಈಗಾಗಲೂ ಸುರಿಸಿದ್ದಾನೆ. ಆ ಕೃಪಾವರಗಳಿಗೆ ಅನುಸಾರವಾಗಿ ಕೃಪೆಗಳಿಗೆ ಅನುಸಾರವಾಗಿ ನಮ್ಮ ಜೀವನವನ್ನು ಮುನ್ನಡೆಸಲು ನಮಗೆ ಸಾಧ್ಯವಾಗಬೇಕು. ನಮ್ಮ ಜೀವನವನ್ನು ಮುನ್ನಡೆಸಲು ನಾವು ತಯಾರಾಗಿರಬೇಕು. ನಮ್ಮ ಜೀವನವನ್ನು ಮಾದರಿಯಾದಂತಹ ರೀತಿಯಲ್ಲಿ ನೆರೆಯವರಿಗೆ ಬೆಳಕಾಗಿ ಕೃಪಾವರಗಳನ್ನು ಹೆಚ್ಚಿಸುವಂತಹ ರೀತಿಯಲ್ಲಿ ನಮ್ಮ ಜೀವನವನ್ನು ಮುನ್ನಡೆಸಲು ನಮಗೆ ಸಾಧ್ಯವಾಗಬೇಕು. ವಚನ ಹೇಳಿದ್ದೆ, ನಮ್ಮ ಪ್ರೇಷದ ಕಾರ್ಯಕಲಾಪಗಳಲ್ಲಿ 2ನೇ ಅಧ್ಯಾಯದಲ್ಲಿ ಈಗಾಗಲೇ ಹೇಳಿದೆ ಯಾವ ರೀತಿಯಲ್ಲಿ ಜೀವೋದ್ಧಾರದೆಡೆಗೆ ತಮ್ಮ ಜೀವನವನ್ನು ಅವರು ಕೊಂಡೊಯ್ದರು, ಯಾವ ರೀತಿಯಲ್ಲಿ ಸಂಸ್ಕಾರಗಳಲ್ಲಿ ಪಾಲ್ಗೊಳ್ಳುವ ಮುಖಾಂತರ, ವಚನವನ್ನು ಆಲಿಸಿ ಪಾಲಿಸಿ ಜೀವಿಸುವ ಮುಖಾಂತರ, ಒಳ್ಳೆಯ ತಮ್ಮಲ್ಲಿ ಇದ್ದುವನ್ನೆಲ್ಲವನ್ನು ಹಂಚಿಕೊಳ್ಳುವ ಮುಖಾಂತರ ದೇವರ ವಚನವನ್ನು ಪಾಲಿಸಿ ಜೀವೋದ್ಧಾರದ ಕಡೆಗೆ ತಾವು ಬಂದರು ಎಂದು ವಚನವು ಹೇಳುತ್ತಾ ಇದೆ. ಅಂತಹ ವ್ಯಕ್ತಿಗಳನ್ನು ಪ್ರಭು ಜೀವೋದ್ಧಾರದ ಸಭೆಗೆ ಜೀವೋದ್ಧಾರವನ್ನು ಕೊಟ್ಟು ಅವರನ್ನು ಸ್ವೀಕರಿಸಿದರು ಎಂದು ವಚನ ಹೇಳ್ತಾ ಇದೆ. ಹಾಗೆ ಹೇಳುವಾಗ ಈ ಜೀವೋದ್ಧಾರದ ಕೃಪಾವರಗಳನ್ನು ದೇವರು ಈಗಾಗಲೇ ನಮಗೆ ಕೊಟ್ಟಿದ್ದಾನೆ ಎಂಬ ಚಿಂತೆಯೊಂದಿಗೆ ನಮಗೆ ಲಭಿಸಿರುವ ಈ ಜೀವೋದ್ಧಾರದ ತಿಳುವಳಿಕೆಗಳನ್ನು, ಸೌಲಭ್ಯಗಳನ್ನು, ಅನುಭವಗಳನ್ನು, ದೇವರ ವಚನಗಳನ್ನು, ಪ್ರಾರ್ಥನಾ ಅನುಭವಗಳನ್ನು, ಕೃಪಾವರಗಳನ್ನು ಇನ್ನೂ ಹೆಚ್ಚು 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 ಬೆಳವಣಿಗೆಯತ್ತ ಕೊಂಡೊಯ್ದು ಎಲ್ಲರಿಗೂ ಬೆಳಕಾಗಿ ಜೀವಿಸಲು ನಮಗೆ ಸಾಧ್ಯವಾಗಬೇಕು. ಆಗ ನಮ್ಮ ಜೀವೋದ್ಧಾರಗೊಳ್ಳುತ್ತದೆ. ನಮ್ಮ ಜೀವನದ ಪ್ರಾರ್ಥನೆಗಳು, ನಮ್ಮ ಜೀವನದ ಅವಶ್ಯಕತೆಗಳು, ನಮ್ಮ ಜೀವನದ ಕೊರತೆಗಳು, ನಮ್ಮ ಜೀವನದ ಸಮಸ್ಯೆಗಳಿಗೂ ಪರಿಹಾರ ಕಂಡುಕೊಳ್ಳಲು ನಮಗೆ ಸಾಧ್ಯವಾಗುತ್ತದೆ. ಆದುದರಿಂದ ಮೊದಲು ನಮ್ಮಲ್ಲಿರಬೇಕಾದದ್ದು ಒಂದು ಸಭಾ ಜೀವನದ ಒಂದು ಮೂಲ್ಯಗಳು ನಮ್ಮ ಜೀವನದಲ್ಲಿರಬೇಕು. ಸಭಾ ಜೀವನ ಒಂದು ನಮ್ಮ ಜೀವನದಲ್ಲಿ ಇದ್ದರೆ ಮಾತ್ರ ಮೊದಲ ಸಭೆಯಲ್ಲಿದ್ದ ಕ್ರಿಸ್ತು ಶಿಷ್ಯರಲ್ಲಿದ್ದ ಅದೇ ಚೈತನ್ಯ ವಚನವನ್ನು ಆಲಿಸಿ ಪಾಲಿಸಿ ಅದನ್ನು ಜೀವನದ ಭಾಗವನ್ನಾಗಿ ಮಾಡಿ ತದನುಸಾರ ಅವರು ತಮ್ಮ ಜೀವನವನ್ನು ನಡೆಸಿದ ಹಾಗೆ ಆತ್ಮೀಯ ಸಹೋದರ ಸಹೋದರಿಯರೇ, ನಾವು ನಮ್ಮ ಜೀವನವನ್ನು ಸಭಾ ಜೀವನವನ್ನು ಮುನ್ನಡೆಸುವಾಗ ನಮ್ಮ ಸಮಸ್ಯೆಗಳಿಗೂ ಪರಿಹಾರ ಕಂಡುಕೊಳ್ಳಲು ನಮಗೆ ಸಾಧ್ಯವಾಗುತ್ತದೆ. ನಮ್ಮ ಜೀವನದಲ್ಲೂ ಅದ್ಭುತಗಳಿಗೆ, ಅನುಗ್ರಹಗಳಿಗೆ ಇನ್ನೂ ಸಾಧ್ಯತೆಗಳಿವೆ, ಅವಸರಗಳಿವೆ ಎಂದು ನಮಗೆ ಗುರುತಿಸಿಕೊಳ್ಳಲು, ನಂಬಿಕೆಯಿಂದ ಮುಂದೆ ಬರಲು, ದೇವರಲ್ಲಿ ನಂಬಿಕೆ ಇಟ್ಟು ದೇವರ ಮುಂದೆ ಮೊಣಕಾಲೂರಿ ಪ್ರಾರ್ಥಿಸುವಾಗ ನಮ್ಮ ಪ್ರಾರ್ಥನೆಗಳನ್ನು ಕೇಳುವ ಒಂದು ದೇವರಿದ್ದಾರೆ ಎಂಬ ಒಂದು ಚಿಂತೆಯೊಂದಿಗೆ ಆತ್ಮೀಯ ಜೀವನವನ್ನು, ವಿಶ್ವಾಸ ಜೀವನವನ್ನು ಮುನ್ನಡೆಸಲು ನಮಗೆ ಸಾಧ್ಯವಾಗುತ್ತದೆ. ಆದುದರಿಂದ ಇವತ್ತು ಕೇಳಿದ ವಚನವನ್ನು ಮತ್ತೊಮ್ಮೆ ನಮ್ಮ ಮನದಲ್ಲಿ ನಮಗೆ ತುಂಬಿಕೊಳ್ಳೋಣ. ವಚನದ ಮುಖಾಂತರ ಸಭಾ ಜೀವನವು ಯಾವ ರೀತಿಯಲ್ಲಿ ನಡೆಸಬೇಕು ಎಂದು ಕ್ರಿಸ್ತರು ನಮಗೆ ಹೇಳಿಕೊಟ್ಟಿದ್ದಾನೆ. ಆ ಸಭಾ ಜೀವನವನ್ನು ಒಳ್ಳೆಯ ರೀತಿಯಲ್ಲಿ ನಡೆಸುವರ ಫಲವೇ ಜೀವೋದ್ಧಾರ ಪಡೆಯುವುದು ಎಂಬುದಾಗಿದೆ. ಸಭಾ ಜೀವನವನ್ನು ಒಳ್ಳೆಯ ರೀತಿಯಲ್ಲಿ ನಡೆಸುವುದರ ಫಲವೇ ಜೀವೋದ್ಧಾರ ಪಡೆಯುವುದು ಎಂಬುದಾಗಿದೆ. ಈ ಜೀವೋದ್ಧಾರದ ಕೃಪೆಗಳು ನಮಗೆ ಲಭಿಸಲ್ಪಟ್ಟಿದೆ. ಈ ಜೀವೋದ್ಧಾರದ ಕೃಪೆಗಳಿಗೆ ತದನುಸಾರ ನಮ್ಮ ಜೀವನವನ್ನು ಮುನ್ನಡೆಸದಿದ್ದರೆ ಸಂತ ಮತ್ತಾಯನು ಬರೆದ ಶುಭ ಸಂದೇಶದ 13ನೇ ಅಧ್ಯಾಯದ 12ನೇ ವಾಕ್ಯದಲ್ಲಿ ಹೇಳಿದ ಒಂದು ಕಾರ್ಯವು ನಮ್ಮ ಜೀವನದಲ್ಲಿ ಕೆಲವೊಮ್ಮೆ ಆಗಿ ಹೋಗುತ್ತದೆ. ಏಕೆ? ನಮ್ಮಲ್ಲಿ ಇರುವುದನ್ನು ಕಳೆದುಕೊಳ್ಳಲು ಕೆಲವೊಮ್ಮೆ ನಮ್ಮ ಜೀವನವು ಕಾರಣವಾಗುತ್ತದೆ. ಕೃಪಾವರಗಳನ್ನು ಕೊಟ್ಟ ದೇವರು ಅದನ್ನು ಹಿಂಪಡೆಯದೆ ನಮ್ಮ ಜೀವನದಲ್ಲಿ ಅದನ್ನು ಬೆಳೆಸಬೇಕು ಎಂಬ ಇಚ್ಛೆಯೊಂದಿಗೆ ನಮಗೆ ಕೊಟ್ಟಿದ್ದಾನೆ. ಆದ್ದರಿಂದ ನಮ್ಮ ಚೈತನ್ಯವನ್ನು, ನಮ್ಮ ವಿಶ್ವಾಸವನ್ನು, ನಮಗೆ ಕೊಟ್ಟಿರೋ ಸೌಲಭ್ಯಗಳನ್ನೆಲ್ಲ ಬಳಸಿಕೊಂಡು ನಮ್ಮ ಜೀವನವನ್ನು ಒಳ್ಳೆಯ ರೀತಿಯಲ್ಲಿ ಮುನ್ನಡೆಸಲು ನಮಗೆ ಸಾಧ್ಯವಾಗಲಿ. ಪ್ರಾರ್ಥಿಸೋಣ. ಒಂದು ನಿಮಿಷ ನಮಗೆ ನಮ್ಮ ಕಣ್ಣುಗಳನ್ನು ಮುಚ್ಚೋಣ. ಎಲ್ಲರೂ ಕಣ್ಣುಗಳನ್ನು ಮುಚ್ಚಿ ನಾವು ಆಲಿಸಿದ ವಚನವನ್ನು
ಕೇಳಿದ ವಚನವನ್ನು ಮತ್ತೊಮ್ಮೆ ಮನದಾಳದಲ್ಲಿ ಚಿಂತೆಗೆ ವಿಷಯ ಮಾಡೋಣ. ಸಭಾ ಜೀವನ ಅದು ಒಳ್ಳೆಯ ರೀತಿಯಲ್ಲಿ ನಾನು ನಡೆಸುವಾಗ ನನ್ನ ಜೀವನಕ್ಕೆ ಲಭಿಸುವಂತಹ ಅತಿ ದೊಡ್ಡ ಗುಣವೇ ಫಲವೇ ಜೀವೋದ್ಧಾರ ಎಂಬುದು. ನನ್ನ ಆತ್ಯಂತಿಕವಾದ ಲಕ್ಷ್ಯ, ನನ್ನ ಪ್ರಾರ್ಥನೆಗಳ, ನನ್ನ ಜೀವನದ ಎಲ್ಲ ಲಕ್ಷ್ಯ ಎಂಬುದು ಜೀವೋದ್ಧಾರ ಪಡೆಯುವುದೇ ಎಂಬುದಾಗಿದೆ. ನನ್ನ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುವುದು ಎಂದರೆ ಜೀವೋದ್ಧಾರ ಪಡೆಯುವುದು ಎಂದಾಗಿದೆ. ನನ್ನ ರೋಗಕ್ಕೆ ಪರಿಹಾರ ಕಂಡುಕೊಳ್ಳುವುದು ಎಂಬುದರ ಮಟ್ಟಿಗೆ ನಾನು ಬರುವಾಗ ಅದು ಜೀವೋದ್ಧಾರ ಪಡೆಯುವುದೇ ಎಂಬುದಾಗಿದೆ. ನನ್ನ ವಿವಿಧಗಳಾದ ಈಡೇರಿಕೆಗಳು, ಪ್ರಾರ್ಥನೆಗಳು ದೇವರ ಸನ್ನಿಧಿಯಲ್ಲಿ ಸಮರ್ಪಿಸಿ ಪ್ರಾರ್ಥಿಸುವಾಗ ಅದಕ್ಕೆ ಫಲ, ಉತ್ತರ ಲಭಿಸುವುದು ಎಂದರೆ ಅದು ಜೀವೋದ್ಧಾರ ಲಭಿಸುವುದು ಎಂಬುದಾಗಿದೆ. ಆ ಜೀವೋದ್ಧಾರವನ್ನು ಪಡೆಯಲು ನನಗೆ ಸಾಧ್ಯವಾಗಬೇಕು ಎಂದರೆ ನಾನು ಮಾಡಬೇಕಾದುದು ಒಂದೇ ವಿಷಯ, ನನ್ನ ಸಭಾ ಜೀವನವನ್ನು ಒಳ್ಳೆಯ ರೀತಿಯಲ್ಲಿ, ಸಂಸ್ಕಾರಗಳನ್ನು ಒಳ್ಳೆಯ ರೀತಿಯಲ್ಲಿ ಸ್ವೀಕರಿಸಿ ಇರುವುದನ್ನೆಲ್ಲ ಹಂಚಿಕೊಂಡು, ನನ್ನಲ್ಲಿರುವ ದೈವ ಅನುಭವಗಳನ್ನು ಹಂಚಿಕೊಂಡು, ದೇವರ ವಚನವನ್ನು ಸ್ವೀಕರಿಸಿ ಆಲಿಸಿ ಪಾಲಿಸಿ ತದನುಸಾರ ನನ್ನ ಜೀವನವನ್ನು ಮುನ್ನಡೆಸಬೇಕು ಎಂಬುದಾಗಿದೆ. ಆದ್ದರಿಂದ ದೇವರೇ ಈ ಶಕ್ತಿಯನ್ನು ನೀಡಿರಿ ಎಂಬ ಪ್ರಾರ್ಥನೆಯನ್ನು ನಮ್ಮ ಮನದಾಳದಲ್ಲಿ ನಮಗೆ ತುಂಬಿಕೊಳ್ಳೋಣ. ದೇವರು ನಮ್ಮೆಲ್ಲರನ್ನು ಸಮೃದ್ಧವಾಗಿ ಅನುಗ್ರಹಿಸಲಿ. ಪಿತಾ, ಸುತ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಎಂದೆಂದಿಗೂ ಆಮೇನ್. ಇವತ್ತು ಈ ಬಲಿಪೂಜೆಗಳನ್ನು ಕೊಟ್ಟಿದ್ದಾರೆ. ಥ್ಯಾಂಕ್ಸ್ ಗಿವಿಂಗ್ ಮಾಸ್ ಉಪಕಾರ ಸ್ಮರಣೆ ಮಾಡುತ್ತಾ ಮೋನಿಕಾ ಫೆರ್ನಾಂಡಿಸ್, ಜೆಸಿಂತಾ ರೇಗೋ, ಆಲ್ಜಿ ರೇಗೋ, ದಿಶಾ ಮತ್ತು ಅವರ ಮಗ ಸಚಿನ್, ಜಾಕಬ್ ಕ್ಯಾಂಡಿ, ರೋಸ್ ಮೀನಾ ಕ್ಯಾಂಡಿ, ಸ್ಟೀವನ್ ಡಿಸೋಜಾ ಮತ್ತು ಕುಟುಂಬ, ಫೆರ್ನಾಂಡಿಸ್ ಹಿಲರಿ, ಪೆರಿಜನ್ ವಿಲನ್ ಡಿಸೋಜಾ, ಗ್ರೆಟರ್ ರಾಡ್ರಿಗಸ್, ಗಾತನ್ ವೇಗಸ್, ಲಿಯೋ ಡಿಸೋಜಾ, ಶಾಲೆನ್ ಆ್ಯಂಥೋನಿ. ಗ್ಯಾತನ್ ವೇಗಸ್ ಇವರದು 3ನೇ ಜನ್ಮದಿನ, ಅವರ ಆಚರಣೆ ಮಾಡ್ತಾ ಇದ್ದಾರೆ. ಅವರಿಗಾಗಿ ನಾವು ಪ್ರಾರ್ಥಿಸೋಣ. ಮತ್ತು ಸತ್ತವರ ಆತ್ಮಗಳಿಗಾಗಿ ಬಲಿಪೂಜೆಯನ್ನು ಕೊಟ್ಟಿದ್ದಾರೆ ಡೆನಿಸ್ ಡಿಸೋಜಾ, ಅರುಣ್ ಪೌಲ್ ಡಿಸೋಜಾ, ಸುಬೀನಾ ಮತ್ತು ಫ್ಯಾಮಿಲಿ, ಮೇರಿ ಲೋಬೋ, ಜೋ ಫೆರ್ನಾಂಡಿಸ್, ನ್ಯಾನ್ಸಿ, ಎವ್ಜನ್ ಡಿಸೋಜಾ, ಮೇರಿ ಜೋಸೆಫ್, ಸಿಪ್ರಿಯನ್ ಮತ್ತು ಕುಟುಂಬ. ಇವರೀಗ ಎಲ್ಲ
ಪ್ರತ್ಯೇಕವಾಗಿ ಈ ಕೋರಿಕೆಗಳಿಗಾಗಿ ನಾವು ಪ್ರಾರ್ಥಿಸುವಾಗ ನಮ್ಮೆಲ್ಲ ಕೋರಿಕೆಗಳು ನಮ್ಮೆಲ್ಲ ಬೇಡಿಕೆಗಳು ಈ ವೇದಿಕೆ ಮೇಲೆ ಸಮರ್ಪಣೆ ಮಾಡುತ್ತಾ ಈ ಬಲಿಪೂಜೆಯಲ್ಲಿ ನಾವು ಭಾಗವಹಿಸೋಣ ಪ್ರಿಯರೇ. ಆಕಾಶದಲ್ಲೂ ಭೂಮಿಯಲ್ಲೂ ಇರುವವರು ನೀವೇ, ನನ್ನಲ್ಲಿ ನನ್ನ ಬಾಳಲ್ಲಿ ಇರುವವರು ನೀವೇ. ಆಕಾಶದಲ್ಲೂ ಭೂಮಿಯಲ್ಲೂ ಇರುವವರು ನೀವೇ, ನನ್ನಲ್ಲಿ ನನ್ನ ಬಾಳಲ್ಲಿ ಇರುವವರು ನೀವೇ. ಹಾಲೆಲೂಯಾ 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 ನನ್ನ ಯೇಸು ರಾಜ. ಹಾಲೆಲೂಯಾ 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 ನನ್ನ ಯೇಸು ರಾಜ. ಆಕಾಶದಲ್ಲೂ ಭೂಮಿಯಲ್ಲೂ ಇರುವವರು ನೀವೇ, ನನ್ನಲ್ಲಿ ನನ್ನ ಬಾಳಲ್ಲಿ ಇರುವವರು ನೀವೇ. ಆಕಾಶದಲ್ಲೂ ಭೂಮಿಯಲ್ಲೂ ಇರುವವರು ನೀವೇ, ನನ್ನಲ್ಲಿ ನನ್ನ ಬಾಳಲ್ಲಿ ಇರುವವರು ನೀವೇ. ನನ್ನ ಜೊತೆಯಲ್ಲಿ ಇರುವವರು ಯೆಹೋವ ಶಮ್ಮ ದೇವರು, ಅವರೇ ಜೀವನ ಕೋಟೆಯು, ಯಾವ ಭಯವೂ ನನಗಿಲ್ಲ. ನನ್ನ ಜೊತೆಯಲ್ಲಿ ಇರುವವರು ಯೆಹೋವ ಶಮ್ಮ ದೇವರು, ಅವರೇ ಜೀವನ ಕೋಟೆಯು, ಯಾವ ಭಯವೂ ನಮಗಿಲ್ಲ. ನನ್ನ ಜೊತೆಯಲ್ಲಿ ಇರುವವರು ಯೆಹೋವ ಶಮ್ಮ ದೇವರು, ಅವರೇ ಜೀವನ ಕೋಟೆಯು, ಯಾವ ಭಯವೂ ನನಗಿಲ್ಲ. ಹಾಲೆಲೂಯಾ 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 ನನ್ನ ಯೇಸು ರಾಜ. ಅಗತ್ಯವೆಲ್ಲ ಪೂರೈಸುವರು ಯೆಹೋವ ಹೀರೆ ದೇವರು, ಅವರೇ ಎಲ್ಲ ನೋಡಿಕೊಳ್ಳುವ ನನ್ನ ಒಳ್ಳೆ ಸಹಾಯಕರು. ಅಗತ್ಯವೆಲ್ಲ ಪೂರೈಸುವರು ಯೆಹೋವ ಹೀರೆ ದೇವರು, ಅವರೇ ಎಲ್ಲ ನೋಡಿಕೊಳ್ಳುವ ನನ್ನ ಒಳ್ಳೆ ಸಹಾಯಕರು. ಹಾಲೆಲೂಯಾ 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 ನನ್ನ ಯೇಸು ರಾಜ. ಹಾಲೆಲೂಯಾ 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 ನನ್ನ ಯೇಸು ರಾಜ. ಆಕಾಶದಲ್ಲೂ ಭೂಮಿಯಲ್ಲೂ ಇರುವವರು ನೀವೇ, ನನ್ನಲ್ಲಿ ನನ್ನ ಬಾಳಲ್ಲಿ ಇರುವವರು ನೀವೇ. ಆಕಾಶದಲ್ಲೂ ಭೂಮಿಯಲ್ಲೂ ಇರುವವರು ನೀವೇ, ನನ್ನಲ್ಲಿ ನನ್ನ ಬಾಳಲ್ಲಿ ಇರುವವರು ನೀವೇ. ಹಾಲೆಲೂಯಾ 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 ನನ್ನ ಯೇಸು ರಾಜ. ಹಾಲೆಲೂಯಾ 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 ನನ್ನ ಯೇಸು ರಾಜ. ലൂക്കായുടെ സുവിശേഷം 22-ാം അധ്യായം 31-ാം വാക്യം. ಲೂಕನ ಸುವಾರ್ತೆ 22ನೇ ಅಧ್ಯಾಯ 31-ാം വാക്യം. 31ನೇ ವಾಕ್ಯ. ശിമയോൻ ശിമയോൻ, സിമോനനെ സിമോനനെ, സാത്താൻ നിന്നെ ഗോതമ്പ് പോലെ പാറ്റാൻ പരിശ്രമിച്ചു. ಸೈತಾನನು ನಿನ್ನ ಗೋಧಿಯ ಕಾಳಾಗಿ ನಿನ್ನನ್ನು ಪರೀಕ್ಷೆ ಮಾಡುತ್ತಿದೆ. എന്നാൽ നിന്റെ വിശ്വാസം ക്ഷയിക്കാതിരിക്കുവാൻ ഞാൻ നിനക്ക് വേണ്ടി പ്രാർത്ഥിച്ചു.
ಕಾರಣ ನಿನ್ನ ವಿಶ್ವಾಸ ಕ್ಷಯಿಸದೇ ಇರಲು ನಾನು ಪ್ರಾರ್ಥಿಸಿದೆ. നീ മടങ്ങിച്ചെന്ന് നിന്റെ സഹോദരരെ ധൈര്യപ്പെടുത്തണം. ನೀನು ಹಿಂತಿರುಗಿ ಹೋಗಿ ನಿನ್ನ ಸಹೋದರನಿಗೆ ಧೈರ್ಯ ನೀಡು. പത്രോസ് പറഞ്ഞു, ಪೇತ್ರನು ಹೇಳುತ್ತಾನೆ, യേശുവേ നിന്റെ കൂടെ കാരാഗ്രഹത്തിൽ വരുവാനും ನಿನ್ನ ಜೊತೆ ಕಾರಾಗೃಹಕ್ಕೆ ಬರಲು നിനക്ക് വേണ്ടി മരിക്കുവാൻ ഞാൻ തയ്യാറാണ്. ನಿನಗೋಸ್ಕರ ಸಾಯಲು ನಾನು ಸಿದ್ಧ. യേശു പറഞ്ഞു, യേശു ನುಡಿದರು, പത്രോസേ, ಪೇತ್ರನೇ, ഇന്ന് കോഴി കൂവുന്നതിന് മുന്നേ ಇವತ್ತು ಕೋಳಿ ಕೂಗುವ ಮೊದಲು 3 പ്രാവശ്യം നീ എന്നെ തള്ളി പറയും. 3 ಸಾರಿ ನನಗೆ ಗೊತ್ತಿಲ್ಲವೆಂದು ನೀನು ಹೇಳುತ್ತಿ. സ്നേഹമുള്ളവരെ, പ്രിയರೇ, ಜೀವನದಲ್ಲಿ നാം ഏവരും നേരിടുന്ന അനേകം പരീക്ഷണ ഘട്ടങ്ങളുണ്ട്. ನಾವು ಎದುರಿಸುವಂತಹ ಅನೇಕ ಶೋಧನೆಗಳಿವೆ. നാം ക്രിസ്ത്യാനിയാണ് എങ്കിലും ನಾವು ಕ್ರೈಸ್ತವನಾಗಿದ್ದರೂ വിശ്വാസം നഷ്ടപ്പെട്ടു പോകുന്ന അനേകം സന്ദർഭങ്ങളുണ്ട്. ವಿಶ್ವಾಸವು ಕುಂದಿ ಹೋಗುವಂತಹ ಅನೇಕ ಸಂದರ್ಭಗಳು ಬರುತ್ತವೆ. എന്നാൽ ಆದರೆ വിശ്വാസത്തിൽ ഉറച്ചു നിൽക്കുവാൻ, ವಿಶ್ವಾಸದಲ್ಲಿ ದೃಢತೆ ಸಾಧಿಸಲು നമുക്ക് യേശുവിന്റെ കൃപ ആവശ്യമാണ്. ನಮಗೆ ಯೇಸುವಿನ ಕೃಪೆ ಅಗತ್ಯವಾಗಿದೆ. ഓരോ വിശുദ്ധ ബലിയും, ಪ್ರತಿಯೊಂದು ಪರಿಶುದ್ಧ ಬಲಿಯು ആ കൃപയാണ് നമുക്ക് ലഭിക്കുന്നത്. ಆ ಕೃಪೆಯಿಂದ ನಮ್ಮನ್ನು ತುಂಬಿಸುತ್ತದೆ. സാത്താൻ നമ്മെ ഗോതമ്പ് പോലെ പാറ്റാൻ ഉദ്യമിക്കുന്ന ಸೈತಾನನು ಗೋಧಿಯ ಕಾಳಾಗಿ ನಮ್ಮನ್ನು ಪರೀಕ್ಷಿಸುವ ರೀತಿ നിരവധി പ്രലോഭനങ്ങളും പരീക്ഷകളും നമ്മൾ നേരിടുന്നവരാണ്. ಅನೇಕ ಪರೀಕ್ಷೆಗಳನ್ನು ಶೋಧನೆಗಳನ್ನು ಎದುರಿಸುತ್ತಿರುವವರು ನಾವು ಪ್ರತಿಯೊಬ್ಬರು. പല തകർച്ചകളും, ಹಲವು ಸೋಲುಗಳು, കുടുംബത്തിന്റെ പല അസമാധാനങ്ങളും, ಕುಟುಂಬದಲ್ಲಿ ಸಂಭವಿಸುವ ಅಸಮಾಧಾನಗಳು, പല രോഗപീഠകളും, ಹಲವು ರೋಗದ ಪೀಡೆಗಳು, പിശാച് നമ്മുടെ മേൽ ചൊരിയുന്ന പരീക്ഷണങ്ങളാണ്. ಪಿಶಾಚಿ ನಮ್ಮ ಮೇಲೆ ಸುರಿಸುವಂತಹ ಪರೀಕ್ಷೆಗಳಾಗಿವೆ. യേശുവിന്റെ സാന്നിധ്യത്തിന് മാത്രമേ അതിനെ പരാജയപ്പെടുത്താൻ നമുക്ക് സാധിക്കുകയുള്ളൂ. ಯೇಸುವಿನ ಸಾನ್ನಿಧ್ಯ ಇರುವಾಗ ಮಾತ್ರ ಅದನ್ನು ಸೋಲಿಸಲಿಕ್ಕೆ ನಮಗೆ ಸಾಧ್ಯ. ഇരു കരങ്ങൾ നെഞ്ചോട് ചേർത്ത് വെച്ച്, 2 ಕರಗಳನ್ನು ಹೃದಯದ ಮೇಲಿಟ್ಟುಕೊಂಡು കണ്ണുകളടച്ച് ಕಣ್ಣುಗಳನ್ನು ಮುಚ್ಚಿ എല്ലാ പ്രാർത്ഥനാ നിയോഗങ്ങളെയും നമുക്ക് വിശുദ്ധ ബലിയിൽ സമർപ്പിക്കാം. ನಿನ್ನ ಎಲ್ಲಾ ಪ್ರಾರ್ಥನಾ ಕೋರಿಕೆಗಳನ್ನು ಈ ಪರಿಶುದ್ಧ ಬಲಿಯಲ್ಲಿ ಸಮರ್ಪಣೆ ಮಾಡಿಕೊ. ಪಿತನ ಸುಧನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಮಹೋನ್ನತದಲ್ಲಿ ದೇವರಿಗೆ ಮಹಿಮೆಯಾಗಲಿ. ಭೂಲೋಕದಲ್ಲಿ ಮಾನವರಿಗೆ ಶಾಂತಿಯು ಭರವಸೆಯು ಎಂದೆಂದಿಗೂ ಇರಲಿ. ಪರಲೋಕದಲ್ಲಿರುವ ನಮ್ಮ ತಂದೆ, ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ. ನಿಮ್ಮ ರಾಜ್ಯ ಬರಲಿ. ನಿಮ್ಮ ಚಿತ್ತ ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ಕೊಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಏಕೆಂದರೆ ರಾಜ್ಯಭಾರವೋ ಅಧಿಕಾರವೋ ಮಹಿಮೆಯು ಯುಗ ಯುಗಾಂತರದಲ್ಲೂ ನಿಮ್ಮದೇ ಆಗಿದೆ. ಆಮೆನ್. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ಇಹಪರಗಳು ನಿಮ್ಮ ಮಹಿಮೆಯ ವೈಭವದಿಂದ ತುಂಬಿವೆ. ನೀವು ಪರಿಶುದ್ಧರು 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 ಎಂದು ದೇವದೂತರು ಮಾನವರು ಘೋಷಿಸುತ್ತಾರೆ. ಪ್ರಾರ್ಥಿಸೋಣ. ಪ್ರಭುವಿನ ಶಾಂತಿ ನಮ್ಮೊಂದಿಗಿರಲಿ. ನಮ್ಮ ಪ್ರಭುವಾದ ದೇವರೇ, ಮಾನವ ಕುಲದ ನವೀಕರಣ ಮತ್ತು ಉದ್ಧಾರಕ್ಕಾಗಿ ನಿಮ್ಮ ಪ್ರಿಯ ಸುಧನ ಪಾಲಿಸಿದ ಪಾವನ ರಹಸ್ಯಗಳ ನಿರ್ವಹಣೆಗೆ ಅಶಕ್ತರಾದ ನಮ್ಮನ್ನು ಅನುಗ್ರಹಿಸಿರಿ. ಪಿತಾಸುಧಾ ಮತ್ತು ಪವಿತ್ರಾತ್ಮರಾಗಿರುವ ಸರ್ವೇಶ್ವರ ಸದಾ ಕಾಲಕ್ಕೂ ಆಮೆನ್.
ಸಂತೋಷವಾಗಿರು, ಉಲ್ಲಾಸವಾಗಿರು, ಯೇಸುವಿನ ನಾಮದಲ್ಲಿ ಸಂತೋಷವಾಗಿರು, ಉಲ್ಲಾಸವಾಗಿರು, ಸಂತೋಷವಾಗಿರು, ಉಲ್ಲಾಸವಾಗಿರು, ಯೇಸುವಿನ ನಾಮದಲ್ಲಿ ಸಂತೋಷವಾಗಿರು, ಉಲ್ಲಾಸವಾಗಿರು. ನಿಮಗೊಂದು ಅದ್ಭುತವಾ ಯೇಸು ಮಾಡುವನು, ನಿನಗೊಂದು ಅದ್ಭುತವಾ ಯೇಸು ಮಾಡುವರು. ನಿರಾಶನಾಗದೆ ನಿರೀಕ್ಷಿಸು, ಎಡಬಿಡದೆ ನೀ ಪ್ರಾರ್ಥಿಸು. ನಿರಾಶನಾಗದೆ ನಿರೀಕ್ಷಿಸು, ಎಡೆಬಿಡದೆ ನೀ ಪ್ರಾರ್ಥಿಸು, ಎಡೆಬಿಡದೆ ನೀ ಪ್ರಾರ್ಥಿಸು, ಎಡೆಬಿಡದೆ ನೀ ಪ್ರಾರ್ಥಿಸು. ಸಂತೋಷವಾಗಿರು, ಉಲ್ಲಾಸವಾಗಿರು, ಯೇಸುವಿನ ನಾಮದಲ್ಲಿ ಸಂತೋಷವಾಗಿರು, ಉಲ್ಲಾಸವಾಗಿರು. ನಿನ್ನ ಮುಂದೆ ಯೇಸು ಹೋಗುವರು, ಬೆಟ್ಟಗಳ ಸಮ ಮಾಡುವರು. ನಿನ್ನ ಮುಂದೆ ಯೇಸು ಹೋಗುವರು, ಬೆಟ್ಟಗಳ ಸಮ ಮಾಡುವರು. ಕತ್ತಲಲ್ಲಿ ಬಚ್ಚಿಟ್ಟ ನಿಧಿಗಳ ನಿನಗೆ ನೀಡುವನು, ಕತ್ತಲಲ್ಲಿ ಬಚ್ಚಿಟ್ಟ ನಿಧಿಗಳ ನಿನಗೆ ನೀಡುವರು, ನಿನಗೆ ನೀಡುವರು, ನಿನಗೆ ನೀಡುವರು. ಸಂತೋಷವಾಗಿರು, ಉಲ್ಲಾಸವಾಗಿರು, ಯೇಸುವಿನ ನಾಮದಲ್ಲಿ ಸಂತೋಷವಾಗಿರು, ಉಲ್ಲಾಸವಾಗಿರು, ಸಂತೋಷವಾಗಿರು, ಉಲ್ಲಾಸವಾಗಿರು. ಪ್ರಾರ್ಥಿಸೋಣ. ಪ್ರಭುವಿನ ಶಾಂತಿ ನಮ್ಮೊಂದಿಗಿರಲಿ. ನಮ್ಮ ಪ್ರಭುವಾದ ದೇವರೇ, ನೀವು ದಯಪಾಲಿಸಿರುವ ಸಕಲ ನೆರವು ಮತ್ತು ವರಗಳಿಗಾಗಿ ನಿಮಗೆ ಯಥೋಚಿತವಾದ ಕೃತಜ್ಞತೆಯನ್ನು ಸಲ್ಲಿಸಲು ನಾವು ಅಶಕ್ತರಾಗಿದ್ದೇವೆ. ಆದರೂ ಸಕಲ ಸೌಭಾಗ್ಯ ಮತ್ತು ವರಗಳ ಮಹಿಮಾತಿಶಯದಿಂದ ಶೋಭಿಸುತ್ತಿರುವ ಧರ್ಮಸಭೆಯಲ್ಲಿ ಸಕಲ ಚರಾಚರಗಳ ಒಡೆಯರು, ಸೃಷ್ಟಿಕರ್ತರು ಆದ ನಿಮ್ಮನ್ನು ನಿರಂತರ ಸ್ತುತಿಸಿ ಮಹಿಮಪಡಿಸುತ್ತೇವೆ. ಪಿತಾಸುಧಾ ಮತ್ತು ಪವಿತ್ರಾತ್ಮರಾಗಿರುವ ಸರ್ವೇಶ್ವರ ಸದಾ ಕಾಲಕ್ಕೂ ಆಮೆನ್. ನಿಖಿಲೇಶ್ವರನಿಗೆ ನಮನ, ಕ್ರಿಸ್ತೇಶ್ವರನಿಗೆ ನಮನ, ನಿಖಿಲೇಶ್ವರನಿಗೆ ನಮನ, ಕ್ರಿಸ್ತೇಶ್ವರನಿಗೆ ನಮನ. ನಮೋ ನಮೋ ನಮನ, ನಮೋ ನಮೋ ನಮನ, ನಮೋ ನಮೋ ನಮನ, ನಮೋ ನಮೋ ನಮನ. ತನುವೋದಾರಕನೆ ನಮನ, ಆತ್ಮೋದಾರಕನೆ ನಮನ, ತನುವೋದಾರಕನೆ ನಮನ, ಆತ್ಮೋದಾರಕನೆ ನಮನ. ನಮೋ ನಮೋ ನಮನ, ನಮೋ ನಮೋ ನಮನ, ನಮೋ ನಮೋ ನಮನ, ನಮೋ ನಮೋ ನಮನ. ಪ್ರಾರ್ಥಿಸೋಣ. ಪ್ರಭುವಿನ ಶಾಂತಿ ನಮ್ಮೊಂದಿಗಿರಲಿ. ಎಲ್ಲರೂ ಎತ್ತಿ ಹೇಳಿ.
ನನ್ನ ಕರ್ತರೇ, ನನ್ನ ಕರ್ತರೇ, ನೀವು ನಿಜವಾಗಿಯೂ ನೀವು ನಿಜವಾಗಿಯೂ ನಮ್ಮ ಶರೀರಗಳನ್ನು ಪುನರುತ್ಥಾನಗೊಳಿಸುವವರು, ನಮ್ಮ ಆತ್ಮೋದ್ಧಾರಕರು, ನಮ್ಮ ಜೀವವನ್ನು ನಿತ್ಯವೂ ಪರಿಪಾಲಿಸುವವರು ಆಗಿದ್ದೀರಿ. ಆದುದರಿಂದ ನಿಮಗೆ ಸ್ತುತಿ, ಕೃತಜ್ಞತೆ, ಆದರ ಆರಾಧನೆಗಳನ್ನು ಸಲ್ಲಿಸಲು ಸದಾ ಬದ್ಧರಾಗಿದ್ದೇವೆ. ಸಮಸ್ತ ಸೃಷ್ಟಿಯ ಪ್ರಭುವೇ, ಸದಾ ಕಾಲಕ್ಕೂ ಆಮೆನ್. ಪ್ರಾಣದಿಂದ ಹೊಗಳಿರಿ, ಪ್ರಣಾಮ ಮಾಡಿ ಭಜಿಸಿರಿ. ಪ್ರಾಣದಿಂದ ಹೊಗಳಿರಿ, ಪ್ರಣಾಮ ಮಾಡಿ ಭಜಿಸಿರಿ. ಪ್ರಸಾದ ಜೀವದಾಯಕ ಪ್ರಭಾವವನ್ನು ನುತಿಸಿರಿ. ಪ್ರಸಾದ ಜೀವದಾಯಕ ಪ್ರಭಾವವನ್ನು ನುತಿಸಿರಿ. ಪರಿಶುದ್ಧನೇ ನಿಖಿಲೇಶನು, ಪರಿಶುದ್ಧನೇ ಅತಿಶಕ್ತನು. ಪರಿಶುದ್ಧನೇ ನಿಖಿಲೇಶನು, ಪರಿಶುದ್ಧನೇ ಅತಿಶಕ್ತನು. ಪರಿಶುದ್ಧನೇ ಅಮರ್ತ್ಯನು, ಪರಮನೇ ನೀಡು ಕರುಣೆಯನು. ಪರಿಶುದ್ಧನೇ ಅಮರ್ತ್ಯನು, ಪರಮನೇ ನೀಡು കരുണയനോ. സ്വർഗത്തിലെ സകല ദേവദൂതന്മാരുടെ സ്തുതികളോട് ചേർന്ന് സ്വർഗത്തിലിರುವ സകല ദേവദൂതരുടെ സ്തുതി ആരാധനകളൊന്നിಗೆ ಸೇರಿ സകല വിശുദ്ധരുടെയും കീർത്തനങ്ങളോട് ചേർന്ന് സകല സന്തര കീർത്തനಗಳೊಂದಿಗೆ ಸೇರಿಕೊಂಡು പരിശുദ്ധ അമ്മയുടെ സ്തുതിഗീതങ്ങളോട് ചേർന്ന് പരിശുദ്ധ മാತೆಯ ಸ್ತುತಿಗೀತೆಗಳೊಂದಿಗೆ ಸೇರಿಕೊಂಡು കരങ്ങളും ഉയർത്തി ಎರಡು ಕರಗಳನ್ನು ಸ್ವರ್ಗದೆಡೆಗೆ ಎತ್ತಿಕೊಂಡು ಪರಿಶುದ್ಧನೇ ನಿಖಿಲೇಶನು, ಪರಿಶುದ್ಧನೇ ಅತಿಶಕ್ತನು. ಪರಿಶುದ್ಧನೇ ನಿಖಿಲೇಶನು, ಪರಿಶುದ್ಧನೇ ಅತಿಶಕ್ತನು. ಪರಿಶುದ್ಧನೇ ಅಮರ್ತ್ಯನು, ಪರಮನೇ ನೀಡು ಕರುಣೆಯನು. ಪರಿಶುದ್ಧನೇ ಅಮರ್ತ್ಯನು, ಪರಮನೇ ನೀಡು ಕರುಣೆಯನು. രോഗികളെ സുഖപ്പെടുത്തുന്ന രോഗിಗಳನ್ನು ಗುಣಪಡಿಸುವ കർത്താവിന്റെ വലിയ കൃപയെ ഓർത്തുകൊണ്ട് ಪ್ರಭುವಿನ ಅತ್ಯಂತವಾದ ಕೃಪೆಯನ್ನು ಸ್ಮರಿಸುತ್ತಾ വേദനിക്കുന്ന എല്ലാ മക്കളുടെയും ವೇದನಿಸುವ ಸಕಲ ಮಕ್ಕಳ സങ്കടപ്പെടുന്നവരുടെ എല്ലാ വേദനകളെയും ಸಂಕಟಪಡುವರ ಎಲ್ಲಾ ವೇದನೆಗಳೊಂದಿಗೆ കീർത്തനങ്ങളോട് ചേർന്നിരുന്നുകൊണ്ട് ಕೀರ್ತನೆಗಳೊಂದಿಗೆ ಸೇರಿಕೊಂಡು ഒരിക്കൽ കൂടി ദൈവത്തെ മഹത്വപ്പെടുത്താം. ನಮಗೆ ಆ ಪ್ರಭು ದೇವರನ್ನು ಇನ್ನೊಮ್ಮೆ ಆರಾಧಿಸುವ. ಪರಿಶುದ್ಧನೇ ನಿಖಿಲೇಶನು, ಪರಿಶುದ್ಧನೇ ಅತಿಶಕ್ತನು. ಪರಿಶುದ್ಧನೇ ನಿಖಿಲೇಶನು, ಪರಿಶುದ್ಧನೇ ಅತಿಶಕ್ತನು. ಪರಿಶುದ್ಧನೇ ಅಮರ್ತ್ಯನು, ಪರಮನೇ ನೀಡು ಕರುಣೆಯನು. ಪರಿಶುದ್ಧನೇ ಅಮರ್ತ್ಯನು, ಪರಮನೇ ನೀಡು ಕರುಣೆಯನು. ഹല്ലേലൂയ, ഹല്ലേലൂയ, ഹല്ലേലൂയ.
ಹಾಲೇಲುಯಾ. ಹಾಲೇಲು ಹಾಲೇಲು ಹಾಲೇಲುಯಾ. ಹಾಲೇಲು ಹಾಲೇಲು ಹಾಲೇಲುಯಾ. ಹಾಲೇಲು ಹಾಲೇಲು ಹಾಲೇಲುಯಾ. ಹಾಲೇಲು ಹಾಲೇಲು ಹಾಲೇಲುಯಾ. ಪ್ರಾರ್ಥಿಸೋಣ. ಪ್ರಭುವಿನ ಶಾಂತಿ ನಮ್ಮೊಂದಿಗಿರಲಿ. ಸಂತರಲ್ಲಿ ಸಂಪ್ರೀತನಾಗಿ ನೆಲೆಸಿರುವರು ಪರಿಶುದ್ಧರು, ಸ್ತುತ್ಯರ್ಹರು, ಸರ್ವಶಕ್ತರು, ಅಮರ್ತರೂ ಆದ ಪ್ರಭುವೇ, ನಿಮ್ಮ ಸ್ವಭಾವಕ್ಕನುಗುಣವಾಗಿ ಸದಾಕಾಲವು ನಮ್ಮಲ್ಲಿದೆ ತೋರಿ ನಮ್ಮನ್ನು ಅನುಗ್ರಹಿಸಿರಿ. ಪಿತಾ ಸುಧಾ ಮತ್ತು ಪವಿತ್ರಾತ್ಮರಾಗಿರುವ ಸರ್ವೇಶ್ವರ ಸದಾ ಕಾಲಕ್ಕೂ ಆಮೆನ್. ಒಂದು ತೆಸ್ಸಲೋನಿ ಅಧ್ಯಾಯ 4 ವಾಕ್ಯ 1-12. ಕಡೆಯದಾಗಿ ಸಹೋದರರೇ, ನೀವು ಹೇಗೆ ಬಾಳಬೇಕು, ದೇವರು ಮೆಚ್ಚುವಂತೆ ಹೇಗೆ ನಡೆದುಕೊಳ್ಳಬೇಕು ಎಂಬುದನ್ನು ನಮ್ಮಿಂದ ಕಲಿತುಕೊಂಡಿರಿ. ಅಂತೆಯೇ ಜೀವಿಸುತ್ತಿದ್ದೀರಿ. ನಿಮ್ಮ ನಡತೆ ಇನ್ನೂ ಉತ್ತಮಗೊಳ್ಳಬೇಕೆಂದು ಪ್ರಭು ಯೇಸುವಿನ ಹೆಸರಿನಲ್ಲಿ ನಾವು ನಿಮ್ಮನ್ನು ಕೇಳಿಕೊಳ್ಳುತ್ತೇವೆ ಹಾಗೂ ಪ್ರಬೋಧಿಸುತ್ತೇವೆ. ಪ್ರಭು ಯೇಸುವಿನ ಅಧಿಕಾರದಿಂದ ನಾವು ನಿಮಗೆ ವಿಧಿಸಿದ ನಿಯಮಗಳನ್ನು ನೀವು ಬಲ್ಲಿರಿ. ನೀವು ಕೆಟ್ಟ ನಡತೆಯನ್ನು ಬಿಟ್ಟು ಪರಿಶುದ್ಧರಾಗಿ ಜೀವಿಸಬೇಕು ಎಂಬುದು ದೇವರ ಚಿತ್ತ. ನಿಮ್ಮಲ್ಲಿ ಪ್ರತಿಯೊಬ್ಬನು ತನ್ನ ಪತ್ನಿಯನ್ನು ಘನತೆ ಗೌರವದಿಂದಲೂ ಶುದ್ಧ ಮನಸ್ಸಿನಿಂದಲೂ ನಡೆದುಕೊಳ್ಳಬೇಕು. ದೇವರ ಅರಿವೇ ಇಲ್ಲದ ಅನ್ಯ ಜನರಂತೆ ಕಾಮಾತಿರೇಕದಿಂದ ವರ್ತಿಸಬಾರದು. ಈ ವಿಷಯದಲ್ಲಿ ಯಾರೂ ತನ್ನ ಸಹೋದರನನ್ನು ವಂಚಿಸಿ ಅತಿಕ್ರಮಿಸದಿರಲಿ. ಹೀಗೆ ವರ್ತಿಸುವವರು ಪ್ರಭುವಿನ ಪ್ರತಿಕಾರಕ್ಕೆ ಒಳಗಾಗುವರೆಂದು ನಾವು ನಿಮಗೆ ಮುನ್ನೆಚ್ಚರಿಕೆ ಕೊಟ್ಟಿದ್ದೇವೆ. ದೇವರು ನಮ್ಮನ್ನು ಕರೆದಿರುವುದು ಅಶುದ್ಧ ನಡತೆಗಲ್ಲ, ಪರಿಶುದ್ಧ ನಡತೆಗೆ. ಅಂದಮೇಲೆ ಈ ಬೋಧನೆಯನ್ನು ತಿರಸ್ಕರಿಸುವವನು ಮನುಷ್ಯನನ್ನು ಮಾತ್ರವಲ್ಲ, ನಿಮಗೆ ಪವಿತ್ರಾತ್ಮರನ್ನು ಪ್ರದಾನ ಮಾಡಿರುವ ದೇವರನ್ನೇ ತಿರಸ್ಕರಿಸುತ್ತಾನೆ. ಸೋದರ ಪ್ರೇಮವನ್ನು ಕುರಿತು ನಿಮಗೆ ಬರೆಯುವ ಅವಶ್ಯಕತೆ ಇಲ್ಲ. ನೀವು ಒಬ್ಬರನ್ನೊಬ್ಬರು ಪ್ರೀತಿಸುವುದನ್ನು ದೇವರಿಂದಲೇ ಕಲಿತಿದ್ದೀರಿ. ಮೆಕೆದೋನಿಯದಲ್ಲಿ ವಾಸಿಸುವ ಎಲ್ಲ ಸಹೋದರರನ್ನು ನೀವು ಪ್ರೀತಿಸುತ್ತಿರುವುದೇನೋ ನಿಜ. ಆದರೂ ಸಹೋದರರೇ, ನಿಮ್ಮ ಈ ಪ್ರೀತಿ ಇನ್ನೂ ಅಧಿಕಾಧಿಕವಾಗಬೇಕೆಂಬುದೇ ನಮ್ಮ ಆಶಯ. ಮತ್ತೊಬ್ಬರ ವಿಷಯದಲ್ಲಿ ನೀವು ತಲೆ ಹಾಕದೆ ನಿಮ್ಮ ಸ್ವಂತ ಕಾರ್ಯಗಳಲ್ಲೇ ಮಗ್ನರಾಗಿರಿ. ನೆಮ್ಮದಿಯ ಜೀವನವೇ ನಿಮ್ಮ ಗುರಿಯಾಗಿರಲಿ. ನಿಮ್ಮ ಸ್ವಂತ ದುಡಿಮೆಯಿಂದ ಬದುಕನ್ನು ಸಾಗಿಸಿರಿ. ಇದೇ ನಿಮಗೆ ನಮ್ಮ ಆದೇಶ. ಹೀಗೆ ಬಾಳಿದರೆ ಅನ್ಯಜನರು ನಿಮ್ಮನ್ನು ಗೌರವಿಸುವರು. ಇತರರನ್ನು ಅವಲಂಬಿಸುವ ಅವಶ್ಯಕತೆ ನಿಮಗಿರುವುದಿಲ್ಲ. ದೇವರ ವಾಕ್ಯವಿದು. ದೇವರಿಗೆ ಕೃತಜ್ಞತೆ ಸಲ್ಲಲಿ. Hallelujah, 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 Hallelujah. ಸಂತ ಮತ್ತಾಯನು ಅರುಹಿದ ಶುಭ ಸಂದೇಶದಿಂದ ವಾಚನ. Hallelujah, Hallelujah, Hallelujah,
ಹಲ್ಲೆಲೂಯ 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 ಹಲ್ಲೆಲೂಯ. ಪ್ರಭುವಿನ ಶಾಂತಿ ನಿಮ್ಮೊಂದಿಗಿರಲಿ. ನಿಮ್ಮೊಡನೆಯೂ ನಿಮ್ಮ ಆತ್ಮದೊಡನೆಯೂ ಇರಲಿ. ಅಧ್ಯಾಯ 13 ವಾಕ್ಯಗಳು 24ರಿಂದ. ಯೇಸುಸ್ವಾಮಿ ಜನರಿಗೆ ಮತ್ತೊಂದು ಸಾಮದಿಯನ್ನು ಹೇಳಿದರು. ಸ್ವರ್ಗ ಸಾಮ್ರಾಜ್ಯದನ್ನು ಹೊಲದಲ್ಲಿ ಒಳ್ಳೆಯ ಗೋಧಿಯನ್ನು ಬಿತ್ತಿದ ರೈತನನ್ನು ಹೋಲುತ್ತದೆ. ಒಂದು ರಾತ್ರಿ ಎಲ್ಲರೂ ನಿದ್ರಿಸುತ್ತಿರುವಾಗ ಅವನ ವೈರಿ ಬಂದು ಗೋಧಿಯ ನಡುವೆ ಕಳೆಗಳನ್ನು ಬಿತ್ತಿ ಹೋದ. ಗೋಧಿ ಬೆಳೆದು ತನ ಬಿಟ್ಟಾಗ ಕಳೆ ಬೆಳೆದಿರುವುದು ಗೋಚರವಾಯಿತು. ಆಗ ಆಳುಗಳು ತಮ್ಮ ಯಜಮಾನನ ಬಳಿಗೆ ಬಂದು, ಸ್ವಾಮಿ, ನಿಮ್ಮ ಹೊಲದಲ್ಲಿ ಬಿತ್ತಿದ್ದು ಉತ್ತಮವಾದ ಗೋಧಿ ಅಲ್ಲವೇ? ಜೊತೆಗೆ ಕಳೆಯು ಕಾಣಿಸಿಕೊಂಡಿದೆಯಲ್ಲ, ಅದೆಲ್ಲಿಂದ ಬಂದು ಎಂದರು. ಯಜಮಾನ, ಇದು ನನ್ನ ವೈರಿ ಮಾಡಿರುವ ಕೆಲಸ ಎಂದು. ಹಾಗಾದರೆ ಕಳೆಯನ್ನು ಕಿತ್ತು ಹಾಕೋಣವೇ ಎಂದರು ಆಳುಗಳು. ಅದಕ್ಕೆ ಯಜಮಾನ, ಬೇಡ ಬೇಡ, ಕಳೆಯನ್ನು ಕೀಳುವಾಗ ಗೋಧಿಯನ್ನು ಕಿತ್ತು ಬಿಟ್ಟೇರಿ. ಸುಗ್ಗಿಯವರಿಗೆ 2 ಒಟ್ಟಿಗೆ ಬೆಳೆಯಲ್ಲಿ. ಸುಗ್ಗಿಯ ಕಾಲದಲ್ಲಿ ಮೊದಲು ಕಳೆ ಕಿತ್ತು ಸುಟ್ಟು ಹಾಕಲು ಕಟ್ಟಡಿ, ಬಳಿಕ ಗೋಧಿಯನ್ನು ಒಕ್ಕಣೆ ಮಾಡಿ ನನ್ನ ಕಣಜಗೆ ತುಂಬಿರಿ ಎಂದು ಕೊಯ್ಯುಗಾರರಿಗೆ ಹೇಳುತ್ತಾನೆ ಎಂದು. ಪ್ರಭು ಕ್ರಿಸ್ತರಿಗೆ ಮಹಿಮೆಯಾಗಲಿ. ಕೂತುಕೊಳ್ಳಿ. കണ്ണുകളടച്ച് കരങ്ങൾ നെഞ്ചോട് ചേർത്ത് വെച്ച് കണ്ണുಗಳನ್ನು ಮುಚ್ಚಿಕೊಂಡು ಕರಗಳನ್ನು ಜೋಡಿಸಿ യേശുവിന് നന്ദിയും സ്തുതിയും ചൊല്ലുക. ಯೇಸುವಿಗೆ ಸ್ತುತಿಯನ್ನು ಕೃತಜ್ಞತೆಯನ್ನು ಹೇಳುವ. പുറപ്പാടിൻ്റെ പുസ്തകം ವಿಮೋಚನ ಕಾಂಡ ಗ್ರಂಥ 14-ാം അധ്യായം 15-ാം വാക്യം. 14ನೇ ಅಧ್ಯಾಯ 15ನೇ ವಾಕ್ಯ. ദൈവം മോശയെ വിളിച്ചു. ದೇವರು ಮೋಶೆಯನ್ನು ಕರೆದು, മോശെ, ಮೋಸಸ್, നീ എന്നെ നോക്കി കരയുന്നത് എന്തിനാണ്? ನೀನು ನನ್ನನ್ನು ನೋಡಿ ಅಳುತ್ತಿರುವುದು ಯಾಕೆ? നീ ഇസ്രായേൽ ജനത്തോട് പറയുക, ನೀನು ಇಸ್ರಾಯೇಲ್ ಜನತೆಯಲ್ಲಿ ಹೇಳು, നീ മുന്നോട്ട് പോകാൻ പറയുക. ನೀನು ಮುಂದಕ್ಕೆ ಸಾಗು ಅಂತ ಹೇಳು. ഹല്ലേലൂയ, 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 ഹല്ലേലൂയ. ഹല്ലേലൂയ. നമ്മുടെ ജീവിതം മുഴുവനും ನಮ್ಮ ಜೀವನವಿಡೀ യേശു ആഗ്രഹിക്കുന്നത്, ಯೇಸು ಬಯಸುತ್ತಿರುವ, ദൈവം ആഗ്രഹിക്കുന്നത് ದೇವರು ಬಯಸುತ್ತಿರುವುದು മുന്നോട്ട് നോക്കി പോകാനാണ്. ಮುಂದಕ್ಕೆ ನೋಡಿ ಸಾಗಬೇಕು. അതിനിടയ്ക്ക് പുറകോട്ട് നോക്കരുത്. ಆಗ ಹಿಂದಕ್ಕೆ ನೋಡಿರಬಾರ್ದು. പണ്ടൊരു സ്ത്രീ പുറകോട്ട് നോക്കിയതാ. ಹಿಂದೊಮ್ಮೆ ಒಂದು ಹೆಂಗಸು ಹಿಂದಕ್ಕೆ ತಿರುಗಿ ನೋಡಿದ್ದು, അതിപ്പോഴും അവിടെ തന്നെ പുറകോട്ട് നോക്കിപ്പുണ്ട്. ಅದು ಈಗಲೂ ಸಹ ಹಿಂದಕ್ಕೆ ನೋಡಿಯೇ ನಿಂತುಕೊಂಡಿದ್ದಾಳೆ. പുറകോട്ട് നോക്കി നിങ്ങൾ ജീവിക്കരുത്. ಹಿಂದಕ್ಕೆ ತಿರುಗಿ ನೋಡಿ ಜೀವನ ನಡೆಸಬಾರದು. പുറകോട്ട് നോക്കിയാൽ നിങ്ങൾക്ക് ഒത്തിരി കഷ്ടങ്ങളും വേദനകളും ഉണ്ടാകും. ಹಿಂದಕ್ಕೆ ನೋಡಿದರೆ ತುಂಬಾ ಕಷ್ಟಗಳು, ನೋವುಗಳು ನಿಮಗೆ ಕಾಣುತ್ತವೆ. നമ്മൾ ഇന്നാണ് ജീവിക്കുന്നത്. ನಾವು ಇವತ್ತು ಜೀವಿಸುವಂತದ್ದು. എന്നാൽ ഒട്ടുമിക്കവരും ഇന്നലെയാണ് ജീവിച്ചുകൊണ്ടിരിക്കുന്നത്. ಆದರೆ ಅನೇಕರು ಜೀವಿಸುವುದು ಇಂದಿನ ದಿನದ ಹಾಗೆ. നിന്നെ ദിന ഒത്തിരി കഷ്ടങ്ങളും ദുഃഖങ്ങളും വേദനകളൊക്കെ ഉണ്ടാകും. ಇಂದಿನ ದಿನ ನಿನಗೆ ತುಂಬಾ ಕಷ್ಟಗಳು, ನೋವುಗಳು, ಸಂಕಟಗಳು ಇರಬಹುದು. അതിനെ നമ്മൾ മറക്കണം. ಅದನ್ನು ನಾವು ಮರೆತು ಬಿಡಲು ಪ್ರಯತ್ನಿಸಬೇಕು. മുന്നോട്ട് ജീവിക്കാൻ ആഗ്രഹിക്കുക. ಮುಂದಕ್ಕೆ ಜೀವಿಸಲು ನಾವು ಕಲಿಯಬೇಕು. ജീവിതം എപ്പോഴും മുന്നോട്ട് കൊണ്ടുപോകാനുള്ളതാണ്. ಜೀವನ ಯಾವಾಗಲೂ ಮುಂದಕ್ಕೆ ಕೊಂಡೊಯ್ಯುವಂಥದ್ದು. അതുകൊണ്ടാണ് ಆದುದರಿಂದ കർത്താവ് ഓരോ ദിവസവും പുത്തൻ പ്രഭാതം ഒരുക്കുന്നത്. ಪ್ರತಿಯೊಂದು ದಿನವೂ ಹೊಸ ಮುಂಜಾನೆಯನ್ನು ನಮಗೆ ಕೊಡುವಂಥದ್ದು. ഇന്നലത്തെ പ്രഭാതമല്ല ഇന്നുള്ളത്. ಇಂದಿನ ಮುಂಜಾನೆಯಲ್ಲ, ಇಂದಿನ ಮುಂಜಾನೆ. ഇന്നലത്തെ പ്രഭാതം കഴിഞ്ഞു.
ಇಂದಿನ ಮುಂಜಾನೆ ಕಳೆದು ಹೋಯಿತು. ഇന്നലെ നമ്മോടൊപ്പം ഉണ്ടായിരുന്ന പലരും മരിച്ചു കഴിഞ്ഞു. ಇಂದಿನ ದಿನ ನಮ್ಮ ಜೊತೆ ಇದ್ದವರು ಅನೇಕರು ಸತ್ತೋಗಿದ್ದಾರೆ. ഇന്നൊരു പുതിയ പ്രഭാവം തരികയാണ്. ಇವತ್ತೊಂದು ಹೊಸ ಸುಪ್ರಭಾತವನ್ನು ನಮಗೆ ಕೊಟ್ಟಿದ್ದಾರೆ. ഇന്നലെ ಹಿಂದೆ ജീവിതത്തിലുണ്ടായ കഷ്ടങ്ങളെയും വേദനകളെയും മറക്കാൻ ശ്രമിക്കണം. ಜೀವನದಲ್ಲಿರುವ ಕಷ್ಟಗಳನ್ನು ನೋವುಗಳನ್ನು ನಾವು ಮರೆಯಲು ಕಲಿಯಬೇಕು. ഇന്നലെ ഉണ്ടായ ദുഃഖങ്ങളെ മറക്കാൻ ശ്രമിക്കുക. ನಿನ್ನೆ ಉಂಟಾದಂತ ಸಂಕಟಗಳನ್ನು ಮರೆಯಲು ನಾವು ಕಲಿಯಬೇಕು. തടസ്സങ്ങളെ നമ്മൾ മറക്കുക. ಆ ಅಡಚಣೆಗಳನ್ನೆಲ್ಲ ನಾವು ಮರೆತು ಬಿಡಬೇಕು. മുന്നോട്ട് പോകുവാൻ ദൈവം നമ്മെ കൽപ്പിക്കുകയാണ്. ಮುಂದೆ ಸಾಗಲು ದೇವರು ನಮ್ಮಲ್ಲಿ ಆಜ್ಞಾಪನೆ ಮಾಡುತ್ತಿದ್ದಾರೆ. ഇസ്രായേൽ മക്കളുടെ മുന്നേ ಇಸ್ರಾಯೇಲ್ ಮಕ್ಕಳ ಮುಂದೆ ഏറ്റവും വലിയ തടസ്സമുണ്ടായിരുന്നു. ತುಂಬಾ ದೊಡ್ಡದಾದ ಅಡಚಣೆ ಇತ್ತು. ചെങ്കടല്. ಕೆಂಪು ಸಮುದ್ರ. എങ്ങനെ മുന്നോട്ട് പോകാൻ? ಯಾವ ರೀತಿ ಮುಂದೆ ಸಾಗುವುದು? ചെങ്കടൽ കണ്ട് ഭയന്ന് ജനം ಈ ಕೆಂಪು ಸಮುದ್ರವನ್ನು ನೋಡಿ ಜನರು ಭಯಪಡುತ್ತಾರೆ. മോശ നിലവിളിച്ചുകൊണ്ട് ദൈവത്തെ വിളിച്ചു. ಮೋಶೆ ಕೂಗುತ್ತಾ ದೇವರನ್ನು ಕರೆಯುತ್ತಾರೆ. അതാ ദൈവം ചോദിക്കുന്നത്. ಆಗ ದೇವರು ಕೇಳುವಂತದ್ದು, മോശേ, ಮೋಸಸ್, നീ എന്നെ നോക്കി നിലവിളിക്കുന്നത് എന്ത്? ನೀನು ನನ್ನನ್ನು ನೋಡಿ ಕೂಗುತ್ತಿರುವುದು, ಅಳುತ್ತಿರುವುದು ಯಾಕೆ? നീ മുന്നോട്ട് പോകുക. ನೀನು ಮುಂದಕ್ಕೆ ಸಾಗು. ദൈവമാണ് കൽപ്പിക്കുന്നത്. ದೇವರು ಆಜ್ಞೆ ಮಾಡುವಂತದ್ದು. പല രോഗങ്ങളും കണ്ടുകൊണ്ട്, ಹಲವು ರೋಗಗಳನ್ನು ಕಾಣುತ್ತಾ, പല തടസ്സങ്ങളും കണ്ട്, ಹಲವು ಅಡಚಣೆಗಳನ್ನು ಕಂಡುಕೊಂಡು, പല പ്രശ്നങ്ങൾ കണ്ട്, ಹಲವು ಸಮಸ್ಯೆಗಳನ್ನು ಎದುರು ಕಂಡು, നീ ദൈവത്തെ നോക്കി നിലവിളിക്കാനല്ല, ನೀನು ದೇವರನ್ನು ನೋಡಿ ಕೂಗಲಿಕ್ಕೆ ಅಲ್ಲ, മറിച്ച് ಬದಲಾಗಿ ദൈവത്തിൽ വിശ്വസിച്ചുകൊണ്ട് ದೇವರಲ್ಲಿ ನಂಬಿಕೆ ಇಟ್ಟುಕೊಂಡು ഉത്തരവാദിത്ത ബോധത്തോടു കൂടി ಒಳ್ಳೆಯ ಆಸಕ್ತಿ ವಹಿಸಿ മുന്നോട്ട് പോകുക. ಮುಂದಕ್ಕೆ ಸಾಗಬೇಕು. അതാണ് ദൈവം ആഗ്രഹിക്കുന്നത്. ಅದನ್ನು ದೇವರು ಬಯಸುತ್ತಿರುವುದು. തടസ്സങ്ങൾ ഉണ്ടാകും, ಅಡಚಣೆಗಳು ಬರುತ್ತದೆ, പ്രശ്നങ്ങൾ ഉണ്ടാകും, ಸಮಸ್ಯೆಗಳು ಬರುತ್ತದೆ. ദൈവം വഴി തുറന്നു തരും. ಆದ್ರೆ ದೇವರು ನಮ್ಮನ್ನು ಮುನ್ನಡೆಸುತ್ತಾರೆ. ദൈവം വഴി തുറന്നു തരും. ದೇವರು ದಾರಿ ತೆರೆದು ಕೊಡುತ್ತಾರೆ. അതല്ല ഏശയ്യ 45:2. ಅದಾಗಿದೆ ಏಷಿಯ 45:2. ഞാൻ നിനക്ക് മുമ്പേ പോയി മലകളെ നിരത്തും. ನಾನು ನಿನ್ನ ಮುಂದೆ ಹೋಗಿ ಬೆಟ್ಟಗಳನ್ನು ಸಮತಟ್ಟು ಮಾಡುವೆನು. ദൈവത്തിന്റെ കൽപ്പനയാണ്. ದೇವರ ಆಜ್ಞೆ ಇದು. ഹല്ലേലൂയ. ಹಲ್ಲೆಲೂಯ. നമ്മുടെ അടഞ്ഞ വഴികളെല്ലാം തുറക്കട്ടെ. ನಮ್ಮ ಮುಚ್ಚಿದಂತ ಬಾಗಿಲುಗಳೆಲ್ಲವೂ ತೆರೆಯಲ್ಪಡಲಿ. തകർച്ചകളെല്ലാം മാറട്ടെ. ಸೋಲುಗಳೆಲ್ಲ ಜಯವಾಗಲಿ. പ്രശ്നങ്ങൾ മാറിപ്പോകട്ടെ. ಸಮಸ್ಯೆಗಳು ನಮ್ಮಿಂದ ಬಿಟ್ಟು ಹೋಗಲಿ. മുന്നോട്ട് നീങ്ങുക. ಮುಂದಕ್ಕೆ ನೀನು മുന്നേ ಸಾಗು. പോകുക. ನೀನು ಮುಂದೆ ಹೋಗು. ഒരു രോഗം കണ്ട് ഭയന്നു പോകരുത്. ಯಾವ ರೋಗವನ್ನು ಕಂಡು ನೀನು ಭಯಪಡಬೇಡ. ഒരു തകർച്ച കണ്ട് ഭയന്നു ಒಂದು പോകരുത്. ಸೋಲು ಕಂಡು ನೀನು ಭಯಪಡಬೇಡ. ഒരു തടസ്സം കണ്ട് ಒಂದು ഭയപ്പെടരുത്. ಅಡಚಣೆ ಬಂದಂತ ಹೇಳಿ ನೀನು ಭಯಪಡಬೇಡ. നീ ജീവിക്കുന്ന ദൈവത്തിന്റെ വിളി കേട്ട് വന്നവനാണ്. ನೀನು ಜೀವಿಸುವ ದೇವರ ಕರೆ ಸ್ವೀಕರಿಸಿ ಬಂದದ್ದು. ദൈവം നിനക്ക് വേണ്ടി വഴിയൊരുക്കും. ದೇವರು ನಿನಗಾಗಿ ಮಾರ್ಗವನ್ನು ಸಿದ್ಧಪಡಿಸುತ್ತಾರೆ. മലകളെ നിരപ്പാക്കും. ಬೆಟ್ಟಗಳನ್ನು ಸಮತಟ್ಟು ಮಾಡುತ್ತಾರೆ. ഇരുമ്പോടാലകൾ ഒടിക്കും. ಕಬ್ಬಿಣದ ಒಡಾಂಬಲನ್ನು ಒಡೆಯುತ್ತಾರೆ. പിച്ചള വാതിലുകൾ തകർക്കും. ಕಂಚಿನ ಬಾಗಿಲುಗಳನ್ನು ಒಡೆಯುತ್ತಾರೆ. ഹല്ലേലൂയ. ಹಾಲೆಲೂಯ. ഹല്ലേലൂയ. ಹಾಲೆಲೂಯ. ഹല്ലേലൂയ. ಹಾಲೆಲೂಯ. ഹല്ലേലൂയ. ಹಾಲೆಲೂಯ. ഹല്ലേലൂയ. ಹಾಲೆಲೂಯ. നമുക്ക് നമ്മെ തന്നെ സമർപ്പിക്കാം. ನಮ್ಮನ್ನೇ ಸಮರ್ಪಣೆ ಮಾಡುವ. Sumia tu kadim kite hau zakani kumuji hata bota zurun tu ka hadu neta undo dakan soro deni tuja mogachi Sumia tu kadim kite hau Saukani kemoji Atam botan surut tuka hadunyeta Undodakan sorodin tuja mogachi Mujhe hai jeevan ke lainde pavan Pavitra marutran tuja मुझे है जीवन के लाइते पावन पवित्र मारुत्रन तुझा मका सो बेटों दीता स्वदिक तुझे से विक्सम यहाँ जाऊ लगता കർത്താവായ
കർത്താവായ ദൈവം ഈ കാഴ്ച വസ്തുക്കളോടൊപ്പം പ്രഭുവാദ ദേവരേ, ഈ കാണിക്കെ വസ്തുക്കളೊಂದಿಗೆ ഞങ്ങളുടെ എല്ലാ പ്രാർത്ഥനാ നിയോഗങ്ങളെയും ബലിവേദിയിൽ സമർപ്പിക്കും. ನಮ್ಮೆಲ್ಲಾ ಪ್ರಾರ್ಥನಾ ಕೋರಿಕೆಗಳನ್ನು ಈ ಬಲಿಪೀಠದ ಮೇಲೆ ಸಮರ್ಪಣೆ ಮಾಡುತ್ತಿದ್ದೇವೆ. ഞങ്ങളെല്ലാ ആവശ്യങ്ങളെയും ഞങ്ങൾ സമർപ്പിക്കും. ನಮ್ಮ ಎಲ್ಲಾ ಅಗತ್ಯಗಳನ್ನು ಸಮರ್ಪಿಸುತ್ತಿದ್ದೇವೆ. ഞങ്ങളുടെ കുടുംബത്തിലെ പ്രയാസങ്ങളും പ്രശ്നങ്ങളും, ನಮ್ಮ ಕುಟುಂಬದಲ್ಲಿರುವ ಸಮಸ್ಯೆಗಳನ್ನು, ದುಃಖಗಳನ್ನು, ഞങ്ങളുടെ രോഗങ്ങളും കഷ്ടതകളും, ನಮ್ಮ ರೋಗಗಳನ್ನು, ಕಷ್ಟಗಳನ್ನು ഈ ബലിവേദിയിൽ ഞങ്ങൾ സമർപ്പിക്കും. ಈ ബലിವೇದಿಕೆಯಲ್ಲಿ ಸಮರ್ಪಣೆ ಮಾಡುತ್ತಿದ್ದೇನೆ. ഞങ്ങളുടെ അപേക്ഷകളെ നീ അനുഗ്രഹിക്കണമേ. ನಮ್ಮ ಪ್ರಾರ್ಥನೆಗಳನ್ನು ಅನುಗ್ರಹಿಸಬೇಕು. ഞങ്ങളുടെ പ്രാർത്ഥനാ നിയോഗങ്ങളെ നീ ഏറ്റെടുക്കണം. ನಮ್ಮ ಪ್ರಾರ್ಥನಾ ಕೋರಿಕೆಗಳನ್ನು ಸ್ವೀಕರಿಸಬೇಕು. അനുഗ്രഹമായവയെ ഞങ്ങൾക്ക് തിരിച്ചു തരണം. ಅದನ್ನು ಆಶೀರ್ವಾದವಾಗಿ ಮಾರ್ಪಡಿಸಬೇಕು. നമുക്ക് എഴുന്നേറ്റ് നിൽക്കാം. ಎದ್ದು ಕೀರ್ತನ ಸಲ್ಲಲಿ ಪಿದನನ್ಮಜರಿಗೂ ವಂದನ ಪಾವನಾನ್ಮನಿಗೂ ಕನ್ಯಾಮಾತೆಯ ಸಂದ ಜೋಸಪ್ಪರ ಸ್ಮರಣೆಯ ಮಾಡುವ ಈ ದಿನ ಪೂಜೆಯರ್ಪಣೆಯಲ್ಲಿ ಎಂದಿಗೂ ಸಲ್ಲಲಿ ಕೀರ್ತನೆ ಗಾನವು, ಎಂದಿಗೂ ಎಂದಿಗೂ ಪ್ರತಿದಿನವೂ ಪ್ರೇಷಿತ ಗಣಗಳೇ ಬೇಡಿರಿ ನೀವು, ಶಾಂತಿಯು ಬರಲಿ ಈ ಜಗಲಿ. ಸ್ತುತಿಗಳು ಸಲ್ಲಲಿ ದೇವರ ಜನರೇ, ಸಂದ ಹುತ್ತಾನ್ಮರ ಜೊತೆ ಸೇರಿ ಪ್ರೇಷಿತ ದಾಮಸ ಸ್ಮರಣೆಯ ಮಾಡುವ ಈ ಬೆಲಿ ಪೂಜೆಯ ವೇಳೆಯಲ್ಲಿ ಶಕ್ತನು ಕರ್ತನು ನಮ್ಮೊಡನಿರುವನು, ಮುಕ್ತಿಯ ಅರಸನು ನಮಗವನು, ಯಾಕೋಬನ ದೇವ ಆಶ್ರಯದಾತನು, ಇರುವನು ನಮ್ಮೊಡನೆ ಅವನು. ನಿದ್ರಾಧೀನರು ಮೃತರಾದವರು ಉತ್ಥಾನದ ಸೇರಿ ನೆನೆಯುವರು, ನೀನೇ ನೀಡುವ ಭರವಸೆಯಲ್ಲಿ ಸರಿಸಮಾನೆಲ್ಲರೂ ಜಗದಲ್ಲಿ ಜಾಗೃತವಾಗಲಿ ಸನ್ನಿಧಿ ಸಮಯವು, ಹರಳಲಿ ಮನಸ್ಸಿನ ಭಾವಗಳು, ಪ್ರಾರ್ಥನೆಯೊಡನೆ ಉಪವಾಸವು ಸೇರಿಸಿ ಪಾವನ ತ್ರಿತ್ವ ಭಜಿಸೋಣ. ಪ್ರಭು ಆಶೀರ್ವದಿಸಿರಿ. ನನ್ನ ಸಹೋದರರೇ, ಈ ಬಲಿಪೂಜೆಯು ನನ್ನ ಕರಗಳ ಮೂಲಕ ನೆರವೇರುವಂತೆ ನೀವು ನನಗಾಗಿ ಪ್ರಾರ್ಥಿಸಿರಿ. ಸಮಸ್ತ ಸೃಷ್ಟಿಗಳ ಒಡೆಯನಾದ ದೇವರು ತನ್ನ ಚಿತ್ತವನ್ನು ನೆರವೇರಿಸಲು ನಮಗೆ ಶಕ್ತಿ ನೀಡಲಿ.
ಈ ಬಲಿ ಪೂಜೆಯನ್ನು ಅವರು ಸ್ವೀಕರಿಸುವಂತಾಗಲಿ. ನಿಮಗಾಗಿಯೂ ನಮಗಾಗಿಯೂ ಅಖಿಲ ಲೋಕಕ್ಕಾಗಿಯೂ ನೀವು ಅರ್ಪಿಸುತ್ತಿರುವ ಈ ಬಲಿ ಪೂಜೆಯನ್ನು ಅವರು ಸ್ವೀಕರಿಸುವಂತಾಗಲಿ. ಆಮೇನ್. ಪ್ರಭು ದೇವರೇ, ನೀವು ನಮ್ಮ ಮೇಲೆ ಸುರಿಸಿದ ಸಮೃದ್ಧ ಕೃಪಾವರಗಳಿಗಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ನಾವು ಬಲಹೀನರು ಪಾಪಿಗಳು ಆಗಿದ್ದರು ನಿಮ್ಮ ಅಭಿಷಿಕ್ತರಾದ ಯೇಸು ಕ್ರಿಸ್ತುವಿನ ಪೂಜ್ಯ ಶರೀರ ಮತ್ತು ರಕ್ತದ ಪಾವನ ರಹಸ್ಯವನ್ನು ಆಚರಿಸಲು ನಿಮ್ಮ ಆನಂದ ಕೃಪೆಯಿಂದ ಯೋಗ್ಯರಾಗುವಂತೆ ಮಾಡಿದ್ದೀರಿ. ನೀವು ನೀಡಿದ ಈ ವರದಾನಗಳನ್ನು ಪೂರ್ಣ ಪ್ರೀತಿಯಿಂದಲೂ ದೃಢ ನಂಬಿಕೆಯಿಂದಲೂ ನೆರವೇರಿಸಲು ನಮಗೆ ಶಕ್ತಿ ನೀಡಬೇಕೆಂದು ಭಿನ್ನಯಿಸುತ್ತೇವೆ. ನಾವು ನಿಮಗೆ ಸ್ತುತಿ ಕೃತಜ್ಞತೆಯಾದರ ಆರಾಧನೆಗಳನ್ನು ಸಲ್ಲಿಸುತ್ತೇವೆ, ಇಂದಿಗೂ ಎಂದಿಗೂ ಸದಾ ಕಾಲಕ್ಕೂ. ಆಮೆನ್. ಪ್ರಭುವಿನ ಶಾಂತಿ ನಿಮ್ಮೊಡನೆ ಇರಲಿ. ನಿಮ್ಮೊಡನೆಯೂ ನಿಮ್ಮ ಆತ್ಮದೊಡನೆಯೂ ಇರಲಿ. ಸಹೋದರರೇ, ಕ್ರಿಸ್ತ ಯೇಸುವಿನ ಪ್ರೀತಿಯಿಂದ ನೀವು ಪರಸ್ಪರ ಶಾಂತಿಯನ್ನು ಹಾರೈಸಿರಿ. ನಾವೆಲ್ಲರೂ ಪಶ್ಚಾತ್ತಾಪದಿಂದಲೂ ಪರಿಶುದ್ಧ ಹೃದಯದಿಂದಲೂ ಪ್ರಭುವಿಗೆ ಕೃತಜ್ಞತೆ ಸಲ್ಲಿಸಿ ಅವರಲ್ಲಿ ಮೊರೆಯಿಟ್ಟು ಪ್ರಾರ್ಥಿಸೋಣ. ನೀವು ಇಲ್ಲಿ ನೆರವೇರುವ ಪವಿತ್ರ ಕಾರ್ಯಗಳನ್ನು ಸೂಕ್ಷ್ಮವಾಗಿ ವೀಕ್ಷಿಸಿರಿ. ಭಯಭಕ್ತಿಜನಕವಾದ ಪವಿತ್ರ ರಹಸ್ಯಗಳು ಆಶೀರ್ವದಿಸಲ್ಪಡುತ್ತಿವೆ. ಯಾಜಕರು ತಮ್ಮ ಮಧ್ಯಸ್ಥಿಕೆ ಮೂಲಕ ಶಾಂತಿ ಸಮೃದ್ಧಿಗಾಗಿ ಪ್ರಾರ್ಥಿಸಲಿದ್ದಾರೆ. ಅರ್ಧ ನಿಮಿಲಿತ ನೇತ್ರರಾಗಿ ನಿಮ್ಮ ರೆನ್ಮನಗಳನ್ನು ಸ್ವರ್ಗದೆಡೆಗೆ ಒಯ್ದು ಏಕಾಗ್ರತೆಯಿಂದಲೂ ಭಕ್ತಿಯಿಂದಲೂ ಹೃದಯದಲ್ಲಿ ಪ್ರಾರ್ಥಿಸಿರಿ. ಪ್ರಭುವಿನ ಶಾಂತಿ ನಮ್ಮೊಂದಿಗಿರಲಿ. ಪೂಜ್ಯ ಪಿತನ ದಿವ್ಯ ಪ್ರೇಮವು ದಿವ್ಯ ಸುತನವರ ಪ್ರಸಾದವು ಪಾವನಾನ್ಮ ಯೋಗವು ಸದಾ ನಮ್ಮಲ್ಲಿ ನೆಲೆಸಲಿ. ನಿಮ್ಮ ಹೃಮನ ಮೇಲೆ ಕೆರಳಿ ಸ್ವರ್ಗ ಸೇರುವ ಭಾವ ಹೊಮ್ಮಲಿ. ನಿಮ್ಮ ಹೃಮನ ಮೇಲೆ ಕೆರಳಿ ಸ್ವರ್ಗ ಸೇರುವ ಭಾವ ಹೊಮ್ಮಲಿ. ಅಬ್ರಹಾಮನ ದೇವರೇ, ಈಸಾಕನ ದೇವರೇ, ಯಾಕೋಬನ ದೇವರೇ, ಆರಾಧ್ಯನು ರಾಧನೆ ನಿನ್ನ ಸನ್ನಿಧಿ ಸೇರಲಿ. ಅಖಿಲ ಸೃಷ್ಟಿಯ ಕರ್ತೃದೇವಗೆ ಪರಮ ಪೂಜೆಯ ಅರ್ಪಣೆ. ಅಖಿಲ ಸೃಷ್ಟಿಯ ಕರ್ತೃದೇವಗೆ ಪರಮ ಪೂಜೆಯ ಅರ್ಪಣೆ. ಯೋಗ್ಯ ಯುಕ್ತದ ಯಾಗವಿದುವೆ, ಯೋಗ್ಯ ಯುಕ್ತದ ಯಾಗವಿದುವೆ, ಯೋಗ್ಯ ಯುಕ್ತದ ಯಾಗವಿದುವೆ, ಯೋಗ್ಯ ಯುಕ್ತದ ಯಾಗವಿದುವೆ. ಪ್ರಾರ್ಥಿಸೋಣ. ಪ್ರಭುವಿನ ಶಾಂತಿ ನಮ್ಮೊಂದಿಗಿರಲಿ. ಪಿತಾಸುಧ ಪವಿತ್ರಾತ್ಮರಾದ ಸರ್ವೇಶ್ವರ, ನಿಮ್ಮ ಪರಮ ಪೂಜ್ಯ ತ್ರಿತ್ವದ ಆರಾಧ್ಯ ನಾಮವು ಎಲ್ಲ ದರಗಳಿಂದ ಸ್ತುತಿಯನ್ನು, ಎಲ್ಲ ನಾಲಿಗೆಗಳಿಂದ ಕೃತಜ್ಞತೆಯನ್ನು, ಎಲ್ಲ ಸೃಷ್ಟಿಗಳಿಂದ ಮಹಿಮೆಯನ್ನು ಪಡೆಯಲು ಯೋಗ್ಯವಾಗಿವೆ. ಏಕೆಂದರೆ ನೀವು ವಿಶ್ವವನ್ನು ಅದರಲ್ಲಿರುವ ಎಲ್ಲವನ್ನು ಕರುಣೆಯಿಂದ ಸೃಷ್ಟಿಸಿ ಮಾನವ ಕುಲಕ್ಕೆ ಆನಂದ ಕೃಪೆಯನ್ನು ಸುರಿಸಿದರೆ ಸಹಸ್ರಾರು ಸ್ವರ್ಗ ನಿವಾಸಿಗಳು ಮತ್ತು ಅಸಂಖ್ಯಾತ ದೂತರು ಮಹೋನ್ನತರಾದ
ನಿಮ್ಮ ಸನ್ನಿಧಿಯಲ್ಲಿ ಸಾಷ್ಟಾಂಗವರೆಗೆ ಆರಾಧಿಸುತ್ತಾರೆ. ಅಗ್ನಿಯಂದೇ ಪ್ರಜ್ವಲಿಸುವ ದೂತ ಸಮೂಹಗಳು ನಿಮ್ಮ ನಾಮಕ್ಕೆ ಮಹಿಮೆಯನ್ನು ಸಲ್ಲಿಸುತ್ತೇವೆ. ಪೀಡದೂದರು, ಪ್ರಬುದ್ಧ ದೂತರು ಒಡೆಯರಾದ ನಿಮಗೆ ಆರಾಧನೆಯನ್ನು ಸಲ್ಲಿಸುತ್ತಾರೆ. ಹೊಸನ ಯೇಸುವಿನ ನಾಮಕ್ಕೆ, ಹೊಸನ 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 ಯೇಸುವಿನ ನಾಮಕ್ಕೆ, ಹೊಸನ ಹೊಸನ ಹೊಸನ. ಪರಿಶುದ್ಧ ಪರಿಪೂರ್ಣ ಪರಮಶಕ್ತ ಸೇನೆಗಳ ದೇವರಾದ ಕರ್ತರು ನೀನೇ. ಈಯ ಪರ ತುಂಬಿದೆ ನಿನ್ನ ಮಹಿಮೆ, ಸ್ತುತಿ ಸ್ತೋತ್ರ ವಂದನೆ ನಿಮಗೆ ಸದಾ. ಹೋಸಾನ ಹೋಸಾನ ದಾವೀದ ಪುತ್ರನಿಗೆ ಹೋಸಾನ, ಹೋಸಾನ ಹೋಸಾನ ದಾವೀದ ಪುತ್ರನಿಗೆ ಹೋಸಾನ. ಕರ್ತನ ನಾಮದಲ್ಲಿ ಬಂದವರು ದೇವಾದಿ ದೇವನಿಗೆ ಹೋಸಾನ. ಯುಗ ಯುಗದಲ್ಲೂ ಜೀವಿಸುವ ಯೇಸುವೆ ನಿಮಗೆ ಸ್ತುತಿ ಸ್ತೋತ್ರ. ಹೋಸಾನ ಹೋಸಾನ ಕನ್ಯಾ ತನಯಗೆ ಹೋಸಾನ, ಹೋಸಾನ ಹೋಸಾನ ಕನ್ಯಾ ತನಯಗೆ ಹೋಸಾನ. ಪ್ರಭುವಾದ ದೇವರೇ, ನಿಮ್ಮ ಪ್ರಿಯ ಸುಧರು ನಮಗೆ ಕಲಿಸಿದಂತೆ ಅವರು ಅನುಭವಿಸಿದ ಯಾತನೆಗಳ ಸ್ಮರಣೆಯನ್ನು ನಾವು ಆಚರಿಸುವೆವು. ಪ್ರಭು ಯೇಸು ತನ್ನನ್ನು ಪರಾಧೀನ ಮಾಡಲಾದ ರಾತ್ರಿಯಲ್ಲಿ ತನ್ನ ನಿರ್ಮಲವಾದ ಕರಗಳಲ್ಲಿ ರೊಟ್ಟಿಯನ್ನೆತ್ತಿಕೊಂಡು ಸ್ವರ್ಗದೆಡೆಗೆ ಆರಾಧ್ಯನಾದ ಪಿತನೇ, ನಿಮ್ಮೊಳಗೆ ಕಣ್ಣುಗಳೆನ್ನೆತ್ತಿ ಆಶೀರ್ವದಿಸಿ ವಿಭಜಿಸಿ ಶಿಷ್ಯರಿಗೆ ನೀಡುತ್ತಾ ಹೀಗೆಂದರು, ಇದು ನಿಮ್ಮ ಪಾಪ ಪರಿಹಾರಕ್ಕಾಗಿ ವಿಭಜಿಸಲ್ಪಡುವ ನನ್ನ ಶರೀರವಾಗಿದೆ. ನೀವೆಲ್ಲರೂ ಇದರಿಂದ ಪಡೆದು ಪೂಜಿಸಿರಿ. ಆರಾಧನೆ 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 ಆರಾಧನೆ.
ತಂದೆ ಈ ಪಾನಪಾತ್ರೆಯನ್ನು ತೆಗೆದುಕೊಂಡು ಕೃತಜ್ಞತಾ ಸ್ತೋತ್ರವನ್ನು ಸಲ್ಲಿಸಿ ಆಶೀರ್ವದಿಸಿ ಅವರಿಗೆ ನೀಡುತ್ತಾ ಹೀಗೆಂದರು, ಇದು ಅನೇಕರ ಪಾಪ ಪರಿಹಾರಕ್ಕಾಗಿ ಸುರಿಸಲ್ಪಡುವ ಹೊಸ ಒಡಂಬಡಿಕೆಯ ನನ್ನ ರಕ್ತವಾಗಿದೆ. ನೀವೆಲ್ಲರೂ ಇದರಿಂದ ಪಡೆದು ಪಾನ ಮಾಡಿರಿ. ಆರಾಧನೆ 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 ಆರಾಧನೆ. ನಾನು ಈಗ ಮಾಡಿದನ್ನು ನೀವು ನನ್ನ ನಾಮದಲ್ಲಿ ಒಂದುಗೂಡುವಾಗ ನನ್ನ ಸ್ಮರಣಗಾಗಿ ಆಚರಿಸಿರಿ. ಯೇಸುವಿನ ಮರಣವ ಜಗಕ್ಕೆ ಸಾರುತ್ತೇವೆ, ಅವರ ಪುನರುತ್ಥಾನವ ಕೊಂಡಾಡುತ್ತೇವೆ, ಅವರ ಪುನರಾಗಮನವನ್ನು ನಿರೀಕ್ಷಿಸುತ್ತೇವೆ, ಅವರ ಪುನರಾಗಮನವನ್ನು ನಿರೀಕ್ಷಿಸುತ್ತೇವೆ. ಪ್ರಭುವೇ ಶಕ್ತರಾದ ದೇವರೇ, ಅಖಿಲ ಧರ್ಮಸಭೆಯ ಅಧಿಪರು, ಆಚಾರ್ಯ ಶ್ರೇಷ್ಠರು ಆದ ನಮ್ಮ ಜಗದ್ಗುರು ಪರಮ ಪೂಜ್ಯ ಪೋಪ್ ಫ್ರಾನ್ಸಿಸ್ ಅವರಿಗಾಗಿಯೂ, ನಮ್ಮ ಧರ್ಮಾಧ್ಯಕ್ಷರಾದ ಪರಮ ಪೂಜ್ಯ ಬಿಷಪ್ ಪೀಟರ್ ಪೋಲ್ ಸಲ್ದಾನ, ಬಿಷಪ್ ಲಾರೆನ್ಸ್ ಅವರಿಗಾಗಿಯೂ, ಪವಿತ್ರ ಧರ್ಮಸಭೆಗಾಗಿಯೂ, ಯಾಜಕರು, ಆಡಳಿತಗಾರು, ಅಧಿಕಾರಿಗಳು ಮುಂದಾದವರಿಗಾಗಿಯೂ ಈ ಬಲಿಪೂಜೆಯನ್ನು ಸ್ವೀಕರಿಸಿರಿ. ಪ್ರಭುವೇ, ಈ ಬಲಿಪೂಜೆಯನ್ನು ಸ್ವೀಕರಿಸಿರಿ. ಎಲ್ಲ ಪ್ರವಾದಿಗಳ ಪ್ರೇಷ್ಠರ ಹುತಾತ್ಮರ ವಂದನೀಯರ ಗೌರವಕ್ಕಾಗಿಯೂ, ನಿಮ್ಮ ಸನ್ನಿಧಿಯಲ್ಲಿ ಪ್ರೀತಿಪಾತ್ರರಾದ ನೀತಿವಂತರು, ಪುಣ್ಯದರು, ಅದೆಲ್ಲ ಪಿತಾಮಹರಿಗಾಗಿಯೂ ಈ ಬಲಿಪೂಜೆಯನ್ನು ಸ್ವೀಕರಿಸಿರಿ. ಪ್ರಭುವೇ, ಈ ಬಲಿಪೂಜೆಯನ್ನು ಸ್ವೀಕರಿಸಿರಿ. ದುಃಖಿತರು, ದರಿದ್ರರು, ಪೀಡಿತರು, ರೋಗಿಗಳು, ದೀನರು ಅದೆಲ್ಲರಿಗಾಗಿಯೂ, ನಿಮ್ಮ ನಾಮದಲ್ಲಿ ನಮ್ಮಂದ ಗೆಲಿದ ಎಲ್ಲ ಮೃತರಿಗಾಗಿಯೂ, ನಿಮ್ಮ ಕಾರಣವನ್ನು ಭರವಸೆಯಿಂದ ಕಾದಿರುವ ಈ ಜನತೆಗಾಗಿಯೂ, ಅನರ್ಹನಾದ ನನಗಾಗಿಯೂ ಈ ಬಲಿಪೂಜೆಯನ್ನು ಸ್ವೀಕರಿಸಿರಿ. ಪ್ರಭುವೇ, ಈ ಬಲಿಪೂಜೆಯನ್ನು ಸ್ವೀಕರಿಸಿರಿ. ಮೌನವಾಗಿ ಭಯಭಕ್ತಿಯಿಂದ ಪ್ರಾರ್ಥಿಸಿರಿ. ಪ್ರಭುವಿನ ಶಾಂತಿ ನಮ್ಮೊಡನಿರಲಿ. ಪ್ರಭುವೇ, ನಿಮ್ಮ ಪವಿತ್ರಾತ್ಮರ ಆಗಮನವಾಗಿಲಿ. ಎಲ್ಲರೆದ್ದು ನಿಂತುಕೊಳ್ಳೋಣ. ಅಗ್ನಿಯ ನಾಳವಾಗಿ ಅಭಿಷೇಕ ಮಾಡಬನ್ನಿ, ಪಾವನ ಆತ್ಮರೇ ಬೇಗ ಇಳಿದು ಬನ್ನಿ. ಅಗ್ನಿಯ ನಾಳವಾಗಿ
ಅಭಿಷೇಕ ಮಾಡ ಬನ್ನಿ ಪಾವನಾತ್ಮರೇ ಬೇಗ ಇಳಿದು ಬನ್ನಿ. പവിത്രാത്മരേ പവിത്രാത്മരേ ഈ ബലിവസ്തുക്കളുടെ മേലെ ഈ ബലിവസ്തുക്കളുടെ മേലെ ഈ ബലിപീഠത്തിന്മേലെ ഈ ബലിപീഠದ ಮೇಲೆ ദൈവജനത്തിന്റെ മേലെ ഈ ദൈവജനತೆಯ ഈ ಮೇಲೆ ആലയത്തിന്റെ മേലെ ഈ ആലಯದ ಮೇಲೆ അഗ്നിയായി ಅಭಿಷೇಕವಾಗಿ ಇಳಿದು ಬಂದಿರಿ. ಈಗ ಇಳಿದು ಬನ್ನಿರಿ. ಅಗ್ನಿಯ ನಾಳವಾಗಿ ಅಭಿಷೇಕ ಮಾಡ ಬನ್ನಿ ಪಾವನಾತ್ಮರೇ ಬೇಗ ಇಳಿದು ಬನ್ನಿ. ಅಗ್ನಿಯ ನಾಳವಾಗಿ ಅಭಿಷೇಕ ಮಾಡ ಬನ್ನಿ ಪಾವನಾತ್ಮರೇ ಬೇಗ ಇಳಿದು ಬನ್ನಿ. ഹല്ലേലൂയ ಹಲ್ಲೆಲೂಯಾ 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 ಹಲ್ಲೆಲೂಯಾ. എല്ലാ പ്രാർത്ഥനാ നിയോഗങ്ങളുടെ മേലെ ಪ್ರಾರ್ಥನಾ ಕೋರಿಕೆಗಳ ಮೇಲೆ എല്ലാ കുടുംബങ്ങളുടെ മേലെ ಎಲ್ಲ കുടുംബಗಳ ಮೇಲೆ എല്ലാ രോഗികളുടെ മേലെ ಎಲ್ಲ ರೋಗಿಗಳ ಮೇಲೆ എല്ലാ വേദനിക്കുന്ന മക്കളുടെ മേലെ ವೇದನಿಸುವಂತ ಎಲ್ಲಾ ಮಕ್ಕಳ ಮೇಲೆ അഭിഷേകമായി ಅಗ್ನಿಯಾಗಿ ಬೇಗ ಇಳಿದು ಬಂದಿರಿ. ಇಳಿದು ಬನ್ನಿರಿ. ಹಲ್ಲೆಲೂಯಾ 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 ಸರಿ ಹಲ್ಲೆಲೂಯಾ 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 ಹಲ್ಲೆಲೂಯಾ. ಸಜೀವവും ಪವಿತ್ರവും ಜೀವದಾಯಕವಾಗಿರುವ ನಿಮ್ಮ ನಾಮಕ್ಕೆ ಸ್ತುತಿ ಕೃತಜ್ಞತೆ ಆದರ ಆರಾಧನೆಗಳನ್ನು ನಾವು ಸಲ್ಲಿಸುವೆವು ಇಂದಿಗೂ ಎಂದಿಗೂ ಸದಾ ಕಾಲಕ್ಕೂ. ಆಮೆನ್. ಪ್ರಭುವೇ ಅನುಗ್ರಹಿಸಿರಿ. ನಮ್ಮ ಪ್ರಭುವಾದ ದೇವರೇ, ನಾವು ಅನರ್ಹರು, ಸಂಪೂರ್ಣವಾಗಿ ಅನರ್ಹರು. ಆದರೂ ಸುತರವೂ ಪವಿತ್ರವೂ ಜೀವದಾಯಕವೂ ದೈವಿಕವೂ ಆದ ಈ ಪವಿತ್ರ ರಹಸ್ಯಗಳ ಕಡೆಗೆ ನಿಮ್ಮ ಕಾರುಣ್ಯವು ನಮ್ಮಂದು ಬರುವಂತೆ ಮಾಡಿದೆ. ಪ್ರಭು ಯೇಸು ಕ್ರಿಸ್ತರೇ, ನಿಮ್ಮ ಪವಿತ್ರ ನಾಮಕ್ಕೆ ಮಹಿಮೆಯು, ಒಡೆಯರಾದ ನಿಮಗೆ ಆರಾಧನೆಯು ಸದಾ ಕಾಲವೂ ಸಲ್ಲಲಿ. ಸಜೀವವು ಜೀವದಾಯಕವೂ ಆದ ರೊಟ್ಟಿಯು ಸ್ವರ್ಗಲೋಕದಿಂದ ಇಳಿದು ಬಂದಿದೆ ಮತ್ತು ಅಖಿಲ ಲೋಕಕ್ಕೆ ಜೀವ ಬೀಯುತ್ತದೆ. ಇದನ್ನು ಭುಜಿಸುವವರು ಮರಣ ಹೊಂದುವುದಿಲ್ಲ, ಬದಲಾಗಿ ಪಾಪ ವಿಮೋಚನೆಯನ್ನು, ಆತ್ಮೋದ್ಧಾರವನ್ನು, ನಿತ್ಯ ಜೀವವನ್ನು ಪಡೆಯುವರು. ಆರಾಧನಾ 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 ಆರಾಧನಾ
ನಮ್ಮ ಪ್ರಭುವಾದ ಯೇಸು ಕ್ರಿಸ್ತರ ಕೃಪೆಯು, ಪಿತನಾದ ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಮ್ಮೆಲ್ಲರೊಂದಿಗೆ ಇರಲಿ, ಇಂದಿಗೂ ಎಂದಿಗೂ ಸದಾ ಕಾಲಕ್ಕೂ. ಆಮೇನ್. ನಮ್ಮ ರಕ್ಷಕರ ಮೌಲ್ಯವಾದ ಶರೀರ ರಕ್ತಗಳನ್ನು ನಾವೆಲ್ಲರೂ ರೂಪಾಧ್ಯಕ್ಷಗಳಿಂದ ಸಮೀಪಿಸೋಣ. ಪಶ್ಚಾತ್ತಾಪದ ಭರವಸೆಯೊಂದಿಗೆ ಅಪರಾಧಗಳಿಂದ ದೂರವಿರೋಣ. ನಮ್ಮ ಪಾಪಗಳ ಕುರಿತು ಪಶ್ಚಾತ್ತಾಪಿಸಿ ಸಹೋದರರ ತಪ್ಪುಗಳನ್ನು ಕ್ಷಮಿಸೋಣ. ನಾವು ಸಕಲಕ್ಕೂ ಒಡೆಯನಾದ ದೇವರಲ್ಲಿ ಕೃಪೆಯನ್ನು, ವಿಮೋಚನೆಯನ್ನು ಬೇಡಿಕೊಳ್ಳೋಣ. ಕರ್ತರೇ, ನಿಮ್ಮ ದಾಸರ ಪಾಪಗಳನ್ನು ಅಪರಾಧಗಳನ್ನು ಕ್ಷಮಿಸಿರಿ. ನಾವು ಭಿನ್ನತೆಗಳನ್ನು, ಕಲಹಗಳನ್ನು ತ್ಯಜಿಸಿ ಅಂತರಂಗವನ್ನು ಶುದ್ಧಗೊಳಿಸೋಣ. ಕರ್ತರೇ, ನಿಮ್ಮ ದಾಸರ ಪಾಪಗಳನ್ನು ಅಪರಾಧಗಳನ್ನು ಕ್ಷಮಿಸಿರಿ. ವೈಮನಸ್ಸಿ ಹಾಗೂ ದ್ವೇಷಗಳನ್ನು ನೀಗಿಸಿ ನಮ್ಮ ಆತ್ಮಗಳನ್ನು ಪಾವನಗೊಳಿಸೋಣ. ಕರ್ತರೇ, ನಿಮ್ಮ ದಾಸರ ಪಾಪಗಳನ್ನು ಅಪರಾಧಗಳನ್ನು ಕ್ಷಮಿಸಿರಿ. ಪರಮ ಪ್ರಸಾದವನ್ನು ಸ್ವೀಕರಿಸಿ ಪವಿತ್ರಾತ್ಮರಿಂದ ಪಾವನರಾಗೋಣ. ಕರ್ತರೇ, ನಿಮ್ಮ ದಾಸರ ಪಾಪಗಳನ್ನು ಅಪರಾಧಗಳನ್ನು ಕ್ಷಮಿಸಿರಿ. ಐಕ್ಯ ಮತ್ತು ಅನ್ಯೋನ್ಯತೆಯಿಂದ ಪವಿತ್ರ ರಹಸ್ಯಗಳಲ್ಲಿ ಪಾಲ್ಗೊಳ್ಳೋಣ. ಕರ್ತರೇ, ನಿಮ್ಮ ದಾಸರ ಪಾಪಗಳನ್ನು ಅಪರಾಧಗಳನ್ನು ಕ್ಷಮಿಸಿರಿ. ಕರ್ತರೇ, ಇವು ನಮ್ಮ ಶರೀರಗಳ ಉತ್ಥಾನಕ್ಕೂ ಆತ್ಮಗಳ ಉದ್ಧಾರಕ್ಕೂ ಕಾರಣವಾಗಲಿ, ನಿತ್ಯ ಜೀವಕ್ಕೂ ಕಾರಣವಾಗಲಿ ಎಂದೆಂದಿಗೂ. ಆಮೇನ್. ಪ್ರಾರ್ಥಿಸೋಣ. ಪ್ರಭುವಿನ ಶಾಂತಿ ನಮ್ಮೊಂದಿಗಿರಲಿ. ಪ್ರಭುವಾದ ದೇವರೇ, ಕರುಣೆಯಿಂದ ನೀವು ನಮಗಿದ್ದ ದೃಢ ನಂಬಿಕೆಯಿಂದ ನಿಮ್ಮ ಸನ್ನಿಧಿಯಲ್ಲಿ ಸದಾ ಕಾಲವು ನಿರ್ಮಲ ಹೃದಯರು, ಪ್ರಸನ್ನವದನರು, ನಿಷ್ಕಳಂಕರು ಆಗಿ ನಡೆಯುವಂತೆ ನಮ್ಮನ್ನು ಯೋಗ್ಯರನ್ನಾಗಿ ಮಾಡಿರಿ. ನಾವೆಲ್ಲರೂ ಒಂದಾಗಿ ನಿಮ್ಮಲ್ಲಿ ಮೊರೆಯಿಟ್ಟು ಹೀಗೆ ಪ್ರಾರ್ಥಿಸುವೆವು. ಪರಲೋಕದಲ್ಲಿರುವ ನಮ್ಮ ತಂದೆ, ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ. ನಿಮ್ಮ ರಾಜ್ಯ ಬರಲಿ. ನಿಮ್ಮ ಚಿತ್ತ ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ಕೊಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಏಕೆಂದರೆ ರಾಜ್ಯಭಾರವೋ, ಅಧಿಕಾರವೋ, ಮಹಿಮೆಯೋ ನಿಮ್ಮದೇ ಆಗಿದೆ. ಆಮೇನ್. ಪ್ರಭುವಿನ ಶಾಂತಿ ನಿಮ್ಮೊಂದಿಗೆ ಇರಲಿ, ನಿಮ್ಮೊಂದಿಗೂ ನಿಮ್ಮ ಆತ್ಮದೊಂದಿಗೂ ಇರಲಿ. ಪರಮ ಪ್ರಸಾದವನ್ನು ಪರಿಶುದ್ಧ ಜನರು ಸ್ವೀಕರಿಸಲಿ. ಏಕಮಾತ್ರ ಪಿತೃ ಪರಿಶುದ್ಧರು, ಏಕಮಾತ್ರ ಪುತ್ರರು ಪರಿಶುದ್ಧರು, ಏಕಮಾತ್ರ ಪವಿತ್ರಾತ್ಮರು ಪರಿಶುದ್ಧರು. ಪಿತನಿಗೂ ಸುತನಿಗೂ ಪವಿತ್ರಾತ್ಮನಿಗೂ ಎಂದೆಂದಿಗೂ ಮಹಿಮೆಯಾಗಲಿ. ಆಮೇನ್. ನೀವು ಜೀವಂತ ದೇವರನ್ನು ಕೊಂಡಾಡಿರಿ. ಧರ್ಮಸಭೆಯಲ್ಲಿ ದೇವರಿಗೆ ಮಹಿಮೆಯಾಗಲಿ. ಎಲ್ಲ ಕಾಲದಲ್ಲೂ ಎಲ್ಲ ವೇಳೆಯಲ್ಲೂ ಅವರ ಕೃಪೆಯು ಕರುಣೆಯು ನಮ್ಮ ಮೇಲೆ ಇರಲಿ. ಪ್ರಭು ಯೇಸು ಕ್ರಿಸ್ತರ ಜೀವದಾಯಕ ಕೃಪಾವರವು ಅವರ ಕರುಣೆಯಿಂದ ನಮ್ಮೆಲ್ಲರಲ್ಲಿಯೂ ಸಂಪೂರ್ಣವಾಗಿಲಿ, ಇಂದಿಗೂ ಎಂದಿಗೂ ಸದಾ ಕಾಲಕ್ಕೂ. ಆಮೇನ್. ಸಹೋದರರೇ, ಸ್ವರ್ಗರಾಜ್ಯದ ಭರವಸೆಯೊಂದಿಗೆ ದೇವಪುತ್ರರ ಶರೀರವನ್ನು ಸ್ವೀಕರಿಸಲು ಮತ್ತು ಅವರ ರಕ್ತವನ್ನು ಪಾನ ಮಾಡಲು ಧರ್ಮಸಭೆಯು ನಿಮ್ಮನ್ನು ಆಹ್ವಾನಿಸುತ್ತಿದೆ. ಕ್ರಿಸ್ತರ ಶರೀರವು ರಕ್ತವು ಋಣಗಳ ಪರಿಹಾರಕ್ಕೂ ನಿತ್ಯ ಜೀವನಕ್ಕೂ ಕಾರಣವಾಗಲಿ. ಜೀವವಾಗಿರುವ ದೇವ, ಜೀವ ನೀಡುವ ದೇವ,
ಪ್ರಭು ಯೇಸು ದೇವಾ, ಜೀವವಾಗಿರುವ ದೇವ, ಜೀವ ನೀಡುವ ದೇವ, ಪ್ರಭು ಯೇಸು ದೇವಾ. ನನ್ನಲ್ಲಿ ವಾಸಿಸು, ನನ್ನ ನೀ ಸ್ವಂತವಾಗಿಸು, ನನ್ನ ನೆರಳಾಗಿ ಇರಲು ಬಾದೊರೆ. ನನ್ನಲ್ಲಿ ವಾಸಿಸು, ನನ್ನ ನೀ ಸ್ವಂತವಾಗಿಸು, ನನ್ನ ನೆರಳಾಗಿ ಇರಲು ಬಾದೊರೆ. ನನ್ನ ಮನವು ನಿನ್ನ ಕಾದಿದೆ, ನನ್ನ ಹೃದಯ ನಲಿದಾಡಿದೆ, ನಾನಿನ್ನಲ್ಲಿ ಒಂದಾಗುವೆ ದೇವಾ. ನನ್ನ ಮನವು ನಿನ್ನ ಕಾದಿದೆ, ನನ್ನ ಹೃದಯ ನಲಿದಾಡಿದೆ, ನಾನಿನ್ನಲ್ಲಿ ಒಂದಾಗುವೆ ದೇವಾ. ನನ್ನ ಮನವು ನಿನ್ನ ಕಾದಿದೆ, ನನ್ನ ಹೃದಯ ನಲಿದಾಡಿದೆ, ನಾನಿನ್ನಲ್ಲಿ ಒಂದಾಗುವೆ ದೇವಾ. ನನ್ನ ಮನವು ನಿನ್ನ ಕಾದಿದೆ, ನನ್ನ ಹೃದಯ ನಲಿದಾಡಿದೆ, ನಾನಿನ್ನಲ್ಲಿ ಒಂದಾಗುವೆ ದೇವಾ. ಹಕ್ಕಿಗಳು ಸಂಜೆಯಲ್ಲಿ ಗೂಡನ್ನು ಸೇರಲು, ನಿನ್ನ ಸನ್ನಿಧಿಯಲ್ಲಿ ನಾನು ಪ್ರಾರ್ಥಿಸುವೆ. ಅತಿ ಆನಂದದಿಂದ ನಿನ್ನ ಸ್ತುತಿ ಮಾಡುವೆ, ನಿನ್ನ ಜೊತೆಯಾಗಿ ನಾ ಬಾಳುವೆ ದೇವಾ. ಅತಿ ಆನಂದದಿಂದ ನಿನ್ನ ಸ್ತುತಿ ಮಾಡುವೆ, ನಿನ್ನ ಜೊತೆಯಾಗಿ ನಾ ಬಾಳುವೆ ದೇವಾ. ನನ್ನ ಮನವು ನಿನ್ನ ಕಾದಿದೆ, ನನ್ನ ಹೃದಯ ನಲಿದಾಡಿದೆ, ನಾನಿನ್ನಲ್ಲಿ ಒಂದಾಗುವೆ ದೇವಾ. ನನ್ನ ಮನವು ನಿನ್ನ ಕಾದಿದೆ, ನನ್ನ ಹೃದಯ ನಲಿದಾಡಿದೆ, ನಾನಿನ್ನಲ್ಲಿ ಒಂದಾಗುವೆ ದೇವಾ. ಜೀವವಾಗಿರುವ ದೇವಾ, ಜೀವ ನೀಡುವ ದೇವಾ, ಪ್ರಭು ಯೇಸು ದೇವಾ. ಜೀವವಾಗಿರುವ ದೇವಾ, ಜೀವ ನೀಡುವ ದೇವಾ, ಪ್ರಭು ಯೇಸು ದೇವಾ. ನನ್ನಲ್ಲಿ ವಾಸಿಸು, ನನ್ನ ನೀ ಸ್ವಂತವಾಗಿಸು, ನನ್ನ ನೆರಳಾಗಿ ಇರಲು ಬಾದೊರೆ. ನನ್ನಲ್ಲಿ ವಾಸಿಸು, ನನ್ನ ನೀ ಸ್ವಂತವಾಗಿಸು, ನನ್ನ ನೆರಳಾಗಿ ಇರಲು ಬಾದೊರೆ. ನನ್ನ ಮನವು ನಿನ್ನ ಕಾದಿದೆ, ನನ್ನ ಹೃದಯ ನಲಿದಾಡಿದೆ, ನಾನಿನ್ನಲ್ಲಿ ಒಂದಾಗುವೆ ದೇವಾ. ನನ್ನ ಮನವು ನಿನ್ನ ಕಾದಿದೆ, ನನ್ನ ಹೃದಯ ನಲಿದಾಡಿದೆ, ನಾನಿನ್ನಲ್ಲಿ ಒಂದಾಗುವೆ ದೇವಾ. ನನ್ನ ಮನವು ನಿನ್ನ ಕಾದಿದೆ, ನನ್ನ ಹೃದಯ ನಲಿದಾಡಿದೆ, ನಾನಿನ್ನಲ್ಲಿ ಒಂದಾಗುವೆ ದೇವಾ. ನನ್ನ ಮನವು ನಿನ್ನ ಕಾದಿದೆ, ನನ್ನ ಹೃದಯ ನಲಿದಾಡಿದೆ, ನಾನಿನ್ನಲ್ಲಿ ಒಂದಾಗುವೆ ದೇವಾ. ನಾನಿನ್ನಲ್ಲಿ ಒಂದಾಗುವೆ ದೇವಾ. ನಾನಿನ್ನಲ್ಲಿ ಒಂದಾಗುವೆ ದೇವಾ.
യേശുവിന് നമുക്ക് നന്ദിയും സ്തുതിയും പറയാം. ಯೇಸುವಿಗೆ ಕೃತಜ್ಞತೆಯನ್ನು ಸ್ತುತಿಯನ್ನು ಹೇಳುವ. അവിടുത്തെ വലിയ അഭിഷേകത്തിന് നമുക്ക് നന്ദി പറയാം. ಅಲ್ಲಿನ ಅತಿಯಾದ അനുഗ്രഹಕ್ಕಾಗಿ ಕೃತಜ್ಞತೆ ಹೇಳುವ. അവിടുത്തെ ബലിയിൽ പങ്കുചേരുവാനുള്ള യോഗ്യത ലഭിച്ചതിനെ ഓർത്തുകൊണ്ട് ಆತನ ಬಲಿಯಲ್ಲಿ ಪಾಲ್ಗೊಳ್ಳಲು ಲಭಿಸಿದ ಯೋಗ್ಯತೆಯನ್ನು ನೆನೆಸುತ್ತಾ അവിടെ നമ്മിൽ വസിക്കുന്നതിനെ ഓർത്ത് ಆತನು ನಮ್ಮೊಳಗೆ ಜೀವಿಸುತ್ತಿದ್ದಾನೆಂದು ನೆನೆಸುತ್ತಾ അവിടുത്തെ സാന്നിധ്യത്താൽ നമുക്ക് അഭിഷേകം നൽകുന്നതിനെ ഓർത്ത് ಆತನ ಸಾನ್ನಿಧ್ಯದಿಂದ ನಾವು ಅಭಿಷೇಕದಿಂದ ತುಂಬುವುದರಿಂದ യേശുവേ വന്ദനേ, ಯೇಸುವೇ ವಂದನೆ, യേശുവേ ആരാധನೆ, ಯೇಸುವೇ ಆರಾಧನೆ, യേശുവേ സ്തുതി, ಯೇಸುವೇ ಸ್ತುತಿ, യേശുവേ മഹിമೆ, ಯೇಸುವೇ ಮಹಿಮೆ, യേശുവേ സ്തോത്ര, ಯೇಸುವೇ ಸ್ತೋತ್ರ. ഹല്ലേലൂയ, 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 ഹല്ലേലൂയ. ഹല്ലേലൂയ. എല്ലാവരും എദ്ദിനെടുക്കൊള്ളില്ലേ. പരിപാവന ബലി പൂജയലി ಸುರನಾದನಮೆ ಸಿದ ನಮಗೆ ಪರಿಪೂಜಿದವಿ ರಹಸ್ಯಗಳು ಪಾವನ ಜೀವನ ನೀಡಿರಲಿ. ನಮನ ನಮನ ಶಿರವಾಗಿ ನಮನ ದೈವಿಕ ರಾಜ್ಯ ಮಹತ್ತದ್ದಳು ದೈವಾನಂದವ ಪಡೆದಿರಲು ಸುರಗಣ ಜೊತೆಯಲ್ಲಿ ನಿಂತಿರಲು ಸುರವರ ನೀಡಲೆ ನಮಗೊಂದು ನಮನ ನಮನ ಶಿರವಾಗಿ ನಮನ ಪಾವನ ಸಭೆಯ ತನಯರಲಿ ಸರ್ವ ಸಮಸ್ತ ಜನಗಾಂಧಲಿ ಈಶನ ವರಮಳೆ ಸುರಿದಿರಲಿ ಇಂದು ಎಂದಿಗೂ ಎಂದೆಂದಿಗೂ. ನಮನ ನಮನ ಶಿರವಾಗಿ ನಮನ 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 ಶಿರವಾಗಿ ನಮನ. ಪವಿತ್ರೀಕರಣದ ಬಲಿಪೀಠವೇ ವಂದನೆ, ನಮ್ಮ ಪ್ರಭುವಿನ ಸಮಾಧಿಯ ವಂದನೆ. ನಿನ್ನಿಂದ ನಾನು ಸ್ವೀಕರಿಸಿದ ಪರಮಪ್ರಸಾದವು ಕೃಣಗಳ ಪರಿಹಾರಕ್ಕೂ ಪಾಪಗಳ ವಿಮೋಚನಕ್ಕೂ ಕಾರಣವಾಗಲಿ. ಪುನಃ ಬಲಿಪೂಜೆಯನ್ನು ಅರ್ಪಿಸಲು ಬರುವನೋ ಇಲ್ಲವೋ ನಾನರಿಯನು. ಪ್ರೈಸ್ ದಿ ಲಾರ್ಡ್. Hallelujah, hallelujah, hallelujah. Praise the Lord. ಇವತ್ತು ಮೊದಲನೇ ಬಾರಿ ಯಾರು ಬಂದವರಿದ್ದಾರಾ? ಫಸ್ಟ್ ಟೈಮ್ ಪೈಲೆ ಬೋಟಿ ಕೊನೆಯ ಇಲ್ಲಿ ಆಸಾದ್ಗ್ಯಾಂಗ ಯಾರಿಲ್ಲ. ಪ್ರೈಸ್ ದಿ ಲಾರ್ಡ್. ಹಾಗಾದರೆ ಸುವಾರ್ತೆಗಾಗಿ ನೀವು ಕೆಲಸ ಮಾಡಲಿಲ್ಲ ಅಂತ ಆಯಿತು, ಯಾರು ಬರಲಿಲ್ಲ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಸೆಪ್ಟೆಂಬರ್ ತಿಂಗಳಲ್ಲಿ ಹೇಳಿದಂಥ 8ನೇ ತಾರೀಕಿನದ್ದು ನಾವು ಅನೌನ್ಸ್ ಮಾಡಿದಂಥ ಧ್ಯಾನಕೂಟ ರದ್ದಾಗಿದೆ. ಇಲ್ಲ, ಆ ದಿವಸ ನಮ್ಮ ಹಬ್ಬದ ದಿನವಾಗಿದ್ದರಿಂದ ನಾವು ಆ ಧ್ಯಾನಕೂಟವನ್ನು ರದ್ದುಗೊಳಿಸಿದ್ದೇವೆ. ಆ ಧ್ಯಾನಕೂಟ ಇರುವುದಿಲ್ಲ ಸೆಪ್ಟೆಂಬರ್ 8ನೇ ತಾರೀಕಿನಂದು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಹಾಗೂ ಇಲ್ಲಿ ಪ್ರತಿ ಶುಕ್ರವಾರ ಧ್ಯಾನಕೂಟ ಇರುತ್ತದೆ. ಹಾಗೂ ಈ ಧ್ಯಾನಕೂಟದಲ್ಲಿ ನಿಮಗಾಗಿ ನಾವು ಪ್ರಾರ್ಥಿಸ್ತೇವೆ. ಇತರರನ್ನು ಕರ್ಕೊಂಡು ಬನ್ನಿ, ಇತರಿಗೂ ಸಂದೇಶವನ್ನು ನೀಡಿರಿ. ಪ್ರೈಸ್ ದಿ ಲಾರ್ಡ್. ಯಾರಿಗೂ ಸಾಕ್ಷಿ ನೀಡಲಿದೆಯಾ? ಯಾರಿಗಾದರೂ ಕೊನೆಗೆ ಸಾಕ್ಷಿ ದಿವಂಗಸಾಗಿ ಇಲ್ಲದ್ರೆ ನಾವು ಧ್ಯಾನಕೂಟವನ್ನು ನಾವು ಆರಂಭಿಸೋಣ.
ಇಲ್ಲಿ ನೀವು ಬಲಿಪೂಜೆಗಳನ್ನು ಕೊಡಬಹುದು. ಹಿಂದುಗಡೆಯಲ್ಲಿ ವಾಲಂಟಿಯರ್ಸ್ ಇದ್ದಾರೆ. ಹಾಗೂ ಇಲ್ಲಿ ಏನಾದರೂ ನಿಮಗೆ ಸಹಾಯ ಮಾಡಬೇಕಾದ್ರೆ ಆ ಸಹಾಯವನ್ನು, ಆ ಹಣವನ್ನು ಅಲ್ಲಿ ಕೊಟ್ಟು ರಸೀದಿಯನ್ನು ಪಡ್ಕೊಳ್ಬೋದು. ಹಾಗೂ ಧಾರ್ಮಿಕ ವಸ್ತುಗಳಲ್ಲಿ ಸಿಗುತ್ತವೆ, ಅದನ್ನು ನೀವು ತೆಗೆದುಕೊಳ್ಬಹುದು. ಎಲ್ಲರೂ ಹಾಗಾದರೆ ಈ ಆರಾಧನೆಯಲ್ಲಿ ಪಾಲ್ಗೊಳ್ಳೋಣ. ನಮ್ಮೆಲ್ಲ ಕೋರಿಕೆಗಳು, ನಮ್ಮೆಲ್ಲ ಬೇಡಿಕೆಗಳು ಸಮರ್ಪಣೆ ಮಾಡುತ್ತಾ ಈ ಯೂಟ್ಯೂಬ್ ಚಾನಲನ್ನು ವ್ಯೂವರ್ಸ್ ತುಂಬ ಜನ ಇದ್ದಾರೆ ಇವತ್ತು. ಅವರಿಗಾಗಿ ಒಂದು ಕರಗಳನ್ನು ಮೇಲಕ್ಕೆತ್ತಿ ಅವರಿಗಾಗಿ ಒಂದು ಗಳಿಗೆ ನಾವು ಪ್ರಾರ್ಥಿಸೋಣ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ, ಯೇಸುವೇ ಆರಾಧನೆ, ಯೇಸುವೇ ಮಹಿಮೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಅಪ್ಪ ತಂದೆ, ಈ ಆನ್ಲೈನಲ್ಲಿ ಯಾರೆಲ್ಲ ಈ ಧ್ಯಾನಕೂಟವನ್ನು ಆಲಿಸ್ತಾರೆ ಅವರೆಲ್ಲರನ್ನು ಆಶೀರ್ವದಿಸಿರಿ ಅಪ್ಪ ತಂದೆ. ಅವರೆಲ್ಲರ ಕೋರಿಕೆಗಳು ಏನೆಲ್ಲ ಅವರು ಹಾಕಿದ್ದಾರೆ ಅಪ್ಪ ತಂದೆ, ಆ ಎಲ್ಲ ಕೋರಿಕೆಗಳು ಈಡೇರಲಿ ಅಪ್ಪ ತಂದೆ. ಅವರಿಗೆ ಬೇಕಾದ ಯಾವುದೆಲ್ಲ ಸಹಾಯ ನಿಮ್ಮಿಂದ ಬೇಕೋ ಅದೆಲ್ಲವನ್ನು ನೀವು ದಯಪಾಲಿಸಿರಿ ಎಂದು ನಿಮ್ಮ ನಾಮದಲ್ಲಿ ಪ್ರಾರ್ಥಿಸ್ತಾ ಇದ್ದೇವೆ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಆರಾಧನೆಯಲ್ಲಿ ನಾವು ಪಾಲ್ಗೊಳ್ಳೋಣ. ನಿನ್ನಿಂದಾಗದ ಕಾರ್ಯವು ಒಂದೂ ಇಲ್ಲ, ನಿನ್ನಿಂದೆಲ್ಲವೂ ಸಾಧ್ಯವಯ್ಯ. ನಿನ್ನಿಂದಾಗದ ಕಾರ್ಯವು ಒಂದೂ ಇಲ್ಲ, ನಿನ್ನಿಂದೆಲ್ಲವೂ ಸಾಧ್ಯವಯ್ಯ. ಇದುವರೆಗೂ ನನ್ನ ನಡೆಸಿದ ಎಬಿನೇಸರ್ ನೀನೇ ಅಯ್ಯ. ಇದುವರೆಗೂ ನನ್ನ ನಡೆಸಿದ ಎಬಿನೇಸರ್ ನೀನೇ ಅಯ್ಯ. ಆರಾಧನೆ, 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 ಆರಾಧನೆ. ಚಪ್ಪಾಳೆ ತಟ್ಟುತ್ತಾ ಆಶ್ರಯವೋ ನೀನೇ యేసయ్య, ನನ್ನ ಆಧಾರವು ನೀನೇ యేసయ్య. ಆಶ್ರಯವೋ ನೀನೇ యేసయ్య, ನನ್ನ ಆಧಾರವು ನೀನೇ యేసయ్య. ಆಶ್ರಯವೋ ನೀನೇ యేసయ్య, ನನ್ನ ಆಧಾರವು ನೀನೇ యేసయ్య. ಆಶ್ರಯವು ನೀನೇ యేసయ్య, ನನ್ನ ಆಧಾರವು ನೀನೇ యేసయ్య. ಆರಾಧನೆ, 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 ಆರಾಧನೆ. ಎಲ್ಲರೂ ಎದ್ದು ನಿಂತುಕೊಂಡು ಕರಗಳನ್ನು ತಟ್ಟುತ್ತಾ ದೇವರನ್ನು ಮಹಿಮೆ ಪಡಿಸುವ. ಕಷ್ಟದ ದಿನದಿ ನನ್ನಯ ಜೊತೆಗಾರನೆ, ನನ್ನ ಕಣ್ಣೀರಿನ ಸಮಯದಲ್ಲಿ. ಕಷ್ಟದ ದಿನದಿ ನನ್ನಯ ಜೊತೆಗಾರನೆ, ನನ್ನ ಕಣ್ಣೀರಿನ ಸಮಯದಲ್ಲಿ. ನನ್ನ ಕಾಣುವ ನನ್ನ ಹಿರಿಯನೇ, ಎಲ್ರೋಹಿ ನೀನೇ ಅಯ್ಯ. ನನ್ನ ಕಾಣುವ ನನ್ನ ಒಡೆಯನೇ, ಎಲ್ರೋಹಿ ನೀನೇನಯ್ಯ. ಆರಾಧನೆ, 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 ಆರಾಧನೆ,
ಆರಾಧನೆ ಆರಾಧನೆ. ಹೋಗುವ ಮಾರ್ಗದಿ ನನ್ನ ನಡೆಸಿ ಬಂದೆ, ನಾನು ಕಲ್ಲಿಗೆ ತಗಲದಂತೆ. 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 ನನ್ನ ನಡೆಸಿದ ಸರ್ವಶಕ್ತನೇ ಎಲ್ ಶಡಾಯ್ ನೀನೇ ಅಯ್ಯ. ನನ್ನ ನಡೆಸಿದ ಸರ್ವಶಕ್ತನೇ ಎಲ್ ಶಡಾಯ್ ನೀನೇ ಅಯ್ಯ. ಆರಾಧನೆ 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 ಆರಾಧನೆ. ಆಶ್ರಯವೋ ನೀನೇ యేసయ్య, ನನ್ನ ಆಧಾರವು ನೀನೇ యేసయ్య. ಆಶ್ರಯವೂ ನೀನೇ యేసయ్య, ನನ್ನ ಆಧಾರವು ನೀನೇ యేసయ్య. ಪರಲೋಕವೆಲ್ಲ ನಿನ್ನದೇಸಯ್ಯ, ನಾನು ಕೂಡ ಅಲ್ಲಿಗೆ ಬರುವೇನಯ್ಯ. 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 ನೀ ಬೇಗನೆ ಬರಲಿರುವೆ, ಕೈ ಹಿಡಿದು ಕರೆದೊಯ್ಯುವೆ. 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 ಶಾಶ್ವತ ಕಾಲಕ್ಕೆ ನನ್ನನ್ನು ನೀನೇ ನಿಲ್ಲಿಸುವೆ. ಶಾಶ್ವತ ಕಾಲಕ್ಕೆ ನನ್ನನ್ನು ನೀನೇ ನಿಲ್ಲಿಸುವೆ. ಆರಾಧನೆ 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 ಹಾಲೆಲೂಯಾ 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 ಗಟ್ಟಿಯಾದ ಒಂದು ಚಪ್ಪಳೆ ಪ್ರಭುವಿಗೆ ಕೊಡುತ್ತ കണ്ണുകളോടെ നമുക്ക് യേശുവിലേക്ക് നോക്കാം. ಕಣ್ಣುಗಳನ್ನು ತೆರೆದು ಪ್ರಭು ಯೇಸುವನ್ನು ಕಾಣುವ. കരങ്ങൾ നമുക്ക് നെഞ്ചോട് ചേർത്ത് വയ്ക്കാം. ಕರಗಳನ್ನು ನಮ್ಮ ಹೃದಯದ ಮೇಲಿಟ್ಟುಕೊಂಡು നമ്മുടെ മുന്നിൽ നമുക്കായി വന്നിരിക്കുന്ന നമ്മുടെ കർത്താവായ ദൈവം ಇದಾ ನಮ್ಮ ಮಧ್ಯದಲ್ಲಿ ಬಂದಿರುವಂತಹ ನಮ್ಮ ಪ್ರಭು ಯೇಸು
അബ്രഹാത്തിൻ്റെയും ഇസ്ഹാക്കിൻ്റെയും യാക്കോബിൻ്റെയും ദൈവം. ಅಬ್ರಹಾಮನ ಇಸಾಕನ ಯಾಕೋಬನ ದೇವರು. ഒരു ജനതയെ തെരഞ്ഞെടുത്തൊരു ദൈവം. ಒಂದು ಜನತೆಯನ್ನು ಆರಿಸಿಕೊಂಡಂತಹ ದೇವರು. ഒരു സമൂഹത്തെ തെരഞ്ഞെടുത്തൊരു ദൈവം. ಒಂದು ಸಮೂಹವನ್ನು ಆರಿಸಿಕೊಂಡಂತಹ ದೇವರು. ഇതാ നിന്നെ തെരഞ്ഞെടുത്തിരിക്കുന്നു. ഇതാ ನಿನ್ನನ್ನು ಆರಿಸಿಕೊಂಡಿದ್ದಾರೆ. നിന്നെ അവിടെ നിന്ന് വിളിച്ചിരിക്കുന്നു. ഇതാ ನಿನ್ನನ್ನು കರೆದಿದ್ದಾರೆ. അവിടുന്ന് ഇതാ നിന്റെ അടുത്തേക്ക് വന്നിരിക്കുന്നു. ഇതാ നിನ್ನ ಹತ್ತಿರ ಬಂದಿದ್ದಾರೆ. വർഷങ്ങൾക്ക് മുന്നേ, ವರ್ಷಗಳ ಹಿಂದೆ യേശു ഒരു ഗ്രാമത്തിൽ പ്രവേശിച്ചു. ಯೇಸುಸ್ವಾಮಿ ಒಂದು ಗ್ರಾಮಕ್ಕೆ ಪ್ರವೇಶಿಸಿದರು. മർത്ത എന്നൊരു സ്ത്രീ അവനെ അവളുടെ ഭവനത്തിൽ അവൾ സ്വീകരിച്ചു. ಮರ್ಥ ಎಂಬ ಹೆಂಗಸು ತನ್ನ ಮನೆಯಲ್ಲಿ ಆತನನ್ನು ಸ್ವೀಕರಿಸಿದ. അവക്കൊരു സഹോദരി ഉണ്ടായിരുന്നു, മറിയം. ಅವಳಿಗೆ ಒಂದು ಸಹೋದರಿ ಇದ್ದಳು, ಮರಿಯ ಎಂಬುವಳು. മറിയം യേശുവിന്റെ പാദത്തിനരികയിൽ ഇരുന്ന് യേശുവിന്റെ വാക്കുകൾ ശ്രദ്ധിക്കുകയായി. ಮರಿಯಳು ಯೇಸುವಿನ ಪಾದದ ಹತ್ತಿರ ಕೂತು ದೇವರ ವಾಕ್ಯವನ್ನು ಕೇಳಿದಳು. അത് കണ്ടപ്പോൾ മാർത്ത ഇപ്രകാരം യേശുവിനോട് പറഞ്ഞു. ಅದನ್ನು ಕಂಡ ಮಾರ್ಥಳು ಯೇಸುವಿನ ಹತ್ರ ಈ ರೀತಿ ಹೇಳುತ್ತಾಳೆ, യേശുവേ, ಯೇಸುವೇ, എന്നെ തനിയെ ശുശ്രൂഷയ്ക്കായി വിട്ടിട്ട് ഇവിടെ ഇരിക്കുകയാവും. ನನ್ನನ್ನು ಒಂಟಿಯಾಗಿ ಶುಶ್ರೂಷೆ ಮಾಡಲು ಬಿಟ್ಟು ಇವಳು ಇಲ್ಲಿ ಇದ್ದಾಳೆ. യേശു പറഞ്ഞു, ಯೇಸು ಹೇಳುತ್ತಾರೆ, മാർത്ത മാർത്ത, ಮಾರ್ಥ ಮಾರ್ಥ, നീ അനേക കാര്യങ്ങളിൽ ഉത്കണ്ഠാകുലയും വ്യഗ്രചിത്തയുമാണ്. ನೀನು ಅನೇಕ ಕಾರ್ಯಗಳಲ್ಲಿ ಚಿಂತಾಕ್ರಾಂತಳಾಗಿದ್ದಿ. നിനക്കൊരു കാര്യമേ വേണ്ടൂ. ನಿನಗೆ ಒಂದೇ ಒಂದು ವಿಷಯ ಸಾಕು. നല്ല ഭാഗം മറിയം തെരഞ്ഞെടുത്തു. ಒಳ್ಳೆಯ ಭಾಗವನ್ನು ಮರಿಯಳು ಆರಿಸಿಕೊಂಡಿದ್ದಾಳೆ. അത് നിന്നിൽ നിന്നൊരിക്കലും അത് അവളിൽ നിന്നൊരിക്കലും എടുക്കപ്പെടുകയില്ല. ಅದು ಎಂದಿಗೂ ಅವಳಿಂದ ಕಸಿದುಕೊಳ್ಳುವುದಿಲ್ಲ. നമുക്ക് പ്രാർത്ഥനയോടെ നമുക്ക് ഇരിക്കാം. ನಮಗೆ ಪ್ರಾರ್ಥನಾ ಪೂರ್ವಕವಾಗಿ ಕೂತುಕೊಳ್ಳುವ. ജീവിതത്തിൽ ഏറ്റവും വിലപ്പെട്ടത്, ಜೀವನದಲ್ಲಿ ಅತಿ ಮುಖ್ಯವಾದದ್ದು, അവിടുത്തെ പാദത്തെങ്കിൽ ഇരുന്നു കൊണ്ട് അവിടുത്തെ വചനം ശ്രവിക്കുക. ಆತನ ಪಾದದಡಿಯಲ್ಲಿ ಇದ್ದುಕೊಂಡು ಆತನ ನುಡಿಗಳನ್ನು ಆಲಿಸುವುದು. അവിടുത്തെ സന്നിധിയിലേക്ക് നമുക്ക് കടന്നു വരാം. ಆತನ ಸನ್ನಿಧಿಗೆ ನಮಗೂ ಬರುವ. അവിടുന്ന് നമ്മോട് സംസാരിക്കണത് എന്താന്ന് നമുക്ക് ശ്രദ്ധിക്കാം. ಆತನು ನಮ್ಮಲ್ಲಿ ಮಾತನಾಡುವುದು ಏನೆಂದು ನಮಗೆ ಗಮನಿಸುವ. ഇവിടെ ഇരിക്കുന്ന ഓരോ മകനോടും മകളോടും കർത്താവിന് ചില കാര്യങ്ങൾ പറയുവാൻ. ಇರುವಂತಹ ಪ್ರತಿಯೊಬ್ಬ ಮಗನಲ್ಲೂ ಮಗಳಲ್ಲೂ ಪ್ರಭುವಿಗೆ ಅನೇಕ ಕಾರ್ಯಗಳನ್ನು ಹೇಳಲಿವೆ. നീ അവിടുത്തെ സന്നിധിയിലാണ് ഇരിക്കുന്നതെങ്കിലും, ನೀನು ಆತನ ಸನ್ನಿಧಿಯಲ್ಲಿ ಇದ್ದರೂ അനേക കാര്യങ്ങളിൽ നീ വ്യഗ്രചിത്തനാണ്. ಅನೇಕ ಕಾರ್ಯದಲ್ಲಿ ನೀನು ಚಿಂತಾಕ್ರಾಂತರಾಗಿದ್ದಿ. നിന്റേതല്ലാത്ത അനേകം പ്രശ്നങ്ങളിൽ നീ ഇടപെടുന്നു. ನಿನ್ನದಲ್ಲದಂತಹ ಅನೇಕ ಕಾರ್ಯಗಳಲ್ಲಿ ನೀನು ಭಾಗಿಯಾಗುತ್ತಿ. നിന്റേതല്ലാത്ത വിഷയങ്ങളിൽ നീ ഇടപെടുന്നു. ನಿನ್ನದಲ್ಲದಂತಹ ವಿಷಯಗಳಲ್ಲಿಯೂ ನೀನು ಪಾಲುಗೊಳ್ಳುತ್ತಿ. ആവശ്യമില്ലാതെ, ಅಗತ್ಯವಿಲ್ಲದ മറ്റുള്ളവരുടെ കുടുംബ ജീവിതത്തിലും വ്യക്തി ജീവിതത്തിലും നീ തലയിടുന്നു. ಬೇರೆಯವರ ವ್ಯಕ್ತಿ ಜೀವನದಲ್ಲೂ ಕುಟುಂಬ ಜೀವನದಲ್ಲೂ ನೀನು ಹಾದು ಹೋಗುತ್ತಿ. അവരുടെ സമാധാനവും സ്വസ്ഥതയും നീ നശിപ്പിക്കുന്നു. ಅವರ ಸಮಾಧಾನವನ್ನು ಸ್ವಸ್ಥತೆಯನ್ನು ಹಾಳು ಮಾಡುತ್ತಿ. മറ്റുള്ളവരുടെ കാര്യങ്ങളിലാണ് നിന്റെ സന്തോഷം. ನಿನ್ನ ಗಮನ ಸಂತೋಷವಿಡಿ ಬೇರೆಯವರ ವಿಷಯದಲ್ಲಿ. മറ്റുള്ളവരുടെ കുടുംബ ജീവിതത്തിലാണ് നിന്റെ ആനന്ദം. ನಿನ್ನ ಆನಂದ ಎಂಬುದು ಇತರರ ಕುಟುಂಬ ಜೀವನವನ್ನು കർത്താവിനെ തെരഞ്ഞെടുക്കുന്ന ഒരു വ്യക്തി, ಪ್ರಭುವನ್ನು ಆರಿಸಿಕೊಂಡಂತಹ ಒಬ್ಬ ವ್ಯಕ್ತಿ ദൈവത്തിന്റെ കാര്യം മാത്രം അന്വേഷിച്ചറിയുന്നു. ದೇವರ ಕಾರ್ಯವನ್ನು ಮಾತ್ರ ಅವನು ಹುಡುಕುವಂಥದ್ದು. നിന്റെ തലയിൽ മറ്റുള്ളവരുടെ വിഷയങ്ങളാണ് കിടക്കുന്നതെങ്കിൽ, ನಿನ್ನ ತಲೆಯಲ್ಲಿ ಬೇರೆಯವರ ವಿಷಯಗಳು ಮಾತ್ರ ಇದ್ದರೆ, സഹോദരങ്ങളുടെ, അയൽവാസികളുടെ, നാട്ടുകാരുടെ പ്രശ്നങ്ങളാണ് കിടക്കുന്നത്, ಸಹೋದರರ, ನೆರೆಕರೆಯವರ, ಬೇರೆಯವರ പ്രശ്നങ്ങളാണ് കിടക്കുന്നതെങ്കിൽ, ಸಮಸ್ಯೆಗಳೇ ನಿನ್ನ ತಲೆಯಲ್ಲಿ ಹೆಚ್ಚಾಗಿದ್ದರೆ, യേശു നിന്നോട് പറയുന്നു, ಯೇಸು ನಿನ್ನಲ್ಲಿ ನುಡಿಯುತ್ತಿದ್ದಾನೆ, നീ അനേക കാര്യങ്ങളിൽ വ്യഗ്രചിത്തനാണ്. ನೀನು ಅನೇಕ ಕಾರ್ಯಗಳಲ್ಲಿ ಚಿಂತಾಕ್ರಾಂತಳಾಗಿದ್ದಿ. അത് നിന്റെ സമാധാനവും മറ്റുള്ളവരുടെ സമാധാനവും നീ മൂലം നശിപ്പിക്കുന്നു. ಅದು ನಿನ್ನ ಸಮಾಧಾನವೋ ಬೇರೆಯವರ ಸಮಾಧಾನವೋ ನಿನ್ನ ಮುಖಾಂತರ ನಾಶವಾಗುತ್ತಿದೆ. നിന്റെ കുടുംബത്തിന് നീ ഭാരമായി മാറുന്നു. ನಿನ್ನ ಕುಟುಂಬಕ್ಕೆ ನೀನು ಭಾರವಾಗಿ ಬಿಡುತ್ತಿ.
മറ്റുള്ളവരെ ശ്രദ്ധിക്കുന്നതിന് മുമ്പ് നീ നിന്നെ തന്നെ ശ്രദ്ധിക്കുക. ಬೇರೆಯವರನ್ನು ಗಮನಿಸುವ ಬದಲು ನಿನ್ನನ್ನೇ ಒಮ್ಮೆ ನೀನು ಗಮನಿಸಿ ನೋಡು. നീ നിന്നിലേക്ക് തന്നെ നോക്കുക. ನಿನ್ನ ಕಡೆನೇ ನೀನೊಮ್ಮೆ ನೋಡಿಕೊಳ್ಳು. നീ ദൈവത്തിൽ നിന്ന് അകന്നാണോ ജീവിക്കുന്നത്? ನಿನ್ನ ಜೀವನವೆಂಬುದು ದೇವರನ್ನು ದೂರವಿಟ್ಟ ಜೀವನವೋ? ദൈവത്തിന്റെ വാക്കുകളാണോ നിന്റെ മേൽ ഭരണം നടത്തുന്നത്? ದೇವರ ನುಡಿಗಳು ನಿನ್ನನ್ನು ಮುನ್ನಡೆಸುತ್ತಿದೆಯಾ ಎಂದು. മറ്റ് മോഹങ്ങളും താല്പര്യങ്ങളെയും നീ മറക്കണം, വെടിയണം. ಬೇರೆ ಮೋಹಗಳನ್ನು ಇಷ್ಟಗಳನ್ನು ನೀನು ಕೈ ಬಿಡಬೇಕು. മറ്റുള്ളവരുടെ പ്രശ്നങ്ങളിൽ നീ തലയിടരുത്. ಇನ್ನೊಬ್ಬರ ಸಮಸ್ಯೆಗಳಲ್ಲಿ ಹೆಚ್ಚಾಗಿ ನೀನು ತಲೆ ಕೊಡುವುದು ಬೇಡ. മറ്റുള്ളവരുടെ കുടുംബ ജീവിതത്തിൽ നീ ഇടപെടരുത്. ಇನ್ನೊಬ್ಬರ ಕುಟುಂಬ ಜೀವನದಲ್ಲಿ ನೀನು ಹೆಚ್ಚಾಗಿ ಏರ್ಪಡುವುದು ಬೇಡ. നീ നിന്നെ തന്നെ ശുദ്ധീകരിക്കുക. ನೀನು ನಿನ್ನನ್ನೇ ಶುದ್ಧೀಕರಿಸಲು ನೀನು ಬಯಸು. നിന്നിലുള്ള എല്ലാ അശുദ്ധിയോടും നീ വിട പറയുക. ನಿನ್ನಲ್ಲಿರುವಂತಹ ಎಲ್ಲ ಅಶುದ್ಧಿಯನ್ನು ತ್ಯಜಿಸಲು ನೀನು ರೆಡಿಯಾಗು. വ്യഭിചാരത്തിന്റെയോ മോഷണത്തിന്റെയോ അന്യവസ്തുക്കളുടെ ആഗ്രഹങ്ങളോ അത് മനസ്സിൽ നിന്ന് മാറട്ടെ. ವ್ಯಭಿಚಾರ, ಅನ್ಯ ವಸ್ತುಗಳ ಮೇಲೆ ಅತಿಯಾಸೆ, ಮೋಹ, ಇದನ್ನೆಲ್ಲ ನೀನು ತ್ಯಜಿಸು. നീ നിന്നിലേക്ക് തന്നെ തിരിയുക. ನಿನ್ನನ್ನೇ ನೀನೊಮ್ಮೆ ಗಮನಿಸಿಕೋ. യേശു സക്കേവുസിനോട് പറഞ്ഞു, ಯೇಸು ಸ್ವಾಮಿ ಜಕಾಯನಲ್ಲಿ ಹೇಳುತ್ತಾರೆ, ഇന്ന് എനിക്ക് നിന്റെ വീട്ടിൽ താമസിക്കേണ്ടിയിരിക്കുന്നു. ಇವತ್ತು ನನಗೆ ನಿನ್ನ ಮನೆಯಲ್ಲಿ ತಂಗಬೇಕು. ഇന്ന് എനിക്ക് നിന്റെ വീട്ടിൽ താമസിക്കേണ്ടിയിരിക്കുന്നു. ಇವತ್ತು ನನಗೆ ನಿನ್ನ ಮನೆಯಲ್ಲಿ ತಂಗಬೇಕು. സക്കേവുസ് പ്രതീക്ഷിക്കാത്ത ഒരു സത്യമാണ് യേശു വെളിപ്പെടുത്തിയത്. ಜಕಾಯನು ಮನಸ್ಸಲ್ಲಿಯೂ ಅಂದುಕೊಳ್ಳದಂತಹ ಒಂದು ಸತ್ಯವನ್ನು ಯೇಸು ಹೇಳುವುದು. അതേയും ഇതാ നിന്നോട് പറയുന്നു. ಅದೇ ಯೇಸು ಇದಾ ನಿನ್ನಲ್ಲಿ ನುಡಿಯುತ್ತಿದ್ದಾರೆ. ഇന്ന് എനിക്ക് നിന്റെ വീട്ടിൽ താമസിക്കേണ്ടിയിരിക്കുന്നു. ಇವತ್ತು ನಿನ್ನ ಮನೆಯಲ್ಲಿ ವಾಸ ಮಾಡಬೇಕು. നിന്റെ ഹൃദയത്തെ നീ വെടിപ്പാക്കുക. ನಿನ್ನ ಹೃದಯವನ್ನು ನೀನೊಮ್ಮೆ ಶುದ್ಧಗೊಳಿಸು. യേശുവിന് വന്ന് താമസിക്കാൻ പറ്റുന്ന ഹൃദയം നീ രൂപപ്പെടുത്തുക. ಯೇಸುವಿಗೆ ವಾಸಿಸುವ ಯೋಗ್ಯವಾದ ರೀತಿಯಲ್ಲಿ ಅದನ್ನು ನೀನು ಕ್ರಮೀಕರಿಸು. നിന്റെ ഹൃദയത്തിന്റെ എല്ലാ അശുദ്ധിയോടും വിട പറയുക. ನಿನ್ನ ಹೃದಯದಲ್ಲಿರುವ ಅಶುದ್ಧಿಯಲ್ಲಿ ನೀನು ಹೊರಗೆ ಹಾಕು. എല്ലാ തിന്മകളോടും നീ വിട പറയുക. ಎಲ್ಲ ಪಾಪಗಳನ್ನು ನೀನು ಹೊರಗೆ ಹಾಕು. അന്യ ചിന്തകൾ നിന്റെ മനസ്സിൽ നിന്ന് മാറ്റുക. ಕೆಟ್ಟ ಚಿಂತೆಗಳನ್ನು ನಿನ್ನಿಂದ ದೂರವಿಡು. യേശുവിനെ കുറിച്ച് ചിന്തയാൽ നീ നിറയപ്പെടുക. ಯೇಸುವಿನ ಚಿಂತೆಯಿಂದ ನಿನ್ನ ಹೃದಯವು ತುಂಬಲ್ಪಡಲಿ. യേശുവിലേക്ക് മാത്രം നീ നോക്കുക. ಯೇಸುವಿನ ಕಡೆ ಮಾತ್ರ ನೀನು ನೋಡು. അവിടുത്തെ സാന്നിധ്യത്തിന്റെ ಆತನ ಸಾನ್ನಿಧ್ಯದ അഭിഷേകത്തിൽ നിറയുവാനായിട്ട് നീ ഒരുങ്ങുക. ಅಭಿಷೇಕದಿಂದ ತುಂಬಲು ನೀನು ಸಜ್ಜಾಗಿರು. ನಿನ್ನಂತೆ ಯಾರಿಲ್ಲ, ನಿನ್ನ ಹೊರತು ದೇವರಿಲ್ಲ. ನೀನೇ ನನಗೆಲ್ಲ, ನನಗ್ಯಾವ ಭಯವಿಲ್ಲ. ನಿನ್ನಂತೆ ಯಾರಿಲ್ಲ, ನಿನ್ನ ಹೊರತು ದೇವರಿಲ್ಲ. ನೀನೇ ನನಗೆಲ್ಲ, ನನಗ್ಯಾವ ಭಯವಿಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ, ನಿಮಗೆ ಸ್ತೋತ್ರ, ನಿಮಗೆ ಸ್ತೋತ್ರ, ನಿಮಗೆ ಸ್ತೋತ್ರ, ನಿಮಗೆ ಸ್ತೋತ್ರ. ನಿನ್ನಂತೆ ಯಾರಿಲ್ಲ, ನಿನ್ನ ಹೊರತು ದೇವರಿಲ್ಲ. ನೀನೇ ನನಗೆಲ್ಲ, ನನಗ್ಯಾವ ಭಯವಿಲ್ಲ. ನಿನ್ನಂತೆ ಯಾರಿಲ್ಲ, ನಿನ್ನ ಹೊರತು ದೇವರಿಲ್ಲ. ನೀನೇ ನನಗೆಲ್ಲ, ನನಗ್ಯಾವ ಭಯವಿಲ್ಲ. ನಾನು ನಂಬಿದಾತನೇ, ನೀನೇ ನಂಬಿಗಸ್ತನೇ. ನಂಬಿಕೆಯ ಹುಟ್ಟಿಸಿ ಪೂರೈಸುವಾತನೇ. ನಾನು ನಂಬಿದಾತನೇ, ನೀನೇ ನಂಬಿಗಸ್ತನೇ.
ನಂಬಿಕೆಯ ಹುಟ್ಟಿಸಿ ಪೂರೈಸುವಾತನೇ. ಹಾಲೆಲೂಯಾ 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 ಹಾಲೆಲೂಯಾ. ನಿಮಗೆ ಸ್ತೋತ್ರ ನಿಮಗೆ ಸ್ತೋತ್ರ ನಿಮಗೆ ಸ್ತೋತ್ರ ನಿಮಗೆ ಸ್ತೋತ್ರ. ಓ ಕೃಪಾಪೂರ್ಣನೇ ಮನ ಮರಗುವಾತನೇ ನನ್ನ ಜೊತೆಗಾರನೇ ಇಮ್ಮಾನುವೇಲನೇ. ಓ ಕೃಪಾಪೂರ್ಣನೇ ಮನ ಮರುಗುವಾತನೇ ನನ್ನ ಜೊತೆಗಾರನೇ ಇಮ್ಮಾನುವೇಲನೇ. ಹಾಲೆಲೂಯಾ 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 ಹಾಲೆಲೂಯಾ. ನಿಮಗೆ ಸ್ತೋತ್ರ ನಿಮಗೆ ಸ್ತೋತ್ರ ನಿಮಗೆ ಸ್ತೋತ್ರ ನಿಮಗೆ ಸ್ತೋತ್ರ. ನಿನ್ನಂತೆ ಯಾರಿಲ್ಲ ನಿನ್ನ ಹೊರತು ದೇವರಿಲ್ಲ. ನೀನೇ ನನಗೆಲ್ಲ ನನಗ್ಯಾವ ಭಯವಿಲ್ಲ. ನಿನ್ನಂತೆ ಯಾರಿಲ್ಲ ನಿನ್ನ ಹೊರತು ದೇವರಿಲ್ಲ. ನೀನೇ ನನಗೆಲ್ಲ ನನಗ್ಯಾವ ಭಯವಿಲ್ಲ. ನಿನ್ನಂತೆ ಯಾರಿಲ್ಲ ನಿನ್ನ ಹೊರತು ದೇವರಿಲ್ಲ. ನೀನೇ ನನಗೆಲ್ಲ ನನಗ್ಯಾವ ಭಯವಿಲ್ಲ. ನಿನ್ನಂತೆ ಯಾರಿಲ್ಲ ನಿನ್ನ ಹೊರತು ದೇವರಿಲ್ಲ. ನೀನೇ ನನಗೆಲ್ಲ ನನಗ್ಯಾವ ಭಯವಿಲ್ಲ. ಹಾಲೆಲೂಯಾ 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 ಹಾಲೆಲೂಯಾ. ನಿಮಗೆ ಸ್ತೋತ್ರ 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 ನಿಮಗೆ ಸ್ತೋತ್ರ. ಹಲ್ಲೆಲೂಯಾ 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 യേശുവിൻ്റെ സാന്നിധ്യം കൊണ്ട് നമുക്ക് നിറയപ്പെടാം. ಯೇಸುವಿನ ಸಾನ್ನಿಧ್ಯದಿಂದ ನಾವೆಲ್ಲರೂ ತುಂಬಲ್ಪಡುವ. അവിടുത്തെ അഭിഷേകത്തിൽ നമ്മൾ ജീവിക്കുക. ಆತನ ಅಭಿಷೇಕದಿಂದ ನಾವು ಜೀವಿಸುವ. ഈ ആലയത്തിൽ ഇരുന്നു കൊണ്ട് നമുക്ക് ഇന്നൊരു തീരുമാനമെടുക്കാം. ಈ ಆಲಯದಲ್ಲಿ ಇದ್ದುಕೊಂಡು ಇಂದು ನಾವೊಂದು ತೀರ್ಮಾನವನ್ನು ತೆಗೆಯುವ. ആവശ്യമില്ലാത്ത ഉത്കണ്ഠകളും വ്യഗ്രതയും ജീവിതത്തോട് വിട പറയട്ടെ. ಅಗತ್ಯವಿಲ್ಲದಂತಹ ಚಿಂತಾ ಭಾರಗಳನ್ನು ನಮಗೆ ಬದಿಗಿಡುವ. മറ്റുള്ളവരുടെ വിഷയങ്ങളിൽ ഇടപെടുന്ന രീതികളെ അവസാനിപ്പിക്കുക. ಬೇರೆಯವರ ವಿಷಯಗಳಲ್ಲಿ ಅಗತ್ಯವಿಲ್ಲದಂತಹ ವಿಷಯಗಳಲ್ಲಿ ಏರ್ಪಾಡನ್ನೆಲ್ಲ ಕಡಿಮೆ ಮಾಡಿ നിന്റെ സഹോദരങ്ങളുടെ വിഷയങ്ങളിലെ, ನಿನ್ನ ಸಹೋದರರ ವಿಷಯಗಳು, അയൽവാസികളുടെ വിഷയങ്ങളില്, ನಿನ್ನ ಅಕ್ಕಪಕ್ಕದವರ ವಿಷಯಗಳು, നിന്റെ സമൂഹത്തിന്റെ വിഷയങ്ങളില് ಸಮೂಹದ ವಿಷಯಗಳು നീ മാറി നിൽക്കുക. ನೀನು ಸ್ವಲ್ಪ ಬದಿಗೆ ನಿಂತು നീ ഇടപെടരുത്. ನೀನು ಹೆಚ್ಚಾಗಿ ಅದರಲ್ಲಿ ತಲೆ ಹಾಕುವುದು ಬೇಡ. യേശുവിനെ ക്രൂശിക്കുന്നതിനു വേണ്ടി ಯೇಸುವನ್ನು ಶಿಲುಬೆಗೇರಿಸಲು
പീലാത്തോസിന്റെ അടുത്ത് ചെന്ന ജനങ്ങള്, ಪೀಲಾತನ ಬಳಿ ಬಂದ ಜನರು, ഫരിസേയരും യഹൂദ പ്രമാണികളും ಪರಿಸೆಯರು, ಯಹೂದಿ ಪ್ರಮುಖರು, പുരോഹിത പ്രമുഖന്മാരും ಪುರೋಹಿತ ಪ್ರಮುಖರು, നിയമജ്ഞരും ನಿಯಮಾವಧಿಗಳು പീലാത്തോസിനോട് 3 കാര്യങ്ങളാണ് പറഞ്ഞത്. ಪೀಲಾತನಲ್ಲಿ 3 ವಿಷಯಗಳನ್ನು ಹೇಳಿತು. ಒಂದು, ഇവൻ ജനത്തെ വഴിതെറ്റിക്കുന്നു. ಇವನು ಜನತೆಯನ್ನು ದಾರಿ ತಪ್ಪಿಸುತ್ತಿದ್ದಾನೆ. 2, ಎರಡನೇದಾಗಿ ഇവൻ സീസറിന് നികുതി കൊടുക്കുന്നത് വേണ്ട എന്ന് ഇവൻ പഠിപ്പിച്ചിരിക്കുന്നു. ಇವನು ಸೀಸರಿಗೆ ಕೊಡುವ ನಿಗದಿ ಬೇಡ ಅಂತ ಹೇಳುತ್ತಾರೆ. 3, ഇവൻ യഹൂദന്മാരുടെ രാജാവാണെന്ന് പ്രഖ്യാപിക്കുന്നു. ಇವನು ಯಹೂದನ ರಾಜನಂತ ಹೇಳಿಕೊಳ್ಳುತ್ತಿದ್ದಾನೆ. യേശുവിന്റെ മേൽ ഉന്നയിച്ച ഈ 3 ആരോപണങ്ങളും ಯೇಸುವಿನ ಆರೋಪಿಸಿದ ಈ 3 ಕೃತ್ಯಗಳು യഹൂദരുടെയും ഫരിസേയരുടെയും ಯಹೂದರ ಪರಿಸಾಯರ അവരുടെ മനസാക്ഷിയാണത്. ಅವರ ಮನಸ್ಸಾಕ್ಷಿಯಾಗಿ, തെറ്റായ മനസാക്ഷി, ತಪ್ಪಿನ ಮನಸ್ಸಾಕ್ಷಿ, ആവശ്യമില്ലാതെ ಅಗತ್ಯವಿಲ್ಲದ മറ്റുള്ളവരുടെ കാര്യങ്ങളിൽ ഇടപെട്ടപ്പോഴുണ്ടായിട്ടുള്ള, ಬೇರೆಯವರ ವಿಷಯಗಳಲ್ಲಿ ಏರ್ಪಟ್ಟಾಗ ಬಂದಂತ, അവരിൽ കത്തിജ്വലിച്ചു വന്ന പീഡയാണത്. ಅವರಲ್ಲಿ ಜ್ವಲಿಸಿದಂತಹ ಪೀಡೆ ಇದು. ആ പീഡയാണ് യേശുവിനെ ക്രൂശിക്കാൻ കാരണമായത്. ಆ ಪೀಡೆಯಾಗಿತ್ತು ಯೇಸುವನ್ನು ಶಿಲುಬೆಗೇರಿಸಲು ಕಾರಣವಾದದ್ದು. അതേ പീഡ നിന്നിൽ കിടപ്പുണ്ടെങ്കിൽ, ಅಂತಹ ಪೀಡೆಗಳು ನಿನ್ನಲ್ಲಿ ಇದ್ದರೆ, നീ ഇന്ന് യേശുവിനെ വീണ്ടും വീണ്ടും ക്രൂശിക്കുകയാണ്. ನೀನು ಪುನಃ ಪುನಃ ಆ ಯೇಸುವನ್ನು ಶಿಲುಬೆಗೆ ಹಾಕುತ್ತಿದ್ದಿ. സഹോദരങ്ങളുടെ കാര്യങ്ങളിലെ, ಸಹೋದರರ ವಿಷಯಗಳಲ್ಲಿ, മറ്റുള്ളവരുടെ വിഷയങ്ങളിലെ ಬೇರೆಯವರ ಕಾರ್ಯಗಳಲ್ಲಿ നീ ഇടപെടരുത്. ನೀನು ಹೆಚ್ಚಾಗಿ ಏರ್ಪಡುವುದು ಬೇಡ. നീ നിന്റെ കാര്യം മാത്രം തേടുക. ನೀನು ನಿನ್ನ ಕಾರ್ಯದಲ್ಲಿ ಆಸಕ್ತಿ, നീ നിന്റെ പരിശുദ്ധി മാത്രം ശ്രദ്ധിക്കുക. ನಿನ್ನ ಪರಿಶುದ್ಧಿಯನ್ನು ನೀನು ಗಮನಿಸು. നിന്നിൽ അശുദ്ധി കടന്നു വരാതിരിക്കാൻ നീ പരിശ്രമിക്കുക. ನಿನ್ನಲ್ಲಿ ಅಶುದ್ಧಿ ಬರದಂತೆ ನೀನು ಜಾಗೃತೆ ವಹಿಸು. അല്ലെങ്കിൽ നീ വീണ്ടും യേശുവിനെ ക്രൂശിക്കും. ಪುನಃ ನೀನು ಇಲ್ಲದಿದ್ದರೆ ಯೇಸುವನ್ನು ಶಿಲುಬೆಗೆ ಏರಿಸುತ್ತಿ. എല്ലാ അശുദ്ധിയോടും നീ വിട പറയുക. ಎಲ್ಲ ಅಶುದ್ಧಿಯಲ್ಲಿ ನೀನು ಅದನ್ನು ಬಿಟ್ಟು ಬಿಡು. നിന്നെ വിളിച്ചവൻ, ನಿನ್ನನ್ನು ಕರೆದವ, അവൻ നിന്നോട് വിശ്വസ്തനാണ്. ಅವನು ನಿನ್ನ ಮೇಲೆಯೂ ವಿಶ್ವಸ್ತನಾಗಿದ್ದಾನೆ. നീ ആയിട്ട് ആ വിശ്വസ്തത നശിപ്പിക്കരുത്. ನೀನಾಗಿ ಆ ವಿಶ್ವಸ್ತತೆಯನ್ನು ಹಾಳು ಮಾಡುವುದು ಬೇಡ. അവിടുന്ന് നിന്റെ കാര്യങ്ങളിൽ ശ്രദ്ധാലുവാണ്. ಆತನು ನಿನ್ನ ವಿಷಯಗಳಲ್ಲಿ ತುಂಬಾ ಗಮನ ವಹಿಸುವವನು. അവിടുന്ന് പറയുന്നു, ಅಲ್ಲಿಂದ ಹೇಳುತ್ತಾನೆ, ഞാൻ നിന്നെ തള്ളിക്കളയുകയോ അവഗണിക്കുകയോ ನಾನು ഇല്ല. ನಿನ್ನನ್ನು ಕಡೆಗಣಿಸುವುದಿಲ್ಲ, ತಳ್ಳಿ ಬಿಡುವುದಿಲ್ಲ. നീ പ്രാർത്ഥിച്ചിട്ടും പ്രാർത്ഥന ഫലിക്കാതിരിക്കുന്നെങ്കിൽ ನೀನು ಪ್ರಾರ್ಥಿಸಿ ಪ್ರಾರ್ಥಿಸಿ ನಿನ್ನ ಪ್ರಾರ್ಥನೆಗೆ ಫಲ ಲಭಿಸದೇ ಇದ್ದರೆ നീ ചിന്തിക്കുക, ನೀನು ಇಷ್ಟು ಮಾತ್ರ ಚಿಂತಿಸು. നീ മറ്റുള്ളവരുടെ കാര്യങ്ങളിലാണ് കൂടുതൽ ഇടപെടുന്നത്. ನೀನು ಹೆಚ್ಚಾಗಿ ಬೇರೆಯವರ ವಿಷಯಗಳಲ್ಲಿ ಏರ್ಪಡುತ್ತಿ. അതിനിമിഷം അസ്തമിക്കട്ടെ. ಅದು ಈ ನಿಮಿಷ ಅದು ಕೊನೆಗೊಳ್ಳಬೇಕು. ആ ദുർപീഡയോട് നീ വിട പറയുക. ಆ ದುಷ್ಟ ಪೀಡೆಯಲ್ಲಿ ನೀನು ಬಿಟ್ಟು ಹೋಗಲು ಹೇಳಬೇಕು. യേശുവിനെ വീണ്ടും ക്രൂശിക്കാൻ നീ ഒരുങ്ങരുത്. ನೀನು ಯೇಸುವನ್ನು ಪುನಃ ಶಿಲುಬೆಗೇರಿಸಲು ರೆಡಿ ಆಗುವುದು ಬೇಡ. ദൈവം തരുന്ന സൗജന്യ രക്ഷ, ದೇವರು ಕೊಡುವಂತಹ ಸೌಜನ್ಯವಾದ ರಕ್ಷಣೆ ഈ ബലിവേദിയിൽ നിന്ന് നീ ಈ സ്വന്തമാക്കുക. ಬಲಿಪೀಠದಿಂದ ನೀನು ಪಡೆದುಕೋ ಅದನ್ನು. അവിടുത്തെ അഭിഷേകം കൊണ്ട് നിറയപ്പെടട്ടെ. ಅಲ್ಲಿನ ಅಭಿಷೇಕದಿಂದ ನಾವೆಲ್ಲರೂ ತುಂಬಲ್ಪಡು. അവിടുന്ന് സൗഖ്യദായകനാണ്. ಆತನು ಸೌಖ್ಯದಾತನು. അവിടുന്ന് നിന്റെ ജീവന്റെ ജീവനാണ്. ಆತನು ನಿನ್ನ ಜೀವನದ ಜೀವವಾಗಿದ್ದಾನೆ. സ്വർഗത്തിന്റെയും നരകത്തിന്റെയും താക്കോൽ കൈവശം വെച്ചവനാണ്. ಸ್ವರ್ಗದ ನರಕದ ಬೀಗದ ಕೀಗಳನ್ನು ಹಿಡಿದಿಟ್ಟುಕೊಂಡಿರುವ, ജീവന്റെയും മരണത്തിന്റെയും താക്കോൽ കൈവശം ಜೀವನದ ಮರಣದ ಬೀಗದ ಕೀ ಆತನ ಕೈಯಲ್ಲಿದೆ. നമുക്ക് അവിടുത്തെ ആശീർവാദം സ്വീകരിക്കാം. ನಮಗೆ ಆ ಪ್ರಭುವಿನ ಆಶೀರ್ವಾದವನ್ನು ಪಡೆದುಕೊಳ್ಳುವ Sacrament most holy, O sacrament divine, all praise and all thanksgiving be every moment thine. O sacrament most holy, O sacrament divine, all praise
ಒಂದು ಚಪ್ಪಳೆ ಪ್ರಭುದೇವನಿಗೆ ಕೊಡುವ ಇನ್ನೂ ಗಟ್ಟಿಯಾಗಿ